ನೀಗಿಸಿದವರು. ತುಳು ಭಾಷೆಗೆ ಲಿಪಿ ಇದೆ ಅಂತ ಸಂಶೋಧಿಸಿ ನೀಡಿದಂಥ ಸಂಶೋಧಕ ಪ್ರವೃತ್ತಿಯ ತುಡಿತ, ಕೃಷಿ ಸಂಸ್ಕೃತಿಯ ಮಿಳಿತದೊಂದಿಗೆ ಸಾಹಿತ್ಯ ಸವಿಯನ್ನು ನಾಡಿನಾದ್ಯಂತ ಪಸರಿಸಿದಂತಹ ಮಹಾಮಹಿಮನ ಜನ್ಮದಿನದ ಆಚರಣೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಇಡೀ ದಿನ ವಿವಿಧ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಬೇಕಾಗಿದ್ದ ಕಾರ್ಯಕ್ರಮವನ್ನು ಈಗಾಗಲೇ ಹೇಳಿದಂತೆ ಬಹಳ ಸರಳೀಕರಿಸಿ ಕೇವಲ 1-2 ಗಂಟೆಯೊಳಗೆ ಮುಗಿಸುವ ರೀತಿಯಲ್ಲಿ ಅನೇಕ ಮಂದಿ ವಾಗ್ಮಿಗಳಿದ್ದರು, ಅನೇಕ ಮಂದಿ ಮಾತಾಡಲಿಕ್ಕಿದ್ದರು. ಆದರೆ ಎಲ್ಲವನ್ನ ಈ ದಿನ ಬಹಳ ಸರಳೀಕರಿಸಿ ಮಾಡ್ತಾ ಇದ್ದೇವೆ. ಸ್ವಲ್ಪ ನೆಗಡಿ ಕೆಮ್ಮಾಗಿದೆ, ದಯವಿಟ್ಟು ಕ್ಷಮಿಸಿ. ಈ ಸುಂದರ ಸಮಾರಂಭದ ಸರ್ವಾಧ್ಯಕ್ಷತೆಗೆ ನಾವೆಲ್ಲರೂ 2 ತಿಂಗಳಿನಿಂದ ನಾವು ಆಲೋಚನೆ ಪುನರಾಲೋಚನೆ ಎಲ್ಲ ಮಾಡಿಕೊಂಡು ಸರ್ವರ ಒಪ್ಪಿಗೆಯ ಮೇರೆಗೆ ಸರ್ವಾಧ್ಯಕ್ಷರಾದಂತಹ ಸರ್ವೋತ್ತಮ ಶೆಟ್ರು ಅಬುದಾಬಿಯಿಂದ ಬಂದಿದ್ದಾರೆ. ಸರ್ವರಲ್ಲಿ ಉತ್ತಮ ಸರ್ವೋತ್ತಮ ಅಂತ ಎಲ್ಲರ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ಸಕಲ ವಿಧ ಗೌರವಾದರಗಳೊಂದಿಗೆ ಬಿ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಸರ್ ರಾಜೇಶ್ ಆಳ್ವ ಅವರನ್ನು ದಯವಿಟ್ಟು ವೇದಿಕೆಗೆ ಕರ್ಕೊಂಡು ಬರಬೇಕು. ಬಿ ಸರ್ವೋತ್ತಮ ಶೆಟ್ಟಿ ಅವರು ಸರ್ವಾಧ್ಯಕ್ಷರಾದಂಥ ಸರ್ವೋತ್ತಮ ಶೆಟ್ಟರನ್ನು ವೇದಿಕೆಗೆ ಆಮಂತ್ರಿಸ್ತಾ, ಬಂಧುಗಳ ಈ ಒಟ್ಟು ಕಾರ್ಯಕ್ರಮದ ಗೌರವಾಧ್ಯಕ್ಷರು ಅನಂತಪುರದ ಆಸುಪಾಸಿನವರು, ಕವಿಗಳು. ಅವರು 20 ವರ್ಷಗಳ ಹಿಂದೆ ಕಾಸರಗೋಡ ಹೇಗೆ ಕೋಡಗನ ಕೋಳಿ ನುಂಗಿತ್ತ, ಕಾಸರಗೋಡ ಕೇರಳ ನುಂಗಿತ್ತ ಅಂತ ಹೇಳಿ ಹಾಡಿದಂಥ ಶ್ರೀಕೃಷ್ಣಯ್ಯ ಅನಂತಪುರ ಗೌರವಾಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ತಮ್ಮನ್ನು ಕೂಡ ಸಕಲ ವಿಧ ಗೌರವಾದರಗಳೊಂದಿಗೆ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಈ ಕುವೆಂಪು ನೆಂಪು ಸಮಿತಿಯ ಅಧ್ಯಕ್ಷರು, ಕಾಸರಗೋಡು ಸರ್ಕಾರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಕನ್ನಡ ವಿದ್ವಾಂಸರು ಆದಂಥ ಪ್ರೊಫೆಸರ್ ಎ ಶ್ರೀನಾಥ್ ಸರ್ ಅವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷರಾದಂಥ ದಯಾನಂದ ಜಿ ಕತ್ತಲ್ ಸಾರ್ ನಮ್ಮ ಜೊತೆಗಿದ್ದಾರೆ. ಸರ್ ತಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಡಾಕ್ಟರ್ ಸಾಯಿ ಗೀತಾ ತಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಕಾಸರಗೋಡು ಜಿಲ್ಲಾ ಶಿವಳ್ಳಿ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂತಹ ಅರವಿಂದ ಅಲವುರಾಯ ಸರ್ ತಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಕಾಸರಗೋಡು ತುಳುಕೂಟದ ಕಾರ್ಯದರ್ಶಿ BP ಶೇಣಿ ಅವರು ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಹರಿಕಾಂತ್ ಜೈ ತುಳುನಾಡು ಇದರ ಅಧ್ಯಕ್ಷರಾದಂಥ ಹರಿಕಾಂತ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ, ಈ ದಿನ ಮಧ್ಯಾಹ್ನ ಕುವೆಂಪು ನೆಂಪು ಎಂಬಂತಹ ವಿಚಾರಗೋಷ್ಠಿಯಲ್ಲಿ ವಿಷಯ ಮಂಡಿಸಬೇಕಾದಂಥ ಅನೇಕ ಪ್ರಾಜ್ಞರು ಹಿರಿಯರು ಇದ್ದರು. ಅವರ ಪೈಕಿ ಮೇಡಮ್ ವಾಣಿ PS ಬಂದಿದ್ದಾರೆ. MSc ಹೈಸ್ಕೂಲು ನಿರ್ಚಲ್ ಇದರ ಅಧ್ಯಾಪಿಕೆ. ತಾವು ಕೂಡ ವೇದಿಕೆಗೆ ಬರಬೇಕು. ಪುಣಿಚಿತರ ಅತ್ಯಂತ ನಿಕಟವರ್ತಿಗಳು, ಅವರ ಜೀವನವನ್ನು ಅರಿತಂಥವರು ವಾಣಿ PS. ತಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ, ಕುವೆಂಪು ಸಮ್ಮಾನ್ ಪ್ರಶಸ್ತಿ ವಿಜೇತರಾದಂಥ ರಮೇಶ್ ಚಂದ್ರ ಬೆಂಗಳೂರು ಈಗಾಗಲೇ ಇಲ್ಲಿ ತಲುಪಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತಲುಪಲಿಕ್ಕಿದ್ದಾರೆ ಈ ಸಭಾಂಗಣವನ್ನು. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮಧ್ಯಾಹ್ನ 12ರಿಂದ ಕುವೆಂಪು ವಿರಚಿತ ಚತುರ್ಭಾಷಾ ಕವಿಗೋಷ್ಠಿ, ಅಂದರೆ ಸಾಮಾನ್ಯ ಕವಿಗೋಷ್ಠಿಯಾಗೆ ಅವರವರು ಬರೆದದನ್ನು ಓದುವುದಲ್ಲ, ಕುವೆಂಪು ಅವರ ಕವನವನ್ನು ಓದುವಂಥ ಒಂದು ಕವಿಗೋಷ್ಠಿ, ಅತ್ಯಂತ ಮೌಲ್ಯಯುತವಾದಂಥ ಒಂದು ಕಾರ್ಯಕ್ರಮವನ್ನು ಇರಿಸಿದ್ದೆವು. ಈ ಕವಿಗೋಷ್ಠಿಯಲ್ಲಿ ಅನೇಕ ಚತುರ್ಭಾಷಾ ಕವಿಗಳು, ಅದರಲ್ಲಿ ಇದ್ದವರು ಸಂಸ್ಕೃತ ಶ್ರೀಮತಿ ಜ್ಯೋತ್ಸ್ನಾ ಕಡೆಂದೆಲು ಮೇಡಮ್ ವೇದಿಕೆಗೆ ಬರಬೇಕು ತಾವು ಕೂಡ. മലയാള ശ്രീ രവീന്ദ്രൻ പാടി സിറങ്ങെ ವೇದಿಕೆಗೆ ಕ್ಷಣಿಸೋಳ್ಳನು. ಡಾಕ್ಟರ್ ಸಾಯಿ ಗೀತಾ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಈ ಒಂದು ಸಮಿತಿಯ ಕಾರ್ಯದರ್ಶಿ ವಿಜಯರಾಜ್ ಪುಣಿಂಚಿತಾಯರು.
ಸರ್ ಬನ್ನಿ. ವೆಂಕಟರಾಜ ಪುಣಿಚಿತ್ತಾಯರ ಏಕೈಕ ಸುಕುಮಾರ ಸುಪುತ್ರ ವಿಜಯರಾಜ ಪುಣಿಚಿತ್ತಾಯ ಅವರನ್ನು ಕೂಡ ಎಲ್ಲ ವಿಧ ಗೌರವಾದರಗಳೊಂದಿಗೆ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಇದರ ಕೋಶಾಧಿಕಾರಿ ನ್ಯಾಯವಾದಿ ಥೋಮಸ್ ಡಿಸೋಜ ಭಾಸ್ಕರಣ ಸುಂದರ ಬಾರಡ್ಕ ಇದ್ದಾರೆ. ತಮ್ಮನ್ನು ಕೂಡ ವೇದಿಕೆಗೆ ಆಮಂತ್ರಿಸೆ. ಸುಂದರ ಬಾರಡ್ಕ. ಬಂಧುಗಳೇ, ಶ್ರೀಯುತ ರಮೇಶ್ ಚಂದ್ರ ಬೆಂಗಳೂರು ಅವರು ಸಭಾಂಗಣವನ್ನು ಪ್ರವೇಶಿಸಿದ್ದಾರೆ. ಕುವೆಂಪು ನೂತೊಂಜಿ ನೆಂಪು ಎಂಬ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕ, 2 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಚಲನಚಿತ್ರ ಹಿನ್ನೆಲೆ ಗಾಯಕ ರಮೇಶ್ ಚಂದ್ರ ಬೆಂಗಳೂರು ಅಂತ ಹೇಳುವಾಗ ದೂರದವರು ಅಂತ, ಆದರೆ ರಮೇಶ್ ಚಂದ್ರ ಕಾಸರಗೋಡು, ರಮೇಶ್ ಚಂದ್ರ ಕೂಡ್ಲು ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ. ರಮೇಶ್ ಅಣ್ಣ, ತಮಗೆ ಆತ್ಮೀಯವಾದಂಥ ಹೃತ್ಪೂರ್ವಕವಾದಂಥ ಸ್ವಾಗತ. ಕಾಸರಗೋಡಿನಿಂದ ತೆರಳಿ ಬೆಂಗಳೂರಿಗೆ ತೆರಳಿ ಜಗದೆತ್ತರಕ್ಕೆ ಬೆಳೆದಂತಹ ಗಾಯಕ, ಅದ್ಭುತ ಪ್ರತಿಭೆಯ ಕಲಾವಿದ, ಈ ದಿನ ಕುವೆಂಪು ಸಮ್ಮಾನ್ ಪ್ರಶಸ್ತಿಗೆ ಪಾತ್ರರಾದಂತಹ ರಮೇಶ್ ಅಣ್ಣನನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ವಿ ಶಾಂತಾರಾಮ್ ಶೆಟ್ಟರು ಬೆಂಗಳೂರು, ಐಲಸದ ಸಾರಥಿ ಶಾಂತಾರಾಮ್ ಶೆಟ್ಟಿ ಬೆಂಗಳೂರು, ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು ಸರ್. ಬನ್ನಿ ಸರ್. ಪ್ರೀತಿಪೂರ್ವಕವಾಗಿ ಅವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ, ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭ್ರ ನಾಂದಿಯನ್ನು ಹಾಡೋಣ. ಈ ಸುಂದರ ಸಮಾರಂಭದಲ್ಲಿ ಸಖತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಸಕಲ ಸಖರನ್ನು, ಸಜ್ಜನರನ್ನು, ಸಹೃದಯರನ್ನು, ಸಹೋದರಿಯರನ್ನು ಸಸ್ನೇಹದಿಂದ ಸ್ವಾಗತಿಸ್ತಾ, ಜಯ ಶ್ರೀಕೃಷ್ಣಯ್ಯ ಅನಂತಪುರ ಮತ್ತು ಬಳಗ ಅವರು ಪ್ರಾರ್ಥನೆ ಗೀತೆಗಾಗಿ ಕೇಳಿಕೊಳ್ತಾರೆ. ಶ್ರೀಮತಿ ಪ್ರಭಾವತಿ ಕಿದ್ಲ ಅವರು ಬೆಳಗಿನ ಕಾರ್ಯಕ್ರಮದ ನಿರೂಪಕರಾಗಿದ್ದರು. ಸುಶೀಲಾ ಮೇಡಮ್, ಕೃಷ್ಣ 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 ನಿನ್ನ ಪುರಲಟೊಂಜಿ ಸ್ವರೂಪಿದಾಡಡು ಬಾನುದಿಂಜ ಸುರುಳಿ ಸುರುಳಿ ತೆರೆ ಮಾಲೆಲಕ್ಕಡು ಕೃಷ್ಣ ನಿನ್ನ ಪುರಲಟೊಂಜಿ ಸ್ವರೂಪಿದಾಡಡು ಬಾನುದಿಂಜ ಸುರುಳಿ ಸುರುಳಿ ತೆರೆ ಮಾಲೆಲಕ್ಕಡು ಕೃಷ್ಣ ನಿನ್ನ ಪುರಲಟೊಂಜಿ ಸ್ವರೂಪಿದಾಡಡು ಬಾನುದಿಂಜ ದಿಂಜುಂಡು ಕರಿ ಮುಗುಲದ ಬರೋ ಭೂಮಿಗೊಂಜಿ ನೆಲಿಜ್ಜಿ ಜಡಿ ಬರ್ಸೋದ ಬರೋ ಬಾನುದಿಂಜ ದಿಂಜುಂಡು ಕರಿ ಮುಗುಲದ ಬರೋ ಭೂಮಿಗೊಂಜಿ ನೆಲಿಜ್ಜಿ ಜಡಿ ಬರ್ಸದ ಬರೋ ಪನಿ 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 ಬೂರ್ದು ಊರಿ ಆಂಡು ಸಾಗರ
സ്വരോ കൃഷ്ണ നിന്ന പുരലിട്ടൊഞ്ചി സ്വരോപ്പിതാടട് ബാനുദിഞ്ച സുരുളി സുരുളി തെരമാലക്കട് കൃഷ്ണ നിന്ന പുരലിട്ടൊഞ്ചി സ്വരോപ്പിതാടട് ഓം നമോ ഭഗവതേ വാസുദേവായ ഓം നമോ ഭഗവതേ വാസുദേവായ ഓം നമോ ഭഗവതേ വാസുദേവായ ഓം നമോ ഭഗവതേ വാസുദേവായ സുടുമണ്ണുത പുകെതരാശി ദിഞ്ഞഞ്ചിന കത്തലേ മാതെരേ കൈട്ടില തന്നീച്ചെത കർത്തലേ സുടുമണ്ണുത പുകെതരാശി ദിഞ്ഞഞ്ചിന കത്തലേ മാതെരേ കൈട്ടില തന്നീച്ചത കർത്തലേ കാട് മനസ്സ് പൻപിയക്ഷി നലിപ്പുവളു ബത്തലേ ಓಲೋಲು ತೂಂಡಲ ಕಿಬಿ ಪುಡಪಿ ಸಬ್ದೋಲೆ ಕೃಷ್ಣ ನಿನ್ನ ಪುರಲಟೊಂಜಿ ಸ್ವರೋಪಿದಾಡಡು ಬಾನುದಿಂಜ ಸುರುಳಿ ತೆರೆ ಮಾಲೆಲಕ್ಕಡು ಕೃಷ್ಣ ನಿನ್ನ പുരലിട്ടൊഞ്ചി സ്വരോപ്പിതാടട് ഓം നമോ നാരായണായ ഓം നമോ നാരായണായ ഓം നമോ നാരായണായ ഓം നമോ നാരായണ പെത്തല മീ പോയ കുതുരേലായി ദേര്യ बेलेटी तीर्थ मीत पनपिनीति तेरी पाया पेतला में पोया कुदूरेन लाई देरिया बेलेटी तीर्थ मीत पनपिनीति बेन पिना क्लेगनो ಜಾಯ ಸಂಗೀತದ ಆರೋಹಣ ಮಂತ್ರನು ಈ ಕಲ್ಪಾಯ ಕೃಷ್ಣ ನಿನ್ನ ಪುರಲಿಟೊಂಜಿ ಸ್ವರೂಪಿದಾಡಡೆ ಬಾನುದಿಂಜ ಸುರುಳಿ ಸುರುಳಿ ಸ್ವರಮಾಲೆಲಕ್ಕಡು ಕೃಷ್ಣ ನಿನ್ನ ಪುರಲಿಟೊಂಜಿ ಸ್ವರೂಪಿದಾಡಡು ಧನ್ಯವಾದಗಳು. ಕೃಷ್ಣ ನಿನ್ನ ಕುರುಳೊಂಜಿ ಪುಣಿಚಿತ್ತಾಯರ ರಚನೆಯನ್ನು ಬಹಳ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯ ಮೂಲಕ ಆಲಾಪಿಸಿದಂತಹ ಜಯ ಶ್ರೀ ಶ್ರೀಕೃಷ್ಣಯ್ಯಾನಂತಪುರ ಮತ್ತು ಬಳಗದವರಿಗೆ ಕೃತಜ್ಞತೆಗಳು. ದಯಾನಂದ ಜಿ ಕತಲ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷರು. ಬಂಧುಗಳು, ಇದೀಗ ನಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ ಪುಣಿಚಿತ್ತಾಯ ಕುವೆಂಪು ನೆಂಪು ಸಮಿತಿಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎ ಶ್ರೀನಾಥ್ ಅವರು ಎರಡು ಮಾತುಗಳಲ್ಲಿ ಎಲ್ಲರನ್ನ ಕೂಡ ಹೃದಯದ ಭಾಷೆಯಲ್ಲಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮೂಲ ತುಳುಟ್ಟು ಪಾತರ್ಕಂದುಂಡು ದಾನಿಂಡ ವೆಂಕಟರಾಜ ಪುಣಿಚಿತಾಯರಿಗೆ
ಆರ್ನ ವಿಚಾರ ಪಾತ್ರನಾಗ ತುಳು, ಸಂಸ್ಕೃತ, ಹಿಂದಿ, ಮಲಯಾಳ, ಕನ್ನಡ ಪೂರ ಪಾತ್ರಡಪುಂಡು. అయితే ಎನ್ನ ಸ್ವಾಗತ ಭಾಷಣ ಏನೇ ಕನ್ನಡದೇ ಪಣಪೆ ದನ್ನಡ ಮಾತೆರ್ಲ ಅರ್ಥಾಪಣ ಲೆಕ್ಕಟ್ಟು. ಕಾಸರಗೋಡಿನ ಒಂದು ಹೆಸರನ್ನು ವಿಶ್ವಮಟ್ಟದಲ್ಲಿ ತಿಳಿಸಿದ ಅಥವಾ ಆ ರೀತಿ ಪರಿಚಯ ಮಾಡಿಕೊಂಡ ಅಥವಾ ಅಂದರೆ ಉಳಿದವರಿಂದ ಮಾಡಿಸಿಕೊಂಡ ಒಬ್ಬ ವ್ಯಕ್ತಿ ನಮ್ಮ ಡಾಕ್ಟರ್ ವೆಂಕಟರಾಜ ಪುಣಜಿತಾಯರು. ಸಂಶೋಧನಾ ಕ್ಷೇತ್ರದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈಯನ್ನು ಬಿಟ್ಟರೆ ಮತ್ತೆ ನಾವು ಉಳಿದವ್ರನ್ನ ಯಾರನ್ನೂ ಹೇಳುವ ಸಂದರ್ಭ ಅಂದರೂ ಕೂಡ ಪುಣಜಿತಾಯರನ್ನ ಬಿಟ್ಟು ಬಾಕಿದ್ದವರು. ಪುಣಜಿತಾಯರಿಗೆ ಆ ಕಾಲದಲ್ಲಿ ಅವರು ಒಂದು ಒಳ್ಳೆಯ ಸಂಶೋಧಕನಾಗಿ ಒಂದು ವಿಶ್ವವಿದ್ಯಾಲಯದಲ್ಲಿದ್ದಂಥ ವ್ಯಕ್ತಿ ಅಲ್ಲ. ಸಾಮಾನ್ಯ ಒಂದು ಹೈಸ್ಕೂಲ್ನಲ್ಲಿ ಕನ್ನಡ ಅಧ್ಯಾಪಕನಾಗಿದ್ದುಕೊಂಡು ಕಾಸರಗೋಡಿನ ಕನ್ನಡ ಟೆಕ್ಸ್ಟ್ ಬುಕ್ ಆಗಲಿ ಯಾವುದೇ ವಿಚಾರದಲ್ಲಿ ಬೆಳೆದಂಥ ವ್ಯಕ್ತಿ. ಎಲ್ಲಿಯಾದರೂ ಅವರು ಬೆಂಗಳೂರ ಇರ್ತಿದ್ರೆ ಅದಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರ ಹಿಂದೆ ಹಿಂಬಾಲಕರು ಅವರ ಸಾಹಿತ್ಯವನ್ನು ಬೆಂಬಲಿಸಿದರೆ ಹೊರತು ಅವರನ್ನು ಯಾರೂ ಬೆಂಬಲಿಸಲಿಲ್ಲ. ಅದು ಸ್ವಲ್ಪ ಕಷ್ಟ ಆದ್ದು. ಇದು ಯಾಕೆ ಹೇಳ್ತೇನೆ ಅಂದರೆ ಅವರಿಗೊಂದು ರಾಜ್ಯ ಪ್ರಶಸ್ತಿ ಕೊಡಿಸಲಿಕ್ಕೆ ನಾನು ಯಾರ ಹತ್ರೆಲ್ಲ ಹೋಗಿದ್ದೇನೆ, ಎಲ್ಲೆಲ್ಲಿ ಹೇಳಿದ್ದೇನೆ ಗೊತ್ತು. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಮಹಾಲಿಂಗೇಶ್ವರ ಭಟ್ರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬಂದರು. ಹಾಗಾಗಿ ಅಂತಹ ಒಂದು ಮಹಾನ್ ವ್ಯಕ್ತಿ ಕಾಸರಗೋಡಿನಲ್ಲಿ ಹುಟ್ಟಿ ತುಳು ಭಾಷೆಗೆ ಮತ್ತು ಸಾಹಿತ್ಯಕ್ಕೆ ಅವರ ಕೊಟ್ಟ ಕೊಡುಗೆಯನ್ನು ನೆನಪು ಮಾಡುವುದೇ ದೊಡ್ಡ ವಿಷಯ. ಅನಂತಪುರದಲ್ಲಿ ಮಾಡಲಿಕ್ಕೆ ಇನ್ನೊಂದು ಕಾರಣ ಅಂದರೆ ತುಳುವಿನ ಮೊದಲ ಶಾಸನ ಸಿಕ್ಕಿದ್ದು ಅನಂತಪುರದ ಗಣಪತಿ ದೇವಾಲಯದ ಪಕ್ಕದಲ್ಲಿ ಈಗಲೂ ಇದೆ. ಅದನ್ನು ಎಷ್ಟು ಜನ ನೋಡಿದ್ದಾರೆ ಗೊತ್ತಿಲ್ಲ, ಗಣಪತಿಗೆ ಕೈ ಮುಗಿದ್ದಾರೆ ಗೊತ್ತಿಲ್ಲ. ಆದರೆ ಶಾಸನವನ್ನು ತುಳುವರು ಖಂಡಿತ ಕಾಣಬೇಕು. ನಮ್ಮ ತುಳುವಿನ ಬರಹ ಇರುವುದಲ್ಲಿ ಸುಮಾರು 400 ವರ್ಷಗಳ ಹಿಂದೆ ಕಾಸರಗೋಡು ಜಿಲ್ಲೆಯಲ್ಲಿ ನಮ್ಮ ಅನಂತಪುರದ ಶಾಸನ, ಕಿದೇವೂರಿನ ಶಾಸನ, ಬಜಕೂಡ್ಲಿನ ಶಾಸನ, ಶಿರಿಯದ ಶಾಸನ, ಹೀಗೆ ತುಳುವಿನಲ್ಲಿ ನಾನಾ ವಿಧವಾದ ಶಾಸನಗಳು ಇಲ್ಲಿ ಕಾಸರಗೋಡಿನಲ್ಲಿ ತುಳು ಆಡು ಭಾಷೆಯಾಗಿತ್ತು, ಬರಹದ ಭಾಷೆಯಾಗಿತ್ತು ಅನ್ನೋದನ್ನು ತಿಳಿಸುವಂಥ ಶಾಸನಗಳಿವೆ. ನಾನು ಇತ್ತೀಚೆಗೆ ನಾನು ಮೊನ್ನೆ ಹೇಳಿದೆ ನಮ್ಮ ಯಜಮಾನರ ಹತ್ರ, ನೋಡಿ ಆ ಕೆರೆಯಲ್ಲಿ ಕೂಡ ಒಂದು ಶಾಸನ ಉಂಟು, ಅದನ್ನು ತೆಗೆದು ನೋಡುವ. ಅಂದರೆ ಅಷ್ಟು ಕೆರೆ. ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಲ್ಲಿ ಒಬ್ಬರಾದಂಥ ನಮ್ಮ ಉದಯ ಕುಮಾರ್ ಗಟ್ಟಿಯವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇವತ್ತೇನಾಗಿದ್ದರೆ ಈಗಿನ ಕಾರ್ಯಕ್ರಮ ನಮ್ಮದು ಸ್ವಲ್ಪ ಅವಿಲ್ನಾಗೆ ಆಗಿದೆ, ಬೇಜಾರು ಮಾಡಬೇಡಿ. ಎಲ್ಲ ವಸ್ತುಗಳನ್ನು ಒಂದೇ ಕಡೆ ಹಾಕಬೇಕಾದ ಸ್ಥಿತಿ ಬಂದಿದೆ. ಇಲ್ಲದ್ರೆ ಬೆಳಗ್ಗೆ ಬೇರೆ ಬೇರೆ ಐಟಮ್ ಆಗಿ ಮಾಡ್ತಿದ್ದೆವು. ಈಗ ಒಂದೇ ಸಭೆಯಲ್ಲಿ ಎಲ್ಲವನ್ನು ಮಾಡ್ತೇವೆ. ಎಲ್ಲರೂ ನನ್ನನ್ನು ಬಿಟ್ಟು ಬಾಕಿದವ್ರೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ನಾನು ಹೇಳುವುದು. ಯಾಕಂದರೆ ಸ್ವಾಗತ ಹೇಳುವಾಗ ಯಾರೇ ಬಿಟ್ಟು ಹೋದರೆ ಮತ್ತೆ ಬಾಕಿದವ್ರು ಬೈತಾರೆ. ಆ ಅರ್ಥ ಸ್ವಲ್ಪ ದೀರ್ಘ ತಗೊಳ್ತೇನೆ ಅಷ್ಟೇ. ನಾನು ಹೇಳಿಕೊಂಡದ್ದು ಮುಂಗೂರು ಜಾಮ್ಯ ಅಂತ ಅದೇನೇ. ಹಾಗಾಗಿ ವೆಂಕಟರಾಜ ಪುಣಜಿತಾಯರು ಕಲ್ಲಿಕೋಟೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ನಮ್ಮ ತಾಡವೋಲೆಗಳನ್ನು KKN ಕುರುಪ ಅವರು ಸಂಗ್ರಹ ಮಾಡಿದಾಗ ಅದನ್ನು ಓದಿದ ಮಹಾನ್ ವ್ಯಕ್ತಿಗಳಲ್ಲಿ ವೆಂಕಟರಾಜ ಪುಣಜಿತಾಯರೊಬ್ಬರು. ಶ್ರೀ ಭಾಗವತ, ದೇವಿ ಮಹಾತ್ಮೆ, ಮತ್ತು ನಮ್ಮ ಕಾವೇರಿ ಮಹಾತ್ಮೆಗೂ ದೇವಿ ಚರಿತ್ರೆ ಆಗ್ಬೋದು, ವೈದ್ಯಸಾರಕ ಅಂತ ಆಗ್ಬೋದು, ಕರ್ಣಪರ್ವ ಆಗ್ಬೋದು, ಮಹಾಭಾರತ, ಇದೆಲ್ಲ ಒಬ್ಬರೇ ನೋಡಿ ಅದನ್ನು ಪ್ರಕಾಶನಕ್ಕೆ ತಯಾರು ಮಾಡಿಕೊಟ್ಟವರು. ಸುಮಾರು 1200 ಪೇಜಿನಷ್ಟು ಗದ್ಯ ಬರಹ ಬರೆದಿದ್ದಾರೆ. ಬಾಕಿಯವರ ನಾಟಕ ಅದನ್ನು ನಾನು ಯಾವುದನ್ನು ಹೇಳುವುದಿಲ್ಲ, ಈಗ ಮತ್ತೆ ಮುಂದೆ ಹೇಳಲಿಕ್ಕಿದ್ದಾರೆ. ಅದನ್ನು ಓದಲಿಕ್ಕೆ ನಮ್ಮ ಒಂದು ಜನ್ಮ ಸಾಲದು. ಅಂಥ ಮಹಾವಿದ್ವಾಂಸನನ್ನು ನಾವು ಕೊಟ್ಟ ಗೌರವ ಕಡಿಮೆ. ಆದರೆ ಇವತ್ತವರ ಹುಟ್ಟುಹಬ್ಬವನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯವರು ತುಳು ಲಿಪಿ ದಿನಾಚರಣೆ ಅಂತ ಆಚರಣೆ ಮಾಡಿದ್ದಕ್ಕೆ ಅಲ್ಲಿ ಘೋಷಣೆ ಆದ್ದು. ನಾನು ಬಂದಿದ್ದೆ ಅಣ್ಣ, ನೀವಾಗಿದ್ದರೆ ನನಗೆ ನೆನಪಿಲ್ಲ. ಈಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಆಫೀಸ್ನಲ್ಲಿ ತುಳು ದಿನಾಚರಣೆಯನ್ನು ವೆಂಕಟರಾಜ ಪುಣಜಿತಾಯರ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಲ್ಲಿ ಅದು ನಮಗೆ ಖುಷಿಯಾದ್ದು. ಹಾಗಾಗಿ ಆ ಕಾರ್ಯಕ್ರಮದಿಂದಾಗಿ ಒಬ್ಬ ವ್ಯಕ್ತಿಯನ್ನು
ಡಾಕ್ಟರ್ ರಾಧಾಕೃಷ್ಣ ಅವರ ಬರ್ತ್ಡೇಯನ್ನು ಟೀಚರ್ಸ್ ಡೇ ಅಂತ ಹೇಳಿದಾಗೆ ವೆಂಕಟರಾಜ ಪುಣಚಿತಾಯರ ದಿನಾಚರಣೆಯನ್ನು ನಾವು ತುಳು ಲಿಪಿ ದಿನಾಚರಣೆ ಅಂತ ಮಾಡಲಿಕ್ಕೆ ಘೋಷಣೆ ಮಾಡಿದ ದಿನ. ಹಾಗಾಗಿ ನಾವು ಪ್ರತಿ ವರ್ಷ ಅದನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಅದು ತುಳು ಅಕಾಡೆಮಿ, ನಾನು ಸಾಹಿತ್ಯ ಅಕಾಡೆಮಿ ಹೇಳಿಬಿಟ್ನಾ ಸರಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ಹಾಗಾಗಿ ಅಂಥ ಒಂದು ಸಂದರ್ಭ, ಪುಣಚಿತಾಯರಿಗೆ ಯಾವುದು ಬೇಡ. ಪುಣಚಿತಾಯರ ಹತ್ರ ಅವರೊಂದು ತುಳುವಿನ ನಿಘಂಟಿಗೆ ಶಬ್ದ ಸಂಗ್ರಹ ಮಾಡಿಕೊಟ್ಟಂಥ ಒಂದು ಕಾಲ ಇತ್ತು. ನಾನಲ್ಲಿ ಉಪಸಂಪಾದಕನಾಗಿದ್ದ ಕಾಲ. ಚರ್ಚೆಯಲ್ಲಿ ಬಂದಾಗ ಶಬ್ದದ ಒಂದು ಉತ್ಪತ್ತಿಯ ಬಗ್ಗೆ ತುಂಬ ಮಾತನಾಡ್ತಿದ್ರು ಅವರು. ಒಂದು ವಿಷಪೋಲ ಅಂತ ಒಂದು ಶಬ್ದಕ್ಕೆ ಅವರು ಎಷ್ಟು ಬರೀತಾರೆ ಅಂದರೆ ಅದನ್ನು ಕಂಡುಹುಡುಕಲಿಕ್ಕಾದಾಗ ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ತುಂಬ ಮತ್ತೆ ಮತ್ತೆ ಅಧ್ಯಯನ ಮಾಡಿ ಒಂದು ಉದಾಹರಣೆ ಕೊಡ್ತೇನೆ. ಅವರು ಹೇಳ್ತಾರೆ, ಎಡನೀರಿನ ಸೇತುವೆಯಲ್ಲಿ ಯಾರೋ ನಡ್ಕೊಂಡು ಹೋಗ್ತಿದ್ರು, ಇವರು ಹೋಗ್ತಿದ್ರು. ಆಗ ಇವರು ಬಂದರು ಅಂತ ತಿಳ್ಕೊಂಡು ದಲಿತ ವರ್ಗಕ್ಕೆ ಸಂಬಂಧಪಟ್ಟ ಇಬ್ಬರು ಮುಂದೆ ಹೋಗ್ತಿದ್ರಂತೆ. ಅವ್ರು ಹೇಳಿದ್ರು ಬೀಸಪೋಲ ಅಂತ ಹೇಳಿದ್ರಂತೆ. ಹಾಗೆ ಇವರಿಗೆ ಗೊತ್ತಾಯ್ತು ಈ ವಿಷಪೋಲ ಅಂದರೆ ಅದು ಬೀಸಪೋಲದಿಂದ ಬಂದಿರ್ಬೋದು ಅಂತ. ಆ ರೀತಿ ಒಂದು ಅಧ್ಯಯನಶೀಲತೆಯಿಂದ ಆ ಶಬ್ದದ ಅರ್ಥ ಹೇಳ್ತಿದ್ರು. ಅದೊಂದು ಅವರ ಗಮನಿಸಬೇಕಾದ್ದು. ಬಾಯಿಗೆ ತೆಗೆದ ಹಾಗೆ ಅವರು ಹೇಳಲಿಕ್ಕಿಲ್ಲ. ನಮ್ಮ ಕಮಿಟಿಯಲ್ಲಿ ಬಂದರೆ ಅದನ್ನು ಅಧ್ಯಯನ ಮಾಡಿ 2-3 ದಿನಗಳ ಕಾಲ ಅಲ್ಲಿ ಕೂತು ಅಷ್ಟು ಇದು ಮಾಡೋದು. ಅಂಥ ಒಬ್ಬ ವಿದ್ವಾಂಸ ತುಳುವಿಗೆ ಕಾಸರಗೋಡಿನ ವ್ಯಕ್ತಿ ಇದ್ದದ್ದು ನಮ್ಮದೆಲ್ಲ ಭಾಗ್ಯ ಅಂತ ಹೇಳಬೇಕು. ನಾವು ಅವರ ದಿನಾಚರಣೆ ಇಷ್ಟು ಗಂಭೀರವಾಗಿ ಆಚರಣೆ ಮಾಡಬೇಕು ಅಂತ ಗ್ರಹಿಸಿದ್ದು, ಆದರೆ ಏನೋ ಕಾರಣದಿಂದ ಆಗಲಿಲ್ಲ. ಇರಲಿ, ಬರುವ ವರ್ಷ ಆದರೂ ಇದಕ್ಕಿಂತ ಉನ್ನತ ಮಟ್ಟದಲ್ಲಿ ಅದನ್ನು ಆಚರಿಸುವಂತೆ ಆಗಲಿ ಅಂತ ನಾನು ಹಾರೈಸಿ, ತುಂಬ ಹೇಳಲಿಕ್ಕಿದೆ, ಬೇರೆ ಬೇರೆ ಜನ ಮತ್ತೆ ಹೇಳ್ತಾರೆ. ಆದರೆ ನನ್ನ ಕರ್ತವ್ಯ ಇಲ್ಲಿ ಅನಂತಪುರದಲ್ಲಿ ಮಾಡುವ ಅಂತ. ಅನಂತಪುರದ ಇಲ್ಲಿ ಯಾಕೆ ಮಾಡಬೇಕು ಎನ್ನುವುದನ್ನು ನಮ್ಮ ಇವರು ಆಳ್ವರು ಮುಂದೆ ಹೇಳುವುದರಿಂದ ನಾನು ಆ ಬಗ್ಗೆ ಹೇಳುವುದಿಲ್ಲ. ಇಲ್ಲಿ ಬಂದವರಿಗೆಲ್ಲ ಸ್ವಾಗತ ಕೋರುವುದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರಿಗೂ ನಾನು ಮೊದಲು ಇಲ್ಲಿ ಬಂದ ಎಲ್ಲ ಸಹೃದಯ ಮಿತ್ರರಿಗೆ, ಪುಣಚಿತಾಯರ ಮೇಲೆ ಅಭಿಮಾನವಿಟ್ಟು ಬಂದ ಎಲ್ಲ ವ್ಯಕ್ತಿಗಳನ್ನು ನಮ್ಮ ನೆಂಪು ಸಮಿತಿ ಮತ್ತು ನಮ್ಮ ತುಳುವಳ್ಳಿನ ವತಿಯಿಂದ ಪ್ರತಿಯೊಬ್ಬರನ್ನು ಮೊದಲು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಂಥವಲ್ಲಿ ನಮ್ಮಲ್ಲಿ ಸರ್ವೋತ್ತಮ ಶೆಟ್ಟರು ಸರ್ವಾಧ್ಯಕ್ಷರು. ನಿಮಗೆ ಗೊತ್ತಿದೆ, ಬದಿಯಡ್ಕೆಯಲ್ಲಿ ತುಳುವೆ ರಾಯನ ಆದಾಗ ಅದರ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಚೆನ್ನಾಗಿ ನಡೆಸಿಕೊಟ್ಟಂಥ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. 5 ವೇದಿಕೆಗಳಲ್ಲಿ ಆ 5 ದಿನದ ಕಾರ್ಯಕ್ರಮ ಈಗಲೂ ನೆನಪು ಬರ್ತದೆ. ಅಂಥದ್ದೊಂದು ಕಾಸರಗೋಡಿನಲ್ಲಿ ಮಾಡಿಯೇ ಇರಲ್ಲ ಯಾರು ಕೂಡ. ಅಂಥ ಒಂದು ದಿನದಲ್ಲಿ ಕೂಡ ಅವರು ನಮ್ಮ ಜೊತೆಯಲ್ಲಿದ್ದರು. ಅವರ ಬಗ್ಗೆ ನಮ್ಮ ಕೇರಳ ತುಳು ಅಕಾಡೆಮಿಯ ಜಯಾನಂದಣ್ಣ ಬಂದಿದ್ದಾರೆ. ಜಯಾನಂದಣ್ಣ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಆ ನಮ್ಮ ತುಳುವೆರ ಆಯನ ಅದು ವೈಭವಯುತವಾಗಿ ಆದಾಗ ಅಲ್ಲಿ ಬಂದಂಥ ನಮ್ಮ ಅದರ ಹಿಂದಿನ ಸಭೆಯಲ್ಲಿ ನಮ್ಮ ಕರುಣಾಕರನ್ MP ಅವರು ಕೇರಳದಲ್ಲಿ ಒಂದು ತುಳು ಅಕಾಡೆಮಿ ಬೇಕು ಅಂತ ಮುಂದೆ ಇಟ್ಟು ಅದು ಪ್ರಚಲಿತವಾಗಿ ಬಂತು. CH ಕುಂಜಮ್ಮ ಅವರು ಕೂಡ ಅದರ ಸಹಕಾರದಲ್ಲಿದ್ದರು. ಮೊದಲ ಅಧ್ಯಕ್ಷರಾಗಿ ವೆಂಕಟರಾಜ ಪುಣಚಿತಾಯರು ಆಯ್ಕೆಯಾದರು. ಹಾಗಾಗಿ ಆ ವೆಂಕಟರಾಜ ಪುಣಚಿತಾಯರ ದಿನವನ್ನು ತುಳು ಅಕಾಡೆಮಿಯವರೆಲ್ಲ ಕರ್ನಾಟಕ ಮತ್ತು ಕೇರಳದ ತುಳು ಅಕಾಡೆಮಿಯ ಅಧ್ಯಕ್ಷರ ನಮ್ಮ ಸಮ್ಮುಖದಲ್ಲಿ ನಾವು ಇದನ್ನು ಆಚರಿಸ್ತಾ ಇದ್ದೇವೆ. ಉದ್ಘಾಟನೆ ಮಾಡ್ತೇವೆ. ಉದ್ಘಾಟನೆಗೆ ಇಲ್ಲಿ ನಮ್ಮ ರಾಜಮೋಹನ್ ಉಣ್ಣಿತಾನ್ ಬೆಳಗ್ಗೆ ಬಂದಿದ್ದರು, ಮತ್ತು ಕಾರ್ಯಕ್ರಮ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ನಾನು ಸ್ವಾಗತಿಸ್ತಾ, ಸರ್ವಾಧ್ಯಕ್ಷತೆಯನ್ನು ವಹಿಸುವ ಸರ್ವೋತ್ತಮ ಶೆಟ್ಟಿ ಸರ್ವಾಧ್ಯಕ್ಷತೆಯನ್ನು ವಹಿಸುವಂಥ ನಮ್ಮ ಸರ್ವೋತ್ತಮ ಶೆಟ್ಟಿ ಅಭಿದಾಬಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಬರ್ತಾರೆ, ಬರಲಿಲ್ಲ. ಆಮೇಲೆ ಇಲ್ಲಿ ಅರವಿಂದ ಅಲೇವರಾಯರು ಬಂದಿದ್ದಾರೆ. ಇದು ನಮ್ಮ ಉದ್ಘಾಟನೆಯನ್ನು ಇವತ್ತು ನಮ್ಮ ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷ ಅಂದ ದಯಾನಂದ ಕತ್ತಲ ಸಾರು ಬಂದಿದ್ದಾರೆ. ಅವರನ್ನು ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಹೇಳುತ್ತಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅರವಿಂದ ಅಲೇವರಾಯರು ಬಂದಿದ್ದಾರೆ. ಅಧ್ಯಕ್ಷರು ಕಾಸರಗೋಡು ಜಿಲ್ಲಾ ಶಿವಳ್ಳಿ ಬ್ರಾಹ್ಮಣ ಸಭಾ. ಅವರನ್ನು
ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದ ಮುಖ್ಯ ಆಡಳಿತರಲ್ಲಿ ಒಬ್ಬರಂಥ ನ್ಯಾಯವಾದಿ ಉದಯ ಗಟ್ಟಿಯವರು ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ವೇದಿಕೆಯಲ್ಲಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಂತ ನಮ್ಮ ಮಹಾಲಿಂಗೇಶ್ವರ ಭಟ್ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. BP ಶ್ರೇಣಿಯವರು ಕಾರ್ಯದರ್ಶಿ ತುಳುಕೂಟ ಕಾಸರಗೋಡು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಹರಿಕಾಂತ ಕಾಸರಗೋಡು ಅಧ್ಯಕ್ಷರು ಜೈ ತುಳುನಾಡು ಕಾಸರಗೋಡು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀಕೃಷ್ಣಯ್ಯ ಅನಂತಪುರ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪುಣಿಚಿದಾರ ಬಗ್ಗೆ MPhil ಮಾಡಿದಂತಹ ನಮ್ಮ ವಿದ್ಯಾರ್ಥಿನಿ ನಮ್ಮ ಇವಳು ಅಂದರೆ ವಾಣಿ PS ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಆಮೇಲೆ ನಮ್ಮ ಜ್ಯೋತ್ಸ್ನಾ ಕಡಂದೇಲಿದ್ದಾರೆ ಮತ್ತು ನಮ್ಮ ರವೀಂದ್ರನ್ ಪಾಡಿ ಇದ್ದಾರೆ. ಇವರನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆಮೇಲೆ ನಮ್ಮ ಕೋಶಾಧಿಕಾರಿ ನ್ಯಾಯವಾದಿ ಥೋಮಸ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದು ಬಿಟ್ಟು ನಮ್ಮ ವೆಂಕಟರಾಜ ಪುಣಿಚಿತಾಯರ ಶಿಷ್ಯರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮ ಭಾಗವಹಿಸುವ ಸಾಯಿಗೀತ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರಶಸ್ತಿ ಯಾರಿಗೆ ಅಂತ ಹೇಳುವಾಗ ಚರ್ಚೆ ಇಲ್ಲದೆ ಅದಕ್ಕೆ ಆಯ್ಕೆಯಾದವರು ನಮ್ಮ ರಮೇಶ್ ಚಂದ್ರ ಅವರು, ಕಾಸರಗೋಡ್ನವರು. 101 ನೆನಪು ಎನ್ನುವ ಕಾರ್ಯಕ್ರಮವನ್ನು ಕಳೆದ 2 ವರ್ಷಗಳಿಂದ ಅವರು ಮಾಡಿದ್ದಾರೆ. ಅವರನ್ನು ನಾವು ಇದಕ್ಕೆ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ರಮೇಶ್ ಅಣ್ಣನವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ವೇದಿಕೆಯಲ್ಲಿ ನಮ್ಮ ಈವರೆಗೆ ದುಡಿದಂಥ ಭಾಸ್ಕರ್ ಇದ್ದಾರೆ, ನಮ್ಮ ರಾಜೇಶ್ ಆಳ್ವ ಇದ್ದಾರೆ, ನಮ್ಮ ಈ ಕಾರ್ಯಕ್ರಮ ಎಲ್ಲ ಕಡೆ ಮುಟ್ಟಿಸುವಂಥ ವ್ಯಕ್ತಿಗಳಿದ್ದಾರೆ, ರವಿನಾಯ್ಕಪ್ಪ ಇದ್ದಾರೆ. ಎಲ್ಲರನ್ನು ಹೆಸರು ಹೇಳದೆ ಪ್ರತ್ಯೇಕವಾಗಿ ಹೆಸರು ಹೇಳದೆ ಎಲ್ಲರನ್ನು ಅನಂತಪುರಕ್ಕೆ ಆಹ್ವಾನಿಸ್ತಾ ಅವರನ್ನೆಲ್ಲ ಸ್ವಾಗತಿಸ್ತಾ ಇದ್ದೇವೆ. ಪ್ರಾರ್ಥನೆ ಹಾಡಿದವರನ್ನು ಕೂಡ ನಾನು ನೆನಪು ಮಾಡಬೇಕಾಗುತ್ತೆ. ಪ್ರಭಾತಿಕೆದಿಲ್ಲರದವರೊಟ್ಟಿಗೆ ಮಧ್ಯಾಹ್ನದವರು ಬಂದಿದ್ದಾರೆ. ಮತ್ತು ವೇದಿಕೆಯಲ್ಲಿದ್ದ ಶ್ರೀಕೃಷ್ಣಯ್ಯ ಅನಂತಪುರ ಜಯಶ್ರೀ ಶ್ರೀಕೃಷ್ಣಯ್ಯ ಅನಂತಪುರ ಅವರನ್ನೆಲ್ಲರನ್ನು ನಾವು ಪ್ರತ್ಯೇಕ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತಿದೆ. ಎಲ್ಲರೂ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲವನ್ನು ಸಹಕಾರವನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ. ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃದಯದ ಭಾಷೆಯಲ್ಲಿ ಎಲ್ಲರನ್ನು ಸ್ವಾಗತಿಸಿದಂಥ ಪ್ರೊಫೆಸರ್ ಶ್ರೀನಾಥ್ ಅವರಿಗೆ ವಂದನೆಗಳು. ಕೇರಳ ತುಳು ಅಕಾಡೆಮಿ ಅಧ್ಯಕ್ಷರಾದಂತಹ ಶ್ರೀಯುತ KR ಜಯಾನಂದ ಮಂಜೇಶ್ವರ ನಮ್ಮ ಜೊತೆಗಿದ್ದಾರೆ. ಪ್ರೀತಿಪೂರ್ವಕ ಹೃತ್ಪೂರ್ವಕ ಆದರಪೂರ್ವಕ ಸ್ವಾಗತ ತಮಗೆ. ವಿಜಯರಾಜ ಪುಣಿಚಿತಾಯರಿದ್ದಾರೆ, ಇದರ ಕಾರ್ಯದರ್ಶಿಗಳು. ಬಹುಭಾಷಾ ಕೋವಿದ, ವಿಶ್ವ ಸಾಹಿತಿ, ವಿಶ್ವಕವಿ ವೆಂಕಟರಾಜ ಪುಣಿಚಿತ್ತಾರ ಈ ಕಾರ್ಯಕ್ರಮಕ್ಕೆ ಅಬುದಾಬಿಯಿಂದ ಸರ್ವೋತ್ತಮ ಶೆಟ್ಟರು ಬಂದಿದ್ದಾರೆ. ಅದೇ ರೀತಿ ದೂರದ ಅಮೇರಿಕಾದಿಂದ ಶ್ರೀವಳ್ಳಿಯವರು ಬಂದು ನಮ್ಮ ಜೊತೆಗೆ ಸೇರಿದ್ದಾರೆ, ಈ ಸಭಾಂಗಣದಲ್ಲಿದ್ದಾರೆ. ಶ್ರೀಮತಿ ಶ್ರೀವಳ್ಳಿ ಮೇಡಮ್, ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮನ್ನು ಆದರಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಗೋಪಾಲ್ ಪಟ್ಟೆ ಹಾಗೂ ಶಾಂತಾರಾಮ್ ಶೆಟ್ಟಿ ಅವರು ಕೂಡ ತಾವು ಕೂಡ ವೇದಿಕೆಗೆ ಬರಬೇಕು. ನ್ಯಾಯವಾದಿ ಥೋಮಸ್ ಡಿಸೂಸ ಅವರು ನಮ್ಮ ಜೊತೆಗಿದ್ದಾರೆ, ಕೋಶಾಧಿಕಾರಿ ಅವರು ವೇದಿಕೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ.
ಕವಿ ವೆಂಕಟರಾಜ ಪುಣಿಚಿತ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವಂಥ ಕಾರ್ಯಕ್ರಮ. ಮುಂದೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭ ನಾಂದಿಯನ್ನು ಹಾಡಲಿಕ್ಕಿದ್ದಾರೆ ನಿಟ್ಟೆ ವಿಶ್ವವಿದ್ಯಾನಿಲಯದ ವಿಭಾಗ ಮುಖ್ಯಸ್ಥೆ ಆದಂಥ ಡಾಕ್ಟರ್ ಸಾಯಿ ಗೀತಾ ಮೇಡಮ್ ಅವರು. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಎಲ್ಲ ಅತಿಥಿಗಳು ಕೂಡ ಜೊತೆಗೆ ಸೇರಬೇಕು ಈ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಆ ಬಳಿಕ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದೇವೆ. ಇದೀಗ ಪುಷ್ಪಾರ್ಚನೆ. ಶ್ರೀಯುತ ಜಯಾನಂದ ಜಿ ಕತ್ತಲ್ ಸರ್ ಅವರು ದೀಪ ಬೆಳಗಿಸಿ ಆ ಬಳಿಕ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಕೂಡ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀಯುತ ದಯಾನಂದ ಜಿ ಕತ್ತಲ್ ಸರ್ ಅವರು ಕಾರ್ಯಕ್ರಮಕ್ಕೆ ಶುಭ ನಾಂದಿಯನ್ನು ಹಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅತಿಥಿ ಅಭ್ಯಾಗತರು ಕೂಡ ಸೇರಿಕೊಂಡು ಜ್ಯೋತಿ ಬೆಳಗುವಂತಹ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕು. ರಮೇಶ್ ಚಂದ್ರ ಬೆಂಗಳೂರು, ಜಯಾನಂದ KR ಹರಿಕಾಂತ್, ಕಾಳಿಂಗೇಶ್ವರ ಭಟ್ರು ಎಲ್ಲರೂ ಸೇರಿಕೊಳ್ಬೇಕು ಈ ಒಂದು ಜ್ಯೋತಿ ಬೆಳಗುವ ಕಾರ್ಯದಲ್ಲಿ. ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಜೊತೆಗೆ ಸೇರಬೇಕು. ತುಳು ಸಾಹಿತ್ಯ ಲೋಕಕ್ಕೆ ಕಾಸರಗೋಡು ನೀಡಿದಂತಹ ಅನರ್ಘ್ಯ ರತ್ನ ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯರು ನೆನಪಿನಂಗಳಕ್ಕೆ ಜಾರಿದ್ದರೂ ಕೂಡ ಅವರು ನಮ್ಮೊಂದಿಗಿದ್ದಾರೆ ಎನ್ನುವಂಥ ಭಾವನೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ನಮಿಸುವಂತಹ ಕಾರ್ಯಕ್ರಮ. ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಸೇರಿಕೊಳ್ತಾರೆ. ಎಲ್ಲರೂ ಕೂಡ ಈ ಒಂದು ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಪಂಚ ದ್ರಾವಿಡ ಭಾಷೆಗಳಲ್ಲೊಂದಾದ ತುಳು ಭಾಷೆಗೆ ಲಿಪಿ ಇಲ್ಲವೇ ಎನ್ನುವಂಥ ಕೊರಗನ್ನು ನೀಗಿಸಿದಂಥವರು. ಪ್ರಾಚೀನ ಕಾಲದಿಂದಲೇ ತುಳು ಭಾಷೆಗೆ ಸಂಪದ್ಭರಿತವಾದಂತಹ ಸಾಹಿತ್ಯದ ಜೊತೆಗೆ ಲಿಪಿ ಕೂಡ ಇತ್ತು ಎಂಬುದನ್ನು ಶೋಧಿಸಿ ಕೊಟ್ಟಂತಹ ಮಹಾನುಭಾವ ವೆಂಕಟರಾಜ ಪುಣಿಚಿತ್ತಾಯರು. ಪಾಂಡಿತ್ಯದ ಉತ್ತುಂಗಕ್ಕೇರಿದಾಗಲೂ ಸರಳ ಸಜ್ಜನಿಕೆಯೊಂದಿಗೆ ಎಲ್ಲರೊಂದಿಗೆ ಸಮಭಾವದಲ್ಲಿ ಬೆರೆದಂತಹ ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯ ಅವರನ್ನು ನೆನಪಿಸ್ತಾ ಪುಣಿಚಿತ್ತಾಯರನ್ನು ಕಳೆದ 3 ವರ್ಷಗಳಿಂದ ಬಹಳ
ಉತ್ತಮ ರೀತಿಯಲ್ಲಿ ಅವರನ್ನು ಅವರ ಜನ್ಮದಿನದಂದು ಸಂಸ್ಮರಿಸುವಂಥ ಒಂದು ಕಾರ್ಯಕ್ರಮವನ್ನು ತುಳು ವರ್ಲ್ಡ್ ಮಂಗಳೂರು ಹಮ್ಮಿಕೊಳ್ತಾ ಇದೆ. ಕಳೆದ ವರ್ಷ ಮಂಗಳೂರಿನಲ್ಲಿ ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮದ ಮೂಲಕ ಪುಣ್ಯಚಿತ್ತಾಯರ ಜನ್ಮದಿನವನ್ನು ಆಚರಿಸಲಾಗಿದೆ. ಈ ಬಾರಿ ಅನಂತಪುರದ ಈ ಪುಣ್ಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಿದ್ರೆ ಅದಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ ತುಳು ವರ್ಲ್ಡ್ ಮಂಗಳೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ಆಳ್ವ ಅವರು 4 ಮಾತುಗಳಿಂದ ಒಟ್ಟು ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ನಮಗೆ ಹೇಳಲಿಕ್ಕಿದ್ದಾರೆ. ಇದೀಗ ಡಾಕ್ಟರ್ ರಾಜೇಶ್ ಆಳ್ವ. ತುಳುನಾಡದ ಅಂಚಿ ತುಳುನಾಡನ ಕಾಪುನಂಚಿನ ತುಳುವೇಶ್ವರನ ಮನಸ ಪ್ರಾರ್ಥಿಸೊಂದು ಅವೇ ಲೆಕ್ಕ ಬಾರ್ಕೂರುದ ರಾಜ್ಯನು ಆಳುಜಂತಿನ ತೌಳವೇಶ್ವರ ದೇವರೆಲ್ಲ ನೆನೆತೊಂದು ಇಂಚಿ ತೆನಕಾಯಿ ಪಯ್ಯನ್ನೂರುಡು ನೆಲೆಯಾತಿನ ತುಳುವನ್ನೂರು ದೇವರೆಲ್ಲ ನೆನೆತೊಂದು ಅವೇ ಲೆಕ್ಕ ನಮ್ಮ ತುಳುನಾಡನ್ನು ಕಾಪುನಂಚಿನ ತುಳುರುವನ ಭಗವತಿನ್ಲ ನೆನೆತೊಂದು ತುಳುನಾಡದ ಮಧ್ಯಮ ಗೊಡುಪುನ ತುಳುವೇಶ್ವರಿ ದೇವೆಲ್ಲ ನೆನೆತೊಂದು ತುಳುನಾಡದ ಈ ಅತ್ಯಂತ ಪ್ರಾಚೀನವಾಯಿನ ಒಂಜಿ ಲಾಸ್ಟ್ ಸಿವಿಲೈಸೇಷನ್ ಎಂದು ಪನ್ಯರ ಸಾಧ್ಯತೆ ಸಿವಿಲೈಸೇಷನ್ ನಷ್ಟ ಆಯಿನಂಚಿನ ಈ ಅನಂತಪುರತ್ತ ಜಾಗೇಟ್ ಇನಿ ನಮ್ಮ ತುಳು ಲಿಪಿ ದಿನ ಅಕ್ಟೋಬರ್ 10 ಪೋಯ್ ಸರ್ತಿ ದಯಾನಂದ ಕತ್ತಳ್ ಸಾರ್ ಅವೆಲೆಕ್ಕ ತುಳು ವರ್ಲ್ಡ್ ಜೈ ತುಳುನಾಡು ಸಂಘಟನೆಗಳ ಪೂರ ಒಟ್ಟು ಸೇರದು ಈ ಒಂಜಿ ದಿನನು ತುಳು ಲಿಪಿ ದಿನ ಅಂದು ಮಲ್ಪಡು ಪಂಡದು ಮಸ್ತ್ ಆ ಕೊರೋನಾದ ಕಾಲಘಟ್ಟಡು ಬಾರಿ ಬಂಗೋಡು ಆ ಕಾರ್ಯಕ್ರಮವನ್ನು ಮಲ್ತದು ತುಳು ಲಿಪಿ ದಿನ ಅಂದು ಮಲ್ತೊಂದು ಬೈದ ಐಕ್ ಆ ತುಳು ಲಿಪಿ ದಿನನು ಮಲ್ಪರ ಸೂಕ್ತ ಜಾಗೆ ಒವ್ವೇ ಕಾರಣದಲ್ಲ ಅವು ಅನಂತಪುರ ಅಂದು ಪನ್ಪುನೈಕ್ ಸಂಶಯಿಜಿ ದಾಯಿಗ ಪಂಡ ಸುರೂತ ತುಳು ಲಿಪಿ ತಿಕ್ಕಿನ ಶಾಸನ ಅವು ಮುಲ್ಪ ನಮ್ಮ ಕಣ್ಣೆದುರು ಗಣಪತಿ ದೇವರನ್ನ ದುಂಬುಡು ಉಂಡು ಅವತ್ತೊಂದು ಒಂಜಿ ಶಾಸನ ಆ ಅಲ್ಪನೆ ಕೂಡ ಅವೇ ಕೆದುಟಲ್ಲ ಉಂಡು ಒಂದು ಪಂಡದು ನಮಗೆ ಗೊತ್ತೈತೆನ ಅನಂತಪುರ ಪಂಡ ನಂಗೆ ಗೊತ್ತುಂಡು ಇನಿ ಮಸ್ತ್ ದುಃಖ ನಮ್ಮ ತುಳುನಾಡು ನಷ್ಟವಾಯಿನೈತ ಒಂಜಿ ಅಂತಿಮ ದುಃಖನೇ ನಮ್ಮ ಇನಿ ಬಬಿಯನ್ ಕಳೆಯೊಂದ ದಾಯಿಗ ಪಂಡ ತುಳುನಾಡದ ಇತಿಹಾಸನು ತೂದು ಮದತ್ತಿನ ಒಂಜಿ ಜೀವ ಬಂಡ ಅವು ನಮ್ಮ ಬಬಿಯ ಮೊಸಳೆ ಪನ್ಪುನೆಗೆ ರಡ್ಡು ಪಾತೆರೆಜಿ ಅಡಿದವರ ಪುವೆಂಪು ನೆಂಪುದಾನಿ ಬಬಿಯಲ ನೆಂಪಾದು ಪೋತಂಡು ಅಂಚಿತ್ತಿನ ಮಹತ್ತರ ಜಾಗೆಡು ಇನಿ ಕೂಡ ಒಂಜಿ ಬಬಿಯಾಗ ಬೋಡಾದು ನಮ್ಮ ಕಾತೊಂದು ಬರ್ಪುನ ಪೊರ್ತುಡು ತುಳುತ್ತ ಇತಿಹಾಸ ಎಲ್ಲ ತಿರುಚಿನ ಅಂಚಿತೆನ ಅತಂಡ ನಷ್ಟವಾಯಿನ ಅಂಚಿತೆನ ಆ ಜಾಗೆಡ್ ಕೂಡ ಇತಿಹಾಸ ಬೆಳಗೊಡುದು ಪನ್ಪುನ ಉದ್ದೇಶ ಎಲ್ಲ ಈ ಕಾರ್ಯಕ್ರಮದ ಆದಿತ್ಯಂಡು ದಾಯಿಗ ಪಂಡ ಈ ಅನಂತಪುರ ಒಂಜಿ ದೇವಸ್ಥಾನ ಪಂಡ ತುಳುನಾಡಿಗೆ ದುಂಬು ಒಂಜಿ ಬ್ಯಾಂಕ್ ಇತ್ತಿಲೆಕ ನಮ್ಮ ಎಂಚಿನ ಸಂಪಾದನೆ ಮಲ್ತನ ಐನು ಕೊಂಡೋದು ವಿಶ್ವಾಸವಿನ ಜಾಗೆ ಅವು ಪಂಡ ಅವು ದೇವಸ್ಥಾನ ದುಂಬು ಬ್ಯಾಂಕ್ಗಳಿದ್ದಂದು ಪುನಗ ದೇವಸ್ಥಾನಡು ನಮ್ಮ ಪಣವು ಸಂಪತ್ತಿನ ನಮ್ಮ ಕ್ರೋಢೀಕರಿಸೊಂದಿತ್ತ ವಿಜಯನಗರ ಸಾಮ್ರಾಜ್ಯ ನಷ್ಟವಾಯಿ ನಡೆದ ಬುಕ್ಕ ಎನ್ಮನುವುದು ಆನೆಗಳೆಡು ಚಂದ್ರಗಿರಿ ಕೋಟೆಗೆ ಬಂಗಾರ ಬೈದಿನದು ಪಂಪುನ ಅವು ಇತಿಹಾಸ ಸತ್ಯ ಆ ಚಂದ್ರಗಿರಿ ಕೋಟೆದ ಸುತ್ತಮುತ್ತ ಜಾಗೆಯಲ್ಲಿ ಈ ಅನಂತಪುರ ನಮ್ಮ ಸುತ್ತಮುತ್ತಲ ಪ್ರದೇಶಗಳು ಈ ದೇವಸ್ಥಾನೋಡು ಬೋಡೈನಾದ ಸಂಪತ್ತಿ ಇತ್ತಂಡು ಆ ಸಂಪತ್ತದ ಒಂಜಿ ಚಿತ್ರಣ ಎಂಚೊಂಡು ಬಂಡ ಇನಿ ಅನಂತಪುರ ತಿರು ಅನಂತಪುರ ಆತಂಡು ತಿರು ಪಂಡ ಪೊಸತ್ತಂದು ಲೆಕ್ಕ ಅವೆ ಲೆಕ್ಕ ಸ್ವಚ್ಛ ಶ್ರೇಷ್ಠವಾಯಿನ ಒಂದು ಲೆಕ್ಕ ಈ ಅನಂತಪುರನೇ ತಿರು ಅನಂತಪುರ ಆತಂಡು ಮುಲ್ತ ಸಂಪತ್ತೆ ಇನಿ ತಿರುವನಂತಪುರ ಉಂಡೊಂದು ಪನ್ಪುನ ಸತ್ಯ ಅವು ಮಾತ್ರೆಲ್ಲ ಅರ್ಥ ಒಡೆಯನವು ದಾಯಿಗ ಬಂಡ ಅನಂತಪುರದ ದೇವೇರು ತಿರುವನಂತಪುರಕ್ಕೆ ಪೋತೆರೆಂದು ಈ ಸೊರಂಗದ ಮುಖಾಂತರ ತಿರುವನಂತಕ್ಕೆ ಪೋತೆರೆಂದು ಪ್ರತೀತಿ ಅಂಡ ಆ ದೇವೇರು ಪೋತಿನ ಹತ್ತು ಅನಂತಪುರದ ಸಂಪತ್ತು ಪೋಯಿನ ಜಾಗೆ ತಿರ್ತು ಮೊಗ್ರಾಲು ಸುದೆ ಮೊಗ್ರಾಲು ದುಂಬು ಒಂಜಿ ಬಂದರ ಆದಿತ್ತು ನೆಲ್ಯ ಮೊಗ್ರಾಲು ತಿರುವನಂತಪುರಕ್ಕೂ ಬೋಡೈನಾಥ್ ಸಾಮಾನುಗಳು ಅಂಚಿ ಇಂಚಿ ಪೋದಿತ್ತುಂಡು ಅವೇ ಲೆಕ್ಕ ಮುಲ್ಪದ ಪೂರ್ಣ ಸಂಪತ್ತಿಲ್ಲ ತಿರುವನಂತಪುರತ ಆ ದೇವರಿನ ದೇವಸ್ಥಾನಗಳ ಪೋತುಂಡು ಅಲ್ಪಲ ಒಂಜಿ ಉಂಡು ಒಂಜಿ ಪ್ರತೀತಿ ಉಂಡು ಒಂಜಿ ಬಾಕಲು
ನನಲದ ಎತ್ತಿಜೇರು ಆ ಬಾಕಲು ಸೀದಾ ಕಡಲಿಗೆ ಹೋಗ್ಬಿನೇನ್ರಿ ದಾಯಗ ಪಂಡ ಈ ಕಡಲಿಡ್ದು ಆ ಕಡಲರ್ಗೆ ಸಂಪರ್ಕ ಆತೇನ್ರಿ ಆ ಸಂಪರ್ಕವೈನ ಇನಿ ಮುಲ್ಪ ಸಂಪೂರ್ಣ ನಶಿಸಿದು ಕಂಡ ಆ ಪೂರ್ಣ ಐತಿಹಾಸಿಕ ನಶಿಸಿನ ಒಂಜಿ ವಸ್ತು ಪಂಡ ಇನಿ ಬಬಿಯನ ಮರಣ ಇನಿಕ್ ಅವು ಒವ್ವೆ ಇನಿ ಮುಟ್ಟ ನಂಗೆ ದಾಲ ತಿಕ್ಕುಜೆವು ನನ್ನ ಆ ಪಂಚಾಯತಿನ ಅವು ಆ ಸಂಪತ್ತುಗಳೇನು ಪೂರ ಕಲೆ ಒಂದು ತಿರುವನಂತಪುರ ಶ್ರೇಷ್ಠವಾದಿತ್ತಂಡ ಇನಿ ಅನಂತಪುರ ಬಡವಾದನು ಅಂಚಿತ್ತಿನ ಅನಂತಪುರನ ಇಡೀ ಜಗತ್ತಿಗೆ ಪಂಡ ಇಡೀ ತುಳುನಾಡದ ಒಂಜಿ ಸಿವಿಲೈಸೇಷನ್ ಇತಿಹಾಸ ಮುಲ್ಪ ಉಂಡು ಅಂಚಿತ್ತಿನ ಅನಂತಪುರನು ಅಭಿವೃದ್ಧಿ ಪಡಿಸವಿನ ಅವು ಸರ್ಕಾರದವಲ ನಮ್ಮ ಮಾಂತೇರ್ನವಲ ಒಂಜಿ ಜವಾಬ್ದಾರಿಯಿಂದ ಪನ್ಪುನ ದಾಯಿಗೆ ಪಂಡ ತುಳುನಾಡದ ಇತಿಹಾಸ ಒರಿದಿನ ಜಾಗ ಐನು ಒಲಿಪೋಡಿನ ಕೆಲಸ ನಮ್ಮ ಮಾಂತೇರ್ನಲ್ಲೊಂದು ನಮ್ಮ ಸುರುಟಾದಿ ಎನ್ನೋಡು ಅವೇ ಲೇಕ ಈ ಅನಂತಪುರ ಪನ್ಪುನ ಜಾಗೆಡು ಪಂಡ ಇನಿ ಕಲರಿ ಕೇಣದು ಪರ್ ಕಲರಿ ಫೈಟ್ ಎಂದು ಪಂಡ ಈ ಜಾಗೆಗಳು ನಮ್ಮ ಮುಲ್ಪ ಕೈತಲ ಅಂಬಿಲಡ್ಕಲ ಮುಲ್ಪ ಬೆದ್ರಡ್ಕಲ್ದ ನಡುಟು ಒಂದು ಪೂರ ಯುದ್ಧ ಭೂಮಿಯಲ್ಲಿ ಯುದ್ಧ ಕಲರಿ ಕಲ್ಪುನಂಚಿನ ಜಾಗೆಗಳಾದಿತ್ತಂಡು ಇಂಚಿನ ಕಲರಿ ಜಗತ್ತದ ಅತ್ಯಂತ ಶ್ರೇಷ್ಠ ಅತ್ಯಂತ ಪುರಾತನವಾಯಿನ ಒಂಜಿ ಯುದ್ಧ ಕಲೆ ಪಂಡ ಅವು ಕಲರಿ ಅವು ತುಳುನಾಡದ ಕಲರಿ ಅಪ್ಪ ತುಳುನಾಡದ ಒಂಜಿ ಇತಿಹಾಸ ಏತು ಉಂಡು ಒಂದು ನಮ್ಮ ಪೂರ ಒರಿಯೊರಿಯಲ್ಲ ಅರ್ಥ ಮಾಡ್ತಾವಡೈನ ಒಂಜಿ ಜಾಗೆಡಿ ಇನಿ ನಮ್ಮ ಉಲ್ಲ ಅಂಚಿತಿನ ಅನಂತಪುರ ಒಟ್ಟು ಪಂಡ ಇನಿ ಶಿವಳ್ಳಿ ಬ್ರಾಹ್ಮಣ ಸಮುದಾಯ ಅಂತ ಪಂಡ ದಾಯಿಗೆ ಪಂಡ ಆ ವಿಜಯನಗರ ಸಾಮ್ರಾಜ್ಯ ಹಿಡ್ದು ಎಂಚ ಇಡೆಗೆ ಬತ್ತೀರ ಐನ ಬಗ್ಗೆ ಅಧ್ಯಯನ ಅವಡು ಆ ಸಮುದಾಯದಾಗಲಿ ಎಂಚ ತಿರುವನಂತಪುರಕ್ಕೂ ಪೋಯಿರಂದು ಕಂಡ ನಮಗೆ CH ಕುಂಜಂಬು ಇಡೀ ತುಳು ಬ್ರಾಣೇರ್ನ ಆತನ ತುಳು ಸಮ್ಮೇಳನ ಒಂಜಿ ತಿರುವನಂತಪುರ ಮಲ್ತನ ನಮ್ಗೆ ಮಾಂತಿರಲ್ಲ ನೆನಪು ಅಂದ್ಬಿಡು ತಿರುವನಂತಪುರ ತುಳು ಸಮ್ಮೇಳನ ಮಲ್ತದೆ ದಾಯಿಗೆ ಪಂಡ ಸುಮಾರು ಇತ್ತೆಲ್ಲ ಸುಮಾರು 1000 ತುಳು ಬ್ರಾಣೇರ್ನ ಇಲ್ಲಿ ಅಲ್ಪ ಉಂಡು ಐತೊಟ್ಟಿಗೆ ಅಕ್ಲ ಬಜಿ ಸಂಪತ್ತನ್ನು ಮಾತ್ರ ಕೊಂಡೇನ ನಮ್ಮ ವಿದ್ಯೆ ಬುದ್ಧಿನ ಪೂರ ಪತ್ತೊಂದು ಪೋತೇರು ನಮಗೆ ಗೊತ್ತುಂಡು ರಾಮಣ್ಣ ರೈ ಏಪಲ ಪಡೊಂದಿತ್ತೇರು ಕೇರಳದ ಅಕ್ಲಿಗೆ ಸೀರೆ ತುತ್ತಾರ ಕಲ್ಪಾದಿನಿ ತುಳುವೇರು ಎಂದು ಪಂಡದು ಮಸ್ತ್ ವಿವಾದ ಆತಂಡಲ್ಲ ಆರು ಪಂಡ ನೂದೆಡ್ನೂದು ಸತ್ಯ ದಂಡ ನಮ್ಮ ಸಂಸ್ಕೃತಿಲ ಹಂಚಿಪೋದುಂಡು ಒಟ್ಟಿಗೆ ನಮ್ಮ ಲಿಪಿಲ ಇನಿ ತುಳು ಮಲಯಾಳ ಲಿಪಿಯಿಂದ ಐನು ಪುದರ್ ಪಂಡೊಂದುಳ್ಳೇರು ತಮಿಳ್ ಮಲಯಾಳ ತುಂಬಿತ್ರಿತ ತುಳು ಮಲಯಾಳ ಲಿಪಿಯಿಂದ ಪಂಡೊಂದುಳ್ಳೇರು ಅಂಚಿತ್ನ ಲಿಪಿಕ್ತ ಒಂಜಿ ಸುರುತ ಜಾಗೆ ಅನಂತಪುರ ಐದವರ ಈ ಒಂಜಿ ಕಾರ್ಯಕ್ರಮವನ್ನು ಮಲ್ಪುನ ಅತ್ಯಂತ ಸೂಕ್ತವಾಗಿ ನಾನು ಪನ್ಪುನ ಒಂಜಿ ಪಾತೆರಲ್ಲ ಈ ಪೊರ್ತುಡು ಪಂಡೊಂದು ಪುಂಚಿತೇರಿಗೆ ಬೋಡಾದು ಮಸ್ತ್ ಮಸ್ತ್ ಕೆಲಸಗಳು ಆಯರೊಂಡು ಇತ್ತನೆ ನಮ್ಮ ಯೂನಿವರ್ಸಿಟಿದ ವೈಸ್ ಚಾನ್ಸಲರ್ ಈ ಕಾರ್ಯಕ್ರಮಕ್ಕೂ ಬರೆಯರೊಳ್ಳೇರು ಆ ಕಾರ್ಯಕ್ರಮಗಳು ಆರ್ಲ ದಾಯಿಗೆ ಪಂಡ ಪುಂಚಿತಾಯರ್ನ ಬುದ್ಧರ್ಡು ಒಂಜಿ ಪೀಠ ಆರ್ನ ಅಧ್ಯಯನದ ಬಗ್ಗೆ ಪಂಡ ಆರ್ನ ಜೀವನವನ್ನು ಅರಗೇತೋ ಆರ್ನ ಜೋಕ್ಲೆಗೆ ಪಡೋದು ಆತನ ಆರ್ನ ಬಿಡದಿ ಜೋಕ್ಲೆ ಪಡೋದು ದಾಲ ಮಲ್ತು ಬಾಡ್ದಿಜೇರು ದಾಲ ಇಜ್ಜಂಡು ಆರ್ನ ಇಲ್ಲಡೆಗೆ ಸಾನ ಕರೆಂಟ್ ಬರ ತಿಕ್ಕನಾಗ ನಮ್ಮ CH ಕುಂಜಮ್ಮನ ಒಟ್ಟಿಗೆ ಪೋತನಾಗ ಗೊತ್ತಿತ್ತು ಏತು ಬಂಗೋಡಿತ್ತು ಆರ್ನ ಮಗೆ ಒಳ್ಳೇರು ಪಂಡ ಆತ ಬಂಗೋಡು ಆರು ತುಳುಕು ಬೋಡಾದು ಬಂಗ ಬೈದೇರು ಅಂಚಿತನ ವ್ಯಕ್ತಿಗೆ ನ್ಯಾಯ ಕೊರ ಎಡೈನ ಒಂಜಿ ಸಂದರ್ಭ ನಮ್ಮಲ್ಲ ದಾಯಕೊಂಡ ಖಂಡಿತವಾದ ನ್ಯಾಯ ತಿಕ್ಕದಂಡೆ ಇನಿ ಕಾರ್ಯಕ್ರಮ ಇಜ್ಜಿಂದ ಬಂಡದಿಲ್ಲ ಈತ ಜನ ಮಲ್ಪ ಸೇರದು ಆ ಒಂಜಿ ಕಾರ್ಯಕ್ರಮ ಮಲ್ಪಡು ಬಣ್ಣ ಉಮೇದು ನಮಕ್ ಬತ್ತದ ದೇರ್ದು ಮಲ್ಲ ಒಂಜಿ ಯಶಸ್ಸು ಈ ಕಾರ್ಯಕ್ರಮಕ್ಕೂ ಬೇತೆ ಬೋರ್ಸಿ ಖಂಡಿತವಾದಲ್ಲ ಆತ ಯಶಸ್ಸು ಖಂಡಿತವಾದಲ್ಲ ಈ ಕಾರ್ಯಕ್ರಮ ಆತನಿಂದ ಪನ್ಪುನೇಕ ಸಂಶಯ ಇಜ್ಜಿ ದಾಂಡ ಇನಿ ಕಾರ್ಯಕ್ರಮ ಕಾಂಡೇನೆ ಇಜ್ಜಿಂದ ಪಣ್ತೀನಿ ಆಂಡಲ್ಲ ಮಧ್ಯಾಹ್ನದ ಬುಕ್ ದಾಯಗೊಂಡ ಸರ್ವೋತ್ತಮಣ್ಣೆ ಇಡೀ ಅಬುದಾಬಿ ಹಿಡ್ದು ಇಡೆಗೆ ಬೈದೇರು ಅರೇನು ನಮ್ಮ ಅಂಚನೆ ಈತ ಬತ್ತದ ಅಂಚನೆ ಕಡ್ಬಿಟ್ರೆ ನಮ್ಕಲ ಮನಸ್ಸಿಜ್ಜಿ ಅವತ್ತಂದೆ ರಮೇಶ್ ಅಣ್ಣಾಗ ಆರ್ಲ ಬೆಂಗ್ಳೂರ್ದು ಬರ್ತದೆ ಆರೇನಾಗ ಒಂಜಿ ಕುವೆಂಪು ಸಮ್ಮಾನ ಕೊರಡದು ಅನ್ಕೊಂಡೆ ಪಂಡ ಪುಂಚಿತಾರೆ ಬಡೋದು ಮಸ್ತ್ ಬೆಂದನ ಆಕ್ಲೇನು ಅಂಚನೆ ಕಡ್ಬಿಡ್ದು ಕೊರ್ರೆ ನಂಕ್ಲೆ ಮನಸ್ಸಿಜ್ಜಿ ಅವ್ರದೊಟ್ಟಿಗೆ ದಯಾನಂದ ಕತ್ತಲ ಸಂಡೇರು ಮಲ್ಲೆಜ್ಜಿ ನಮ್ಮ ಮುಲ್ಪ ಬತ್ತದ ಮಲ್ಪುಗ ಕಾರ್ಯಕ್ರಮ ಅಂದು ಪಂಡದು ನಮ್ಮ ಕುಡ್ಲಡ್ ಮಲ್ಪುಗ ಎಲ್ಲಿಯಡ ಮಟ್ಟದ ಮಲ್ಪದ ಮುಗಿಪುಗ ಅಂದು ಪಂಡೇರು ಅಪಗ ದೇವಸ್ಥಾನದಾಕ್ಲು ಮಾಲಿಂಗೇಶ್ವರ ಭಟ್ರೆಲ್ಲ ಬುಕ್ಕ ನಮ್ಮ ಅಧ್ಯಕ್ಷರೆಲ್ಲ ಉದಯಣ್ಣ ಎಲ್ಲರ ಪಂಡೇರು ಬೋರ್ಚಿ ನಮ್ಮ ಮಲ್ತನಾತ ಮಧ್ಯಾಹ್ನದ ಬುಕ್ಕ ನಮ್ಮ ಬಬಿಯಾಗಿ ಒಂಜಿ ಶ್ರದ್ಧಾಂಜಲಿ ಸಭೆತ್ತೊಟ್ಟಿಗೆ ಮಲ್ಪುಗ ಅಂದು ಪಂಡದು ಖಂಡಿತ ಬಬಿಯಾಗಿ ಶ್ರದ್ಧಾಂಜಲಿ ಸಭೆ ಮುಲ್ಪ ಕರಿದುಂಡು ಒಟ್ಟಿಗೆ ಕುವೆಂಪು ನೆಂಪದೊಟ್ಟಿಗೆ ಬಬಿಯನಲ್ಲ ನೆಂಪು ನನ್ನ ದುಂಬುಗು ಮೂಲು ಶಾಶ್ವತವಾದ ಆವಡದು ಪಂಡೊಂದು ಈ ಕಾರ್ಯಕ್ರಮ ನನಲಾತು ಮಲ್ಲ ಮಟ್ಟಡು ದುಂಬುದ ದಿನಕ್ಲೆಡು ಆ ಪುನೈಕೊಂಡು ಕಂಡ ವೆಂಕಟರಾಜ ಪುಣಿಚಿತಾಯರ್ನ ಒಂಜೊಂಜಿ ಪದಕ್ಕಿಲ್ಲ ಐಕ್ ಮಸ್ತ್ ಅರ್ಥಗಳು ಐನ ಬಗ್ಗೆ ಮಸ್ತ್ ತುಲನೆ ಇನಿ ಆಯರೆತ್ತಂಡು ಮಸ್ತ್ ತುಳಿಪುಗಳು ಆಯರೆತ್ತಂಡು ಆಂಡ ದಾದ ಮಲ್ಪರಪ್ಪನು ಒಯ್ಕಿಲ್ಲ ಕಾಲ ಕೂಡುದು ಬರಡೊಂದು ಮನ್ಪುನ ಒಂಜಿ ಪಾತೆರ ಉಂಡು ಆ ಕಾಲ ಕೂಡುದು ಬರಡು ನಿಕ್ಲಿನ ಪೂರ ಸಹಾಯ ಸಹಕಾರಗು ನನಲಾತು ಸೊಲ್ಮೆ ಸಂದ ಒಂದು ಈ ಕಾರ್ಯಕ್ರಮ ಬತ್ತನ ಮಾತರೆಗಿಲ್ಲ
ಸೊಲ್ಮೆ ಸಂದವನ ಹೊರತತ್ತಿತ್ತೆ ಮಾಂತರೆಗಳ ಪಂಡ ಹೃದಯ ದಿಂಜಿನ ಅಭಿನಂದನೆಗಳು ಪಂಡೊಂದು ಎನ್ನ ರಡ್ಡು ಪಾತ್ರೆಯನ್ನು ಉಂತವೆ ಜೈ ತುಳುನಾಡು ಜೈ ತುಳುವಪ್ಪೆ. ಮೂರು ಮಾತುಗಳಲ್ಲಿ ಕಾರ್ಯಕ್ರಮದ ಒಟ್ಟು ಸ್ವರೂಪದ ಬಗ್ಗೆ ಮಾಹಿತಿ ನೀಡಿದಂತಹ ಡಾಕ್ಟರ್ ರಾಜೇಶ್ ಆಳ್ವ, ತುಳು ವರ್ಲ್ಡ್ ಇದರ ಅಧ್ಯಕ್ಷರು. ಧನ್ಯವಾದಗಳು ಸರ್ ತಮಗೆ. ಶ್ರೀಯುತ ಜಿ ವಿ ಗಂಗನೀರು ನಮ್ಮ ಜೊತೆಗಿದ್ದಾರೆ. ವಿ ಬಿ ಕುಳಮರ್ವ, ಭಾಸ್ಕರ್ ಕಾಸರಗೋಡು ಇದರ ಸಂಚಾಲಕರು, ಶಂಕರ್ ಸ್ವಾಮಿ ಕೃಪಾ, ರಾಮಪ್ಪ ಮಂಜೇಶ್ವರ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ವೇದಿಕೆಯಲ್ಲಿ ಅನೇಕ ಮಂದಿ ಇದ್ದಾರೆ ವಾಗ್ಮಿಗಳು. ಆದರೆ ಈ ದಿನದ ಒಂದು ವಿಶೇಷತೆ ನಾವೆಲ್ಲರ ಆಗದಿಂದ ಹೇಳ್ತಾ ಇದ್ದೇವೆ. ಆದ ಕಾರಣ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಸಂಕ್ಷಿಪ್ತವಾಗಿ ಮುಗಿಸಬೇಕು. ವಾಗ್ಮಿಗಳಿದ್ದಾರೆ, ಸಮಯದ ಇತಿಮಿತಿಯೊಳಗೆ ಮಾತಾಡ್ತಾರೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೊದಲು ಈ ದಿನದ ಇಡೀ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಅಬುದಾಬಿಯಿಂದ ಬಂದಂತಹ ಬಿ ಸರ್ವೋತ್ತಮ್ ಶೆಟ್ರವರು ಈ ಸಮಾರಂಭದ ನಾವೊಂದು ಆ ರೀತಿ ಪ್ಲ್ಯಾನ್ ಹಾಕಿದ್ದೆವು. ಮೊದಲು ಸರ್ವಾಧ್ಯಕ್ಷರ ಅಧ್ಯಕ್ಷತೆ ವಹಿಸಿದವರಿಂದ ಮಾತನಾಡಿಸೋಣ ಅಂತ. ಕೆಲವು ಸಮಾರಂಭದಲ್ಲಿ ಹಾಗೆ ಸಭಾ ಮರ್ಯಾದೆ, ಅಧ್ಯಕ್ಷರ ಉಪಸಂಹಾರ ಭಾಷಣ ಅಂತೇಳಿ ಎಲ್ಲರೂ ಮಾತಾಡಿದ ನಂತರ ಅದನ್ನೆಲ್ಲ ಕೇಳಿಸಿಕೊಂಡು ಅವರೊಂದು ಉಪಸಂಹಾರ ಮಾಡ್ತಾರೆ. ಆದರೆ ಸರ್ ಆ ರೀತಿ ಮಾತಾಡ್ತಾರಂತೆ. ಕೊನೆಗೆ ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಾಡಬೇಕು. ನಿಜಕ್ಕೂ ಉದ್ಘಾಟನೆ ರಾಜಮೋಹನ್ ಉಣ್ಣಿತಾನ್. ಆದರೆ ಅಷ್ಟೇ ಕರ್ನಾಟಕದಿಂದ ಘನ ವ್ಯಕ್ತಿತ್ವ ನಮ್ಮ ಮುಂದಿದೆ. ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷರು ದಯಾನಂದ ಜಿ ಕತ್ತಲ್ ಸರ್. ತುಳು ಲಿಪಿಯ ಚಾರ್ಟನ್ನು ಅವರು ಬಿಡುಗಡೆಗೊಳಿಸಿ ಅವರು ಮಾತಾಡ್ತಾರೆ. ಅದೇ ರೀತಿ ಈಗಾಗಲೇ ಹೇಳಿದಂತೆ ನಿಗದಿತ ಸಮಯದೊಳಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲೇಬೇಕು, ಮುಗಿಸ್ತೇವೆ. ದೇವಸ್ಥಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೂ ನಡೀಲಿಕ್ಕಿದೆ. ಇದೀಗ ಈ ತುಳುಲಿಪಿ ಚಾರ್ಟನ್ನು ಬಿಡುಗಡೆಗೊಳಿಸ್ತಾ ದಯಾನಂದ ಜಿ ಕತ್ತಲ್ ಸರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ, ಸರ್ ಜಿ ವಿ ಗಂಗನೇರು ಸರ್ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಪತ್ರಕರ್ತರಾದಂತಹ ಡಾಕ್ಟರ್ ಮಂದರ ರಾಜೇಶ್ ಭಟ್ ಅವರು ನಮ್ಮ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ, ಉದ್ಘಾಟಕರಾದಂತಹ ದಯಾನಂದ ಜಿ ಕತ್ತಲ್ ಸರ್ ಅವರನ್ನು ಸಕಲವಿಲ ಗೌರವಾದರಗಳೊಂದಿಗೆ ಉದ್ಘಾಟನಾ ಭಾಷಣಕ್ಕಾಗಿ ಕೇಳಿಕೊಳ್ತಾ ಇದ್ದೆ. ಮೂಡೈಗಟ್ಟ ಸೀಮೆಗಡಿಟ ಪುಲ್ಯಾಪಿನ ಪಡ್ಡಾಯಿ ಕಡಲ ಗಡಿತ ಶೋಭೆ ಪೊರ್ತು ಕಂತುನ ಕನ್ನಡ ಕೊಂಕಣಿ ಮರಾಠಿ ಮಲಯಾಳಿ ಬಾಲೆಲೆಗಲ ಉನುಪು ಪೊದೆಪು ಕೊರ್ದು ತಾಂಕಿ ಪುಣ್ಯ ಸಾಧ್ವೆ ನಮ್ಮ ತುಳುವಪ್ಪೆಗೆ ರಾಮೇಶ್ವರ ಗಡಿಡದ ನೀಲೇಶ್ವರ ಗಡಿ, ನೀಲೇಶ್ವರ ಗಡಿಡದ ಅಂಕೋಲ ಗಡಿ, ಮುಡೈಗಟ್ಟ ಪಡ್ಡಾಯಿ ಕಡಲು ನಡುಟಿಪ್ಪುನಂಚಿತ್ತಿನ ಆ ತುಳುವಪ್ಪೆನ ಮಟ್ಟೆಲ್ಡು ನಮ್ಮ ಮಹತೇರ್ಲ ನೆಮ್ಮದಿಡು ನೂಲುದಾತ ನುಗುತೆ ಬಾರದಾತ ಕೋರೆದ ಅಂತ ನಲ್ಕ ನಮ್ಮ ಉಳ್ಳ ನಮ್ಮ ನಾತು ತರ್ಕ ತಾಂಗೆಲ್ಡು ಕಾತೊಂದು ಬತ್ತನಂಚಿತ್ತಿನ ಆ ತುಳುವಪ್ಪೆಗೂ ತುಳುವ ನೆಲತ ಕಾರಣಿಕದ ಸತ್ಯಚಿತ್ತೊಳಗೆ ನಮ್ಮ ಮಾತೇರ್ಲ ನೀಟಪ್ಪ ಅಡ್ಡ ಬರೋಣಗ ತಿರು ಅನಂತಪುರ ಅಂಚೆನೆ ಅನಂತಪುರ. ಈ ಅನಂತಪುರದ ಈ ಮಟ್ಟೆಲ್ಡು ಅಸಂಖ್ಯವಾಯಿನಂಚೆತ್ತಿನ ಅಗಾಧವಾಯಿನಂಚೆತ್ತಿನ ಒಂಜಿ ತುಳು ನಾಡದ ಸತ್ವನು ಅಡಂಗದು
ನನಗುಲ ದೀನಂಚೆತ್ತಿನ ಅವೇನು ಏಪ ತನ್ನ ಜೋಕುಲು ಒಕ್ಕುದು ದೆಪ್ಪೇರು ಅವೇನು ಲಕ್ಕಾದ ಜಗತ್ತು ಕೊರ್ಪೇರು ಪಣಪನಂಚೆತ್ತಿನ ಒಂಜಿ ಶ್ರೇಷ್ಠವಾಯಿನಂಚೆತ್ತಿನ ಅಧ್ಯಯನ ಯೋಗ್ಯವಾಯಿನಂಚೆತ್ತಿನ ದಾಖಲೆ ಯೋಗ್ಯವಾಯಿನಂಚೆತ್ತಿನ ಅನಂತಪುರತ ಕ್ಷೇತ್ರುಡು ನಮ್ಮನ್ನು ಕರಣಿಕೊಡು ಮೆರೆಪನಂಚೆತ್ತಿನ ಈ ಕ್ಷೇತ್ರದ ದೇಬೆರೆಗೆ ಕ್ಷೇತ್ರದ ಸರ್ವಶಕ್ತಿಲೆಗೆ ಇತನೇಟ ಜಗತ್ತದ ಕುಲು ಒರುವರ ಪ್ರಶಾಂತವಾಯಿನಂಚೆತ್ತಿನ ಆ ಸ್ಫಟಿಕ ಸದೃಶವಾಯಿನಂಚೆತ್ತನ ಕಿರಿಟ್ ಇಂಚಲ ಸಾಧ್ಯನ ಪಣಪನ ನಿಲೆಟ್ಟು ಪಂತಿ ತಿನ್ಪನ ಪೆತ್ತ ಮಾಸ ತಿನಂದು ಮಾಸ ತಿನ್ಪನ ಪಿಲಿ ಪಂತಿ ತಿನಂದು ಒಂದು ಪ್ರಕೃತಿ ಧರ್ಮ ಹಂಡ ಒಂಜಿ ಕಾಲುಡು ಊರುಗು ಕಬ್ಬಿನಂಚೆತ್ತನ ರೋಗ ರುಜಿನ ಮಾರಿ ಮಗಿನ ದೂರ ಆವಡು ದಂಡ ಬಬಿಯಾನಿಕ್ ಒಂಜಿ ಕೋರಿ ಕೊರ್ಪೆ ಅಂದು ನಟ್ಟಿನಡೆ ಕೋರಿ ತಿನ್ನೊಂದಿತ್ತಿನಂಚೆತ್ತನ ಆ ಬಬಿಯ ಈ ನೆಲಟ್ಟು ಭಕ್ತರ್ನ ಭಗತಿಗೆ ಒಲಿದು ಬರ್ಪೇರ ಪನ್ಪನ ದೇವರೆಡು ಒಂಜಿ ಪವಾಡನ ತೊಚ್ಪೈನಲ್ಕ ಕರಿನ 20-30 ವರ್ಷದಿಂಚ ಭಕ್ತರು ಕೊರಿನಂಚೆತ್ತಿನ ಆ ಉನುಪುದ ಉಂಡೆನ ಬಾರಿ ಲೆಪ್ಪುಗು ಹೋಕೋನೊಂದು ಬರ್ತದೆ ತೊನೊಂದು ಯಾನುಲ್ಲೆ ಅಂದು ಎದೆ ತಟ್ಟದು ಧೈರ್ಯ ಕೊರನಂಚೆತ್ತಿನ ಬಬಿಯ ನಮ್ಮನ್ನು ಬಿಡದು ದೂರ ಪೋಯಿನಂಚೆತ್ತನ ದಿನಂದು ನಮ್ಮ ಇನಿ ಎನ್ನಿದು ಆ ಬಬಿಯಗೆ ವಿಶೇಷವಾದ ಕಣನೀರ್ದ ಕಾಣಿಕೆಯನ್ನು ಕಣನೀರ್ದ ಬಿಂದು ನಮ್ಮ ಸಂದೈತ ಮಂತದು ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯರ್ನ ಪುಟುದಿನ ದಿನ ನಮ್ಮ ಬಬಿಯ ದೇವರ ಪಾದ ಸಂದಿನ ದಿನ ಅಂತೂ ತುಳುವಪ್ಪೆಗೆ ವಿಶೇಷವಾದ ತಾಕತ್ತುಂಡು ಬಣದು ತೊಜ್ಪೈನಂಚೆತ್ತನ ತುಳುವಪ್ಪೆನ ಭಾಷೆದ ಬೆರಿಮುಲ್ಲಾಯಿನಂಚೆತ್ತನ ತುಳು ಲಿಪಿಕ್ ಸಾರತ್ತ 100 ವರ್ಷ ಇತಿಹಾಸ ಉಂಡೊಂದು ಬರೀ ದೆರ್ತು ತೊಜ್ಪೈನಂಚೆತ್ತನ ಅನಂತಪುರ ಶಾಸನ ನೆಗತ್ತು ಬರಪನಂಚೆತ್ತಿನ ಪುಣ್ಯ ನೆಲಟ್ಟು ಅವೇನು ಜಗತ್ತದ ಜನಮಾನಿ ಬಂದೆಲೆಗೆ ತುಳು ಭಾಷೆ ಸಮೃದ್ಧವಾಯಿನಂಚೆತ್ತನ ಭಾಷೆ ಸ್ವತಂತ್ರ ಲಿಪಿ ಉಂಡು ಸ್ವತಂತ್ರ ಕ್ಯಾಲೆಂಡರ್ ಉಂಡು ರಡ್ಡರೆ 1000 ವರ್ಷದ ಇತಿಹಾಸ ಉಂಡು ರಡ್ಡರೆ ಕೋಟಿ ಜನಸಂಖ್ಯೆ ಉಂಡು ಪಣಪನವೇನು ತೆರಿಪಾದು ಕೊರನಂಚೆತ್ತನ ಆ ಪೂಜ್ಯನೀಯ ಪುಂಡೂರು ವೆಂಕಟರಾಜ ಪುಣಿಚಿತಾಯರ್ನ ಪುಟದಿನಿತ ಈ ಪುರ್ಲಕಂಠದ ಲೇಸದ ಸರ್ವ ಗುರುಕಾರ್ಮೇನೆ ವಹಿಸೋನಂಚೆತ್ತನ ಎಂಗ್ಲ ಪ್ರೀತಿದ ಸರ್ವೋತ್ತಮ ಶೆಟ್ರಿ ಈ ನೆಲಟ್ಟು ಬರೀ ಅದ್ಭುತವಾಯಿನಂಚೆತ್ತನ ಕಾರ್ಯಕ್ರಮನು ನಮ್ಮ ಆನಿದ ದಿನ ತುಳುವೆರ ಆಯನೋ ಕೂಟೋ ಮಲ್ಪನ ಮುಖೇನ ಭಾರಿ ಬೆರಿತಾಂಕೋರ್ನಂಚೆತ್ತಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಪ್ರಸ್ತುತ NRI ಸದಸ್ಯರಾಯಿನಂಚೆತ್ತಿನ ಗೌರವಾನ್ವಿತ ಸರ್ವೋತ್ತಮ ಶೆಟ್ಟನ ಆಶೀರ್ವಾದನೆಯನ್ನು ನಟ್ಟೊಂದು ಮತ್ತರ್ ಮಿಡಿತಿನಂಚೆತ್ತನ ಮಾತ ಭಿನ್ನರಿಗಲ ಸೇರಿದಿನಂಚೆತ್ತನ ಮಾತ ಬಂಧುಳೆಗಲ ಮಾಧ್ಯಮ ಮಿತ್ರರಿಗಲ ಅಂಚನೆ ಕೇರಳ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರರಿಗಲ ಇನ್ನು ಮಾನಾದಿಗೆ ಪಡೆಪುನರಿಗಲ ಅಂಚನೆ ಮಾನಾದಿಗೆ ಮಲ್ಪುನ ಕಲೆಗಲ ನೆಕ್ ಪ್ರತ್ಯಕ್ಷವಾದ ಪರೋಕ್ಷವಾದ ಪುಣೆಪುನಂಚೆತ್ತನ ಮಾತ ಕೂಟದ ಕಲೆಗಲ ಐಕೆ ಮಲ್ಲ ತರೆ ಬೇಲೆ ಬೆಂದಿನಂಚೆತ್ತನ ತುಳುವಳ್ ರಿಜಿಸ್ಟರ್ ಕುಡ್ಲ ಅಂಚನೆ ಕುವೆಂಪು ನೆಂಪು ಸಮಿತಿ 2022 ಮುಕುಲೆಗೆ ಯಾನ ಮಲ್ಲ ಸೊಲ್ಮೇಲಿನ ಸಂದೈತ ಮಣ್ಣು ತಂದು ಹೆಚ್ಚಿಗೆ ಪಾತ್ರೆ ಬಲ್ಲಿಂದ ಇನ್ನಿತ ನಿಘಂಟಾತನ ದಾಯಕೆಂಡ ಇನಿ ಪಾತ್ರೆ ಮುಖ್ಯತ್ ನಮ್ಮ ಕಾರ್ಯಕ್ರಮ ಬಾರಿ ಪೊರ್ಲು ಸಂಪನ್ನ ಆವಡು ಅಂಡ ಎಂಕ್ಲೆಗೆ ಗಂಟೆಗಟ್ಟಲೆ ಪಾತ್ರದ ಅಭ್ಯಾಸ ಐಕಬಡದು ಸುರುಕೆ ಆರಂಭಡ್ದು ಕೀಕೋರೊಂದು ಬೈದೇರು ಸ್ವಾಗತ ಮಲ್ಪನ ಹಿಡಿದು ಸುರು ಮಲ್ದೇರು ಒಂತೆ ಐಕಬಡದು ಒಂತೆಡೆ ಮುಗಿಪುಗ ಒಂತಾಯಿನವೇನು ಗಂತಿಗೆ ಎತ್ತವ ನಲ್ಕ ಪಾತ್ರೆಡು ಪಣದಿಯಾನ ಎನ್ನೊಂದು ಭಾರಿ ಪುರುಳುಡು ಸ್ಪಷ್ಟವಾಯಿನಂಚೆತ್ತನ ವಿಚಾರನು ತುಳುವಳ್ದ ಗುರುಕಾರಾಯನಂಚೆತ್ತನ ರಾಜೇಶನ್ನೇ ತೆರಿಪೈರು ರಾಜೇಶನ್ನೇ ಈ ತುಳು ಭಾಷೆದ ಬಗೆಟ್ ತುಳು ಸಂಸ್ಕೃತಿದ ಬಗೆಟ್ ಮಸ್ತ್ ಪೊರಂಬಾಟ ಮಲ್ತನಾರು ಆತ ಮಾತ್ರ ತಂದೆ ಅರುಂಜಾತ್ ಜ್ಞಾನದ ತುಪ್ಪೆ ಅರೆಗೆ ಮಾತಲ ಗೊತ್ತುಂಡು ಅಂಡ ದಾದ ಮಲ್ಪುನು ಆರ್ನ ಗ್ರಹಚಾರಣ ತುಳುತ ಗ್ರಹಚಾರಣ ಐಕ ಸರಿಯಾಯಿನಂಚೆತ್ತನ ನ್ಯಾಯ ಒದಗಿಸವನಂಚೆತ್ತನ ಪೊರಂಬಾಟಗೆ ಸರಿಯಾದ ಬೆರಿತಾಂಗ ರಾಜೇಶನ್ನಗೆ ತಿಕ್ಕೊಂತಿಜ್ಜಿ ಅಂಡ ಖಂಡಿತವಾದ್ಲ ರಾಜೇಶಣ್ಣ ಎಂಚಿನ ಕನ ಉಂಡ ಇನ್ನು ಕನ ಕಟ್ಟೋಡುಗೆ ಎಲ್ಲದ ದಿನ ಅವು ನನ ಹಾಪುಂಡು ಖಂಡಿತವಾದ್ಲ ಆ ನೆಕ್ ಯಾನಿರಿಗೆ ಮಲ್ಲ ಸೊಲ್ಮೇಲಿನ ಸಂದೈತ ಮಾಡ್ತೊಂದುಳ್ಳೆ ದಾಯಂದು ಕೇಂಡ ರಾಜೇಶರ್ ಆಳ್ವೇರೆಡ್ದು ಮಸ್ತ್ ಕೆಲಸ ಆತಂಡು ರಾಜೇಶ್ ಆಳ್ವೇರ್ನ ಕೆಲಸಡು ಎಲ್ಲ ಮಸ್ತ್ ಸೇರೊಂದು ಇನ್ನು ಬದಿಯಡ್ ಕಡೆ ಬರ್ತದೆ ಆನಿದ ಸಮ್ಮೇಳನ ನಡೆದು ಯಾನ ಬತ್ತಿನವೇನು ಈ ಊರ್ದಕ್ಲು ಮಾತಿರ್ಲ ನಾನು ತರ್ಕದಿರು ಆ ಕಾರಣದ ಆನಿದೆಯನ್ನ ಪಾತಿರ್ಗೆ ಈ ಊರ್ದಕ್ಲು ಮಾತಿರ್ಲ ಏನನ್ನು ಗುರುತು ಮಲ್ತದಿತ್ತೇರು ಅಪಗ ಯಾನೊಂಜಿ ಎಲ್ಲಿ ಐತಿನ ಈತ ದೇವರದೇಟು ತುಳು ಅಕಾಡೆಮಿದ ಗುರುಕಾರ ಪಟ್ಟ ತಿಕ್ಕಿನತ ಪಿರವುಡು ಈ ನೆಲತ ಕಾರ್ಯಕ್ರಮಲ ಒಂಜಿ ಪ್ರೇರಣೆ ಆದಿತ್ತನಂದು ಏನು ಪಂಡ್ರೆ ಬಾರಿ ಸಂತೋಷ ಬಡಪೆ ತುಳುವೆರಾಯನ ಕೂಟದ ಕುಡ್ಲದ ಗುರುಕಾರ ಪಟ್ಟೊಲ್ಲ ಎಂಕ್ ರಾಜೇಶ್ ಆಳ್ವೇರ್ ಕೊಳ್ದಿತ್ತೇರು ಏಪ ತುಳುವೆರಾಯನ ಕೂಟದ ಗುರುಕಾರ ಪಟ್ಟ ದೆತ್ತೊಂಡೆನ ಐದೊಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ ಪಟ್ಟ ತಿಗದನಂದಿ ಆನೆ ಪೊರ್ತುಡು ಪ್ರಾಂಜಲವಾದ ಪನ್ಪೇಟ ರಡ್ಡ ಪಾತೆರಜ್ಜಿ ಬಂದುಳೆ ಸೀದವರ್ಕ ವೆಂಕಟರಾಜ ಪುಣಿಚಿತ್ತಾಯರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ಯರು ಐದೊಕ್ಕ ಕೇರಳ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರಾಯರು ಒಂದು ನಮ್ಮ ನೆಂಪು ಮಲ್ಪಡು
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಖಾಲಿ ಸದಸ್ಯ ಆದಿತ್ತಿನ ರತ್ತು ತುಳು ಸಾಹಿತ್ಯ ಅಕಾಡೆಮಿಗೆ ತುಳು ಭಾಷೆಗೆ ಬಾರಿ ಮಲ್ಲ ಕೊಡುಗೆದಾದ ಕೆಂಡ ಆ ಬೆರಿಮುಲ್ಲಾಯಿನ ಚೊತ್ತನ ತುಳು ಲಿಪಿನ ಆರು ಬುಳ್ಪುಕು ಕಂತು ಕೊರ್ನಾರು ಮಧ್ಯಟಿತ್ತನ ಚಿತ್ತನ ತುಳು ಲಿಪಿನ ಬುಳ್ಪು ಕಂತು ಕೊರ್ನಾರು ನೆನ ಬಗಡೆ ಅನು ವಿಸ್ತಾರ ಬಣ್ಪುಜಿ ಈತ ವಿಚಾರ ಬಣ್ಪ ಅಪ್ಪಗ ಆರು ಪುಂಡೂರು ವೆಂಕಟರಾಜ ಪುಣಿಚಿತ ಇರೋದನ್ನ ಬುಳ್ಪು ಕಂತೇರೆ ವರ್ಷ 27 ಆಂಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಅರೆಗೆ ನಮ್ಮ ದಾದ ಕೊಡುಗೆ ಕೊರಿಯ ಅಂದು ಕೇಂಡ ಕೊರೋನಾ ಸಂಕಷ್ಟದ ಸಂದರ್ಭ ಅಂದಾಂಡ್ಲ ನಮ್ಮ ಇಚ್ಛಾಶಕ್ತಿಗೆ ಕೊರತೆ ಬತ್ತಿಜಿಂದಂಡ ಕ್ರಿಯಾಶಕ್ತಿಗೆ ಕೊರತೆ ಬರ್ಪುಜಿ ಅಂಡ ಇಚ್ಛಾಶಕ್ತಿ ಕ್ರಿಯಾಶಕ್ತಿದ ಮೂಲವಾದ ಜ್ಞಾನಶಕ್ತಿ ಬೋಡಾ ಪುಣ್ಣಂಕ್ ಐಕ್ ಬೋಡಾದು ಹನಿಗೆ ನಿಘಂಟು ಮಲ್ತ ಜೈತುಳ್ನಾಡು ಸಂಘಟನೆ ಜವನೇರು ಬತ್ತದು ಮೆಲ್ಲಕ್ಕೆ ಬಿಟ್ಟು ಬಂಡೇರು ನಮ್ಮ ಪುಂಡೂರು ವೆಂಕಟರಾಜ ಪುಣಿಚಿತಾಯನ ದಿನನು ತುಳುಲಿಪಿ ದಿನ ಅಂದು ಘೋಷಣೆ ಮಲ್ಪಡ ಅಧ್ಯಕ್ಷರೇ ಅವೇನು ತುಳುಲಿಪಿ ದಿನ ಘೋಷಣೆ ಆವಡು ತುಳು ದಿನವಾದ ಘೋಷಣೆ ಆವಡು ಒಂದು ಘೋಷಣೆ ಮಲ್ಪನ ಹಕ್ಕಿಪ್ಪುನು ತುಳುಕು ಸರಕಾರ ಅಧಿಕೃತವಾದ ಕೊರನಂಚಿತ್ತಿನ ಒಂಜಿ ಸಂಸ್ಥೆಯನ್ನ ತುಳು ಅಕಾಡೆಮಿಗೆ ಪುನವು ತುಳು ಅಕಾಡೆಮಿ ಈರವಿನ ಘೋಷಣೆ ಮಲ್ತಾರಂದಂಡ ಅವು ರಾಜ್ಯ ಘೋಷಣೆ ಮಲ್ತನಲ್ಕ ಸರಕಾರದ ಅಸ್ತು ಮುದ್ರೆ ಐಕ ಬೂರುಂಡು ಸರಕಾರದ ಒಂಜಿ ಘೋಷಣೆ ಆದ ಬರ್ಪುಂಡು ಪಣಪನ ಪಾತೆರೆ ಪಂಡಿನಕ್ಕೆ ಒಂಜಿ ಗಳಿಗೆಲ ಯಾನ ವಿರಮಿಸೈಜಿ ಐತ ಮನದನಿಯೇ ತುಳು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ್ ಎಂಗುಲ ಕಾರ್ಯಕ್ರಮನು ನಿಘಂಟು ಮಲ್ತದೆ ಬಾರಿ ಪುರ್ಲ ಕಂಟಿಡು ಆ ತುಳುಲಿಪಿ ದಿನ ಘೋಷಣೆ ಆತಂಡು ಆ ತುಳುಲಿಪಿ ದಿನ ಘೋಷಣೆ ಪುಂಡೂರು ವೆಂಕಟರಾಜ ಪುಣಿಚಿತಾಯರನ ಪುಟದಿನ ದಿನ ಅದು ನಮ್ಮ ಘೋಷಣೆ ಮಲ್ತಾ ಪಂಡ್ರೆ ಎಂಗ್ಲಿಗೆ ಬಾರಿ ಪೆರ್ಮೆ ಆಪುಂಡು ಆ ಮುಖೇನ ಪುಂಡೂರು ವೆಂಕಟರಾಜ ಪುಣಿಚಿತಾಯರನ ಗೌರವ ಮಲ್ಲಾಯನ ಯಾನ ಪನ್ಪುಜಿ ಇನಿ ಪುಂಡೂರು ವೆಂಕಟರಾಜ ಪುಣಿಚಿತಾಯರನ ಪುಟದಿನ ದಿನನು ತುಳುಲಿಪಿ ದಿನ ಅಂದು ಘೋಷಣೆ ಮಲ್ತಿ ನಡೆದವರ ಅಕಾಡೆಮಿದ ಗೌರವ ಹೆಚ್ಚಾನಂದು ಯಾನ ಪಂಡ್ರೆ ಬಾರಿ ಪೆರ್ಮೆ ಪಡ ಮುಂದೇನು ನೆಟ್ಟದಲ್ಲ ನಮಕ್ ಬಯಲುಡಂಗಿರದ ಆಲಜ್ಜಿ ದಯಗೆಂಡ ಐಟ್ ತುಳು ಅಕಾಡೆಮಿದ ಗೌರವ ಹೆಚ್ಚಾನಂದು ಯಾನ್ ನೆಂಪು ಮಲ್ತೊಂಡ್ಬೆ ಎಂಗಲ್ನ ಡಾಕ್ಟರ್ ಆಕಾಶರಾಜ್ ಜನರು ಪಂಡೇರು ಅಕಾಡೆಮಿಡೆ ತುಳುಲಿಪಿ ದಿನ ಘೋಷಣೆ ಮಲ್ತದ ನಮ್ಮ ಐತ ಬಗ್ಗೆ ಕಾರ್ಯಕ್ರಮ ಮಲ್ಪೊಡತ್ತಾನ್ ಐಕ್ ಪೂರ್ವ ತಯಾರಿಯಾದ ಅನಂತಪುರ ಶಾಸನದಿಕ್ಕೆ ನಂಚತನ ಅನಂತಪುರ ಕ್ಷೇತ್ರುಡೆ ರಾಜೇಶ್ ಆಳ್ವೇರು ಅರನ ಇಡೀ ಕೂಟದೊಟ್ಟಿಗೆ ಆ ಪ್ರದೇಶದ ಅಭಿಮಾನಿಗಳೊಟ್ಟಿಗೆ ಅವಿನ ಮಲ್ಪೊಡು ಬಣ್ಣದ ನಿಘಂಟು ಮಲ್ತಿದ್ದಾರೆ ನಮ್ಮ ಅವಳು ಒಟ್ಟು ಸೇರುಣಿಗೆ ಅನ್ಬನ್ಬನ ಪಾತೆರ ಬಂಡೆ ಅಂಡ ಇನಿ ಒಂಜಿ ಮಲ್ಲ ತೆಡ್ಲು ಲೆಕ್ಕ ಕಾಂಡೆ ಆಂಡೆ ಆಂಡಲ ಅವಿನ ಭಾರಿ ಬಂಗೋಡು ರಾಜೇಶ್ವರ ಪಂಡೆ ರಾಜೇಶ್ವರಡ ದಾಲ ಮಂಡೆ ಬೆಚ್ಚ ಮಲ್ಪೊಡ್ಚಿ ಒಂಜಿ ವೇಳೆ ಅವಳು ಸಾಧ್ಯನೇ ಇಜ್ಜಿ ಬಣ್ಣದ ಅಂಡ ತುರ್ತ ಅನ್ಲ ಅಕಾಡೆಮಿದ ಸಿರಿ ಚಾವಡಿನ ಮಲ್ಪುಗ ನಮ್ಮ ಸರ್ವೋತ್ತಮಣ್ಣ ಬೈದರೆ ಅಕಾಡೆಮಿದ ಚಾವಡಿ ಅವೇ ವ್ಯವಸ್ಥೆ ಬಾರಿ ಪುರುಡು ನಮ್ಮ ಮಲ್ಪುಗ ಅಂದ ಬಂಡೆ ಐಡುವಕ್ಕ ಈ ಕ್ಷೇತ್ರದ ಪ್ರಧಾನಿಯರನ್ನ ಕುಲೈಕ ಒಂಜಿ ಅವಕಾಶ ಕಲ್ಪಿಸಾಯಿರೆ ಐಕೆ ಬಡದೆ ಮೂಲೆ ಅವೇನ ಮಲ್ಪೆರ ಸಂಪನ್ನಾಪನಕ್ಕೆ ಸಹಕಾರ ಕೊರನಂಚಿತ್ತನ ಕ್ಷೇತ್ರದ ಒಂಜಿ ಅರ್ಚಕಿಯರನ್ನ ಕಲೆಗೆ ಆಡಳಿತ ವರ್ಗಕ್ಕೆ ಮಲ್ಲ ಕೃತಜ್ಞತೆನ ಸಂದೈತ ಮಾಡ್ತಾನೆ ಕುಡಂಜಿ ಪಾತ್ರದ ದಾದಂದು ಕೆಂಡ ಈ ಪಾತ್ರದ ಕೆನ್ನ ಪಾತ್ರದ ವಿರಮಿಸವೆ ದಾದಂದು ಕೆಂಡ ಆರು ಬುಳ್ಪುಕ್ಕಂತನಂಚಿತ್ತನ ತುಳುಲಿಪಿ ಅವು ನಮಕೈತ ಫಾಂಟ್ ಅಪಗಪಗ ಬದಲಾಪಣೆ ಐತ ಬಗ್ಗೆ ಮಸ್ತು ಜನ ಬೇಲೆ ಮಲ್ದೇರಿ ಯಾನ ಬನ್ಬನೆ ಬೇಲೆ ಮಲ್ತು ಜೇರ ನತ್ ಅಂಡ ಪ್ರಸ್ತುತ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗಳು ದಾದ ಮಲ್ತಂದು ಕೆಂಡ ಅವೇನು ಯುನಿಕೋಡ್ದ ಜಾಲಕಾಡಪುಂಡ ಅಂಚತ್ತನ ಬೇಲೆನ ನೆಡ್ದು ಮಲ್ತದಿತ್ತಿರನಲ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಿಡಿದು ಬೋತುಜಿ ಬೊಕ್ಕೊರಿನ ಮಾಧ್ಯಮಡು ಬೋದಿತ್ತನು ಬೊಕ್ಕೊಂಜಿ ವಿದ್ವಾಂಸರನ್ನ ಮಾಧ್ಯಮಡು ಬೋದಿತ್ತನು ಆಹಾ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಿಡಿದೆ ಯುನಿಕೋಡ್ ಕನ್ಸೋರ್ಟಿಯಮ್ಗೆ ಬರೆಪುನ ಮುಖೇನ ಅಕಾಡೆಮಿ ಆಯ್ತ ನಡುಟಿತ್ತಿನಂಚಿತ್ತನ ತೊಡಕ್ಕೆ ಅವೇನ ಬೇತೆ ಬೇತೆ ಅವು ತುಳು ಲಿಪಿ ಅವು ಮಾತಾಡ್ತ ಕುಡಂಜಿ ಲಿಪಿ ಅನ್ಪನ ಬೇತೆ ಬೇತೆ ಐಕ ಅಡ್ಡಿ ಆತಂಗುಲಿತ್ತ ಐಕ ಬಣ್ಪುಣದಂಡ ವೇಗವಾದ ಪೋಪುನಂಚಿತ್ತನ ತೇರು ವೈಪನ ತೇರಿಗೆ ಮಾರ್ಗಬಾಪು ವನ್ಪಿರೇಕ್ ಬಂಡ ಹಂಸು ವನ್ಪಿರತಿ ಮಾರ್ಗಬಾಪುದಲ್ಲಕ್ಕೆ ಇಂಗ್ಲೆ ಮಸ್ತ್ ಅಡ್ಡಿಲು ಬತ್ತುಂಡು ಅವೇನು ಪೂರ ದಿಟ್ಟವಾದಿ ಎದುರಿಸದು ತುಳುಲಿಪಿ ಇನ್ನು ಕೊಡದ ಅಂಗನಗೂ ಸೇರಿದುಂಡು ಈ ಪ್ರಯತ್ನಡು ತುಳುಲಿಪಿಕ್ ರಾಜ್ಯ ಬೊಕ ರಾಷ್ಟ್ರಮಾನಾದಿಗೆ ದೆತ್ತುಕೊರ್ಪನಲ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗೆಲ್ಪುನು ಪಡೆತನಂದು ಯಾನ ಪಂಡ್ರೆ ಆ ಗೆಲ್ಪು ರಾಜ್ಯ ಬೊಕ ರಾಷ್ಟ್ರಮಾನ್ಯಾದಿಗೆ ತಿಕ್ಕಿನ ಆ ಒಂಜಿ ಫಲನು ಯಾನ ಪುಂಡೂರು ವೆಂಕಟರಾಜ ಪುಣಿಚ್ಯಾತ್ಯನ ಪಾದುಗೆ ಯಾನ ಸಂದೈತ ಮಲ್ಪ ಎಂದು ಈ ಪೊರ್ತುಡು ಯಾನ ಪಂಡನ್ಬೆ ಅಂಚನೆ ಬರೀ ವಿಶೇಷವಾದ ಜನಗಳಡ ಮಾತಾಡಲ ಭಿನ್ನಪ್ಪ ಮಲ್ಪನೈತೆ ಸರ್ಕಾರ ಘೋಷಣೆ ಮಲ್ಪನ ಆ ದಿನ ಈ ದಿನ ನನ್ನೊಂಜಿ ದಿನ ಬೊಕ್ಕೊಂಜಿ ದಿನ ಘೋಷಣೆ ಮಲ್ಪನ ಅಂಡ ಅವೇನು ವಾ ರೀತಿ ಎಂಚ ಬೆತೆ ಬೇತೆ ದಿನಕುಲೇನ ಆ ವಿಭಾಗದ ಕುಲು ಬಾರಿ ಒಟ್ಟಾದ ಗೌಜಿಡ್ ಸರ್ಕಾರಗೂ ಒತ್ತಡ ಬಾರ್ದು ಮಲ್ಪೇರ ಅಂಚನೆ ತುಳುಲಿಪಿ ದಿನೊಲ್ಲ ನಮ್ಮ ಮಾತ ಸಮಸ್ತ ತುಳುವೇರಲ್ಲ ಒಗ್ಗಟ್ಟಾದ ಅಲ್ಪ ಮಲ್ಪನಂಚೆತ್ತನ ಅಗತ್ಯತೆ ಉಂಡು ದುಂಬದ ದಿನಕುಲೆಯನ್ನು ಭಾರಿ ಗೌಜಿಡೆ ಮೇಲುಕಾಲಗೂ ಸರಕಾರದ ಮಟ್ಟೊಡು ಇಂದು ಕರ್ನಾಟಕ ಈ ಪ್ರದೇಶ ತುಳುವಳ್ಳಿದ ಮುಖೇನ ಸರಕಾರದ ಮಟ್ಟೊಡು ತುಳುಲಿಪಿ ದಿನ ಆಚರಣೆ ಆಪನಂಚೆತ್ತನ ನೆಕ್ಕು ನಮ್ಮ ಮಾತ ಒಟ್ಟಾದ ಒಂಜಿ ಚೌಕಟ್ಟು ಬಾರ್ದು ಸರಕಾರಗಣಕ್ಕೆ ನಿಗದಿ ಆಯ್ನಂಚೆತ್ತನ ಒಂಜಿ ಅನುದಾನನೆ ಪ್ರತ್ಯೇಕ ದೀದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ఒక ಸರ್ಕಾರದ ಮುಖೇನ ಒಂದು ಮಲ್ಪನಂಚೆತ್ತನ ಯೋಜನೆ ಪಾಡ್ನಂಚೆತ್ತನ ವಿಚಾರಲ್ಲ ಎಂಗುಲ ಅಕಾಡೆಮಿದ ನಿರ್ಣಯ ದೀತ ಅಂದಿ ಅನಿ ಪೊರ್ತುಡು ಪಂಡೊಂಡೆ ಬಾರಿ ಖುಷಿ ಬೆಳಪೆ
ಕುಡಂಜಿ ಸಂಗತಿದಾದಂದು ಕೇಂಡ ಇನ್ನಿತ ದಿನ ಯಾನ ಉದಯನ ಖಂಡಿತವಾದ್ಲ ನಿಕ್ಲೆದರು ಪನ್ನಡ ಹಾಪುಂಡು ನಮ್ಮ ಈ ತುಳು ಲಿಪಿತ ಬಗೆಟ್ ಯಾನ ಅಧ್ಯಕ್ಷ ಆದ ಮುಂದೆ ನಾನು ಮುಕ್ತವಾದಿ ಸರ್ತಿ ಬನ್ಪನೆ ಮಾಧ್ಯಮದ ಎದುರು ಎಂಕದಾಲ ಓಡಿಗೆಲೆಜ್ಜಿ ಭಯಮಿಗೆಲೆಜ್ಜಿ ತುಳು ಲಿಪಿ ಅವೇನು ಐತ ಬಗೆಟ್ ಇರ ಆಸಕ್ತಿ ಕೊರ್ರೆ ಬಲ್ಲಿ ಬಣ್ಣದು ತುಳುವನಾಡದ ಮಲಮಲ್ಲ ಪೆರ್ಮೆದ ಕುಲಿ ಎಂಕ ಕರೆ ಮಲ್ತದ ಬಂತೇರು ಚೊರೆ ಮಲ್ತ ಬಂತೇರು ಅಂಡ ಅವೇನು ತುಳು ಲಿಪಿನ ನಮ್ಮ ಮನ್ಪಂದೆ ಕುಲ್ಯಣ್ಣ ತಪ್ಪ ಹಾಪುಂಡು ಆ ಬರಿಟು ಕುಲ್ನಾರ ಅವೇನು ತೂದು ಬಂಡಿರು ಚಾರ್ಟನ್ ತೂದು ಮಲಯಾಳಂ ಇದ್ದಾಗಿದೆಯಲ್ಲ ಅಂತ ಅರೆಗೆ ಗೊತ್ತಿಪ್ಪಡು ತಿರುವನಂತ ಯಾನ ಶಿವಲ್ಯ ಬ್ರಾಹ್ಮಣರಿಗೆ ಕೋಟಿ ನಮಸ್ಕಾರ ದಯಕೆಂಡ ತಿರುವನಂತಪುರದ ಮಹಾರಾಜ ಪೂಜೆಗೆ ಬೆರನೇರದಂತನ ಚೆತ್ತನ ಸಂದರ್ಭ ಆರು ಪಂಡಿರತಿ ಎತ್ತು ಜನ ಬ್ರಾಹ್ಮಣರನ್ನ ಇಲ್ಲೊಂದು ತುಳುನಾಡದ ಬ್ರಾಹ್ಮಣರನ್ನ ಕಾರಣ ಮುಲ್ತ ಬೆರನೇರನ ಪುರ ಅಡೆ ಕಂತೇರು ಅಲ್ತರದು ಕೋರಣಗ ಅಕಲು ಬಾರಿ ಪೊರ್ಲು ತುಳುಲಿಪಿಟ ಪುರ ಶಾಸ್ತ್ರ ಗ್ರಂಥುಳನ್ನು ಬರೆಯೊಂದು ಬೋತೇರು ಪೂಜಾದಿ ವಿಧಿವಿಧಾನ ಬರೆಯೊಂದು ಬೋತೇರು ಅಕ್ಕುಲು ಕೇಂಡೇರವಲು ದಯಕೆಂಡ ತುಳುಕು ಲಿಪಿ ಉಂಡೋ ಒಂದು ತುಳುತ ಲಿಪಿ ಒಂದು ವಾಲಿಪಿ ಒಂದು ತುಳು ಲಿಪಿ ಮಲಯಾಳಂಗೆ ಬಳಕೆ ಮಲ್ಪೊಲಿಯ ಮಲ್ಪೊಲಿಂದ ಪಂಡೇರನಲ್ಲ ಆನಿದ ಕಾರುಡು ಆ ಮಹಾರಾಜೆ ತುಳು ಮಲಯಾಳಂ ಲಿಪಿಯಿಂದ ಪಂಡೆಂಟ ಹತ್ರ ಇನ್ನು ನಂಗೆ ಮಲಯಾಳಂದ ಮೂಲ ತುಳು ಲಿಪಿ ಪನ್ಪನ ಅರ್ಥ ಆತಂಡು ನಮ್ಮ ಅಪ್ಪೆ ಇನ್ನು ಮಲಯಾಳಂಗೂ ಅವಳು ಆಶ್ರಮದ ಹೊತ್ತು ಕುಳ್ಳಿನಲ್ಲಿ ಕಾತಂಡು ಕಾರಣ ನಮ್ಮ ಅವಳು ನಮ್ಮ ಬಳಕೆ ಮಲ್ತೊಂದಿಜ್ಜ ಇನ್ನಿತ ದಿನ ಶಿವಳ್ಳಿ ಮಾಧ್ಯಮದ ಒಟ್ಟುಕೂಟದಲ್ಲಿ ನಿಘಂಟು ಮಲ್ತೇರಿಗೆ ನಮ್ಮ ಪ್ರತಿಯೊಲ್ಲ ಕನಿಷ್ಠ ತುಳು ಲಿಪಿಡ ಸಹ್ಯ ಅಲ್ಲ ಪಾಡುಡು ಎಂಕ್ ತುಳು ಲಿಪಿಡ ಸಹಿ ಪಾಡ್ರೆ ಕಲ್ಪೈನಾರು ಪೂಜ್ಯರಾಯನಂಚತ್ತನ ವೆಂಕಟರಾಜ ಪುಣಿಚಿತಾಯರು ಬಂದ್ರೆ ಎಂಕ್ ಬಾರಿ ಪೆರ್ಮೆ ಹಾಪುಂಡು ಆರಿ ಎಂಕ್ ತುಳು ಯಾನ್ ಇನಿಕ್ಕಲ ಅಕಾಡೆಮಿದ ಒವೇ ಬುಕ್ ಅಂದ್ಬಿಡ್ಪಾಲೆ ಯಾನ ತುಳು ಲಿಪಿಟೇ ಯಾನ ಸಹಿ ಪಾಡ್ನು ಹಸ್ತಾಕ್ಷರ ಪಾಡ್ನು ಅಂಚನೆಟ್ ಹತ್ರ ಎಂಗೆ ಪೆರ್ಮೆಂಡು ಯಾನ ಜೈ ತುಳುನಾಡು ಸಂಘಟನೆ ನಿಮ್ಮಲ್ಲ ಕೆಲಸ ಮಲ್ತದಂಡು ಅವು ತುಳುನಾಡದಾದ್ಯಂತ 25,000 ಜನ ತುಳು ಲಿಪಿ ಅವೇನ ಕಲ್ಪನಲ್ಕ ಮಲ್ತದೆ 350 ಮಿತ್ತು ಶಿಕ್ಷಕರು ತುಳು ಉಚಿತವಾದ 5 ಪೈಸದ ಸಂಭಾವನೆದಂತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ತರಬರದೊಟ್ಟಿಗೆ ಆಯ್ತು ಸಹಯೋಗದೊಟ್ಟಿಗೆ ಒಂದನ್ನು ಕೆಲಸ ಮಲ್ತದೆ ಸಾಧಾರಣ ಒಂದು ಮೂಜರೆ 1,000 ಜನ ತುಳು ಲಿಪಿತ್ತ ಒಂದು ಸರ್ಟಿಫಿಕೇಟ್ ಪಡೆಪನಂಚ ಕಾರಣ ತಂಡನೆಲ್ಲ ಅಕಾಡೆಮಿ ಕಲ್ಪನಂಚಿತ್ತನ ಆನ್ಲೈನ್ ಬೊಕ್ಕ ಆಫ್ಲೈನ್ ಕಲ್ಪನಂಚಿತ್ತನ ವ್ಯವಸ್ಥೆ ಖಾಲಿ ಜೈ ತುಳುನಾಡು ಸಂಘಟನೆ ಅಂತ ಬೇತೆ ಬೇತೆ ಸಂಘಟನೆ ಮಲ್ತದಂಡು ಮಕ್ಕಳಿಗೆ ಮಾತೆರೆಗಳ ಕೂಡ ರೆಡ್ಡೆಪ್ಪನ ಬಯಕದು ಇಂಥ ಕಾರ್ಯಕ್ರಮಕ್ಕೆ ಲೆಪಡಾದೆ ರಡ್ಡ ಪಾತ್ರೆ ಅವಕಾಶ ಕಲ್ಪಿಸಾದಿ ನೀ ತುಳು ಲಿಪಿತ ಪಲವಿನ ಉದೀಪನ ಮಲ್ಪಡಿತಂಡು ಯಾನಲ್ಲ ಕೇರಳ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಲ್ಲ ಅವು ನನದ ದಿನಗಳ ಮಲ್ಪುಗ ಯಾನ ಒಂದು ಇನ್ನಿತ ದಿನಕ್ಕೂ ಮಾತ್ರ ಸೀಮಿತ ಆಪಿನತ್ತು ತುಳು ಲಿಪಿ ದಿನ ನಮ್ಮ ಒಂಜಾತ್ ಒಂಜಿ ವಾರವರೆ ಮುಟ್ಟೋಗ್ಲ ಕೊನಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇಡ್ಲ ನನ್ನ ಒಂಜಿ 14 ತಾರೀಕಿದ ಉಳೈಡು ಎಂಗುಲು ಒಂಜಿ ದಿನ ತುಳು ಲಿಪಿದ ಇನ್ನಿತ ದಿನನು ಒಂಜಿ ದಿನ ವೆಂಕಟರಾಜ ಪುಣಿಚಿತಾಯರನೆ ಕಾರ್ಯಕ್ರಮದ ಎಂಗುಲು ಅಕಾಡೆಮಿಡ್ ಮಲ್ಪು ಪಣಪನ ಪಾತ್ರೆ ಪಂಡೊಂದು ತುಳುವನಾಡದ ಮನ್ನ ಕಮ್ಮೆನ ಪರಡಡೂರೋರ್ ಮೆನ ಅಪ್ಪೆ ಮಣ್ಣದ ಮೈಮೆ ಕೇನ್ನಗ ಮೇಯ್ ಮನಸ್ಸು ವೀರ್ಮೆನ ಡೆನ್ನ ಡೇನನ ಡೆನ್ನನ ಡೇನನ ಡೆನ್ನ ಡೇನನ ಡೆನ್ನನ ಪನ್ಪೆ ಕೇನಲೆ ತುಳುವನಾಡದ ಮಾಯು ಕಟ್ಟದ ಪಾರ್ದನ ಕಡಲು ತೆಲೆಂಡಿಗೆ ಭೂಮಿ ಒರಿಂಡಿಗೆ ಪುಂಚುದ ಮಣ್ಣಾಂಡಿಗೆ ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡಿಗೆ ನಮ್ಮ ಬನ್ನಿ ಎಣ್ಣೆಯೋಡು ಸರಿ ನೆನಪುದಿಲೆ ನಮ ಗರ್ಗಲ್ ಕಾಯಾನಗ ಬೊಳ್ಗಲ್ ಪೂವಾನಗ ತುಂಬೆದಟ್ಟು ಕೂಟಾನಗ ನೆಕ್ಕಿದಟ್ಟ ಆಟಾನಗ ದಂಟದಜ್ಜಿ ಮದಿಮಲಾನಗ ಉರ್ದು ಮದ್ದೊಳಿ ಅನಗ ಕೊಟ್ರೆಂಜಿಡು ಕೊಡಿಯನಗ ಮಂಜೋಳು ಪಕ್ಕೆ ಮೈಪಾಡ್ನಗ ಅರಕದ ಹೊಟ್ಟೆ ಓಡುಡು ಮಯನದ ಮೋಂಟು ಜಲ್ಲುಡು ಪೊಟ್ಟುಗಟ್ಟಿ ಪಡಿಬಜಲ ಪಡೆಯ ಆಜಾಲ ಬಲಿಗನತ ಈಜಾಲ ಪೊಲಿಗನರ ಪಿದಂಡಂಚಿತ್ತನ ತುಳುವಾಲೆ ಬಲೀಂದ್ರ ನಾಡು ಕೇರಳ ಬೇತೆತ್ತು ನಮ್ಮ ತುಳುನಾಡಿನಿ ತುಂಡಾದ ಪೋಣನಲ್ಲ ಬೆಂಕಿ ಬಿದ್ದಿದೆ ಮನೆಗೆ ಬಣ್ಣದ ಕೈಯಾರ ಕಿಂಜನ್ನ ರೈಕಲ್ ಲಂಚತ್ತನ ಪುಣ್ಯಾತ್ಮೇರೆ ಪೊರಂಬಾಟ ಮಲ್ತದ ಈ ನೆಲದ ಮಾತ ತುಳುವೇರೆ ಕರ್ನಾಟಕ ಸರ್ಕಾರಕ್ಕೆ ಕನ್ನಡ ಭಾಷೆ ಒರಿಯಡು ಬನ್ಬನ್ನ ನಿಲಟ್ಟು ನಮ್ಮ ಮಾತೆಲ್ಲ ನಮ್ಮ ಅಪ್ಪೆ ಭಾಷೆ ತುಳುಂದಾಣ್ಲ ನಮ್ಮ ಅಪ್ಪೆ ಭಾಷೆ ಅಂದ ಕನ್ನಡ ಅಂದು ಬರೆದು ನಮ್ಮ ಮಲ್ಲ ಕೊಡುಗೆಯನ್ನು ಕರ್ನಾಟಕ ಸರ್ಕಾರಕ್ಕೆ ಕನ್ನಡ ಭಾಷೆಗೆ ನಮ್ಮ ಕೊಡ್ತ ಬನ್ಪನ ಮದಪೆರೆ ಬಲ್ಲಿ ಇನ್ನಿತ ದಿನ ಎತೆ ಜನ ಇಪ್ಪಡು ಒವೇ ಭಾಷೆದ ಕುಳಿಪ್ಪಡು ಇನ್ನು ನಮ್ಮ ತುಳುಟೆ ಪಾತೆರೆಗ ಆಮುಖೇನ ಅರೆಗೆ ಮಲ್ಲ ಕೊಡುಗೆ ಕೊರ್ಕ ಬನ್ಪನ ಪಾತೆರೆ ಪಂಡೊಂದು ಎನ್ನ ಪಾತೆರೆಗೆ ಮುಗಿತಾಲ್ ಚುಕ್ಕಿದೀಪೆ ಮಾತೆರೆಗಳ ಸೊಲ್ಮೆ ಕನಿಷ್ಠ ಸಮಯದಲ್ಲಿ ಗರಿಷ್ಠ ವಿಚಾರಗಳನ್ನು ನಮ್ಮ ಮುಂದೆ ನೀಡಿದಂತಹ ಮುತ್ತಿನಂಥ 3 ಮಾತುಗಳನ್ನು ಆಡಿದಂಥ ತುಳು ಭಾಷೆಗೆ ರಾಷ್ಟ್ರ ಮನ್ನಣೆ ಸಿಗುವ ಬಗ್ಗೆ ಹೋರಾಟದ ಕಹಳೆಯನ್ನು ಊದಿದಂತಹ ಪುಂಡೂರು ವೆಂಕಟರಾಜ ಪುಣಿಚಿತಾಯರನ್ನು ನೆನಪಿಸಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಜಿ ಕತಲ್ ಸರ್ ಅವರು ನಿಜಕ್ಕೂ ನಾವೆಲ್ಲರೂ ಈ ಜಾನಪದ ತುಳು ಸಂಸ್ಕೃತಿಯ ಬಗ್ಗೆ ಒಂದು ತರಗತಿ ನಡೆಸಬೇಕಿದ್ರೆ ಅವರನ್ನು ಕರಿತೇವೆ, ಗಂಟೆಗಟ್ಟಲೆ ಮಾತಾಡ್ತಾರೆ. ಅವರಿಗೆ ಇರಿಸು ಮುರಿಸಾಗಿರ್ಬೋದು ಈ ಸಮಯದ ಒಳಗೆ ಹೇಗೆ ಮಾತಾಡಬೇಕು ಅಂತ ಆಗಿದ್ದರೂ ಕೂಡ ಆ ಚೌಕಟ್ಟಿನೊಳಗೆ ನಿಂತು ಬಹಳ ಉತ್ತಮವಾಗಿ ನಮ್ಮ ಮುಂದೆ ಒಟ್ಟು ಹೇಳಬೇಕಾದಂಥ ವಿಷಯಗಳನ್ನು ಹೇಳಿದ್ದಾರೆ. ದಯಾನಂದ ಜಿ ಕತಲ್ ಸಾರ್ ಅಂತ ಹೇಳ್ತಾ ಇದ್ದೇನೆ. ಸರ್ ತಮಗೆ ಧನ್ಯವಾದಗಳು. ಇದೀಗ ಕೇರಳ ತುಳು ಅಕಾಡೆಮಿ ಅಧ್ಯಕ್ಷರಿದ್ದಾರೆ ಪಾತರುಜಿಯರು ಸರ್. ಇದು ಪಾತರೋಡು 5 ನಿಮಿಷ 4 ಪಾತರಾತೆ. ಶ್ರೀತ ಜಯಣ್ಣ ಇದ್ದಾರೆ, ಜಯನಂದ ಮಂಜೇಶ್ವರ, KR ಜಯನಂದ ಅವರು,
ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಜಯಣ್ಣ, ಎಲ್ಲರಲ್ಲೂ ಮತ್ತೊಮ್ಮೆ ಹೇಳುತ್ತೇನೆ, ಸಮಯದ ಇತಿಮಿತಿಯೊಳಗೆ ಮಾತಾಡಬೇಕು ಅಂತ. ಜಯಣ್ಣ ಕೂಡ ತುಂಬ ಮಾತಾಡುವವರು. ದಯಾನಂದರು, ಇನ್ನು ಜಯಾನಂದರು. ಡಾಕ್ಟರ್ ವೆಂಕಟರಾಜ್ ಪುನೀತ್ ತಯಾರನ ಜನ್ಮದಿನನು ಆಚರಣೆ ಪೆರಬಡಾದಿತ್ತನ ಜನ ತೀರ್ಮಾನದ ಅಡಿಸ್ಥಾನಡಾದುಂಡು ಇನಿ ತುಳುವರ್ಡಲ ಅವೇ ರೀತಿ ವೆಂಕಟರಾಜ್ ಪುನೀತ್ ತಯಾರನ ನೆನಪದ ಸಮಿತಿಲ ಜಂಟಿಯಾದ ಸಂಘಟಿಸಾದ ಪುಣಜನ ಈ ಕಾರ್ಯಕ್ರಮದ ಮಿತ್ತ ಚಾವಡಿದ ಗುರಿಕಾರ ವಹಿಸೊಂದು ಪುಣಜನ ಸರ್ವೋತ್ತಮ ಶೆಟ್ಟಿ ಅವೇ ಲೆಕ್ಕನೆ ಈ ಕಾರ್ಯಕ್ರಮನು ಔಪಚಾರಿಕವಾದ ಉದ್ದೀಪನ ಮಾಡ್ತಾನೆ ಜನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರಿಕಾರ ಅದು ಪುಣಜನ ದಯಾನಂದ ಕತ್ತಲ್ ಸರ್, ವೇದಿಕೆ ಉಪನಂಜನ ರಮೇಶನ ಸಹಿತ ಉಪನ ವಿಶಿಷ್ಟವಾದ ಉಪನಂಜನ ವ್ಯಕ್ತಿನಕ್ಲೆ ಮೋಳು ಸೇರದ ಉಪನಂಜನ ಬಂಧುಳೆ. ಭಾಷಣ ಶುರು ಮಾಡ್ತಾನ ಅವಳು ಅಂತ ಅವಳು ನಡೆದು ಗೊತ್ತಿದ್ದ ಜನ ಅವಸ್ಥೆ ಆದರೂ ನಮಗೆ ಬರ ಹಿಡ್ದಾದ ಏನ ಆ ಭಾಗಗೂ ಪೋಪುಜಿ ಡಾಕ್ಟರ್ ವೆಂಕಟರಾಜ್ ಪುಣೀತ್ ತಯಾರು ತುಳುನಾಡಿಗೆ ಒಂಜಿ ದೇವರಿತ್ತು ಲೆಕ್ಕ ದಯಗಂದು ಬಂಡ ಇತ್ತಿನ ಭಾಷೆನ ಕಲ್ಪೇರನೆ ನಮಗೆ ಸಮಯ ಇಚ್ಚಿ ನಮ್ಮ ಮರ್ತದ ಬೋಪಣ ಜನ ಭಾಷೆಲ ಆದುಂಡು ನಮ್ಮ ಪುರ ಐತಿರೆಟ್ಟ ಆದುಂಡು ತುಳು ಭಾಷೆಗೆ ಲಿಪಿ ಉಂಡುಂದಲ್ಲ ಐಕೊಂಜಿ ಚರಿತ್ರೆ ಉಂಡುಂದಲ್ಲ ಕಂಡು ಬತ್ತನೆ ಜನ ಐಕೊಂಜಿ ಸಾಧನದ ಮುಖಾಂತರ ಲೋಕಗೆ ತೆರಿಪಾಯಿನ ಜನ ಒಂಜಿ ಅದ್ಭುತ ಮನುಷ್ಯ ಆದುಂಡು ಡಾಕ್ಟರ್ ವೆಂಕಟರಾಜ್ ಪುಣೀತ್ ತಯಾರ ಏತೋ ವಿದಗ್ಧನಕ್ಲು ಏತೋ ಸಂಶೋಧಕರು ಅಕ್ಲ ಪೂರ ಸಂಶೋಧನೆ ಮಣ್ತೂಪಣವು ಇತ್ತಿನ ವಿಷಯದ ಮಿತ್ತ ಆದುಂಡು ಪಂಡ ಈ ಸಮೂಹಡು ನರ್ತುಂದುಪ್ಪನ ಜನ ಕಾರ್ಯದ ಬಗೆಟ್ ಆದುಂಡು ಸಂಶೋಧನೆ ಮನ್ಪಣವು ಅಂಡ ವೆಂಕಟರಾಜ್ ಪುಣೀತ್ ತಯಾರು ಇಜ್ಜಿಯಿಂದ ಮಣ್ಪಣ ಜನ ಕಾರ್ಯದ ಬಗೆಟ್ ಆದುಂಡು ಸಂಶೋಧನೆ ಮನ್ತು ಉಂಡು ಒಂದು ಮಾಡದ ತೆರಿಪಾಯಿನ ಜನ ವ್ಯಕ್ತಿ ಆದುಂಡು ಕೇರಳ ತುಳು ಅಕಾಡೆಮಿದ ಚೇರ್ಮನ್ ಮನ್ಪೆರಬಾಡೋದು ಎಂಕ್ಲೆ ತೀರ್ಮಾನ ಮಾಡ್ತಾನೆ ಜನ ಸಂದರ್ಭಡು ಆರೇಣ ತೂಣಾಗ ಒಂಜಿ ಸಾದಾ ಮನುಷ್ಯ ಏನು ಪ್ರಥಮವಾದ ತೂಪಣ ಆ ಸಂದರ್ಭಡು ಅದುಂಡು ಒಂಜಿ ಸಾಧಾರಣ ಒಂಜಿ ಮನುಷ್ಯ ಈತ ಮಲ್ಲ ಗವೇಷಣೆ ಮಾಡ್ತಾನೆ ನೋಡು ತೂಣಾಗ ಒಂಜಿ ಅದ್ಭುತ ತೂಜನವಾದುಂಡು ಸತ್ಯಪಂಡ ದಯಾನಂದರ್ನ ಈ ತುಳುನಾಡದ ಜನಕುಲೆಗೆ ಈ ವೆಂಕಟರಾಜ್ ಪುಣೀತ್ ತಯಾರ ಲೆಕ್ಕದ ಜನ ಅದ್ಭುತ ವ್ಯಕ್ತಿನ ಬಗೆಟ್ಟು ಪರಿಚಯ ಮಣ್ಣಪೆರನೆ ನಮಗೆ ಆತಚಿ ನಮ್ಮ ಕೆಲವು ಜನಕ್ಕೆ ಮಾತ್ರನೇ ಯಾರನ್ನ ಬಗೆಟ್ಟು ಗೊತ್ತುಂಡು ಅತ್ತಂದೆ ಸಾಧಾರಣ ಜನಕುಲೆಗೆ ಏರಗಳ ಈತ ಅದ್ಭುತವಾದ ಉಪಜನ ಸಂಶೋಧಕ್ಕೆ ಉಳ್ಳೇಂದು ಪಂಡದು ನಮಕ್ ತೆರಿಪಾಯರು നമ്മുടെ ദാത്ത് ചേരല്ല ಅವಾದುಂಡು ನಮಕ್ಕುಂಡಾಯಿನ ಜನ ಪ್ರಶ್ನೆ ಈತ ನಮ್ಮ ತುಳು ಭಾಷೆದ ಬಗ್ಗೆ ಈತ ಪಂಡಿಜರ ದಯಾನಂದ ಕತ್ತಲ್ ಸರ್ ಪಂಡೇರು ಇದನ್ನು ಕಲ್ಪೈರ ಬಾಡೋದಿತ್ತನ ಸಂವಿಧಾನ ಈತ ನಮಕ್ಕಿತ್ತನ ಜನ ಕೆಲವು ಪ್ರಶ್ನೆ ಜನ ನಮ್ಮ ಇಂಗ್ಲೀಷ್ ಕಲ್ಪ ನಮ್ಮ ಇಲ್ಲ ನಮ್ಮ ಜೋಕರಡ ಇಂಗ್ಲೀಷ್ ಪಾತ್ರ ಬಾಡೋದು ಒತ್ತಾಯ ಉಂಟು ದಕ್ಷಿಣ ಕನ್ನಡ ಜಿಲ್ಲೆದ ಒಂಜಿ ಸಾಲೆ ನನಗೆ ಒಂಜಿ ದೂರನ ದಾಳತ್ತು ಕೋಡೆ ಎನ್ನ ಮೆಗ್ದಿನ ರಡ್ಡೆ ಜೋಕ್ಲಲ್ಲಿ ಎತ್ತೊಂದು ಏನೋ ಒಂಜಿ ದಿಕ್ಕಿಗೆ ಪೋಯೆ ಒಂಜಿ ದೇವಸ್ಥಾನ ಎಲ್ಲಿ ಜೋಕ್ಲಪ್ಪ ಆ ಕಡೆ ಎಂಚಿನ ಪಾತ್ರನಾಗ ಆಯ್ಕೆ ತುಳು ಬರ್ಪೂಜಿ ಏನಕಂಡೆ ಎಂಕ್ಲೆ ಮಲಯಾಳ ಆಕ್ಲಿ ಇಲ್ಲ ಪಾತ್ರನಕ್ಲ ಅದುಂಡು ಏನೆಂಡೆ ನಿಕ್ಕದಾನೆ ತುಳು ಬರ್ಪೂಜಿ ಇಂದು ಐಕಾಯ್ ಪಂಡೆ ಸಾಲೆಡ್ ಏನಕ್ಕೆ ಜೋಕ್ಲ ಇರಲಿಲ್ಲ ತುಳು ತಕ್ಲಂದು ಅಂಕ್ಲ ಟೀಚರ್ ತುಳು ಪಾತ್ರ ನಾಡು ₹100 ಫೈನ್ ಕತ್ತಲ್ ಸರ್ ₹100 ಫೈನ್ ಜೋಕ್ಲೆಗೆ ಯಾನಕೇನುಡ ಈ ಲೋಕಡಿತ್ತಿನ ಜನ ನಮಕ್ ಪರಿಚಯ ಅಂದಿನ ಜನ ಹಲವು ಭಾಷೆ ನಮ್ಮ ಕಲ್ಪು ಜನ ಸಾಲೆಡ್ ನಮ್ಮ ಅರಬಿ ಕಲ್ಪುವ ಹಿಂದಿ ಕಲ್ಪುವ ತಮಿಳ್ ಕಲ್ಪುವ ಸಂಸ್ಕೃತ ಕಲ್ಪುವ ಸರಿಕೆ ಬಂಡ ಕನ್ನಡದಲ್ಲಿ ನಮ್ಮ
ಇಂಗ್ಲೀಷಲ್ಲಕ್ಕನೆ ಕಲ್ಪನೆ ಜನ ಭಾಷೆ ಆದುಂಡು. ನಮ್ಮ ಇಲ್ಲಾಳದ ನಮ್ಮ ವ್ಯವಹಾರ ಮಾಡ್ಪುಣ ಜನ, ನಮ್ಮ ಮಾತೃಭಾಷೆ ಆದುಪುಣ ಜನ, ನಮ್ಮ ಹೃದಯ ಭಾಷೆ ಆದುಪುಣ ಜನ ತುಳು ಪಾತೆರಂಡ ಐക്ക് ഫൈൻ പാടുന്ന ജന ഇംഗ്ലീഷ് മീഡിയം സാലയത്തിനാണ്ട അതിന് ബന്ധമാണ് പഠിച്ച എണ്ണ ദിട്ടവായിന് അഭിപ്രായവാദുണ്ടാവും. ಅಂಚಿನ ಸಾಲ ನಮಗೆ ಅಗತ್ಯ ಉಂಟಾದ ಪರಿಶೋಧನೆ ಉಂಟು ದಯಬಂಡ ನಮ್ಮ ಮಾತೃಭಾಷೆ ಎತ್ತ ನಮ್ಮ ಅಪ್ಪ ಎತ್ತ ಆ ಮಾತೃಭಾಷೆ ನಮಗೆ ಬೋಡ್ಚಿಂದ ಪಣ್ಪುಂದಾಂಡ ಏನಕಂಡ್ರೆ ಐತೆ ಸರ್ವೋತ್ತಮ ಶೆಟ್ಟಿ ಆರು ದುಬೈಡ್ ಉಪ್ಪುನಾರು ಆ ದುಬೈಡ್ ತುಳು ತಕ್ಕಲಿನ ತುಂಡ ನಮ್ಮ ತುಳು ಪಾತ್ರ ಜನ ಏನು ಮರ ಟ್ವೆಂಟರ್ ಮಾಡಿದ ಟ್ರೈನ್ಡ್ ಬಂದಾಗ ಕ್ಯಾಲಿಕೇಟ್ ಹಿಡಿದು ಒಂಜಿ ಟೀಮ್ ಬರ್ತಂಡೆ ನಮ್ಮ ಪೆರ್ಲದಕ್ಲು ಆಕಲು ತುಳು ಪಾತ್ರನಾಗ ಏನು ಆಕಲಿಡ ಬೋಡು ತುಳು ಪಾತ್ರ ದಯಬಂಡ ನಮಗೆ ತುಳು ಪಕ್ಕೇನಾಗ ಒಂಜಿ ಅಭಿಮಾನವಾದುಂಡು, ರೋಮಾಂಚನವಾದುಂಡು. ನಮ್ಮ ಅತ್ತಾಂಧ್ರ ಪ್ರದೇಶದ ತುಳು ಪಾತ್ರ ನಕ್ಲಿತ್ತನಾಡ ನಮ್ಮ ಆಕಲಿಡ ಪದ ಪಾತ್ರ ನಿಕ್ಲು ಒಳ್ತಾಕ್ಲಿಂದು ಯಾಕಡೆ ರಾಜೇಶನ ಬಂಡಿಜರ ತಿರುವನಂತಪುರ ಟೆಂಕ್ಲೆ ತುಳು ಅಕಾಡೆಮಿದ ಸಮ್ಮೇಳನ ಮಾಡ್ತಾರ ಸಂದರ್ಭಡು ಅವಳು ಪೋತಿಯಿಂದ ಬಂಡ್ಪುಣ ಜನ ಬ್ರಾಹ್ಮಣ ವಿಭಾಗ ಅಕಲಿನ ಅವಳು ಪೋತಿಯಿಂದ ಆದ್ರು ಬಂದವು ಅಕಲಿ ತುಳು ಪಾತ್ರ ಅಕಲಂಜಿ ತುಳು ಪಾತ್ರ ಅಂಜಿನ ಚಾರ್ಟೆ ನಮ್ಮ ಕೈಗೆ ಕೊರದಿತ್ತಾರೆ ಅಕಲಿ ಅವೈತೆ ಏನಾಡು ಒಳ ಉಂಡು ಅಕಲು ತುಳು ಪಾತ್ರ ಉಂಟು ಅಂತ ಮಲಯಾಳ ತಮಿಳ ಮಿಸ್ ಆದುಂಡು ಎಡಿಟ್ ಅದೇ ಅಂಚೆ ಇತ್ತನ ಒಂಜಿ ತುಳು ಭಾಷೆ ಆದುಂಡು ಅಕಲ ಆಂಡಲ ಏತೋ ವರ್ಷದ ಬುಕ್ಕ ಆಕಲು ತುಳುನು ಅಕ್ಕಲನೇ ಆಯ್ನ ರೀತಿ ಆಕಲು ಸಂರಕ್ಷಣೆ ಮಾಡ್ದು ಬರ್ತದೆ ರೀ ಪಂಡ ಆ ಊರು ಪುರ ಮಲಯಾಳ ಸಾಲೆ ಮಲಯಾಳ ಆಕಲು ಕಲ್ಪನಾ ವ್ಯವಸ್ಥೆ ಅವಳು ಪುರ ಜನ ವ್ಯವಹಾರಿಕ ಭಾಷೆ ಪುರ ಮಲಯಾಳ ಐತಿ ಇಡಿಟ್ಟು ಆ ತುಳುನ ಆಕಲು ಈತನೇಟ ಸಂರಕ್ಷಣೆ ಮಾಡ್ತಾರಂಡ ಆ ತುಳು ಭಾಷೆಗೆ ಇತ್ತನ ಜನ ಪೆರುಮೆ ಎತ್ತು ಮಳ್ಳಾದುಪ್ಪು ಅವಜಿ ನಮ್ಮ ಅಭಿಮಾನವಾದುಂಡು ಆ ಅಭಿಮಾನದ ತುಳು ಆ ತುಳುತ ಏನ ದೀರ್ಘವಾದ ಪಣಿಯದಾಳ ಪೊಡಿಚಿ ಈ ತುಳುಂದು ಮಣ್ಪಣವು ತುಳುನಾಡು ಮಾತ್ರ ಐತೆ ಮುಳು ಒಂಜಿ ಅಕ್ಕ ಅಮೇರಿಕದ್ದು ಬರ್ತದೆ ಒಳ್ಳೆಯ ಅವಳ ಅಮೇರಿಕ ಲೋಕಡು ಓಳ್ಳ ಪೋಂಡ ತುಳುತ ಈ ಸಾಧಾರಣ ನಮ್ಮ ಮಲಯಾಳದಕ್ಲು ಪಣಿ ಮುಳ್ತಕ್ಲು ಪಣಿಯರುಂಡು ಚಂದ್ರಲೋಕಗೂ ಪೋಂಡಲ್ಲ ಚಾದ ಅಂಗಡಿ ಒಂಜಿ ಮಲಯಾಳದ ಏನೊಪ್ಪು ಒಂದು ಅಂಡದು ತಮಾಸೆಗೆ ಅಂಡಲ್ಲ ಆಯ್ತು ಒಂಜಿ ಸತ್ಯ ಉಂಡು ಪಣಿಯರು ತಮಾಷೆ ಅಂಡಲ್ಲ ಮಲಯಾಳದಕ್ಲು ಓಡೆ ಪೋಂಡಲ್ಲ ಅಕ್ಲು ಒಂಜಿ ಚಾದಂಗಡಿಯ ಗೂಡಂಗಡಿಯ ಟಯರ್ದಂಗಡಿಯ ಸ್ವಾಭಾವಿಕ ಇತ್ತನವೋ ಅದುಂಡು ಆಂಡ ಅಕ್ಲನ್ನು ಮಲಯಾಳಿಂದ ಪಣೆಯರು ದಯ ಪಂಡ ಅಕ್ಲ ಅಲ್ತ ಭಾಷೆ ಕಲ್ತದ ಅಕ್ಲ ಆ ವ್ಯವಹಾರ ಮಣ್ಪಣಕ್ಲ ಅದುಂಡು ಅಂಚನೆ ಅದುಂಡು ತುಳು ಅಮೇರಿಕತ್ತು ಲೋಕಡು ಓಳು ಪಂಡಲ್ಲ ಆ ಪೋಯಿನಕ್ಲು ತುಳುನು ಸಂರಕ್ಷಣೆ ಮಾಡ್ತುಳ್ಳೇರು ಎಂಕ್ ಒಂಜೆ ಬೇನೆ ಪುಣ ಒಂದು ಬಂಡ ಇತ್ತು ಇಂಗ್ಲೀಷ್ದ ಇಡಿಟ್ಟು ಏನು ಅಂಚನೆ ಮಾಡ್ಬಿಡವು ನಮ್ಮ ಪುರ ಕನ್ನಡ ಮೀಡಿಯಂ ಪುರ ಕಲ್ತನಕ್ಲ ಅದುಂಡು ಇಂಗ್ಲೀಷ್ದ ಇಡಿಟ್ಟು ನಮ್ಮ ಮಾತೃಭಾಷೆಲು ನಾಶಾವದುಂಡ ಅಂದು ಬಣ್ಪಣೇನು ಪರಿಶೋಧನೆಗೆ ವಿಧೇಯ ಮಾಡ್ಪಡ್ದು ಅದುಂಡು ಇಂಡಿಯಡ್ 6000 ಚಿಲ್ಲರಿ ಭಾಷೆ ಉಂಡು ಐಟ್ ಹಲವಾರು ಭಾಷೆ ನಾಶ ಆದು ಪೋಂಡು ನಮಕ್ ಈ ಭಾಷೆನ ಸಂರಕ್ಷಣೆ ಮಾಡ್ಪಡಿನ ಬಾಧ್ಯತೆ ನಮಗುಂಡು ಓ ತುಳು ಅವು ನಮ್ಮ ಮಾತೃಭಾಷೆ ಆದುಂಡು ಆ ಬಾಧ್ಯತೆ ಎಲ್ಲಿಯದಾಳತ್ತು ಇತ್ತದ ಈ ಭಾಷೆದ ಜಂಜಾಟದ ಮಾಡ್ಪಡ ಬೈಜಿನ ನಮ್ಮ ಕೈಟೊಪ್ಪುಳಿನ ಮೊಬೈಲ್ ಆದುಂಡು ಆ ಮೊಬೈಲದ ಮಾಡ್ಪಡವು ಸಾಧಾರಣ ಕೆಲವು ಜನ ಬಚ್ಚರೆ ತಿನ್ಪಲೆಕ್ಕ ಆದುಂಡು ಬಚ್ಚರೆಗೆ ಎಂದು ಸುಣ್ಣ ಪೂಜೆ ಲೆಕ್ಕ ಆದುಂಡು ಮೊಬೈಲ್ ಉಪಯೋಗ ಮಾಡ್ತಂದು ಪಣವು ನಮಕ್ ಮೊಬೈಲ್ ಇಜ್ಜಂತ ಜೀವನ ಮನಪೇರಬಲ್ಲಿ ಸಾಧ್ಯತೆ ಇಜ್ಜಿ ಪುಟ್ಟುನ ಜೋಕ್ಲೆಗೆಲ್ಲ ಆಹಾರ ಕೊರಡುಂದಾಂಡ ಪೇರು ಕೊರಡುಂದಾಂಡ ಮೊಬೈಲ್ ಬೋರ್ಡು ಮಾಡ್ಪಣಾಡಿಗೆ ಎತ್ತದಂಡಿತ್ತೆ ಪರಿಸ್ಥಿತಿ ಆಂಡ ಇನ್ನು ತಿಂಡಿಟ್ಟು ನಾಶ ಆವೇರ ಪೋಪಣವು ತುಳು ಆದುಂಡು ಆ ತುಳುನು ಸಂರಕ್ಷಣೆ ಮನ್ಪೇರೆ ನಮಕ್ ಬಾಧ್ಯತೆ ಉಂಡು ಮಾತ್ರ ಆ ತುಳುನು ನಮ್ಮ ಸಂರಕ್ಷಣೆ ಮನ್ಪೇರೆ ಡಾಕ್ಟರ್ ವೆಂಕಟರಾಜು ಪುಣಿಚಿತಾರಲೆಕ್ಕ ಜನ ಮನುಷ್ಯರಿದ್ದತನ ಜನ ಅಪ್ರತಿಮವಾದುಪ್ಪ ಜನ ಸಾಹಸಿಕತೆನೆ ನಮಕ್ ಒರಿಪ ಹೊಡೆದಾಂಡ ನಮ್ಮ ಇಲ್ಲಳು ನಮ್ಮ ಪರಿಸರಡು ನಮ್ಮ ಪೋಪನವಳು ತುಳು ಪಾತ್ರ ನಮ್ಮ ತಯಾರಾವಡೋದು ಮಾತ್ರನೇ ಪಣ್ಣೊಂದು ಈ ಕಾರ್ಯಕ್ರಮ ಪಾತ್ರ ಅವಕಾಶ ಮಾಡ್ತು ಜನ ಸಂಘಟಕರಿಗೆ ಅಭಿನಂದನೆ ಪಣ್ಣೊಂದು ಆ ಯಾಕಡೆ ಪಂಡ್ಲೆಕನೆ ದುಃಖದ ದಿನಟಾದುಂಡು ಈ ಪುಣಿಚಿತಾರನ ಸಂತೋಷದ ದಿನ ನಮ್ಮ ಆಚರಣೆ ಮಾಡ್ತು ಪಣವು ಈ ತುಳುನಾಡದ ಅತಿ ಪ್ರಸಿದ್ಧವಾದ ಪ್ರಜಿನ ಭಕ್ತರನ್ನೆಲ್ಲ ವಿಶ್ವಾಸಿನಕ್ಲೆಲ್ಲ ಪ್ರಸಿದ್ಧವಾದ ಪ್ರಜಿನ ಈ ಕ್ಷೇತ್ರ ಉಂಡಾಯಿನಿ ಜನ ಒಂಜಿ ಸಂಭವದ ಒಂಜಿ ದುಃಖದ ದಿನವಾದುಂಡು ಇನಿ ಆ ದುಃಖದ ದಿನಟ್ಲ ಈ ಕಾರ್ಯಕ್ರಮ ಮನ ಪೆರವಡಾದ ಅವಕಾಶ ಮಾಡ್ತು ಜನ ಅನಂತಪುರ ದೇವಸ್ಥಾನದ ಟ್ರಸ್ಟಿನಕ್ಲ ಅದು ಜನ ಚೇರ್ಮನ್ ಅದು ಉದಯಗಟ್ಟಿ ಸೇತುಪಣ ಮಾತೇರಗಿಲ್ಲ ಅಭಿನಂದನೆ ಪಡೊಂದು ಈ ಕಾರ್ಯಕ್ರಮ ಭಾಗವಹಿಸಿ ಅವಕಾಶ ಮಾಡ್ತು ನಾನು ಇಕ್ಲೇಪುರ ಎನ್ನ ಪಾತ್ರನ ಕೆನರೆ ಅವಕಾಶ ಮಾಡ್ತು ಜನ ತೆಡ್ಲಿಲ್ದ ಲೆಕ್ಕ ಬತ್ತನ ಜನ ಭಾಷಣದ ಇಡಿಟ್ಟಾದುಂಡು ಒಂಜಿ ಚಂಡಿ ಭಾಷಣವಾದ ಏನು ನಿಕ್ಲೊಂದು ಪಾತ್ರ ಪಡ ದಯಾನಂದ ಕತ್ತೆಲ ಸರ್ನ ತುಳುತ ಅದ್ಭುತವಾದ ಗುಡುಗುಲಕ್ಕೆ ತನ್ನ ಭಾಷಣಕ್ಕೆ ಎನ್ನೈತಿ ಇಟ್ಟಾದು ನಿಂಚಿನ ಒಂಜಿ ಭಾಷಣಕ್ಕೆ ಎನ್ನವು ಈಕೆ ಎನ್ನ ನಿಕ್ಲೆ ಮಾತ್ರೆಗೆ ಎನ್ನ ಅಭಿನಂದನೆ ಪಡೋದು ಎನ್ನ ಮಾತಾಡೋದು ಧನ್ಯವಾದಗಳು ಜಯನಂದ ಕುಮಾರ್ ಅವರಿಗೆ. ಶಿವಳ್ಳಿ ಬ್ರಾಹ್ಮಣ ಸಭಾದ ಗೌರವಾಧ್ಯಕ್ಷರಾದಂಥ ಸೀತಾರಾಮ ಕುಂಜತ್ತಾಯರು ನಮ್ಮ ಜೊತೆಗಿದ್ದಾರೆ.
ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭ ಮುಂದುವರಿತಾ ಇದೆ. ಇದೀಗ ಪುಣಿಚಿತ್ತಾಯರೊಂದು ಕವನ ವಾಚನ. ವಿಶಾಲಾಕ್ಷಿ ವಿ ಕುಲಾಲ್ ಅವರಿಂದ ದಯವಿಟ್ಟು ಬನ್ನಿ. ತುಳುವಪ್ಪೆಗೆ ಪುಡ್ಯ ಪಾಡೊಂದು ವೆಂಕಟರಾಜ ಪುಣಿಚಿತ ಎರ್ನ ಒಂಜಿ ಕವಿತೆ ಪಾರಿಜಾತದೋ ಪುರ್ಪೊ. ನಾನು ಎನ್ನನೇ ಸೊರಟು ಪನಿಯರ ಪ್ರಯತ್ನ ಅಂತ. ಪಾರಿಜಾತದ ಪುರ್ಪ ಮನ್ಪಡ ಎನ್ನನು ಬದುಕನುವೆ ಬಹುಕಾಲೋ ಯಾನ ಮೂಲು ಮಾತ ಅರಲು ನ ಪೊರ್ತು ಮುಕ್ಕಿನೇ ಆಂಡೆ ಇರ್ಲು ಅರಲದು ಕಾಂಡೆ ಉದುರುದೇ ಪೋಂಡೆ. ಪಾರಿಜಾತದ ಪುರ್ಪ ಮನ್ಪಡಾಯನನು ಕೆಂಪು ದಂಡದ ಮಿತ್ತು ಪೊರ್ಲುದ ಬೊಲ್ದು ಐನೆಸಲು ಉಂಡಡಲ ದಾನೆ ಆಂಡು ಐನು ನಿಮಿಷಾಂಡಲ ಮುಡಿಪಿನೋ ಭಾಗ್ಯೋ ಇಜ್ಜಂದಿ ಪೊರ್ಲೋ ಔದಾದೆಗೋ. ಪಾರಿಜಾತದ ಪುರ್ಪೋ ಮನ್ಪಡಾಯನನು ಊರಿಡೀ ಪರಿಮಳನೆ ದಿಂಜಿನಂಚಿನ ಪೂ ಮಾತೆಲ್ಲ ಬಯಕು ನಂಚಿ ಒಂಜಿ ಪೊರ್ಲು ಆಂಡನಿದ್ದೆರು ನ ಪೊರ್ತು ತಿಳಿಪಿ ಬಾಲೆದ ಮೋನೆ ಅಪ್ಪೆಲ ತೂ ಅಂದಿ ಬಜಿ ಮರ್ಲುಗೆ. ಪಾರಿಜಾತದ ಪುರ್ಪೋ ಮಲ್ಪಡಾಯನನು ಕಾಡುಡು ಪಡು ಮಲ್ಲ ಮಲೆಟೇ ಉಪ್ಪಡು ದೊಂಬು ತಾಗದು ಬಣ್ಣ ಬದಲಾವಡು ಆಂಡಲಾಯೇತೋ ಕಾಲವರಿ ಪಿಂಚಿ ಆಂಡಲಾಯೇತೇತೋ ಕಾಲವರಿ ಪಿಂಚಿ ಸೊರಗೆದ ಪೂಮಾಲೆ ಯಾನಾವೊಡು ಸೊರಗೆದ ಪೂಮಾಲೆ ಯಾನಾವೊಡು. ಪಾರಿಜಾತದ ಪುರ್ಪ ಮನ್ಪಡಾಯನನು ಬದುಕನುವೆ ಬಹುಕಾಲ ಯಾನ ಮೂಲು ಬದುಕನುವೆ ಬಹುಕಾಲ ಯಾನ ಮೂಲು. ಈ ಕವಿತೆಡು ಪುಣಿಚಿತ್ತಾಯರು ಏನನ್ನು ಪಾರಿಜಾತದ ಪುರ್ಪ ಮನ್ಪೊಚ್ಚಿ ಪಾರಿಜಾತದ ಪುರ್ಪ ರಾತ್ರಿ ಅರಲದು ಕಾಂಡೆ ತಾಲು ನಂಚಿನ ಪುರ್ಪ ಅವು ನಿದ್ರೆಡಿ ಎಂಚ ಬಾಲೆ ತೆಲ್ತುಂಡ ಅಪ್ಪೆಗೆ ಎಂಚ ಗೊತ್ತಪ್ಪಜ ಅವೇ ರೀತಿಯ ಆದ ಪೋಪುಣ ಅಂಚಾದಿ ಏನನ್ನು ಪಾರಿಜಾತದ ಪುರ್ಪ ಮನ್ಪೊಚ್ಚಿ ಏನನ್ನು ನುಂಗುಂಡಲ ಕಮ್ಮೆನ ಒರಿವು ನಂಚಿನ ಸೊರಗೆದ ಪೂಮಾಲೆ ಮನ್ಪುಲ ಪಂಡದ ಆನೆ ಆರು ಕವಿತೆಡು ಬರೆತೇರು. ಇನ್ನು ಯಾರು ನಿಜವಾದ್ಲ ನಮ್ಮ ನಡುಟು ಕಮ್ಮೆನ ಲೆಕ್ಕ ಒಂದು ಸೊರಗೆದ ಪೂವಾದ ಉಲ್ಲೇರಂದು ನಮ್ಮ ನೆನೆತೊನ್ನ ಈ ದಿನಟ್ಟು ಎಂಕಿ ಅವಕಾಶ ಮಂತು ಕೊರ್ನೆಕ್ ಮಾತೆರೆಗ್ಲ ಸೊಲ್ಮಿಸು. ಇನಿತ್ತ ಪೂವೆಂಪು ನೆಂಪು ಕಜ್ಜದ ಚತುರ್ಭಾಷಾ ಕವಿಗೋಷ್ಠಿಡು ಪಾಲುಪಡೆಯಾಯಿನ ಶ್ರೀಮತಿ ಕುಶಾಲಾಕ್ಷಿ ವಿ ಕಣ್ವತೀರ್ಥ ಮೇರೆ ಪುಂಡೂರು ವೆಂಕಟರಾಜ ಪುಣಿಚಿತಾಯರು ಬೆರೆಯಿನಂಚಿನ ಪಾರಿಜಾತದ ಪುರ್ಪ ಪನ್ಪಿನ ಪೊರ್ಲ ಕಂಟುತ ಕವಿತೆನೆ ಎಂಕ್ಲೆ ನಿಕ್ಲೆ ದುಂಬುದಿಯರು ಅರೆಗೆ ಎಂಕ್ಲ ನಿಕ್ಲ ಪರವಾದ ಉಡಲ್ದಿಂಜಿ ಸೊಲ್ಮೆನೆ ಸಂದೈತ ಮಂತಂದರು. ಪ್ರೀತಿದ ಬಂಧುಲೆ, ಪುಂಡೂರು ವೆಂಕಟರಾಜ ಪುಣಿಚಿತಾಯ ಪನ್ಪುನಾರು ತುಳು ರತ್ನವಾದ ನಮ್ಮ ತುಳು ಭಾಷೆಗೆ ಅವೇತೋ ಕೊಡುಗೆನ ಕೊರನಂಚಿನ ಮಹಾನ್ ವ್ಯಕ್ತಿತ್ವ. ಈ ನೆಟ್ಟಿಡು ಆರ್ನ ಬದುಕು ಆ ಬದುಕಿದ ಮಜಲುಗುಲೇನು ಇನಿತ
ವಿಚಾರಗೋಷ್ಠಿಡು ರಡ್ಡು ಪಾತೆರ ಪನ್ನಡು ಪಂದು ಎಂಕ್ಲ ಪ್ರೀತಿಪೂರ್ವಕವಾದ ಕೇಂದ್ರೊಂದಿನಿ ಶ್ರೀಮತಿ ವಾಣಿ PS ಮೇರಡ ಅಧ್ಯಾಪಿಕೆಯಾದ ನೀರ್ಚಾಲ್ ಹೈಸ್ಕೂಲುಡು ತನ್ನ ವೃತ್ತಿ ಜೀವನ ನಡಪಾವನಂಚಿನ ಶ್ರೀಮತಿ ವಾಣಿ PS ಆರು ಕುವೆಂಪು ಬದುಕದ ಮಜಲಗುಲೇನು ರಡ್ಡು ಪಾತೆರಡ್ದ ಒಟ್ಟಿಗೂ ಎಂಕ್ಲ ಈ ಮಾಮಲ್ಲ ಸಬಿಟ್ಟು ಪಟ್ಟು ನಡು ಪಂಡು ಅರಡ ಪ್ರೀತಿಪೂರ್ವಕವಾದ ಎದುಕೊನೊಂದಿಲ್ಲ. ವೇದಿಕೆಯಲ್ಲಿ ಆಸೀನರಾಗಿರುವ ಇವತ್ತಿನ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾದ ಶ್ರೀ ಸರ್ವೋತ್ತಮ ಶೆಟ್ಟಿ ಅವರೇ, ದೂರದ ಊರಿನಿಂದ ಬಂದಿದ್ದೀರಿ. ಆಮೇಲೆ ಗೌರವಾಧ್ಯಕ್ಷರಾದ ಶ್ರೀಕೃಷ್ಣಯ್ಯ ಅನಂತಪುರ ಅವರಿದ್ದಾರೆ. ನನ್ನ ಗುರುಗಳು ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆದ ಪ್ರೊಫೆಸರ್ ಶ್ರೀನಾಥ ಅವರಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಿರಿಯರಿಗೆ ನಮಿಸುತ್ತಾ, ಸಭೆಯಲ್ಲಿ ಇರುವ ಆತ್ಮೀಯ ಬಂಧುಗಳಿಗೆ ನಮಿಸುತ್ತಾ, ಈ ದಿವಸ ಅಕ್ಟೋಬರ್ 2 ವೆಂಕಟರಾಜ ಪುಣಚಿತ್ತಾಯರ ಜನ್ಮದಿನ. ಅವರ ಬಗ್ಗೆ ಈಗ 2 ವಿಚಾರಗೋಷ್ಠಿ ಬಿಟ್ಟು ಹೋಗಿದೆ, ಹಾಗಾಗಿ ಅವರ ಸಮಯವೂ ನನಗೆ ಇದೆ. ಆದರೂ ಸಹ ಇವತ್ತಿನ ಈ ಸ್ಥಿತಿಯನ್ನು ಹೊಂದಿಕೊಂಡು ನಾನು ತಯಾರು ಮಾಡಿದ ಅವರ ಕುರಿತಾಗಿ ಹೇಳಲಿಕ್ಕಿರುವ ವಿಷಯವನ್ನು ಬಹಳ ಸಂಕ್ಷಿಪ್ತ ಮಾಡಿ ಹೇಳ್ತೇನೆ. ಏನು ಅಂತ ಹೇಳಿದರೆ, ಕಾಸರಗೋಡಿನಲ್ಲಿ ಗೋವಿಂದ ಪೈ ಅವರನ್ನು, ಅವರು ಹಿರಿಯ ಸಂಶೋಧಕರು, ಅವರನ್ನು ಹೊರತು ಮಾಡಿದರೆ ಎರಡನೆಯವರು ವೆಂಕಟರಾಜ ಪುಣಚಿತ್ತಾಯರು. ಅದರಲ್ಲಿ ಯಾವ ಸಂಶಯವೂ ಇಲ್ಲ, ಸಂದೇಹವೂ ಇಲ್ಲ. ಹಾಗಾಗಿ ಇವತ್ತು ತುಳುಲಿಪಿಯ ಹರಿಕಾರರಾಗಿ ಕುವೆಂಪು ಎನ್ನುವ ವಿಚಾರವನ್ನು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಮತ್ತು ಸಂಶೋಧನೆಯ ಸಂಘರ್ಷ ಅದನ್ನು ಡಾಕ್ಟರ್ ಧನಂಜಯ ಕುಂಬಳೆ, ಬಹುಭಾಷಾ ಸಾಹಿತಿಯಾಗಿ ಕುವೆಂಪು ಅದನ್ನು ಶ್ರೀ TN ಖಂಡಿಗೆ ಅವರು ಮಂಡಿಸಲಿಕ್ಕಿದ್ರು. ಅವರು 3 ಬರಲಿಲ್ಲ. ಹಾಗಾಗಿ ಅವರ ವಿಚಾರವನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ಇದರಲ್ಲಿ ಸೇರಿಸಿಕೊಂಡು ನಿಮ್ಮ ಮುಂದೆ ಇಡ್ತೇನೆ. ಹಾಗೆ ಈ ದಿವಸ ಅವರದು 86ನೆಯ ಜನ್ಮದಿನ. ನಾವು ತುಳು ಲಿಪಿಯ ದಿನವಾಗಿ ಆಚರಿಸುತ್ತಿರುವುದು ಒಂದು ಹೆಮ್ಮೆ, ಅವರಿಗೆ ಸಲ್ಲಿಸುವ ಒಂದು ಗೌರವ. ಹಾಗೆ ಅವರ ಬದುಕನ್ನು ನಾವು ನೋಡುವಾಗ ಕೀರ್ತಿಶೇಷ ವೆಂಕಟರಾಜ ಪುಣಚಿತ್ತಾಯರು ಕಲೆ ಸಂಸ್ಕೃತಿಗಳಿಗೆ ಹೆಸರಾಂತ ಪುಂಡೂರು ಮನೆತನದಲ್ಲಿ ದಾಮೋದರ ಪುಣಚಿತ್ತಾಯ ಮತ್ತು ಸರಸ್ವತಿ ಅಮ್ಮನವರ ದ್ವಿತೀಯ ಪುತ್ರರಾಗಿ ಅಕ್ಟೋಬರ್ 2, 1936 ಪುಂಡೂರಿನಲ್ಲಿ ಜನಿಸಿದರು. ಹಾಗೆ ಅವರಿಗೆ ರಾಜಗೋಪಾಲ ಪುಣಚಿತ್ತಾಯ, ಪುರುಷೋತ್ತಮ ಪುಣಚಿತ್ತಾಯ, ವಾಮದೇವ ಪುಣಚಿತ್ತಾಯ, ರಾಮಚಂದ್ರ ಪುಣಚಿತ್ತಾಯರೆಂಬ 4 ಸಹೋದರರು. ಅಕ್ಟೋಬರ್ 2 ಅದು ಗಾಂಧಿ ಜಯಂತಿ. ನಾವು ಅಧ್ಯಾಪಕರಿಗೆ ಶಾಲೆಯಲ್ಲಿ ಅಕ್ಟೋಬರ್ ಅಂತ ಹೇಳುವಾಗ 2 ಬಂದು ಕ್ಷಮೆ ಇರಲಿ. ಹಾಗೆ ಕಾತ್ಯಾಯಿನಿ, ಭಾರತಿ, ನರ್ಮದಾ ಮತ್ತು ಬಾಲಾಂಬಿಕಾ ಎಂಬ 4 ಸಹೋದರಿಯರನ್ನು ಹೊಂದಿದ ಬಹಳ ಹಿರಿಯ ಕುಟುಂಬ. ಅವರ ಅನುಭವವು ಗಾಢವಾಗಿಯೂ ಗೂಢವಾಗಿಯೂ ಬೆಳೆಯಲು ಈ ಹಿರಿಯ ಕುಟುಂಬವೂ ಒಂದು ಕಾರಣ ಎನ್ನುವುದನ್ನು ನಾವು ನೆನಪಿಸ್ಬೋದು. ಹಾಗೆ ಇವರ ಸಹೋದರರು ಕಲೆ ಸಾಹಿತ್ಯದಲ್ಲಿ ಹಲವು ಕೆಲಸಗಳನ್ನು ಮಾಡಿದ್ದಾರೆ, ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಈಗ ಪುಣಚಿತ್ತಾಯರ ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನು ನೋಡುವಾಗ ಇವರ ಆರಂಭದ ಶಿಕ್ಷಣವು ಅಗಲ್ಪಾಡಿಯ ಶ್ರೀ ಅನ್ನಪೂರ್ಣೇಶ್ವರಿ ಸಂಸ್ಕೃತ ಪಾಠಶಾಲೆಯಲ್ಲಿ ನಡೆಯಿತು. ಮುಂದೆ ಸಂಸ್ಕೃತ ಶಿರೋಮಣಿ ಮತ್ತು ಕನ್ನಡ ವಿದ್ವಾನ್ ಪದವಿಗಳನ್ನು ನೀರ್ಚಾಲಿನ ಮಹಾಜನ ಸಂಸ್ಕೃತ ಶಾಲೆಯಲ್ಲಿ ನಡೆಸಿದ್ದಾರೆ. ಅದೇ ಶಾಲೆಯ ಅಧ್ಯಾಪಕಿ ನಾನು ಎನ್ನುವುದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಹಾಗೆ ಅಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಭಕ್ತ ಕುಚೇಲಂ ಎನ್ನುವ ಸಂಸ್ಕೃತ ನಾಟಕವನ್ನು ರಚಿಸಿ ಅಲ್ಲಿನ ಸಾಹಿತ್ಯ ವಿದ್ಯೋದಯ ಸಭೆಯು ಅವರಿಗೆ ರಜತ ಪದಕವನ್ನಿತ್ತು, ಗೌರವಿಸಿತು. ಅದೇ ರೀತಿ ಆ ಶಾಲೆಯ ವ್ಯವಸ್ಥಾಪಕರು ಖಂಡಿಗೆ ಶ್ಯಾಮ ಭಟ್ಟರು ಅವರನ್ನು ನೆನಪಿಸುತ್ತಾ, ಒಳ್ಳೆಯ ಹುಡುಗ, ನಮ್ಮ ಶಾಲೆಯಿಂದ ಮದರಾಸಿಗೆ ಹೋಗಿ ಭಾಷಣದಲ್ಲಿ ಪ್ರಥಮ ಬಹುಮಾನವನ್ನು, ಬೆಳ್ಳಿಯ ಪದಕವನ್ನು ಗೆದ್ದು ತಂದುಕೊಟ್ಟಿದ್ದಾರೆ ಅಂತ ಸ್ಮರಿಸಿದ್ದಾರೆ ಅವರ ಬಗ್ಗೆ. ಹಾಗೆ
ಅವರು ಆಮೇಲೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಪದವಿಯನ್ನು ಪೂರೈಸಿದರು. ದಕ್ಷಿಣ ಭಾರತ ಹಿಂದಿ ಪ್ರಚಾರಕ ಸಭಾದಿಂದ ರಾಷ್ಟ್ರಭಾಷಾ ವಿಶಾರದವನ್ನು ಗಳಿಸಿದರು. ಆಮೇಲೆ ಮದ್ರಾಸಿನ ಆಯುರಾರೋಗ್ಯ ಐಶ್ವರ್ಯ ಆಶ್ರಮದಿಂದ ಪಂಡಿತ ರತ್ನ ಎನ್ನುವ ಬಿರುದು ದೊರೆಯಿತು. ಅದರ ಜೊತೆಯಲ್ಲಿ ಮಲಯಾಳ ಭಾಷೆಯಲ್ಲಿಯೂ ಪ್ರೌಢಿಮೆಯನ್ನು ಗಳಿಸಿದರು. ನಾಟಿ ವೈದ್ಯವನ್ನು ಅಧ್ಯಯನ ನಡೆಸಿದರು. ನೋಡಿ ಎಷ್ಟೊಂದು ಅನುಭವದ ಹಿನ್ನೆಲೆ ಅವರಲ್ಲಿ ಇದೆ ಎನ್ನುವುದನ್ನು ನಾವು ಗಮನಿಸ್ಬೋದು. ಹಾಗೆ ಮೈಸೂರಿನ ಯೋಜನಾ ಮಾಸಪತ್ರಿಕೆ ವಿವೇಕದಲ್ಲಿ ಉಪಸಂಪಾದಕರಾಗಿ 1957-58ರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅನಂತರ 1 ವರ್ಷ ಕೊಡಗಿನ ಪಾರಾಣಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1962ರಿಂದ 91ರವರೆಗೆ ಸಾಮಾನ್ಯ 21 ವರ್ಷ ಎಡನೀರಿನ ಸ್ವಾಮೀಜಿ ಹೈಸ್ಕೂಲ್ನಲ್ಲಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಕನ್ನಡ ಭಾಷಾ ಅಧ್ಯಾಪಕರಾಗಿ ಸಲ್ಲಿಸಿದ್ದಾರೆ. ಹಾಗೆ ಇವರ ಜೀವನದಲ್ಲಿ 1964ರಲ್ಲಿ ಶ್ರೀಮತಿ ವನಿತಾ ಅವರು ವನಿತಾ ಪುಣಿಂಚತ್ತಾಯರಾಗಿ ಅವರ ಬದುಕಿಗೆ ಬಂದು ಸೇರಿದರು. ಅವರಲ್ಲಿ 2 ಹೆಣ್ಣು ಮಕ್ಕಳು, ಒಬ್ಬ ಮಗನನ್ನು ಪಡೆದರು. ಅವರ ಹಿರಿಯ ಮಗಳು ಲಲಿತಾ ರವಿಶಂಕರ್, ಆಮೇಲೆ ಕಿರಿಯವಳು ವಸಂತಲಕ್ಷ್ಮಿ ನಿತಿನ್ ಬೈಲ್, ಮಗ ವಿಜಯರಾಜ್ ಇಲ್ಲೇ ಇದ್ದಾರೆ. ಅವರು ಕವನ ರಚನೆ, ಮೃದಂಗವಾದನ ಅವರ ಹವ್ಯಾಸವಾಗಿದೆ. ತಿಳಿದ ಮಟ್ಟಿಗೆ ಅವರು ಸಹ ನಾಟಿ ವೈದ್ಯರಾಗಿ ಕೆಲಸ ಮಾಡ್ತಾರೆ ಅಂತ ನನಗೊಂದು ಸಂಶಯ. ಹೌದು. ಆಮೇಲೆ ಪುಂಚಿತಾಯರು ಅಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದ ಬಳಿಕ ಅವರಿಗೆ ಕೈ ತುಂಬ ಕೆಲಸ. ವೃತ್ತಿಯಿಂದ ನಿವೃತ್ತರಾದವರಿಗೆ ಕೈ ತುಂಬ ಕೆಲಸ ಯಾವುದು? ಸಂಶೋಧನೆಯ ಕಾರ್ಯ. ನಮ್ಮ ಅವರ ಶ್ರೀಮತಿಯವರು ಅಂದರೆ ವನಿತಕ್ಕನವರು ತಿಳಿಸಿದ ಪ್ರಕಾರ ಇವರು ಹೇಳಿದ್ರಂತೆ, ನಮ್ಮ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಂತೆ, ನನಗೆ ತುಳು ಸರಿ ಬರುವುದಿಲ್ಲ, ಹಾಗಾಗಿ ನಾನು ತುಳುವಿನಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಪುಂಚಿತಾಯರೇನು ಮೊದಲಿನ ಜನ್ಮದಲ್ಲಿ ಪೆರ್ಗುಡೆ ಏನಾದರೂ ಆಗಿರ್ಬೋದ, ಹೇಗೆ ಅವರಿಗೆ ತಾಳೆಗರಿ ಗ್ರಂಥಗಳೆಲ್ಲ ಸಿಗ್ತದೆ ಅಂತ ಹಾಸ್ಯಬದ್ಧವಾಗಿ ಅದನ್ನು ಅವರು ನನ್ನ ಹತ್ರ ಹೇಳಿದರು. ಹೀಗೆ ಹೇಳಿದಾರಂತೆ ಅವರು ಅಂತ ನಗುತ್ತಾ. ಅಂದರೆ ಅವರ ಕೆಲಸ ಕಾರ್ಯಗಳು ನೋಡಿ. ಅವರ ಮನೆಯಲ್ಲಿ ಆಗ ಐತನಡ್ಕದಲ್ಲಿ, ಬೆಳ್ಳೂರಿನ ಸಮೀಪ ಐತನಡ್ಕದಲ್ಲಿ ಮೂಲಭೂತ ಸೌಲಭ್ಯವಾದ ಕರೆಂಟು ಸಹ ಇರಲಿಲ್ಲ. ಆ ಚಿಮಿಣಿ ದೀಪದಲ್ಲಿ ಅವರು ಅವರ ಪತ್ನಿ ಕುಳಿತು ಯಾವುದೇ ರೀತಿಯ ಅವರಿಗೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಒಂದು ಭಾಷೆಗೆ, ಒಂದು ಭಾಷಾ ಜನಾಂಗಕ್ಕೆ ಸಿಕ್ಕಿದ್ದು ಅದರಿಂದ ಪ್ರಯೋಜನ ಏನು? ಒಂದು ಭಾಷೆಗೆ ಲಿಪಿ ಇದೆ ಎನ್ನುವುದನ್ನು ಅವರದನ್ನು ಕಂಡು ಹಿಡಿದು ಹೇಳಿದ್ದು. ಮರೆಯಾದ ಸತ್ಯವನ್ನು ಬೆಳಕಿಗೆ ತಂದದ್ದು ಅವರು ಚಿಮಿಣಿ ದೀಪದ ಎದುರು ಕುಳಿತು. ಹಾಗಾಗಿ ಅವರ ಆ ಕೊಡುಗೆಯನ್ನು ನಾವು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅವರು, ನಾನು MPhil ಮಾಡುವ ಸಮಯದಲ್ಲಿ ನನ್ನ ಮಕ್ಕಳು ಬಹಳ ಚಿಕ್ಕವರಿದ್ದರು. ಆದ ಕಾರಣ ನನಗೆ ಅಲ್ಲಿ ರಾತ್ರಿ ಉಳ್ಕೊಳ್ಳಿಕ್ಕೆ ಆಗಲಿಲ್ಲ. ವನಿತಕ್ಕ ಮತ್ತು ಅವರು ವೆಂಕಟರಾಜ ಪುಣಿಸಿತಾಯರು ಸಹ ಒಂದು ದಿವಸ ರಾತ್ರಿ ನಿಲ್ಲುವ ಹಾಗೆ ಬಾವಾಣಿ ಅಂತ ಹೇಳ್ತಾ ಇದ್ರು. ನನಗೆ ಹೋಗಿ ನಿಲ್ಲಿಕ್ಕೆ ಆಗಲಿಲ್ಲ. ಮಕ್ಕಳು ಬಹಳ ಚಿಕ್ಕವರು, ತೊಂದರೆ ಆಗ್ತದೆ ಆ ನಿಟ್ಟಿನಲ್ಲಿ. ಆದರೆ ಅವರ ಒಂದು ಪ್ರೀತಿ, ನಾನು ಹೋದ ಮರುದಿವಸ ಅವರಿಬ್ಬರು ಮುಖ ನೋಡಿ ನಕ್ಕರು. ಯಾಕೆ ಅಂತ ಅನಿಸಿತ್ತು ನನಗೆ. ಆಗ ಅವರಿಬ್ಬರು ಒಂದೇ ಮಾತಿನಲ್ಲಿ ಒಟ್ಟಿಗೆ ಹೇಳಿದ್ರಂತೆ ಹಿಂದಿನ ದಿವಸ, ಯಾಕೆ ನನ್ನ ಮಗಳು ದೊಡ್ಡ ಮಗಳ ಹಾಗೇ ಮಾತಾಡ್ತಾರೆ, ಹಾಗೇ ಇದ್ದಾರೆ ಅಂತ. ಆಗ ನನಗೊಮ್ಮೆ ಜುಮ್ ಅನಿಸಿತು. ಯಾಕೆಂದರೆ ನನ್ನ ತಂದೆಯ ಸ್ಥಾನಕ್ಕೆ ಅಷ್ಟರ ಮಟ್ಟಿಗೆ ಅವರ ಪ್ರೀತಿ, ಆ ಪ್ರೀತಿಯನ್ನು ನನಗೆ ಅವರು ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ 5-6 ಬಾರಿ ಹೋಗಿದ್ದೇನೆ. ಆಗ ಯಾವುದೇ ರೀತಿಯ ಕೊರತೆ ಇಲ್ಲದೆ ಬಹಳ ಪ್ರೀತಿಯಿಂದ ನನ್ನನ್ನು ಸತ್ಕರಿಸಿದ್ದಾರೆ. ಬಂದವರನ್ನೆಲ್ಲರನ್ನೂ ಆ ರೀತಿ ಅವರು ಸತ್ಕರಿಸುವುದು ಅವರ ಸ್ವಭಾವ. ಮಾತ್ರ ಅಲ್ಲ, ಅವರ ಮನೆಗೆ ಬಂದು ಹೋಗುವವರು ಧಾರಾಳ. ವಿದ್ಯಾರ್ಥಿಗಳಿಂದ ಹಿಡಿದು ಸಂಶೋಧಕರವರೆಗೂ ಅವರ ಅಗತ್ಯದ ವ್ಯಾಪ್ತಿ ಇತ್ತು. ಅಮೇರಿಕದಿಂದ, ಆಮೇಲೆ ಇಟಲಿಯಿಂದ, ಜರ್ಮನಿಯಿಂದ ಸಂಶೋಧನೆಗೋಸ್ಕರ ಅವರ ಮನೆಗೆ ಬಂದವರಿದ್ದಾರೆ. ಅವರಿಗೆ ಇವರು ಮಾಹಿತಿಯನ್ನು ಕೊಟ್ಟವರಿದ್ದಾರೆ. ಯಾರನ್ನು ಬಂದವರನ್ನು ಬರೀ ಕೈಯಲ್ಲಿ ಕಳಿಸಿದವರು ಪುಣಿಚಿತಾಯರು ಅಲ್ಲ. ಅದರ ಜೊತೆಯಲ್ಲಿ ಔಷಧಿಗಾಗಿಯೂ ಮನೆಗೆ ಜನರು ಬರ್ತಿದ್ರು, ಅವರಿಗೂ ಔಷಧಿಯನ್ನು ಕೊಟ್ಟು ಕಳಿಸ್ತಾ ಇದ್ರು. ಹೀಗೆ ಇಷ್ಟು ಅವರ ಕಾರ್ಯವ್ಯಾಪ್ತಿ. ಹಾಗಾಗಿ ಈ ಅಡೆತಡೆ ಎನ್ನುವುದು
ಅವರಿಗೆ ಅಡಚಣೆಯಾಗಲಿಲ್ಲ. ವಿದ್ಯುತ್ ಇಲ್ಲದಿದ್ದರೂ ಆ ಮನೆಯಲ್ಲಿ ಅವರು ಬೇಕಾದಷ್ಟು ಕಾರ್ಯವನ್ನು ಮಾಡಿದರು. ಆಮೇಲೆ ಕೆಲವು ವರ್ಷಗಳು ಕಳೆದ ನಂತರ ಅಲ್ಲಿ ಪ್ರಗತಿಯಾಗಿ ವಿದ್ಯುತ್ ಸಂಪರ್ಕ ಎಲ್ಲ ಬಂತು ಬಿಡಿ, ಅದು ಆಮೇಲಿನದ್ದು. ಅವರು ಎಡನೀರಿನಲ್ಲಿರುವಾಗ ಯಕ್ಷಗಾನದಲ್ಲಿ ಬಹಳ ಆಸಕ್ತಿ. ಎಡನೀರಿನ ಶ್ರೀಗಳು ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದರು ಯಕ್ಷಗಾನದಲ್ಲಿ ಅಭಿರುಚಿ ಇರುವವರು. ಅವರ ಸಂಪರ್ಕದಿಂದ ಯಕ್ಷಗಾನದಲ್ಲಿ ಅರ್ಥಗಾರಿಕೆ, ಆಮೇಲೆ ಯಕ್ಷಗಾನದಲ್ಲಿ ಅವರು ಪಾತ್ರಧಾರಿಗಳಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯಕ್ಷಗಾನ ಏನು ಪ್ರಸಂಗಗಳನ್ನು ಬರೆದಿದ್ದಾರೆ. ಮೈತ್ರಾವರುಣಿ, ದುಂದುಮಾರ ಇತ್ಯಾದಿ ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ. ಯಕ್ಷಗಾನದ ಬಗ್ಗೆ ಒಂದು 14-15 ಅವರ ಲೇಖನಗಳು, ಆಳವಾಗಿ ಅಧ್ಯಯನ ನಡೆಸಿ ಬರೆದಂತಹ ಲೇಖನಗಳು. ಆಮೇಲೆ ಅವರು ಸಂಶೋಧಕರಾಗಿ ಮಾತ್ರ ಅಲ್ಲ, ತುಳು ಕೃತಿಗಳನ್ನು ಸಂಶೋಧನೆ ಮಾಡಿದ್ದು. ನಾನು ಎಲ್ಲವನ್ನು ವಿವರವಾಗಿ ಹೇಳುವುದಿಲ್ಲ. ಅದರ ಜೊತೆಯಲ್ಲಿ ಸೃಜನಾತ್ಮಕ ಕೆಲಸಗಳನ್ನು ಮಾಡಿದ್ದಾರೆ. ಭಾವನೆ ಮತ್ತು ಸಂಶೋಧನೆ, ವ್ಯಕ್ತಿಯಲ್ಲಿರುವ ಗುಣಗಳು, ಭಾವನೆಯ ಉತ್ಕರ್ಷದಿಂದ ಸಂಶೋಧನೆ ನಡೆಯುತ್ತದೆ. ಏಕ ವ್ಯಕ್ತಿ 2 ಕೆಲಸವನ್ನು ಒಟ್ಟಿಗೆ ಮಾಡುವುದು ಅವರಲ್ಲಿರುವಂತಹ ಒಂದು ಹಿರಿಮೆ ಅದು. ಹಾಗಾಗಿ ಅವರ ಸಂಶೋಧನಾ ರಚನೆ ಮತ್ತು ಸಂಶೋಧನಾ ಬರಹ ಇದು ಬಹಳ ಉತ್ಕೃಷ್ಟ ಮಟ್ಟದ್ದು. ಆಮೇಲೆ ಶಾಲಾ ಪುಸ್ತಕಗಳಲ್ಲಿ ಅವರು ಮಕ್ಕಳಿಗಾಗಿ ರಚನೆಗಳನ್ನು ಮಾಡಿದರು. ಶೈಲೂಷಿ ಮತ್ತು ಜೋಕಾಲಿ ಎನ್ನುವುದು ಅವರ 2 ಮಕ್ಕಳಿಗಾಗಿ ಬರೆದ ಕೃತಿ. ಶೈಲೂಷಿ, ಜೋಕಾಲಿ 2. ಅದರಲ್ಲಿ ಒಂದರಲ್ಲಿ ಸಾಧಾರಣ ಬಹಳ ಚಿಕ್ಕ ಮಕ್ಕಳಿಗಿರುವುದು ಬುಗರಿ. ನೋಡಿ, ಬುಗರಿಯಲ್ಲಿ ನೋಡು ಅಲ್ಲಿ ನನ್ನ ಬುಗರಿ ಕಾಣಲೆಷ್ಟು ಸುಂದರ, ಒಂಟಿ ಕಾಲ ಮೇಲೆ ನಿಂತು ತಿರುಗುತ್ತಿದೆ ಗರಗರ. ಅಂದರೆ 4 ಗೆರೆಗಳಲ್ಲಿ ಆ ಒಂದು ಭಾವನೆಯನ್ನು ಚಿಕ್ಕ ಮಗುವಿಗೆ ಅರಿವಿರುವಂತಹ ಪದವನ್ನು ಉಪಯೋಗಿಸಿ ಕಾವ್ಯವನ್ನು ಬರೆದದ್ದು. ಹಾಗೆ ಬಣ್ಣದ ಚಿಟ್ಟೆ ಬಾಬಾ ಬಳಿಗೆ, ಅದು ಸಹ ಹಾಗೆ. ನಮಗೆ ನೋಡುವಾಗ ಅನಿಸ್ಬೋದು ಈ ಪದ್ಯವನ್ನು ಬರೀಲಿಕ್ಕೆ ಏನುಂಟು, ಬಹಳ ಸರಳ ಸುಲಭ. ಆದರೆ ಮಗುವಿಗೆ ಆಕರ್ಷಕವಾಗುವ ಹಾಗೆ, ಮಗುವಿನ ಮನೋಧರ್ಮವನ್ನು ಅರಿತು ಪದ್ಯ ಬರೀಲಿಕ್ಕೆ ಸುಲಭ ಇಲ್ಲ. ಆದರೆ ಅದು ಅಲ್ಲದೆ ಶೈಲೂಷಿ, ಅಕ್ಷರಯಾತ್ರೆ, ಆಮೇಲೆ ದ್ರಾಕ್ಷಾರಿಷ್ಟ ಇತ್ಯಾದಿ, ಅವನು ಎಲ್ಲರ ಕಾಲಲ್ಲೂ ನಡೆಯುತ್ತಾನೆ ಇತ್ಯಾದಿ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇದು ಮಾತ್ರ ಅಲ್ಲ, ಅವರ ಅನುವಾದಕಾರರಾಗಿ ಮಲಯಾಳದಿಂದ ಕನ್ನಡಕ್ಕೆ ಎಂಡೆ ಉಪ್ಪುಪ್ಪ ಕೊರು ಆನಂಡಾರ್ನು ಅಂತ ಮೊಹಮ್ಮದ್ ಬಶೀರ್ ಅವರ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹಾಗೆ ಸಂಸ್ಕೃತದಿಂದ ಕನ್ನಡಕ್ಕೆ ರುದ್ರಗೀತೆಯನ್ನು ಅನುವಾದ ಮಾಡಿದ್ದಾರೆ. ಹಿಂದಿಯಿಂದ ಕನ್ನಡಕ್ಕೆ ತುಳಸಿದಾಸರ ದೋಹೆಗಳನ್ನು ಅನುವಾದ ಮಾಡಿದ್ದಾರೆ. ಹಾಗೆ ಕನ್ನಡದಿಂದ ಮಲಯಾಳಕ್ಕೆ ಅವರಿಗೆ ಗೋವಿಂದ ಪೈ ಅವರನ್ನು ಬಹಳ ಅಚ್ಚುಮೆಚ್ಚಿನವರು. ಗೋವಿಂದ ಪೈ ಅವರ ಬಗ್ಗೆ ಅವರು ಪದ್ಯ ಬರೆದಿದ್ದಾರೆ, ಟೆಕ್ಸ್ಟಿನಲ್ಲಿತ್ತು. ಹಾಗೆ ಗೋವಿಂದ ಪೈ ಅವರ ಬಗ್ಗೆ ಗೋವಿಂದ ಪೈ ಎನ್ನುವಂತಹ ಕೃತಿಯನ್ನು ಮಲಯಾಳಕ್ಕೆ ಅನುವಾದಿಸಿದ್ದಾರೆ. ಹೀಗೆ ಭಾಷಾ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಗ್ರಂಥ ಸಂಪಾದಕರಾಗಿ ತುಳುವಿನಲ್ಲಿ ಶ್ರೀ ಭಾಗವತ, ಕಾವೇರಿ, ದೇವಿ ಮಹಾತ್ಮೆ, ಮಹಾಭಾರತ ಇತ್ಯಾದಿಯಾದ ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳಿಗಾಗಿ ಶಾಲಾ ಅಧ್ಯಾಪಕರಿರುವಾಗ ಶಾಲೆಯಲ್ಲಿ ಇರುವ ಅನುಕೂಲಕ್ಕೆ ಹೊಂದಿಕೊಂಡು ಮಕ್ಕಳಿಗೆ ಸರಳವಾಗಿ ಸುಲಭವಾಗಿ ಅಭಿನಯಿಸಲಿಕ್ಕೆ ಸಾಧ್ಯವಾಗುವಂತಹ ಒಳ್ಳೆಯ ಚಿಕ್ಕ ನಾಟಕಗಳನ್ನು ಸಹ ಅವರು ಬರೆದಿದ್ದಾರೆ. ಅವರೊಬ್ಬ ಉತ್ತಮ ಇತಿಹಾಸಜ್ಞ ಎನ್ನುವುದಕ್ಕೆ ಕಾಸರಗೋಡಿನಲ್ಲಿ ಎಲ್ಲಿಯೇ ಶಾಸನಗಳು ಸಿಕ್ಕಲಿ ಬರುವುದು ಪುಣಿಚಿತಾಯರ ಬಳಿಯಲ್ಲಿ, ತಾಡ ಓಲೆಗಳು ಸಿಕ್ಕಲಿ ಬರುವುದು ಪುಣಿಚಿತಾಯರ ಬಳಿಯಲ್ಲಿ. ಅಂದರೆ ಅವರೊಬ್ಬ ಉತ್ತಮ ಇತಿಹಾಸಜ್ಞರು ಎನ್ನುವುದನ್ನು ಸಹ ನಾವಿಲ್ಲಿ ಗಮನಿಸ್ಬೋದು. ಇನ್ನು ಅವರ ವ್ಯಕ್ತಿತ್ವ, ಪುಣಿಚಿತಾಯರು ನೋಡಲಿಕ್ಕೆ ಎಣ್ಣೆಗಪ್ಪು ಮೈಯ ಅಗಲವಾದ ಹಣೆಯ ಸಾಧು ವ್ಯಕ್ತಿ. ಇಲ್ಲಿಯೇ ಉಂಟು ಚಿತ್ರ. ಅವರ ದೃಷ್ಟಿ ನೋಡುವಾಗಲೇ ಅವರು ಎಷ್ಟು ಸಾಧು ವ್ಯಕ್ತಿ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಕನ್ನಡಕಧಾರಿ ವ್ಯಕ್ತಿ, ಹೆಚ್ಚು ನೀಳ ಕಾಯವೂ ಅಲ್ಲ, ಗಿಡ್ಡನೆಯ ವ್ಯಕ್ತಿ ಎಂದು ಎನಿಸದ ಶರೀರ ಕಟ್ಟು, ಕಿರು ಮೀಸೆಯ ಅಡಿಯಲ್ಲಿ ಕಂಡು ಕಾಣದ ಹಾಗೆ ನಗೆಯ ಲೇಪನ ಇರ್ತಿತ್ತು. ನಾನು ಅವರನ್ನು ಸುಮಾರು 25 ವರ್ಷ ಕಳೆಯಿತು, ಅದಕ್ಕಿಂತ ಮೊದಲು ಭೇಟಿಯಾದದ್ದು. ಹಾಗೆ ಆಗ ಅವರಿಗೆ 63 ವರ್ಷ ಆಗಿತ್ತು. 63 ವರ್ಷ ಆಗಿದ್ದರೂ ಅವರ ಕಾರ್ಯ ತತ್ಪರತೆಗೆ ಯಾವ ಕುಂದೂ ಇರಲಿಲ್ಲ, ಜೀವನದ ಆಸಕ್ತಿಯಲ್ಲಿ ಯಾವ ಕುಂದೂ ಇರಲಿಲ್ಲ.
ಹಾಗೆ ಇನ್ನು ಅವರ ಕಾರ್ಯವ್ಯಾಪ್ತಿಯನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ಬೇಗನೆ ಹೇಳಿ ಮುಗಿಸ್ತೇನೆ. ಅವರು ಕರ್ನಾಟಕ ತುಳು ಅಕಾಡೆಮಿಯ ಸದಸ್ಯರಾಗಿದ್ದರು, ತುಳು ನಿಘಂಟು ಯೋಜನೆಯ ಸಂಪಾದಕೀಯ ಸಲಹಾ ಮಂಡಳಿಯ ಸದಸ್ಯರಾಗಿದ್ದರು, ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸಮಿತಿಯ ಸದಸ್ಯರಾಗಿದ್ದರು, ಕೇರಳ ಸ್ಟೇಟ್ ಆರ್ಕಿವ್ಸ್ ಡಿಪಾರ್ಟ್ಮೆಂಟಿನ ಸದಸ್ಯರಾಗಿದ್ದರು, ಕೇರಳ ಕನ್ನಡ ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿ ಇದ್ದರು, ಕಾಸರಗೋಡು ಕನ್ನಡ ಲೇಖಕರ ಸಂಘದ ಕಾರ್ಯದರ್ಶಿಯಾಗಿ, ಸಾಕ್ಷರತಾ ಕನ್ನಡ ಪಠ್ಯಪುಸ್ತಕ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೇರಳ ತುಳು ಸಾಹಿತ್ಯ ಅಕಾಡೆಮಿಯ ಸ್ಥಾಪಕರು ಅಧ್ಯಕ್ಷರೂ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಅವರಿಗೆ ಸಿಕ್ಕಿದ ಪ್ರಶಸ್ತಿ ಪುರಸ್ಕಾರಗಳು ತುಂಬ ಮುಖ್ಯವಾದದ್ದನ್ನು ಮಾತ್ರ ಹೇಳ್ತೇನೆ ನಾನು. ಅವರಿಗೆ 1991ರಲ್ಲಿ ಆಗಿನ ರಾಷ್ಟ್ರಪತಿ ಆರ್ ವೆಂಕಟರಾಮನ್ ಅವರು ಶ್ರೇಷ್ಠ ಅಧ್ಯಾಪಕ ಎನ್ನುವಂತಹ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆಮೇಲೆ ಸಂದೇಶ ಮಾಧ್ಯಮ ಪ್ರಶಸ್ತಿ, ಕಯ್ಯಾರ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬೇವಿಂಜೆ ಶ್ರೀಧರ ಕಕಿಲಾಯ ಪ್ರಶಸ್ತಿ, ಪರಶುರಾಮ ಪ್ರಶಸ್ತಿ, ಕರ್ನಾಟಕ ಶ್ರೀ ಪ್ರಶಸ್ತಿ, ಪೊಳಲಿ ಶೀನಪ್ಪ ಹೆಗ್ಗಡೆ ಪ್ರಶಸ್ತಿ, ಅನಂತ ಪ್ರಕಾಶ ಪುರಸ್ಕಾರ, ಪೇಜಾವರ ಶ್ರೀ ಪ್ರಶಸ್ತಿ, ಕೀರಿಕಾಡು ವಿಷ್ಣು ಮಾಸ್ಟರ್ ಪ್ರಶಸ್ತಿ, ಕುಕ್ಕಿಲ ಪ್ರಶಸ್ತಿ, ದೇರಾಜ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಲಭಿಸಿದೆ. 2007ರಲ್ಲಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನಿತ್ತು ಗೌರವಿಸಿತು. ಆಗ ಅವರು ಹೇಳಿದಾಗೆ ವೆಂಕಟರಾಜ ಪುಣಿಂಚಿತಾಯ ಅವರ ಹೆಸರಿನ ಎದುರು ಡಾ ಅಂತ ಹಾಕಿ ಅವರ ಗೌರವ ಹೆಚ್ಚಿದಲ್ಲ, ವೆಂಕಟರಾಜ ಪುಣಿಂಚಿತಾಯ ಅವರಿಗೆ ಡಾಕ್ಟರೇಟ್ ಅನ್ನು ನೀಡಿ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಹಂತಕ್ಕೆ ಮೇಲೆ ಹೋಯಿತು. ಯಾಕೆ ಡಾಕ್ಟರೇಟ್ ಅನ್ನು ಯೋಗ್ಯವಾದ ವ್ಯಕ್ತಿಗಳಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ನೀಡಿದೆ. ಹಾಗೆ ಅವರಿಗೆ ಪೊಂಗದಿರು ಎನ್ನುವ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿದ್ದಾರೆ. ಆಮೇಲೆ ಅವರ ಸಮಗ್ರ ಕೃತಿಗಳನ್ನು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರು ಸಂಕಲಿಸಿ ಮಹಾಜನಪದ ಎಂಬ ಹೆಸರಿನಲ್ಲಿ ಮಂಜೇಶ್ವರ ಗೋವಿಂದ ಪೈ ಸಂಶೋಧನಾ ಕೇಂದ್ರವು ಅದನ್ನು ಪ್ರಕಟಿಸಿದೆ. ಇದೆಲ್ಲವೂ ಪುಣಿಂಚಿತಾಯರ ಮೇಲೆ ಇರುವ ಗೌರವದ ಪ್ರತೀಕವಾಗಿದೆ. ಹಾಗೆ ಇನ್ನು ಕಾಲ ಎಂದಿಗೂ ನಿಲ್ಲುವುದಿಲ್ಲ ಅಲ್ವಾ. ನಾವೊಂದು ಬಗೆದರೆ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ. ಇವತ್ತೆಷ್ಟು ಅದ್ಧೂರಿಯಾಗಿ ನಾವು ಮಾಡಬೇಕು ಅಂತ ನೆನೆಸಿದ್ದೆವು, ಆದರೆ ಆಗಲಿಲ್ಲ, ಅದು ನಮ್ಮ ಕೈಯಲ್ಲಿ ಇಲ್ಲ. ಹಾಗೆಯೇ ವೆಂಕಟರಾಜ ಪುಣಿಂಚಿತಾಯರಿಗೆ ಕೊನೆಗೆ ಪಾರ್ಕಿನ್ಸನ್ ಎನ್ನುವಂಥ ಒಂದು ನರಸಂಬಂಧಿ ಕಾಯಿಲೆ ಬಂದು ತುಂಬ ಕಷ್ಟಪಟ್ಟರು. ಅವರ ಶ್ರೀಮತಿಯವರು ಹೇಳಿದರು 13/7/2012 ಪುಣಿಂಚಿತಾಯರು ದೈವಾಧೀನರಾದರು. ಅವರು ಕಡಲ ತೀರದ ಅನರ್ಘ್ಯ ರತ್ನ ಅವರೇ ನುಡಿದಂತೆ ಏರು ಬೋಂಡಲ ಬರಡು ಪೋವಡು ಕಡಲ ಮಿತ್ತಡು ನೀಲ್ಕಡು ಅಡಿತ ಮುತ್ತುನು ಪವಳ ರಾಶಿನ ಅಳತ ಕಟ್ಟಿಯರ ತೀರಂದು. ಹಾಗಾಗಿ ಕುವೆಂಪು ಅವರ ಬದುಕು ಬರಹ ಎರಡೂ ಸಹ ಅನನ್ಯ, ಅಳತೆಗೆ ನಿಲುಕದ್ದು. ಅವರು ಸದ್ದಿಲ್ಲದೆ ದುಡಿದರು, ಸುದ್ದಿಯಾಗಿ ಹೋದರು. ಹಾಗೆ ಅವರಿರುವಾಗ ಪ್ರತಿ ವರ್ಷ ನಾನು ಅಕ್ಟೋಬರ್ 10ನೇ ತಾರೀಕಿಗೆ ಅವರಿಗೆ ಫೋನ್ ಮಾಡಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೆ. ಈ ನನ್ನ ಕೆಲಸ ಕಾರ್ಯಗಳು ಆದ ನಂತರ ಹಲವು ವರ್ಷ, ಈಗ ಅದೇ ದಿವಸ ನನಗೆ ಅವರ ಸಂಸ್ಮರಣೆಯನ್ನು ಮಾಡುವ ಅವಕಾಶವನ್ನು ಈ ಕುವೆಂಪು ನೆನಪುವಿನ ಸಂಘಾಟಕರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತಾ ಬಹಳ ಸಂಕ್ಷಿಪ್ತವಾಗಿ ಅವರ ಜೀವನವನ್ನು ನಾನು ತಿಳಿಸಿದ್ದೇನೆ. ಕಡಲನ್ನು ಕಿಸೆಯಲ್ಲಿ ಹಾಕುವ ಏರ್ಪಾಡು ಮಾಡಿದ್ದೇನೆ. ನಮಸ್ಕಾರ. ಇಂದಿನ ಕುವೆಂಪು ನೆಂಪು ವಿಚಾರಗೋಷ್ಠಿಯಲ್ಲಿ ಪುಣಿಂಚಿತಾಯರ ಬದುಕಿನ ಮಜಲುಗಳ ಬಗ್ಗೆ ಒಂದು ದೊಡ್ಡದಾದ ಕೊಡದಲ್ಲಿ ತಂದಂಥ ವಸ್ತುವನ್ನು ಸಣ್ಣದಾದ ಗ್ಲಾಸಿನಲ್ಲಿ ಹಾಕಿ ನಮಗೆಲ್ಲರಿಗೂ ಕುಡಿಸಿದಂಥ ಶ್ರೀಮತಿ ವಾಣಿ PS ಅಧ್ಯಾಪಕಿ, ನೀರ್ಚಾಲು ಶಾಲೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು, ವಂದನೆಗಳನ್ನು, ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಹೇಳಿದ ಹಾಗೆ ಚತುರ್ಭಾಷಾ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿಗಳು ಇಲ್ಲಿ ನೆರವೇರಬೇಕಿತ್ತು. ಅದರ ಒಬ್ಬೊಬ್ಬರು ಕೂಡ ಇಲ್ಲಿ ನಿಮ್ಮ ಮುಂದೆ ಅವರ ವಿಚಾರಗಳನ್ನು ಮಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಅದು ಪುಣಿಂಚಿತಾಯರು ರಚಿಸಿದಂಥ ನಾಟಕವನ್ನು ಈ ವೇದಿಕೆಯಲ್ಲಿ ಪ್ರದರ್ಶಿಸುವುದು. ಆದರೆ ಪುಣಿಂಚಿತಾಯರು ಭಕ್ತ ಮೀರಾದೇವಿ
ನಚಿಕೇತ, ಬೇಡರ ಕಣ್ಣಪ್ಪ ಹೀಗೆ 10ಕ್ಕಿಂತಲೂ ಅಧಿಕ ನಾಟಕಗಳನ್ನು ಪೌರಾಣಿಕ, ಐತಿಹಾಸಿಕ, ಚಾರಿತ್ರಿಕ, ಸಾಮಾಜಿಕ ನಾಟಕಗಳನ್ನು ರಚಿಸಿ ನಾಟಕ ರಂಗವನ್ನು ಸಮೃದ್ಧಗೊಳಿಸಿದಂಥ ಶ್ರೀಯುತರು. ಈ ಸಂದರ್ಭದಲ್ಲಿ ಅವರ ಮಾವು ಹಾಗೂ ಹಲಸು ಎಂಬ ನಾಟಕ ಈ ವೇದಿಕೆಯಲ್ಲಿ ಪೆರ್ಲ ರಂಗಡಿಂಡಿಮ ಮಕ್ಕಳ ಅಭಿನಯದಲ್ಲಿ ಈ ವೇದಿಕೆಯಲ್ಲಿ ಪ್ರದರ್ಶಿತವಾಗಬೇಕಿತ್ತು. ಆದರೆ ಆ ಮಕ್ಕಳು ಈ ಸಂದರ್ಭದಲ್ಲಿ ಅದನ್ನು ಪ್ರದರ್ಶಿಸುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ಆ ಮಕ್ಕಳು ನಮ್ಮ ವೇದಿಕೆಗೆ ಬಂದು ಅವರಿಗೆ ನೀಡುವಂಥ ಕಿರು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಜೊತೆಗೆ ಅದರ ನಿರ್ದೇಶಕರಾಗಿರುವಂಥ ಮಕ್ಕಳ ರಂಗತಜ್ಞ ಶ್ರೀ ಉದಯ ಸಾರಂಗ ಅವರು ತಂಡದ ಸಮೇತ ವೇದಿಕೆಗೆ ಬಂದು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಇದನ್ನು ನೀಡಲಿಕ್ಕೆ ಬೇಕಾಗಿ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀ ಮಾಲಿಂಗೇಶ್ವರ ಭಟ್, ಈ ಕ್ಷೇತ್ರದ ಮಾಜಿ ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಸ್ತುತ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀ ಮಾಲಿಂಗೇಶ್ವರ ಭಟ್ ಅವರು ಈ ಪ್ರಮಾಣ ಪತ್ರವನ್ನು ಮಕ್ಕಳಿಗೆ ನೀಡಿ ಅವರನ್ನು ಆರೈಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾಸರಗೋಡಿನ ಮಕ್ಕಳ ರಂಗಭೂಮಿಯ ರಂಗತಜ್ಞ ಉದಯ ಸಾರಂಗ ಅವರು ಪುಂಡೂರು ವೆಂಕಟರಾಜ ಪುಣಿಚತ ರಚಿಸಿದಂಥ ಮಾವು ಹಾಗೂ ಹಲಸು ಎಂಬ ನಾಟಕವನ್ನು ಪೆರ್ಲ ಸತ್ಯನಾರಾಯಣ AUP ಶಾಲೆಯ ಮಕ್ಕಳ ರಂಗಡಿಂಡಿಮ ತಂಡಕ್ಕೆ ನಿರ್ದೇಶಿಸಿ ಈ ಸಂದರ್ಭದಲ್ಲಿ ಅಭಿನಯಿಸಬೇಕಿತ್ತು. ಆದರೆ ಕಾರ್ಯಕ್ರಮದ ದುರದೃಷ್ಟವಶಾತ್ ಈ ಕಾರ್ಯಕ್ರಮದಲ್ಲಿ ಅವರು ಅದನ್ನು ಅಭಿನಯಿಸುತ್ತಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೂಡಿದಂಥ ರಂಗಡಿಂಡಿಮದ ಎಲ್ಲ ಮಕ್ಕಳಿಗೂ ಅದರ ನಿರ್ದೇಶಕರಾಗಿರುವಂಥ ಉದಯ ಸಾರಂಗ್ ಅವರಿಗೆ ಈ ಸಂದರ್ಭದಲ್ಲಿ ಕುವೆಂಪು ನೆಂಪು ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು, ವಂದನೆಗಳನ್ನು ಸೂಚಿಸ್ತಾ ಇದ್ದೇವೆ. ಈ ನಾಟಕದ ರಂಗ ಪರಿಕರ ವಿನ್ಯಾಸವನ್ನು ಮಾಡಿದಂಥ ಶ್ರೀ ಕಿರಣ್ ಕಲಾಂಜಲಿ ಅವರು ಈ ತಂಡದ ಜೊತೆಗಿದ್ದಾರೆ. ಅದೇ ರೀತಿ ಇದಕ್ಕೆ ಬೆನ್ನೆಲುಬಾಗಿ ನಿಂತ ಶಾಲೆಯ ಮಕ್ಕಳ ಹೆತ್ತವರು ಕೂಡ ನಮ್ಮ ಜೊತೆಗೂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕುವೆಂಪು ನೆಂಪು ಕಾರ್ಯಕ್ರಮದಲ್ಲಿ ಕುವೆಂಪು ಸಮ್ಮಾನ್ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ನಾವು ಪ್ರೀತಿಪೂರ್ವಕವಾಗಿ ಕೇಳಿಕೊಂಡಿರುವುದು ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ PS ಎಡಪಡಿತಾಯ ಅವರನ್ನು. ಅವರು ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕುವೆಂಪು ನೆಂಪು ಸಮಿತಿಯ ಪರವಾಗಿ ಶ್ರೀ ಭಾಸ್ಕರ್ ಕಾಸರಗೋಡು ಅವರು ಕಿರುಕಾಣಿಕೆ ನೀಡಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ತುಳು ವರ್ಲ್ಡ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಕುವೆಂಪು ಅಭಿಮಾನಿ ಸಮಿತಿಗಳು ವರ್ಷಂಪ್ರತಿ ಕುವೆಂಪು ನೆಂಪು ಎಂಬ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯರ ಸಾಧನೆಯ ಜೊತೆಗೆ ಅದನ್ನು ವಿಶ್ವದಾದ್ಯಂತ ಪರಿಚಯಿಸುವಂಥ ಸಾಧಕರನ್ನು ಗುರುತಿಸಿ ಗೌರವಿಸುವಂಥ ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಕಳೆದ ವರ್ಷ ಕೃಷ್ಣ ಕಾರಂತ್ ಹಿನ್ನೆಲೆ ಗಾಯಕರಾಗಿರುವಂಥ ಕೃಷ್ಣ ಕಾರಂತ್ ಅವರನ್ನು ಕುವೆಂಪು ಸಮ್ಮಾನ್ ನೀಡಿ ಗೌರವಿಸಲಾಗಿತ್ತು. ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಕನ್ನಡ ಚಲನಚಿತ್ರರಂಗದ ಮೇರು ಗಾಯಕ, ನಮ್ಮ ಕಾಸರಗೋಡಿನ ಹೆಮ್ಮೆಯ ಸಾಧಕ ಶ್ರೀ
ರಮೇಶ್ ಚಂದ್ರ ಅವರಿಗೆ ಈ ಕುವೆಂಪು ನೆಂಪು ಸಮ್ಮನ್ನನ್ನು ನಾವು ನೀಡಲಿಕ್ಕೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಲಿಕ್ಕೆ ತೀರ್ಮಾನಿಸಿದ್ದೇವೆ. ಅವರ ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬೇಕಾಗಿ ಶಾಂತರಾಮ್ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ಐಲೇಸ ಟೀಮಿನ ರೂವಾರಿಗಳಲ್ಲಿ ಓರ್ವರಾಗಿರುವಂಥ ಶ್ರೀ ಶಾಂತರಾಮ್ ಶೆಟ್ಟಿ ಅವರಿಗೆ ಕುವೆಂಪು ನೆಂಪು ಸಮಿತಿಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಮಾತೆರೆಗಳ ನಮಸ್ಕಾರ. ಇನಿ ಒಂದು ವಿಶೇಷಗಳಿಗೆ ಎಂಕಲು 2 ವರ್ಷದ ದುಂಬು ಕೊರೋನಾ ಸಮಯಡು 2020 ಆಗಸ್ಟ್ 15ನೇ ತಾರೀಕಿಗೆ ಐಲೇಸ ದಿ ವಾಯ್ಸ್ ಆಫ್ ಓಷನ್ ಅನ್ಪಿನ ಒಂಜಿ ಡಿಜಿಟಲ್ ಸಂಸ್ಥೆಯನ್ನು ಸ್ಥಾಪನೆ ಮಲ್ಪೋಡು ಒಂದು ಪ್ರಯತ್ನ ಮಲ್ಪನಾಗ ಏರೇನು ಆಯ್ತಾ ಮುಖ್ಯ ರೂವಾರಿ ಅದು ದಿಯೋನೋಡು ಒಂದು ನಾಡೋದು ಪನಗ ಎಂಕಲಿಗೆ ತಿಕ್ಕಿನರು ರಮೇಶ್ ಚಂದ್ರ ಸರ್ ಯಾನು ಸುರುಕು ರಮೇಶ್ ಚಂದ್ರ ತುಳುತ್ತಾರು ಅನ್ಪಿನ ಎಂಕಲೆಗಳಿಗೆ ಸುರುಕು ಗೊತ್ತುತ್ತಿಜಿ ಆರು ನಾವು ಪುಟ್ಟು ಅಲ್ಪ ಆರು ಪುಟ್ಟದೀನಿ ಆರು ಕಲ್ತೀನಿ ಅಲ್ಪ ಅನ್ಪಿನ ಮಾತ ತೆರೆಯೊಂದು ಪೋನಾಗ ಎಂಕಲೆ ಗೊತ್ತಾಯಿನ ಆರು ಕಾಸರಗೋಡ್ದಾರು ಅವ್ರನ್ನ ಇಡೀ ಶಿಕ್ಷಣ ವ್ಯವಸ್ಥೆ ಆತಿನಿ ಕುಡ್ಲಾಡು ಅಂಚಾದು ಆರು ಈ ಅವ್ರನ್ನ ಮಾತೃಭಾಷೆ ಮಲಯಾಳಂ ಆದಿತ್ತಂಡಲ್ಲ ಆರು ಪೂರ್ತಿ ತುಳುವೆ ಇನ್ನೊಂದು ಪಂಪಿನೈಕ್ ವಾ ರೀತಿದ ಕುಂದುಲ ಇಜ್ಜಿ ಇನ್ನೊಂದು ಗೊತ್ತಾಯ್ಬೇಕು ಎಂಕಲು ರಮೇಶ್ ಚಂದ್ರರೇ ಐಲೇಸದ ರೂವಾರಿ ಆದದೆ ತೊಂಡ ರಮೇಶ್ ಚಂದ್ರರು ಕಾಸರಗೋಡು ಪುಟಿಯರು ಅಪ್ಪೆ ಅರು ಯಾಪಲ ಪಂಪಿನ ಉಂಡು ಅಪ್ಪೆ ಎಂಕ್ ಪುಟ್ಟುಡೆ ಯೇಸುದಾಸನ ಸೊರೋನು ಕಿಬಿಕ್ ಪಾಡೊಂದಿತ್ತೇರು ಯಾನು ಜೊಪ್ಪೊಡಾಂಡ ಯೇಸುದಾಸನ ಪದ ಕೇಂದು ಜತ್ತೆ ಅಂಚ ಅದು ಎನ್ನ ಸೊರೊಟ್ಟು ಯೇಸುದಾಸ ಮೂಡುದು ಬರೊಂದುಲ್ಲೇರು ಅನ್ಪಿನ ಒಂಜಿ ಸಾರ್ಥಕ ಭಾವನೆ ಉಂಡು ಅನ್ನೊಂದು ಅಪ್ಪಲ ಎನ್ನೊಂದು ಪೇರು ನಿಜವಾದ್ಲ ನಮ್ಮ ಧ್ವನಿಯನ್ನು ಕೇನ್ನದಾಗ ನಂಗೆ ಇನ್ನೂ ಮೇರು ಭವಿಷ್ಯ ಯೇಸುದಾಸನ ಅಪರಾವತಾರ ಅದು ಪುಟದು ಬೈದಾರ ಅದು ಅನ್ಪಿ ಲೆಕ್ಕತ್ತಿನ ಭಾವನೆಯನ್ನು ನಂಗೆ ಕೊರೊಂದು ನಂಚಿನ ಧ್ವನಿ ಇನಿಕ ಎಂಕಲು ಐಲೇಸ ಸುರು ಮಲ್ತದ್ದು ಏನಾಳ್ಲ ಒಂಜಿ ವಿಶೇಷವಾದ ಎತ್ತಿನ ಮಲ್ಪೋಡು ಅನ್ನೊಂದು ಸುರು ಮಲ್ಪನಾಗ ಎನ್ನನಾಗ ಎಂಕಲಿಗೆ ಅರ್ಪಂಡೇರು ಒಂಜಿ ನಮ್ಮ ಸುರುಕು ಒಂಜಿ ಪುಸ್ತಕ ಮಲ್ಪುಗ ತುಳುಟು ಭಾವಗೀತೆಯಲ್ಲಿ ಕಮ್ಮಿ ಇಲ್ಲ ಆ ಭಾವಗೀತೆಯಲ್ಲಿ ಏನು ಮಾತವೆನ್ನ ಒಟ್ಟು ಸೇರ್ಸೋದು ಒಂಜಿ ಪುಸ್ತಕ ಮಲ್ಪುಗ ಅನ್ಪಿನ ಅದಾಗ ನೂತ್ತ ಒಂಜಿ ಜನಕುಲು ನಮ್ಮ ತುಳುತ ಬರೋದಾರನಗಳ್ದಂಗೆಲ್ಲ ಕೇಳಿ ಕೂಡಲೇ ನೂತ್ತ ಒಂಜಿ ಜನ ಎಂಕಲಿಗೆ ಬರೆದು ಕೊರ್ರಿ ಅಂಚಿನ ಪದ್ಯನು ಮಾತ ಒಟ್ಟು ಸೇರ್ಸೋದು ಪುಸ್ತಕ ಮಲ್ಪನಾಗ ಐಕೆ ಪುದರ್ ಏನ ದೀಪಿನಿ ಎನ್ಪಿನ ಒಂಜಿ ಪ್ರಶ್ನೆ ಬರ್ತೈತೇನೆ ಆ ಪುದರ್ಗೆ ಎಂಕಲು ಸುಮಾರು 50 ಪುದರ್ನ ಎಂಕಲ ಗೊತ್ತುತ್ತಿನಗಳ ಕೇಳಿನಾಗ 49 ಪುದರ್ದು ಬೊಕ್ಕ ಎಂಕಲು ಒಂಜಿ ಪುದರ್ನ ಮನಸ್ಸಿಡ್ದಿಯೊಂಡ ಕುವೆಂಪು ನುತ್ತೆ ಒಂಜಿ ನೆಂಪು ಅನ್ನೋದು ನೆಕ್ ಮುಖ್ಯ ಕಾರಣ ಎತ್ತೀನಿ ಕುವೆಂಪು ಬಂಡ ನಂಗೆ ಕನ್ನಡದಾಗಲೆಗೆ ಕುವೆಂಪು ನಾ ಪುದರ್ ಯಾಪಲ ಮನಸ್ಸಿಡು ಅತಡ ಹೃದಯಗ ಮುಟ್ಟಾದ ಉಪ್ಪು ನಂಚೆನ ಪೊರ್ತುಡು ಬಹುಶಃ ವೆಂಕಟರಾಜ ಪುಣಚಿತ್ತಾಯರು ಕನ್ನಡೋಡು ಎಕ್ಕಡ ಪಣ್ಣೆಕ್ಕನೆ ಕನ್ನಡೋಡು ಅತಡ ಬೆಂಗಳೂರು ಕುಡ್ಲ ಇಂಚಿನ ಒಂಜಿ ನಗರ ಪ್ರದೇಶಡು ಈತ ಬೇಲೆ ಮಲ್ತದ್ದು ಎರಡ ಕುವೆಂಪುನ ಮಟ್ಟಗುಲ್ಲ ಮುಟ್ಟುನ ಯೋಗ್ಯತೆ ಎತ್ತಿನಾರು ಅನ್ಪಿನ ಕಾರಣಕ್ಕೋಸ್ಕರ ಎಂಕಲು ಪೂವೆಂಪು ಪುಂಡೂರು ವೆಂಕಟರಾಜ ಪುಣಚಿತ್ತಾಯ ಅನ್ಪಿನ ಆ ಪುದರ್ ಆನಿ ಪುಟುಂಡು ಆನಿಡ್ದು ಬೊಕ್ಕ ಕುವೆಂಪು ಅನ್ಪಿನ ಪುದರ್ ಈತ ಬಹುಶಃ ಮಾತ ಕಡೆ ಇಟ್ಲ ಹೆಚ್ಚಿನಾಗ್ಲು ಪಣ್ಪೇರು ಪುದರ್ ಬಾರಿ ಪೊರ್ಲುಂಡು ಕುವೆಂಪು ಅನ್ಪಿನ ಪುದರ್ ಬಾರಿ ಸೋಕು ತೋಜುಂಡು ಕುವೆಂಪುಗೂ ಅರ್ನ ನೆಂಪುಲ ಒಟ್ಟುಡು ಉಪ್ಪಡು ಅನ್ಪಿನಕ್ಕೆ ಆ ನೆಂಪು ಮಲ್ತಿನ ನೂತ್ತ ಒಂಜಿ ಜನಕ್ಲೇನ ನೆಂಪುಲ ಒಟ್ಟುಡು ಉಪ್ಪಡು ಅನ್ಪಿನ ಕಾರಣಕ್ಕೋಸ್ಕರ ಕುವೆಂಪು ನೂತ್ತ ಒಂಜಿ ನೆಂಪು ಅನ್ಪಿನ ಒಂಜಿ ಪುಸ್ತಕವನ್ನು ಮಲ್ತ ಐಟು ನೂತ್ತ ಒಂಜಿ ಭಾವಗೀತೆಲೇನು ಒಟ್ಟು ಮಲ್ತದು ಅವೇನು ನಮ್ಮ ತುಳು ಅಕಾಡೆಮಿದ ಸಿರಿ ಚಾವಡಿ ದಯಾನಂದ ಕತ್ತಲ್ ಸರ್ ಉಪ್ಪನಾಗ ಅರ್ನ ಸಮ್ಮುಕೊಡೆ ತುಳು ಲಿಪ ದಿನ ಘೋಷಣೆ ಆಯ್ನ ಬೊಕ್ಕ ಆ ಪುಸ್ತಕವನ್ನು ಬಿಡುಗಡೆ ಮಲ್ತದು ಇನಿಕ್ ಐಟ್ 10 ಪದಕುಲೇನು ಎಂಕಲ್ ಕಂಪೋಸ್ ಮಲ್ತದ್ದು ಅವೇನು ಲೋಕರ್ಮೆ ಪಟ್ಟುನ ಪ್ರಯತ್ನ ಮಲ್ತೊಂದುಲ್ಲೇರಿ ಐಕೆ ಸರ್ವೋತ್ತಮ ಶೆಟ್ಟು ಭಾರಿ ಸಹಕಾರ ಕೊಡ್ತೀರಿ ಅರೇನಲ್ಲ ಈ ಪೊರ್ತುಂಡು ಎಂಕಲ್ ನೇನು ತಂಬ ಊರವ್ರ ಈತ ಅವೇನು ಸಂಗೀತ ಸ್ಪರ್ಧೆಗೆ ದೀತ ಐಟ್ ಸುಮಾರು ಬೇತೆ ಬೇತೆ ದೇಶದ
ಜೋಕುಲು ಎಸ್ಪೆಷಲಿ ಈ ಜವನೇರು ಪಂತೇರು ಆ ಪದ್ಯಲೇನು ಪಟ್ಟುನಕ್ರ ಬೇಲೆ ಮಲ್ತೊಂದುಲ್ಲೇರು. ಈ ವೇದಿಕೆಡು ಕುಲ್ದಿನ ಶ್ರೀವಲ್ಲಿ ಫ್ಲೋರಿಡಾಡ್ ಕುಲ್ಲುದು ಆರ್ಲ ಈ ಪದನು ಪಂಡದು ಬಾರಿ ಸೋಕುಡ ಅವನು ಕೇನ್ಲೆ ನಿಗಲು ಎಂಕಲ ಐಲೇಸದಿ ಮ್ಯೂಸಿಕ್ ಚಾನೆಲ್ ಅನ್ಪಿನ ಉಂಡು ಐಟು ಬೋದು ಕೇಂದ್ರ ನಿಗಲಿಗೆ ಈ ಪದ್ಯಗಳು ಮಾತಾ ತೆಕ್ಕೊಂಡು ಐಕ ಬೊಡುತ್ತಿನ ಮೈನಸ್ ಟ್ರ್ಯಾಕ್ ತೆಕ್ಕೊಂಡು ಅವೇನು ಮಾತಾ ನಿಗಲು ಬಳಕೆ ಮಲ್ತೊಂದು ತುಳು ಪದ್ಯಲೇನು ಆಯ್ನಾತ್ ವೆಂಕಟರಾಜರನ್ನ ಪುದರ್ದ ನೆನಪುಗೋಸ್ಕರ ಅಂಡ್ಲ ನಮ್ಮ ಈ ಪದ್ಯಲೇನು ಆಯ್ನಾತು ವಿಶ್ವಡು ಬೆತಕಡಿಟ್ಟು ಪಟ್ಟುನ ಒಂಜಿ ಪ್ರಯತ್ನ ಮಲ್ಪೊಡು ನಿಗಲಡೆ ಕೇನೊಂದುಲ್ಲ ಈ ಸಂದರ್ಭಡು. ಬೊಕೊಂಜಿ ವಿಷಯ ಪನ್ಪಿನ ಬಂಡ ರಮೇಶ್ ಚಂದ್ರರ ಅಕಸ್ಮಾತ್ ಗಾಯಕರು ಆ ಪುಜ್ಯರನ್ನೊಂದು ಇತ್ತಂಡಾರು ಏನಾತು ಏರನ್ಪಿನ ಒಂಜಿ ಪ್ರಶ್ನೆ ಉಂಡು. ನಿಜವಾದ್ಲ ರಮೇಶ್ ಚಂದ್ರರಿಗೆ ಸುರುಕು ಅರೆ ನನ್ನ ಪದ್ಯ ಪನ್ಪಿನ ಅವಡುನ್ಪಿನ ಆಸೆ ಎತ್ತಿಜಿಗೆ ಅರೆಗೆ ಎತ್ತಿನ ಆಸೆ ಏನು ಪಡ್ನಾಗ ಯಾನು ದೇಶದ ಗಡಿಟ್ ಸೈನಿಕೆ ಅದು ದೇಶವನ್ನು ಕಾಪಾಡು ಬಂತು ಅಂಚಿನ ಒಂಜಿ ಆಸೆ ಅನ್ನದಿದ್ದು SSLC ಬಾರಿ ಕಷ್ಟೋಡು ಜೀವನದ ಎತ್ತಿನಾರು. ಶಾಲೆ 10ನೇ ಕ್ಲಾಸ್ ಕಡಪಡೋನು ಅಂಡ ಅರ ಚಿಕ್ಕಮ್ಮ ಒಂಜಿ ಕಂಡೀಷನ್ ಪಡೆದಿತ್ತರಿಗೆ ಎಂಕ ಈ 1,000 ಬೀಡಿ ಸುತ್ತದು ಕೊರಿಯಡ ನಾನು SSLC ಪಟ್ಟ ಕಲ್ಪವೇನು ಅಂಚ ಆ ತಿದ್ದಪ್ಪೆಗೆ 1,000 ಬೀಡಿಲೇನು ಕಟ್ಕೊರ್ದು ವಿದ್ಯಾಭ್ಯಾಸನು 10ನೇ ಕ್ಲಾಸ್ ಮಟ್ಟ ಪೂರೈಕೆ ಮಲ್ತಿನಾರು. ಅವ ಇವಾಗ ಮಿಲ್ಟ್ರಿಗೆ ಸೇರುಡು ಅನ್ಪಿನ ಆಸೆ ಎತ್ತಂಡು ಮಿಲ್ಟ್ರಿ ಸೇರುಡು ನಂದು ಪೋನಾಗ ಅರೆಗೆ ಒಂಜಿ ಅಡ್ಡಿ ಆಯ್ನ ಮಾತೇರ್ಲಿ ಬಹುಶಃ ನಿಗಲಿ ಗೊತ್ತುಂಡು ಗಡಿನಾಡು ಪ್ರದೇಶಡು ಜನಕುಲಿಗೆ ಅಡ್ಡಿ ಆಪಿನ ವಿಷಯ ಬಣ್ಣ ಅಂಚಿಡು ಕೇರಳ ಎಂಚಿಡು ನಮ್ಮ ಕೈಯಾರಿಕೆ ಜನರೈಕಲ್ ಪಂತಿ ಲೆಕ್ಕನೆ ಎಂಚಿಡು ಕನ್ನಡ ಆ ನಡುಟು ಆರು ಸೋತು ಸುಣ್ಣಾಯರು ಮುಲ್ಪ ಪೋಂಡ ಕರ್ನಾಟಕದಾಗಲು ಸೆಲೆಕ್ಟ್ ಮಲ್ತಿಜೇರು ಅಂಚು ಪೋಂಡ ಮಲಯಾಳದಾಗಲು ಸೆಲೆಕ್ಟ್ ಮಲ್ತಿಜೇರು ಅಂಚ ಅದು ಅರ್ನ ಸೈನಿಕ ಆಪಿನ ಆಸೆ ಅಡೆಗೆ ಮುಗೀಣು ಒಂದೆರಡು ಬೊಕ್ಕ ನನ್ನ ಜೀವನದ ಏನೆಲ್ಲ ಒಂಜಿ ಸಾಧನೆಗೆ ಒಂಜಿ ಬೇಲೆ ಆವಡು ಅನ್ಪಿನ ಕಾರಣಗೋಸ್ಕರ ಬೆಂಗಳೂರು ಬತ್ತೇರು ಬೆಂಗಳೂರು ಬತ್ತದು ಬೇಕರಿಡು ಅರ್ನ ಸಂಬಂಧದಾಗೆಲ್ಲ ಬೇಕರಿಡು ಬೇಲೆ ಮಲ್ತೊಂದಿತ್ತೇರು ಆ ಬೇಕರಿಡು ತಿಕ್ಕುನ ಸಂಬಳ ಸರಿಯಾದಿ ಬಂಜಿಗೆ ಬೊಡುಪಿನ ಆತ ಇಜ್ಜಿ ಇನ್ಪಿನ ಕಾರಣಗೋಸ್ಕರ ಒಂಜಿ ಈಗಲೇ ಗೊತ್ತುಂಡು ಜೀವಿ ಹತ್ರ ಇನ್ಪಿನ ಬಾರಿ ಪುದರ್ದಾಸ್ ಒಂಜಿ ಪದಕಾರೆ ಅರ್ನ ಸ್ಟುಡಿಯೋಡ್ ಪೋದು ಬೇಲೆ ಮಲ್ತೇರು ಮಂಜುಳಾ ಗುರುರಾಜನ ಸ್ಟುಡಿಯೋಡ್ ಬೇಲೆ ಮಲ್ತೇರು ಅವಿಡ್ದು ಬೊಕ್ಕ ಅವರಿಗೆ ಒಂಜಿ ಗಾಡ್ ಫಾದರ್ ಲೆಕ್ಕ ತಿಕ್ಕಿನ ಅವರು ಜಯಶ್ರೀ ಬೊಕ್ಕ ಅರವಿಂದ್ ಸಂಗೀತ ಲೋಕೊಡು ಸುಗಮ ಸಂಗೀತ ಲೋಕೊಡು ಬಾರಿ ಪುದಾರ್ ಮಲ್ತಿನ ಒಂಜಿ ಸ್ಟುಡಿಯೋ ಅರವಿಂದ್ ಸ್ಟುಡಿಯೋ ಪಂಡು ಅಲ್ಪ ಬೇಲೆ ಮಲ್ತದು ಅಲ್ತಿಡ್ದು ಬೊಕ್ಕ ರಾಜ್ಕುಮಾರ್ ಮನೋಹರ್ ಇಂಚಿನಗೆಲ್ಲ ಸಂಪರ್ಕ ಬರ್ತದು. ಮನೋಹರ್ ಒಂಜಿ ಮೇರೆ ದುಂಬು ಟ್ರ್ಯಾಕ್ ಸಿಂಗರ್ ಆದಿತ್ತೀನಿ ಮಾತೆಲ್ಲ ಗೊತ್ತುಂಡು ಒಂಜಿ ಮೇನ್ ಸಿಂಗರ್ ಬರೋಡು ದುಂಬು ಅವೇನೊಂಜಿ ಟ್ರ್ಯಾಕ್ಡ್ ಪಂಡದು ಸುರುಕೆ ರೆಡಿ ಮಲ್ತದಿಪ್ಪೇರು ಅಂಚಿನ ಸಿಂಗರ್ ಆದಿತ್ತೇರು ತುಂಬ ಆ ಪೊರ್ತುಡು ಮೆಚ್ಚುಗೆ ಪಡೆಯಿನ ರಾಜ್ಕುಮಾರ್ ಬತ್ತದು ಅರ್ನ ಕಂಟೆಲ್ಗೆ ಕೈದಿದ್ದು ಬಂತೇರಿಗೆ ನಿನ್ನ ಸ್ವರ ಭಾರಿ ಪ್ರಶಸ್ತವಾದ ಎತ್ತಿನ ಸ್ವರ ಒಂದೇನು ಭಾರಿ ಜಾಗೃತಿ ಅಡುದು ಕಾಪಲಾಯಿ ಒಂಜಿ ಮಲ್ಲ ಮಟ್ಟವು ಮುಟ್ಟುವ ನಮ್ಮ ಪಡ್ಡರಿಗೆ ಅಂಚೆನೆ ಆರು ಮನೋಹರ ಐಕ್ ಬೊಡುತ್ತಿನ ಒಂಜಿ ನೀರು ಮೈತೇರು ಓಮಲ್ಲಿಗೆ ಏನ್ಪಿನ ಸಿನಿಮೋಡು ನಿಗಲಿ ಮಾತ ಗೊತ್ತುಂಡು ಆರೊಂಜಿ ಪದ ಪಣಪೇರು ನಿಜವಾದ್ಲ ಅವಲ ಟ್ರ್ಯಾಕ್ಗೆ ಪಣ್ಯ ಪದ ಆಂಡಲ ಅವು ಸಿನಿಮಾಗೂ ಸೆಲೆಕ್ಟ್ ಆದ ಐಕ್ ಸುರೂತ ರಾಜ್ಯ ಪ್ರಶಸ್ತಿ ತಿಕ್ಕೊಂಡು ಓಮಲ್ಲಿಗೆದ ಮನೋಹರ್ನ ಒಂಜಿ ದಯ ಎತ್ತಿನ ಇಟ್ಟ ಹೆಸರ ಆಯ್ನಂಚಿನ ಸುರೂತ ಪವಾಡ ರಡ್ನೆದ ಮುನ್ನುಡಿ ಎನ್ಪಿನ ಒಂಜಿ ಪದ ಮುನ್ನುಡಿ ಎನ್ಪಿನ ಒಂಜಿ ಸಿನಿಮಾ ಶೇಷಾದ್ರಿ ಮಲ್ಪೇರು ಐಟ್ ಒಂಜಿ ಕಾಸರಗೋಡು ಬದಿತ್ತ ಒಂಜಿ ಮಾಪಿಳೆ ಪಾಟನೊಂದು ನಿಗಲಿ ಗೊತ್ತು ಇಂಚಿದಗಲಿ ಗೊತ್ತುಪ್ಪನ ಆ ಪದ್ಯನು ಎರಡೆಲ್ಲ ಪಂಡ್ರೆ ಅವನಿನ ಪೊರ್ತುಡು ಅವೇನು ಏರ ಪಂಡ್ಯರಿಗೆ ಮೇರು ರಮೇಶ್ ಚಂದ್ರ ಏರು ಪಂಡ್ರೆ ಸಾಧ್ಯ ಉಂಡು ಆರು ಆ ಪ್ರದೇಶದ ಅನ್ಪಿನ ಕಾರಣಗೋಸ್ಕರ ಅಂಚ ಎರಡೆಲ್ಲ ಪಂಡ್ರೆ ಅವನಿನ ಪದನು ರಮೇಶ್ ಚಂದ್ರರು ಶೇಷಾದ್ರಿಗೆ ಒಂಜೇ ಟ್ರ್ಯಾಕ್ ಒಂಜೇ ಒಂದೈಟ್ ಫಸ್ಟ್ ಸುರುಮಲ್ಪನೇ ಅವೇನು ಒಂಜೇ ಪ್ರಯತ್ನ ಪಂಡದು ತೋಜದು ಐಕ್ 2ನೇ ಸಲ ರಾಜ್ಯ ಪ್ರಶಸ್ತಿಗೆ ತೊಂಡೇರು ಮುನ್ನುಡಿ ಎನ್ಪಿನ ಅರಬಿಯ ಕಡಲು ಉನ್ಪಿನ ಒಂಜಿ ಪದ ಅದು ಪುದರಾತಿನ ಹತ್ತು ಅಂಡಲ್ಲ ಐಕ್ ಪ್ರಶಸ್ತಿ ತಿಕ್ಕೊಂಡು 3ನೇ ಸಾರಿ ರಾಜ್ಯ ಪ್ರಶಸ್ತಿ ತಿಕ್ಕೊಡ್ತುಂಡು ಮಲಗು ಮಲಗು ಚಾರುಲತೆ ಎನ್ಪಿನ ಪದಕ್ಕೂ
ಅವು ಬಾರಿ ಕಾಂಪಿಟೇಷನ್ ಕಡೇ ಕ್ಷಣಟ್ಟು ತತ್ತು ಪೋಂಡು ಅಂಚ ಅದು ಮೂಜಿನದ ರಾಜ್ಯ ಪ್ರಶಸ್ತಿ ತಿಕ್ಕುನ ಒಂಜಿ ಯಾರನ್ನ ಭಾಗ್ಯ ಅರೆಗೆ ತಿಕ್ಕಂತೆ ಪೋಂಡು ಉಂಟಿನ ಒಂಜಿ ಬೇಜಾರ್ಲ ಉಂಡು ಆ ಪೊರ್ತುಡು ಸಂಗೀತ ಕಲಾ ಅಕಾಡೆಮಿದಾಗಲು ಅರೆಗೆ ಕಲಾಶ್ರೀ ಪ್ರಶಸ್ತಿ ಒಂದು ಕಲಾಶ್ರೀ ಪ್ರಶಸ್ತಿಲ ರಾಜ್ಯ ಪ್ರಶಸ್ತಿಗೆ ಸಮಾನ ಆದತ್ತಿನ ಆ ಪ್ರಶಸ್ತಿನ ಕೊರ್ತು ಮೂಜಿನ ಸಲ ಸನ್ಮಾನ ಮಲ್ಪೇರು ಇಂಚ ಮೂಜಿ ಮಲ್ಲ ಪ್ರಶಸ್ತಿಲಿ ನನಗೆ ತೊಂದಿನಂಚಿನ ಮೇರು ಸಾಧಕ್ಕೆ ಮೇರೆ ಎಂಕಲ ಒಟ್ಟುಡು ಐಲೇಸದೊಟ್ಟುಡು ಸೇರೊಂದು ತುಳುಕೋಸ್ಕರ ಈತ್ ಪದಕುಲೆನ್ ಕೊರೊಂದುಲ್ಲೇರುಂಪಿನ ಒಜಿ ಮಹಾಭಾಗ್ಯನು ಎಂಕಲು ಈ ಸಂದರ್ಭಡು ನೆನಪು ಮಲ್ತೊಂದು ಅರೆಗೆ ನನಾತ್ ಪ್ರಶಸ್ತಿಲಿ ತಿಕ್ಕೋಡು ಪಕ್ಕ ಅವೆಡ್ಲ ಜಾಸ್ತಿ ಆದ ತುಳುಕು ಅರೆಡ್ದು ಆಯ್ನಾತ್ ಎಡ್ಡೆ ಬೇಲೆಲ್ಲ ಅವಡು ಎಡ್ಡೆ ಪದಕುಲು ತಿಕ್ಕೋಡು ಅನ್ಪಿನ ಒಂಜಿ ಹಾರೈಕೆನ್ ದೇವರಡ ಕೇಳೊಂದು ಈ ಪೊರ್ತುಡು ಮಾತೆರ್ಲ ಅರೆಗೆ ಕುವೆಂಪು ಸಮ್ಮಾನ ಪ್ರಶಸ್ತಿನ ಕೊರಡು ನಂದು ಕೇಳೊಂದಿಲ್ಲ ಐತ ನಾಡುಟ್ಟು ಇಂಚಪ್ಪ ಅರೆಗೆ ಡಾಕ್ಟರೇಟ್ ಪ್ರಶಸ್ತಿ ಎಲ್ಲ ತೆಗೆದಿಡು ಆ ಡಾಕ್ಟರೇಟ್ ಪ್ರಶಸ್ತಿಗೆಲ್ಲ ಮಾತೆರ್ಲ ಒಂಜಿ ತಾಟಿ ಬಿಟ್ಟದು ಅವೇನು ರಮೇಶ್ ಅಣ್ಣನ ಸಾಧನೆಗೆ ತಿಕ್ಕಿ ನಾವು ಗರಿ ಇನ್ನೊಂದು ಏನೊಂದಿಲ್ಲ. ಕುಡ್ಲ ಯೂನಿವರ್ಸಿಟಿದ ಉಪ ಕುಲಪತಿಲಾಯ್ನಂಚಿನ ಡಾಕ್ಟರ್ PS ಎಡಪಡಿತಾಯ ಮೇರೆ ಕುವೆಂಪು ಸಮ್ಮಾನ್ ಖ್ಯಾತ ಗಾಯಕರಾಯ್ನಂಚಿನ ರಮೇಶ್ ಚಂದ್ರ ಬೆಂಗಳೂರು ಮೇರೆಗೆ ಪ್ರದಾನ ಮಲ್ತೊಂದುಲ್ಲೆರು ಈ ಲೇಸದ ಸರ್ವ ಗುರುಕರ್ಮೇನು ವಹಿಸಿನಾರು ಶ್ರೀ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಗಣ್ಯಾತಿ ಗಣ್ಯರ ಕೂಡುವಿಕೆಡೆ ಕುವೆಂಪು ನೆಂಪು ಸಮಿತಿದ ನಿಲೆಟ್ಟು ತುಳು ವರ್ಲ್ಡ್ ರಿಜಿಸ್ಟರ್ಡ್ ಕುಡ್ಲ ನಿಲೆಟ್ಟು ಕೊರಪಿನಂಚಿನ ಮಾಮಲ್ಲ ಮಾನಾದಿಗೆ ಕುವೆಂಪು ನೆಂಪು ಸಮ್ಮಾನ್ ಈ ಪೊರ್ತುಡು ನೂತೊಂಜಿ ಉದಯನ್ಮುಖ ಕವಿಕలను ಒಗ್ಗೂಡಿಸಾದು ಪುಂಡೂರು ವೆಂಕಟರಾಜ ಪುಣ್ಚಿತ್ತಾಯರ್ನ ಕುವೆಂಪು ನೂತೊಂಜಿ ನೆಂಪು ಪಂಪಿನ ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಲ್ತಿನಂಚಿನ ತುಳುನಾಡದ ತುಳು ಕನ್ನಡದ ಸಾಹಿತಿಗಳಿಗೆ ಗಾಯಕರಿಗೆ ಅವೇತೋ ಅವಕಾಶಗಳನ್ನು ಮಲ್ತುಗೊರ್ನಂಚಿನ ಕೃತಿ ರಚನೆ ಮಲ್ತಿನಂಚಿನ ಟೀಮ್ ಐಲೇಸದ ರೂವಾರಿ ರಡ್ಡು ರಾಜ್ಯ ಪ್ರಶಸ್ತಿಗಳನ್ನು ಪಡೆಯಿನಂಚಿನ ಶ್ರೀ ರಮೇಶ್ ಚಂದ್ರ ಬೆಂಗಳೂರು ನಮ್ಮ ಕಾಸರಗೋಡು ಗಡಿನಾಡದ ಮಣ್ಣದ ಮಗೆ ಈ ಪೊರ್ತುಡು ಕೊರ್ಪಿನಂಚಿನ ಕುವೆಂಪು ಸಮ್ಮಾನ್ ಮಲ್ಲ ಮನಸ್ಸುಡು ದೆತೊಂದಿನ ಶ್ರೀ ರಮೇಶ್ ಚಂದ್ರ ಬೆಂಗಳೂರು ಮೇರೆಗೆ ಉಡಲೊರ್ಮೆದ ಸೊಲ್ಮೆನ್ ಸಂದಾಯಿತ ಮಲ್ತೊಂದು ಈ ಕುವೆಂಪು ಸಮ್ಮಾನ್ ಕೊರ್ನಂಚಿನ ಡಾಕ್ಟರ್ PS ಎಡಪಡಿತಾಯ ಅಂಚನೆ ಈ ಗುರುಕಾರ್ಮೆನ್ ವಯಸ್ಸಿನಂಚಿನ ಶ್ರೀ ಸರ್ವೋತ್ತಮ ಶೆಟ್ಟಿ ಮಾತ ಗಣ್ಯಾತಿ ಗಣ್ಯರಿಗೆ ಈ ಪೊರ್ತುಡು ಅಭಿನಂದನೆಯನ್ನು ಪಣ್ಣೊಂದು ಆತ್ಮೀಯ ಬಂಧುಲೆ ಕುವೆಂಪು ಮೇರ್ನ ನೆಂಪುಡು ನಡಪಿನಂಚಿನ ಈ ಕಾರ್ಯಕ್ರಮಡು ಸಾಧನೆತ ಶಿಖರವಾದ ಶ್ರೀ ರಮೇಶ್ ಚಂದ್ರ ಬೆಂಗಳೂರು ಮೇರೆ ಕುವೆಂಪು ಸಮ್ಮಾನ ಪಡೆಯಂಡರು ಈ ಪೊರ್ತುಡು ಇನಿತ ಲೇಸಿಡ್ ಚತುರ್ಭಾಷಾ ಕವಿಗೋಷ್ಠಿ ನಡಪಡುತ್ತಿಂದು ಅಂಡ ಆ ಅಕಲ ಮಾತೆರ್ಲ ಈ ಲೇಸಿಡ್ ಉಳ್ಳೆರು ಆ ಕವಿಕುಲೇನು ಎಂಕ್ಲ ಪ್ರೀತಿಪೂರ್ವಕವಾದ ಎದುಕೊನೊಂದು ಲೇಸನ್ನು ದುಂಬುಕೊನೊಂದುಲ್ಲ ದುಂಬಗೆ ನಮ್ಮ ಈ ಕುವೆಂಪು ಸಮ್ಮಾನ್ ಪ್ರಶಸ್ತಿ ಪ್ರದಾನದ ಮಾಮಲ್ಲ ಭಿನ್ನೆರಾದ ಈಡಗೆ ಬೈದಿನೆಂಚಿನ ಎಂಕಲ್ನ ನಿಖಲ್ನ ಗೌರವಾನ್ವಿತ ಡಾಕ್ಟರ್ PS ಎಡಪಡಿತಾಯ ಮೇರೆ ರೆಡ್ಡು ಪಾತಿರದೊಟ್ಟಿಗೂ ಎಂಕ್ಲೆಗೆ ಎಡ್ಡೆಪ್ಪುನು ಬಯಕೊಡು ಪಂಡು ಅರೆಡ ಭಿನ್ನೈತೊಂದುಲ್ಲೆ ತುಳು ವರ್ಲ್ಡ್ ರಿಜಿಸ್ಟರ್ಡ್ ಮಂಗಳೂರು ಬುಕ್ಕ ಕುವೆಂಪು ನೆಂಪು ಸಮಿತಿ 2022 ನೆತ್ತ ಒಟ್ಟು ಸೇರಿಗೇಟ್ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನಿರ್ಮಠ ಆರ್ನ ಆಶೀರ್ವಾದದೊಟ್ಟಿಗೂ ತುಳುರತ್ನ ಡಾಕ್ಟರ್ ವೆಂಕಟರಾಜ್ ಪುಣ್ಚಿತ್ತಾಯ ಕುವೆಂಪು ನೆಂಪು 2022
ಮುಖನ್ಯ ಅಕ್ಟೋಬರ್ 10 ತುಳುಲಿಪಿ ದಿನ ಮುಖಂದೆಟ್ ಬೂರ ನಮ್ಮ ರಮೇಶ್ ಚಂದ್ರರೇಗ್ ಒಂಜಿ ಪ್ರಶಸ್ತಿ ಕೊರದು ಸನ್ಮಾನ ಮಲ್ತದ ವೇದಿಕೆಡ್ ಸರ್ವಾಧ್ಯಕ್ಷರಾಯಿನ ಸರ್ವೋತ್ತಮಣ್ಣ ಶೆಟ್ರೆ, ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಗುರುಕಾರರಾಯನ ಶ್ರೀ ದಯಾನಂದ ಕತ್ತಲ್ ಸಾರ್ರೆ, ವೇದಿಕೆಡಿಪ್ಪುಣ ಮಾಮಲ್ಲ ಬಿನ್ನೆರ್ಗಳೇ, ವೇದಿಕೆ ಎದುರುಡು ಕುಳ್ಳೊಂದಿಪ್ಪುಣ ಮಾಂತ ತುಳು ಅಪ್ಪೆ ಜೋಕುಳೆ. ತುಳು ಪಂಡಿ ಕೂಡಲೇ ನಂಕೊಂದು ಅಪ್ಪೆ ಭಾಷೆ, ಉಡಲ್ದ ಭಾಷೆ, ಪೊರ್ಲುಗಂಟದ ಭಾಷೆ, ಕೈಯಾರ ಕೈಯಾಣ ರೈಕಲು ಪಣ್ಪೇರು ಪೊರ್ಲುಗಂಟದ ಭಾಷೆ ತುಳು ಭಾಷೆ ಪಣ್ಪಣ. ತುಳು ಭಾಷೆ ಪಾತೆರ್ನಾಗ ಇರು ಊರುಡಿಪ್ಪುಲೆ ಪರ ಊರುಡಿಪ್ಪುಲೆ ಹೆಚ್ಚಾದ ಪರ ಊರುಡಿಪ್ಪನಾಗ ಏರಾಣ್ಲ ಬರೀಟು ಒಂಜಿ ತುಳುಟು ಪಾತೆರ್ನಾಗ ಎಂಡ್ಯಾವ್ ನಂಗೆ ನಮ್ಮ ಮಕ್ಳಿಂದಾಪ ಮುಲ್ಪ ಜಾತಿ ಧರ್ಮ ವಾ ಭೇದ ಇಜ್ಜಂತೆ ಭಾರಿ ಮುಟ್ಟಾಪ ನಮ ಒಂಜಪ್ಪೆ ಜೋಕ್ಳುಂದಾಪ ನಮ. ಈ ತುಳು ಭಾಷೆಗೆ ಅಂಚಿನ ಒಂಜಿ ಶಕ್ತಿ ಸಾಮರ್ಥ್ಯ ಉಂಡು. ಅಂಚ ಈ ತುಳು ಭಾಷೆನ ನಮ್ಮ ದಯಾನಂದ ಕತ್ತಲ್ ಸಾರ್ ಬೊಕ್ಕ ನಿಗ್ಲು ಮಾಂತೆರ್ಲ ಪಣರು ನಮ್ಮ ಸಂವಿಧಾನದ 8ನೇ ಪರಿಚಯದಕ್ಕೂ ಸೇರ್ಸಾವಡು. ಇನಿ ಹತ್ತಂಡ ಎಲ್ಲೇ ಸೇರಿಸಾಪಣ ಖಂಡಿತ ಸೇರುಂಡವು, ಐಕ್ ಸಂಶಯ ಬೊಡ್ಚಿ ಅಂಚ ಬಂದು ನಾವು ಮನಿಪದೇ ಕುಳ್ಳರ ಬಲ್ಲಿ ಇತ್ತೆಲ್ಲ ಇನ್ನೇ ಬಾತೇರ್ನ ಯಾನೆಲ್ಲ ಡೆಲ್ಲಿ ಬಂದುಳ್ಳೆ ಆತನ ಏನು ಪಣ್ಣ ಮಾತ್ರ ಡೆಲ್ಲಿ ಬಂದುಳ್ಳೆ ಅಂತ ನಮ್ಮ ಗುರುಕಾರ್ ಎಂಕಲ್ನ ದಯಾನಂದ ಕತ್ತಲ್ ಸಾರ್ ಪಣ್ಣ ಒಂಜೆ ಅಪ್ಪಗ ನನ್ನವರ ಪೋಯಿನಾಗ ಯಾನ್ಲ ಬರ್ಪೆ ಈರ್ಲ ಬರ್ತದೆ ಏರೇನ ನಮ್ಮ ಪೋತು ಸೇರೋನೋಡು ಅಕ್ಲನ್ನ ಸೇರೋನೋಡು ಅಲ್ಪ ಒಂಜಿ ಭಿನ್ನ ಮಲ್ಪೋಡು ನಮ್ಮ ಪಂಡ 24 ಗಂಟೆ ನಂಗೆ ಮನಸ್ಸು ರವೇ ಪುಣ ಆಂಡ ಒಂಜಿ ವಿಷಯ ನಮ್ಮ ಪೂಜ್ಯ ಕಾವಂದೇರವಣ ಪೇರು ಧರ್ಮಸ್ಥಳ ಧರ್ಮಾಧಿಕಾರಿ ಅವು 8ನೇ ಪರಿಚಯದಗೂ ಸೇರೋಡು ಪಂಡದು ನಮ್ಮ ವ್ಯತೆ ಪಟ್ಟೊಂದಿತ್ತು ಪ್ರಯೋಜನಜ್ಜಿ ನಮ್ಮ ಎಂಚಿನ ಮಲ್ಪೋಡು ಇನ್ನು ಮಲ್ಪೋಡು ಭಾರಿ ಕೆಲಸ ಮಲ್ತದ ನನಲ ಕೆಲಸ ಅವರ ಬಾಕಿ ಉಂಡು. ಅವು ಸಂಶೋಧನೆ ಇಪ್ಪು, ಈ ತುಳು ಭಾಷೆದ ಬಗ್ಗೆ ಇಪ್ಪು, ತುಳು ನಾಡದ ಬಗ್ಗೆ ಇಪ್ಪು, ತುಳು ಜಾನಪದ ಕಲೆ ಇಪ್ಪು, ಅವು ಯಕ್ಷಗಾನ ಇಪ್ಪು, ಕೋರ್ದಘಟ್ಟ ಇಪ್ಪು, ದೈವಾರಾಧನೆ ಇಪ್ಪು, ಕಂಬಳ ಇಪ್ಪು, ಅವತ್ತಂದೆ ಬೇತೆ ಜಾನಪದ ಕ್ರೀಡೆಗಳಿಪ್ಪು, ದೆತ್ತ ಬಗ್ಗೆ ಶೋಧನೆ ಆವಡು ಸಂಶೋಧನೆ ಆವಡು ನನ್ನನ್ನೆಲ್ಲ ತೆರೆಯೋಡು ನಮ್ಮ ದುಂಬುದ ಪೀಳಿಗೆಗೆ ದೆತ್ತ ಅಗತ್ಯ ಹೆಂಚಿನ ತೆರಿಪಾಡಾಪುಂಡು ಇಜ್ಜ ನಮ್ಮೊಟ್ಟಿಗೆ ಎಂದು ಮರೆತು ಬಪ್ಪುಂಡು ಅಂಚ ಬನ್ಪುಣ. ಈ ವಿಷಯಕ್ಕೆ ಬಂದಾಗ ಕುವೆಂಪು ನೆಂಪು ಬಣ್ಣಗ ಹೆಂಗೆ ಭಾರಿ ಖುಷಿ ಆಪುಂಡು. ಅವು ಪಂಡ್ರ ಮಾತ್ರ ಖುಷಿ ಆತು. ಏನು ವೆಂಕಟರಾಜ ಪುಂಚಿತೆಯರ್ನ ಬಾರಿ ಮುಟ್ಟಡು ಒಟ್ಟುಡು ಇತ್ತದು ತೂದು ಆರ್ಡ ಕುಳ್ಳು ಸುಮಾರು ಪಾತೆರ್ತೆ ಆರು ಮಿತ ಭಾಷಿ ಮೃದು ಭಾಷಿ ಆರು ಅವುಲ ಪ್ರಶಸ್ತಿ ಬೋರ್ದು ಕೆಲಸ ಮಾಡ್ತಾನತ್. ನಮ್ಮ ತುಳುನಾಡದ ಪುಟ್ಟದ ತುಳು ಭಾಷೆ ಇಂಚಿನಲ್ಲಿ ಮಲ್ಪೊಡು ಆರು ತುಳು ಕನ್ನಡ ಸಂಸ್ಕೃತ ಈ ಮೂಜಿ ಭಾಷೆಟ್ಲ ಬೆನ್ನಿಬೆಂತಿರಾರು ಅಂಚೆ ಪುಣಗ ವಾ ಪ್ರಚಾರಲ ಇಜ್ಜಾರೆ ಪ್ರಚಾರ ಪ್ರಿಯ ಎತ್ತರ್ನೆ ಎತ್ತಾರ ಅವು ಅಂಚ ಮನ್ಪುಣ ಈ ಪುಂಡೂರು ಕುಟುಂಬನೇ ಅಂಚನೆ ಒರಿಯಾರ್ದೋರಿ ಪುಂಡೂರು ವೆಂಕಟೇಶ ಪುಂಚಿತಾರ ಮಾತ್ರ ಅತ್ತು ಇಡೀ ಪುಂಡೂರು ಕುಟುಂಬನೇ ಒಂಜಿ ರೀತಿಯ ಜಗತ್ ಪ್ರಸಿದ್ಧವನ್ ಪತನ ಮಂಚ ಊರು ಪರವರು ಡಾಕ್ಲನ ಅಂದುಂಡು ಸುಮಾರು ಪುಗರ್ತೆ ಮಾನಾದಿಗೆ ಪಡೆಯಿನಾರು ಡಾಕ್ಟರ್ ವೆಂಕಟರಾಜ ಪುಂಚಿತಾಯರು ನಮ್ಮ ದಯಾನಂದ ಕತ್ತಲ್ ಸಾರ್ ಪಣ್ಲೆಕ್ಕ ತುಳು ಲಿಪಿ ಇಲ್ಲಿಗೆ ಪೋಡು 6 ಪಣ ಇತ್ತಾರೆ ಅದನ್ನಾಗ ತುಳು ಲಿಪಿ ಇಜ್ಜಿಂದ ಮಂತ್ರೆಲ್ಲ ಮಂಡೆ ಬೆಚ್ಚ ಮಲ್ತೋ ಇರ್ತಾರೆ ಬೇಜಾರ ಮಲ್ತೋ ಇರ್ತಾರೆ ಐಕ್ ಭಾರಿ ಯಾರು ಪೊಗರೊಂದು ಪೋಯರು ಪೊರಂಬೋಡಾಂಡು ಬೂರ ಮಲ್ಪನಾಗ ಕೇರಿ ತುಳು ಲಿಪಿ ಉಂಡು ಇಂಚನೆ 8ನೇ ಪರಿಚಯದ ಸೇದೋಡು ಮಂಡದ ನಮ್ಮೊಂದು ಮಲ್ತೊಂದು ಇತ್ಲೆಕ್ಕ ಇದೆ ಆತನ ತುಳು ಲಿಪಿ ಇಜ್ಜತ್ತ ನಂಗೆ ಕನ್ನಡ ಬರೆಯೋಡಾಪಣತ್ತ ಅಥವಾ ಬೇತೆ ಭಾಷೆ ಬರೆಯೋಡಾಪುಂಡು ಲಿಪಿ ಇಜ್ಜಿ ಬಣ್ಣಗ ಇನ್ನಿ ಲಿಪಿ ಉಂಡು ದಯಾನಂದ ಕತ್ತಲ್ ಸಾರ್ ಎಂಜಿನ ಮಣ್ಣು ಪೇರು ಬಂಡ ತುಳು ಲಿಪಿ ಇಲ್ಲಿಗೆ ಪೋಡು ಬಂಡದು ಇನ್ನಿಲ್ಲ ಬತ್ತ ಮತ್ತೆ ಕೋಡೆ ಬೈಯಡ್ಲೆಂಗ್ಲ ಒಟ್ಟಿಗಿತ್ತು ಒಂಜಿ ಪ್ರೋಗ್ರಾಮ್ ಉಂಡು ಕಾರ್ಯಕ್ರಮ ಉಂಡು ಪಂಡ ಈ ರೀತಿಯ ಹಠ ಸಾಧನೆ ಉಂಡುತ್ತಲೇ ಈ ಛಲ ಬುಕ್ಕ ಈ ದೃಢ ಸಂಕಲ್ಪ ಬಣ್ಪ ನಮ್ಮ ಈ ಮನಸ್ಸು ಏನು ನಾವು ಆದೇ ಆವಡು ಅಮ್ಮನ ಅಂಚಿನ ನುಡಿಗೊಟ್ಟು ಕೊರಪುನಾರ ದಯಾನಂದ ಕತ್ತಲ್ ಸಾರ್ ತುಳು ಲಿಪಿ ಇಲ್ಲಿಗೆ ಪೋಡು
ಅವು ಪೆರ್ಮೆ ಐತ ನಮಗೆ ನನಗೆ ಪೆರ್ಮೆ ಉಂಡು ಅವು ಅಪ್ಪೆ ಭಾಷೆ ಉಡಲ್ದ ಭಾಷೆ ಪೊರ್ಲುಗಂಟದ ಭಾಷೆ ಅಮೃತ ಸೋಮೇಶ್ವರ್ಲ ಇನ್ನೇ ಪಂಡ ಐಕ್ ನಮ್ಮ ಮತ್ತೆ ಕೃಷಿ ಮಲ್ಪೊಡಾಪುಂಡು ಐದ ಬಗ್ಗೆ ಎಲ್ಲ ಕೋಡೆಲಲ್ಲಿ ಪಾತೆರೆ ಅಂಕಲ್ ವೆಂಕಟರಾಜ ಪುಂಚಿತೆಯರ ಬಗ್ಗೆ ದಾದ ಬಂಡ ಈ ಪಳಂತುಳು ಬಣದುಂಡು ನಮ್ಮ ಡಾಕ್ಟರ್ ಎ ವಿ ನಾವುಡೇರು ಪಂಡೇರು ಪಳಂತುಳು ಈ ಫಳ ಹಳೆ ಕನ್ನಡ ಐತಿಲಕ ಭಾರಿ ಕಷ್ಟದ ಐತೇನು ಪುರ ಓದುದು ನಮ್ಮ ವೆಂಕಟರಾಜ ಪುಂಚಿತೆಯರು ಸುಮಾರು ಕೆಲಸ ತುಳಿತ ಬೇಲೆ ಮಲ್ತೆರು ದೇಶ ವಿದೇಶ ಅಥವಾ ಊರು ಪರವರು ಕೂಡ ವೆಂಕಟರಾಜ ಪುಂಚಿತೆಯರ ಪಂಡ ಆರ್ನ ಕೆಲಸದ ಮೂಲಕ ಆರ್ನ ಬಗ್ಗೆ ತೆರೆಯೋಣ ಹಂಬಲ ಮಾಂತೆರಲ ಉಂಡು ಏನ ಪ್ರಕಾರ ಮಾಂತ ಭಾಷೆ ಎಲ್ಲ ಪೊರ್ಲು ಪಂಡ ಒಂಜಿ ಬಾಲೆ ಐನಿ ವೈಜ್ಞಾನಿಕವಾದ ತೂಂಡ ಐನು ಭಾಷೆನ ಭಾರೀ ಪೊರ್ಲುಡು ಸುಲಭಡು ಕಲ್ಪುಂಡುಗೆ ಎಲ್ಲಿಯ ಪ್ರಾಯಡು ಭಾಷೆ ಕಲ್ಪರ ಸುಲಭ ಐಕ್ ಕೋಡೆಲ ಬಂಡೇರು ಇನ್ನಿಲ್ಲ ಬಣ್ಣ ನಮಲ ಬಣ್ಣಂಚನೆ ನಮ್ಮ ಇಲ್ಲಡು ಅವು ಅಮೇರಿಕಾ ಇಪ್ಪಡು ಇಂಗ್ಲೆಂಡ್ ಇಪ್ಪಡು ಯುರೋಪ್ ಇಪ್ಪಡು ಆಸ್ಟ್ರೇಲಿಯಾ ಇಪ್ಪಡು ಓಳಿಪ್ಪಡು ಇಲ್ಲಲು ಮಾತ್ರ ಅಪ್ಪೆ ಭಾಷೆ ತುಳು ಪಾತೆರಡು ಅಕ್ಲು ಇಂಗ್ಲೀಷ್ ಪಾತೆರಡು ಸ್ಪ್ಯಾನಿಷ್ ಪಾತೆರಡು ಇಟಾಲಿಯನ್ ಪಾತೆರಡು ಓಲ ಪಾತೆರಡು ತೊಂದರೆ ಇಜ್ಜಿ ಇಜ್ಜಂಡ ಊರಿಗೆ ಬಂದಾಗ ಅಜ್ಜ ಅಜ್ಜಿಡ ಪಾತೆರಾಗ್ಲೆ ಆಪುಜಿ ಕೈ ಭಾಷೆಡೆ ಪಾತೆರಡು ಕೊಡೆಲ ಪಾತ್ರ ಇರ್ತಾರೆ ನಂಗೆಲ್ಲ ಸಂಜೀವ ಮಠಂದರು ಬಣ್ಣ ಇರ್ತಾರೆ ಕೈ ಭಾಷೆಡೆ ಪಾತೆರಡು ಆಪುಣು ಸೊ ಅಂಚ ಅವರ ಬಲ್ಲಿ ಬಂಡ ನಮ್ಮ ಸುರೂಟ್ ನಮ್ಮ ಇಲ್ಲಟ್ ನಮ್ಮ ಈ ಕೊರಪುನ ಗೌರವ ಕೊರೋದು ಐನು ಮಲ್ತೊಂದು ಪೋಡಾಪುಂಡು ಅಂಚೆ ಇಪ್ಪುನಾಗ ಅನೇಕ ತುಳುತ ಗೊಬ್ಬಳುಲ್ಲ ಪಂತೊಳು ಮಲ್ಪೊಳಿ ವೇಷ ಭೂಷಣ ಉಂಡು ತಿಂಡಿ ದಿನ ಪತ್ರೊಡೆ ಬಂಡ ಕೆಲಸಗಳೇ ಗೊತ್ತೇಜ್ ಬೊಂಬಾಯಿಟ್ ಏನ ஒரு ದೋಸ್ತಿನ ಮಗಳುಂಡು ಐಕ್ ಎಂಕಳ ಮಲ್ತು ಪತ್ತೊಂದು ಪೋಯ ದಾಂದು ತಿಂದುಲ್ಲ ಪತ್ರೊಡೆ ಚೀಪೆದೆಲ್ಲ ಉಂಡು ಖಾರದೆಲ್ಲ ಉಂಡು ಚಪ್ಪೆದೆಲ್ಲ ಉಂಡು ತುಲ ತಿಂದು ಒಂದು ವೈಟ್ ಆಪುಣ ಎಂಚಿನ ಪಂಡ ಇನ್ನಿತ್ತ ಕಾಲಡು ಅರಿ ವಾಮರಟ ಆಪುಣ ಅಂತ ಕೇಳು ಅಂತ ಕಾಲ ಬರ್ತದುಂಡು ಪಂಡ ಜೋಕ್ಲೆಗ್ ಈ ಕೆಯ್ಯಿ ಎಂಚಿನ ಕಂಡ ಎಂಚಿನ ಬೆನ್ನಿ ಬೆನ್ಪುಣ ಎಂಚಿನ ಕಂಡ ಡಪ್ಪುಣ ಎಂಚಿನ ನಿಗ ನಾಯರು ಬಂಡ ಎಂಚಿನ ಎಂಕಲ್ ಪುರ ಎಲ್ಲಿ ಎಪ್ಪುಣ ಮಲ್ತನ ಪುರ ಕಿದಡ್ದು ಗೊಬ್ಬರದ ಎಪ್ಪುಣ ಎಂಚ ಪೆತ್ತಾಗ ಎಣ್ಣೆ ಪೂಜಿದ ಮೀಪಾಪುಣ ಎಂಚ ಬೊರಿಪ್ಪುಣ ಎಂಚ ಅನ್ನು ಗೊತ್ತಿಚ್ಚು ಅಜ್ಜಿ ಬರಿಪೇರು ಏನ ಅಜ್ಜಿಲ ಬರಿಯೋನ ಎತ್ತೇರು ಯಾನು ಚೆಂಬು ಹೊತ್ತೊಂದು ಬರಿಯಾರ ಪೋಯೆ ಒಂಜೆ ಪೆಟ್ಟಿಡು ಪೆತ್ತ ತೊರಿತುಂಡು ಚೆಂಬು ಒಂತೆ ಪೇರು ಬತ್ತಿತ್ತುಂಡು ಪೇರ್ಲ ಪೌಂಡ್ ಅಂಚಿಡ್ದು ಪಡಿಕೆ ಮಾತ್ರ ಅಟ್ಟೊಂದಿತ್ತು ನಾವು ಪೆತ್ತ ಅಂಚ ಪಂಡ ಬೊರಿಯಾರ ಸುರುಡು ಕೈ ಪುರ ಕೊಕ್ಕೆ ಕಟ್ಟರ ಸುರುವಣೆ ಎಂಕ್ ಮುಖ ಎಣ್ಣೆ ಪೂಜಿದ ಕೈಕ್ ಐನು ನೋಲ್ಪೊಡು ಮಾಡೋದು ಪಂಡ ಅಂದು ಪೂರ ಗೊತ್ತಾವಡಂಡ ಈ ತುಳುನಾಡದ ಆಚಾರ ವಿಚಾರ ನಂಬಿಕೆ ಆಚರಣೆ ಅವು ಕೋರಿದ ಗಟ್ಟ ಇಪ್ಪು ಜಾನಪದ ಕ್ರೀಡೆ ಇಪ್ಪು ಪಿಲಿವೇಷ ಅಥವಾ ಪಿಲಿ ನಲಿಕೆ ಇಪ್ಪು ಕಂಬಳ ಇಪ್ಪು ಕರಂಗೋಲು ಕಂಗೀಲು ಚೆನ್ನು ಇಪ್ಪು ದೈವದೇವರನ್ನ ಇಪ್ಪು ನಾಗಾರಾಧನೆ ಇಪ್ಪು ಯಕ್ಷಗಾನ ಇಪ್ಪು ನೆತ್ತ ಬಗ್ಗೆ ಪೂರ ನಮ್ಮ ಈ ಜೋಕ್ಲೆಗೆ ತೆರಿಪಾಡಾಪುಂಡು ಬಾರಿ ಮುಖ್ಯ ಅಕ್ಟೋಬರ್ 10 1930 ವೆಂಕಟರಾಜ ಪುಂಚಿತೆಯರ ಪುಟ್ಟಿಯರಿಗೆ ಆರು ಬೋಧನಾ ವೃತ್ತಿ ನಮ್ಮ ಲೆಕ್ಕನೆ ಬೋಧನೆಡ್ ಇತ್ತರು ಎಂಕಲ್ನ ಪೂಜೆ ಎಡನೀರು ಮಠದ ಸ್ವಾಮಿಲ್ನ ಪ್ರೌಢಶಾಲೆಡಾರು ಮಾಸ್ಟರ್ ಆತ ಸುಮಾರು ವರ್ಷ ಕೆಲಸ ಮಲ್ತೇರು ಆರ್ನ ಅಪೂರ್ವವಾಯಿನ ವ್ಯಕ್ತಿತ್ವ ಏನು ಪಣ್ಲೆಕ್ಕನೆ ಆರೆಗೆ ಮಾಂತೆರ್ಲ ಬೋಡು ಅಂಡ್ ಹೆಚ್ಚ ಪಾತ್ರೆ ಯಾರು ಮಿತ ಭಾಷಿ ಬರೆಪುಣ ಯೋಚನೆ ಮಲ್ಪುಣ ಇಂಚಿನ ಒಂಜಿ ದಟ್ಟು ಮ್ಯಾನ್ಯುಸ್ಕ್ರಿಪ್ಟಲಾಜಿಸ್ಟ್ ಪಂಡ ಬೇತೆ ಬೇತೆ ಭಾಷೆಟ್ ಜನನೇ ಇಜ್ಜಿ ಆರು ಹೊರಿ ಇತ್ರ ನಂಗೆ ವಾ ಭಾಷೆದ ಕೊರನ್ಲ ಐತ ಮ್ಯಾನ್ಸ್ಕ್ರಿಪ್ಟ್ನ ಎಂಚ ಐತ ಉಂಡು ಬಣ್ಣದ ವೈಜ್ಞಾನಿಕವಾದ ತೂದು ಒಂದು ಈ ಶತಮಾನ ಸೇರಿದ ಒಂದು ಇಂಚ ಈ ಭಾಷೆ ನೆತ್ತ ರೂಪುರೇಷೆ ಎಂಚಿನ ಒಂದು ಬುಡಗಟ್ಟಿಗೆ ಸೇರಿದ ನೆತ್ತ ಮೂಲ ಎಂಚಿನ ಪಣ್ಪಣೆಡ್ ಅವರು ಒಂಜಿ ತಜ್ಞರಾದಿತ್ತರು ಅಂಚನೆ ತುಳುಕು ಮಲ್ತನ ಕೊಡುಗೆ ಇನಿ ಮಾಂತ ಸಭೆ ಸಮಾರಂಭ ಎಂಕಲ್ ಪಣ್ಪ ಶ್ರೀ ಭಾಗವತ ಕಾವೇರಿ ತುಳುದೇವಿ ಮಹಾತ್ಮೆ ತುಳು ಮಹಾಭಾರತ ತುಳು ಕರ್ಣಪರ್ವಪುರ ಓಳಿತ್ತಂಡು ನೆನ್ನು ಪೂರಾರು ಮಲ್ತೇರು ವಾ ಪ್ರಚಾರಲ ಇಜ್ಜಂತೆ ಮಲ್ತೇರು ಐನ್ ನಮ್ಮ ಮಸ್ತ್ ಜನಕ್ಲೆ ಇಲ್ಲಿಗೆ ಮುಟ್ಟಾವಡಾಪಣ ಕೆಲಸ ಉಂಡು ಈ ತುಳು ಭಾಷೆತ ಈ ಹಿರಿಮೆ ಗರಿಮೆ ಮಣ್ಪೇರು ಐನ್ ಹೆಚ್ಚು ಮಲ್ತನಾರ ಆರು ಐದವರ ಆರ್ನ ಪುದರ್ ಸುವರ್ಣಾಕ್ಷರಡು ಬರದಿಯೋಡು ಅನ್ಪೇರು ಅಂತ ಪಂಡ ಅಂಚಿನ ಕೆಲಸ ಮಲ್ತೇರು ಐನ್ ನಮ್ಮ ಲೆಕ್ಕ ತೆರಿಯನ್ನಾಕ್ಲೆಗೆ ತೆರಿಪಾವಡಾಪಣ ಒಂಜಿ ನಂಗೆ ನೈತಿಕ ಹೊಣೆಗಾರಿಕೆ ಉಂಡು ಐದವರ 56 2008 2016 ಮುಟ್ಟ ಕೇರಳ ತುಳು ಅಕಾಡೆಮಿತ ಸ್ಥಾಪಕ ಅಧ್ಯಕ್ಷರ್ಲಾತಿತ್ತೇರು ಮಾಡೋದು ಇಂಚಿನ ಸಂದರ್ಭ ಬರ್ತದೆ ಏನು ಬಂದಂಗೆ ಚೂರು ತಡ ಅಂಡು ಐಕ್ ಕ್ಷಮೆ ಇಪ್ಪಡು ದಾರಣ ಇನ್ನಿಂದು 4ನೇ ಕಾರ್ಯಕ್ರಮ ಅಂಚೆಪ್ನಾಗ ಎಲ್ಲೇನು ಡೆಲ್ಲಿಗೆ ಪೋಡುತ್ತೆ ಪೋತಿಯಾನು
10 ಗಂಟೆ ರಾತ್ರಿ ಮಟ್ಟ ತಯಾರಿ ಮಲ್ಪೊಡೆ ಡೆಲ್ಲಿ ಪೊಕ್ಕಡೆ ಪೋಪೆ ಲೆಕ್ಕ ಇಜ್ಜಿ ಅವು ಪೂರ ಕಡತ ಬತ್ತದಿಪ್ಪುಂಡು ಐನು ಮಲ್ಪೊಡ ಹಾಪುಂಡು ಬಂಡ ಅಪ್ಪೆನ ಕೆಲಸ ಮಲ್ಪೊಡು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಬಂಡ ಹಿಂಗೆ ಅಪ್ಪ ಎತ್ತಲೆಕ್ಕ ಇನ್ನು ನಾವೇ ಏನು ಹೆಂಚಿನಲ್ಲಿ ಆದಿತ್ತಂಡ ಮಂಗಳೂರು ವಿಶ್ವವಿದ್ಯಾಲಯದ ಹೊರಮನೆ ಕುಲಪತಿ ಆದಿತ್ತಂಡ ಮಂಗಳೂರು ವಿಶ್ವವಿದ್ಯಾಲಯ ಅವರ ಅವ ಅಪ್ಪೆ ಅಂಚ ಆ ನಂಬಿಕೆಡಿ ಈ ತುಳುನಾಡದ ಮೂಲ ನಂಬಿಕೆ ಉಂಡತ್ತ ಅವು ಮೂಢನಂಬಿಕೆ ಅತ್ತು ಈ ಮೂಲ ನಂಬಿಕೆಡಿ ಇರೆಗೆ ಏಪ ವಿಶ್ವಾಸ ಉಂಡು ಆ ನಂಬಿಕೆಡಿ ಪೋಂಡ ಎಂಚಿನ ಮಲ್ತು ಸಾಧಿಸಪ್ಪದಮ್ಮ ಸರ್ವತಮನ್ನೇ ಉಳ್ಳಿರಲಿ ಅಬುದಾಬಿಡು ಪುರ ಪೋತ ಆರು ಕೆಲಸ ಮಲ್ತನ ಮಲ್ತನ ದಾನ ಧರ್ಮ ಖಂಡಿತ ಅಂಚಿನಾಕ್ಲೇನು ಮಂಗಳೂರು ವಿಶ್ವವಿದ್ಯಾಲಯ ದುಮ್ಮದ ದಿನಟ್ಟು ಗುರುತಿ ಸಾಪುಂಡು ಯಾನ್ ಪಂಪೇನು ದಯಪಂಡ ಆರ್ದಾಲ ಕೇಳೊಂದಿಜ್ಜೇರು ಎಂಕಳ ಮನಸ್ಸು ಬರ್ತದುಂಡು ತುಳುನಾಡಿಗೆ ಇಂಚಿನ ಕೆಲಸ ಮಲ್ಪನಾಕ್ಲು ಪೂರ ಪ್ರಾಣಿಯನ್ನು ಬಾಂಬೆ ಹೋತ ಐಕಳ ಹರಿಶೆಟ್ರಿಗೆ ಸನ್ಮಾನ ಮಲ್ಪರ ಇತ್ತಂಡು ಮುಂಬೈ ವಿಶ್ವವಿದ್ಯಾಲಯದ ಜೊತೆ ಸೇರಿದ UP ಉಪಾಧ್ಯಾಯರು ಯಾನ್ ಪೂರ ಸೇರಿದ ಮಲ್ತ ಅಂಚನೆ RK ಶೆಟ್ರ್ಲ ಹೆಂಗೆ ಭಾರಿ ಮುಟ್ಟ ಅಂಚ ಅನೇಕ ಶೆಟ್ರನಗಳು ಹೆಂಗೆ ಮುಟ್ಟ ಪಂಡ ಎಂಚ ಮುಟ್ಟ ಪೇರ ಪಂಡ ಅಕ್ಲನ ಸಮಾಜಮುಖಿ ಜನಪರ ಚಿಂತನೆಡು ಕೊಡುಗೈ ದಾನ ಮಲ್ತದು ಬಡವೇರ್ನ ಕಣ್ಣೀರ್ನ ಒಚ್ಚುವರತ್ತ ಐಡ್ದವರ ಮುಟ್ಟಾಪಣ ಕಾಸು ಡತ್ತು ಕಾಸು ಮಾಂತೆರ್ಲ ಉಂಡು ಕೆಲವು ಕೊರ್ಪೇರು ಕೆಲವು ಕೊರ್ಪುಜೇರು ಕೆಲವು ಬೊಡ್ಚಾನೆ ಖರ್ಚು ಮಲ್ಪೇರು ಇಂಚಿನಾಗ್ಲು ಅಂಚತ್ತು ಅವು ಅಪಾತ್ರ ದಾನ ಅವರ ಬಲ್ಲಿಂದ ಏಪಲ ನಮ್ಮ ಪಂಪ ವಾ ಕೆಲಸಗ ಅವಡು ಬೆರಿಸಾಯ ಕೊರಡ ಐಕು ಕೊರೊಂದು ಮಾಂತೆರ್ಲ ಬೆರಿ ಬಟ್ಟು ಬತ್ತದ ಎಂಕಳ ಇಂಚ ಬತ್ತದ ಬಾರಿ ಕಷ್ಟಡ್ ಬತ್ತದ ಸುಲಭಡು ಬತ್ತಜ ನಿಕ್ಲೆಲಾಯ್ತ ಮೌಲ್ಯ ಗೊತ್ತಿಪ್ಪಡು ನಿಕ್ಲ ದುಂಬು ಬಲೆ ಅವಕಾಶ ಮಾಂತೆರ್ಲ ದಿಕ್ಕೊಂಡು ಇನ್ನು ಕಾಂಡೆಲ ಬಂಡೆ ಸಮುದ್ರ ಮಾಂತೆರ್ಲ ಸೇರ್ನ ಕೆಲವು ಸಮುದ್ರ ತೂದು ಬಾರಿ ಪೊರ್ಲು ಅನ್ಪೇರು ಈ ಕನ್ನಡಿ ಮುಖ ಆನೆ ಮುಖ ಸಮುದ್ರ ಏತು ತುಂಡ್ಲ ನಣ್ಣ ತೂಡು ಆಪುಂಡಿಗೆ ನನ್ನ ಅಂಜಿ 10 ನಿಮಿಷ ಸೈಪೇನ್ ಡಾಕ್ಟರ್ ಬಂಡ್ಲ ಡಾಕ್ಟರ್ ಹೆಂಗೋರ ಕನ್ನಡಿ ಕೊರ್ಲೇನ ಮೋನೆ ತೂಡು ಅನ್ಪೇಗೆ ಕನ್ನಡಿ ತೂತು ಏಪಲ ಅವರಿಯಾಗಿ ಬಡಿದು ಒಪ್ಪಣ ಇಜ್ಜಿ ಸಮುದ್ರದಿಂದ ಬಡಿದು ಒಪ್ಪಣ ಇಜ್ಜಿ ಆನೆ ತುಂಡ್ಲ ನಣ್ಣ ತೂಕ ಎಲ್ಲೆಲ್ಲ ತೂಕ ಇಂದು ಮನಃಶಾಸ್ತ್ರಜ್ಞರು ಪಣ್ತನಂದು ನಮ್ಮ ಯೋಚನೆ ಮಲ್ತನ ಅಂದಪ್ಪ ಎಂಕಲ್ ಅಂಚನೆ ಆಪುಂಡು ನಂಗೆ ಮಾಂತೆರ್ಲ ಆಪುಂಡು ಅಂಚೆಪ್ಪ ನಂಗೆ ಸಮುದ್ರ ಪೋಯ್ನ ಮಾಂತೆರ್ಲ ಸಮುದ್ರ ಸೇರ್ನ ತುಳುನಾಡು ಮಾಂತೆರ್ಲ ಸೇರ್ನ ಕೆಲದಾಗ ಸಮುದ್ರ ತೂದು ಅಂಚನೆ ಬೋಪೇರು ಕೆಲ ಜನ ಆಪುಂಡು ಅಯ್ಯೋ ಸೂರ್ಯಾಸ್ತಮಾನ ಅಂಡತ್ತ ಕತ್ತಲೆ ಆಂಡ್ ಎನ್ನೋ ಪೂರ ಮುಗಿಂಡು ಅನ್ಪೇರು ಅಂಚೆಪ್ಪನಾಗ ಆಕಾಶೋಡು ನಕ್ಷತ್ರ ತೂಪಣ ಒಂಜಿ ಅವಕಾಶ ತತ್ತದು ಬೋವು ಅಂತ ತೆರಿನಾಗ್ಲು ಬಂತೇರು ಅಂಚೆಪ್ಪನಾಗ ಸಮುದ್ರ ತೂದು ಪಿರ ಬರ್ಪಣತ್ ಕೆಲ ಜನ ಹೋತು ಆ ನೀರು ಕಾರು ಪಾಡ್ದು ಕಾರು ಆಡಾದು ಪಿರ ಬನ್ನಾಗ ಪೊಯ್ಯೆ ಪೂರ ಕಾರುಗ ಅಂಟೊಂಡು ಅಯ್ಯೋ ದೇವರೇ ಪೊಯ್ಯೆ ಪೂರ ಏನ ಪ್ಯಾಂಟ್ ಗಾಂಡು ಕುಂಟು ಗಾಂಡು ಕಾರು ಗಾಂಡು ಬಂಡದು ವ್ಯತೆ ಪಾಡೋಪ್ನಾಗ್ಲೇರು ನನಗೆಲ್ಲದಾಗ ಹೋತು ಅಯ್ಯೋ ಜೀವನೋಪಾಯ ಮಲ್ಪರಬಾರ್ದು ಮೀನು ಬತ್ತನೋ ಮೀನು ಮಾರನೋ ಅವು ಮಲ್ಪೇರು ನನಗೆಲ್ಲವು ಸಮುದ್ರದ ಆಳಗು ಹೋತು ಮುತ್ತುರತ್ನ ಬತ್ತೊಂದು ಬರ್ಪೇರದುಲೆ ಅಂಚಿನಾಕ್ಲು ನಮ್ಮ ಕುವೆಂಪುನರು ಅಂಚಿನಾಕ್ಲು ಇಂಚಿನ ನಮ್ಮ ಸರ್ವತಮ್ಮಣ್ಣನಾಕ್ಲು ಇಂಚಿನ ಕೆಲಸ ಮಲ್ಪಣ ಪಂಡ ಜನ ಪರವಾದ ಸಮಾಜಮುಖಿಯಾದ ಮಲ್ತದು ಏಪಲಾಕ್ಲನ ಕೆಲಸದ ಮೂಲಕಗಳ ನೆಂಪು ದೀಪ ನಮ್ಮ ಅವು ಬಹಳ ಮುಖ್ಯ ಇನ್ನು ಇಂಚಿನ ಒಂದು ಆತಂದ್ರೆ ಜನಲೆ ಕನ್ನಾಗಿಡೆ ಬತ್ತದು ಒಂಜಿ ಅವಕಾಶ ಕೊಡ್ತಾರೆ ನಿಕ್ಲೆ ಪೂರ ಯಾನು ಉಡಲ್ದಿಂಜಿನ ಸೊಲ್ಮೆ ಪಣ್ತೇನ ಪಾತ್ರ ಮುಗಿಪೆ ಜೈ ತುಳುನಾಡು. ಕುವೆಂಪು ನೆಂಪು ಕಜ್ಜದ ಗುರ್ಕಾರ್ಮೆನ್ ವಹಿಸಿರಬಹುದಾದ ದೂರದ ಅಬುದಾಬಿಡ್ದು ಸರ್ವತಮ್ಮಣ್ಣೆ ಬತ್ತಿರಿ ಕುವೆಂಪು ಸಮ್ಮಾನ ಪ್ರದಾನ ಮನ್ಪಿರಬಹುದಾದ ನಮ್ಮ ಕುಡ್ಲದ ಯೂನಿವರ್ಸಿಟಿದ ಉಪಕುಲಪತಿರಾಯನಂಚಿನ ಡಾಕ್ಟರ್ PS ಎಡಪಡಿತಾಯ ಮಲ್ಲ ಮನಸ್ಸು ಮಂತದ ನಮ್ಮ ಈ ಊರಿಗೆ ಬತ್ತಿರಿ ಈ ಪೊರ್ಲಕಂಠದ ಸಬೆಟ್ಟು ಕುವೆಂಪು ಸಮ್ಮಾನ ಪಡೆಯಿನಂಚಿನ ಐನ ಪ್ರಧಾನ ಮಲ್ತಿನಂಚಿನ ಡಾಕ್ಟರ್ PS ಎಡಪಡಿತಾಯ ಮೇರೆಗೆ ಸೊಲ್ಮೆ ಸಂದೈತ ಮಲ್ತೊಂದು ಕಜ್ಜೋಡು ಕುವೆಂಪು ಸಮ್ಮಾನ ಪಡೆಯಿನಂಚಿನ ನಮ್ಮೂರ್ದ ಮಣ್ಣದ ಮಗೆ ದೂರದ ಬೆಂಗಳೂರು ರಾಜ್ಯ ಪ್ರಶಸ್ತಿನ ಪಡೆಯಿನಂಚಿನ ಹೆಮ್ಮೆದ ಸಾಧಕೆ ಈ ಪೊರ್ತುಡು ರಮೇಶ್ ಚಂದ್ರ ಬೆಂಗಳೂರು ಆರು ರಡ್ಡು ತನ್ನ ಉಡಲ ಪಾತೆರ್ನು ಎಂಕ್ಲೊಟ್ಟಗ ಪಟ್ಟಣೋಡು ಪಂದು ಅರಡ ಭಿನ್ನ ಇತ್ಪ ಮಂತೊಂದುಲೆ ವೇದಿಕೆಯನ್ನು ಅಲಂಕರಿಸಿನ ಸರ್ವತಮ್ಮಣ್ಣೆ ಬಕ್ಕ ಮಾತ ಗಣ್ಯರಿಗೆ ನಮಸ್ಕಾರ ಮಲ್ದೊಂದು ಅಂಚನೆ ಸಂಗೀತ ಅಭಿಮಾನಿ ಅಂಚನೆ ದುಂಬುಡುಕೊಲ್ಲದಿತ್ತಿನ ಮಾತ ಬಂಧುಲೆ ಮಾತರಿಗೆ ನಮಸ್ಕಾರ. ಕುವೆಂಪು ಪನ್ಪಿನ ಒಂಜಿ ಪುದರ್ 2 ವರ್ಷ ಪಿರವಡ್ದು ಬತ್ತಂಡು ಶಾಂತರಮಣ್ಣ ಪಂಡಿ ಲೆಕ್ಕನೆ 40 ಪುದರ್ ಬತ್ತದು ಐವೇನೇ ಪುದರ್ ಎಂಕಲು ಸಸ್ಪೆನ್ಸ್ ಮಲ್ತು ದಿದಿತ್ತ ಲಾಸ್ಟ್ ಮೂಮೆಂಟ್ ಮುಟ್ಟ ಅಂಡ
ಲಾಸ್ಟ್ ಮೂಮೆಂಟ್ಗೆ ಎಂಕ್ಲಿಗೆ ಕುವೆಂಪು ಪನ್ಪಿನೊಂಜಿ ಪುದರ್ನ ಪಂಡಿನಿ ನಮ್ಮ ಶಾಂತರಾಮಣ್ಣನೆ. ಸೊ ಆ ಕ್ರೆಡಿಟ್ ಶಾಂತರಾಮಣ್ಣ ಕೊರೋಡು. ಸೊ ಆ ಪುದರ್ಡು ಎಂಕ್ ಈ ಪ್ರಶಸ್ತಿ ತಿಕ್ಕನ ಎಂಕ್ ಖುಷಿ ಆಂಡ ಎಂಕ್ ನನಲ ಈ ಕ್ಷೇತ್ರೋಡು ವರ್ಕ್ ಮಲ್ಪೆರೆ ಆಸೆ ಉಂಟು. ಎಂಕ್ ಈತ್ ಬೇಗ ಈ ಪ್ರಶಸ್ತಿ ಬೊಡ್ಚಿ ಐಕ್ ಅರ್ಹತೆ ಉಪ್ಪುನಕಲ ಮಸ್ತ್ ಉಲ್ಲೇರಿಂದ ಪಂಡ್ಯಾನ ರಾಜೇಶ್ ಆ ವಿಷಯ ಪನ್ನಾಗ ಈಜೀಜಿ ಅವು ಎಂಕ್ಲ ಡಿಸೈಡ್ ಮಲ್ತದ ಆಂಡ್ ಯಾನ್ ಬಕಲ ಪನ್ನದಿತ್ತೆ ತೂಲೆ ನನ್ನ ಆಲೋಚನೆ ಮಲ್ಪಲೆ ಎಂಕಿತ್ತೆ ಬಡ್ಚಿ ಯಾನ್ ನನ್ನೆಲ್ಲ ಮಸ್ತ್ ಕೆಲಸ ಮಾಡೋಡು ಬಕ್ಕ ತೂಕ ಅಂದ್ ಪಂಡೆ. ಫೈನಲಿ ಎಡೆ ಮುಟ್ಟಂಡು. ಸೊ ಐಕೆ ಪೊಲವಿನ ಮಾತ ಸಂಘ ಸಂಸ್ಥೆಗೆ ರಾಜೇಶ್ವರಿಗೆ ಬಕ್ಕ ವೇದಿಕೆ ಕೊಲ್ಲದಿನ ಮಾತೆರೆಗೆಲ್ಲ ಏನು ಥ್ಯಾಂಕ್ಸ್ ಪನ್ನೋದಿಲ್ಲ. ಯಾನು ಯೂಶ್ವಲಿ ಜಾಸ್ತಿ ಪಾತೆರ್ನ ಎತ್ತು ಅಂಡ ಇನ್ನಿತ ದಿನ ನಮ್ಮ ಈ ಕಾರ್ಯಕ್ರಮನ ಒಂಜು ಮಸ್ತ್ ನೆನಪು ದೀಪ ಲೆಕ್ಕ ಮಲ್ಪನೆ ಪ್ಲ್ಯಾನ್ ಮಲ್ತಿತ್ತ. ಒಂಜಿ ಕಾಂಡೆ 9 ಗಂಟೆ ಹಿಡಿದು ಮುಟ್ಟ 9 ಗಂಟೆ ಹಿಡಿದು ಬೈಯಗೆ 7 ಗಂಟೆ ಮುಟ್ಟೆಲ್ಲ ಮಲ್ಪುಗ ಪಂಡದು ಬೇತೆ ಟೈಪ್ದ ಕವಿಗೋಷ್ಠಿ ನಾಟಕ ಅಂಚನೆ ಫೈನಲಿ ಒಂಜಿ 2 hours ಮ್ಯೂಸಿಕ್ ಪ್ರೋಗ್ರಾಮ್ಸ್ಗೆ ಬೋಡಿತಿನ ಪೂರ ವ್ಯವಸ್ಥೆ ಮಲ್ತಿತ್ತ. ಅಂಡ ಕಾಂಡೆನೆ ನಂಗೆ ಒಂಜಿ ನಮ್ಮನ್ನು ಬಬ್ಬಿಯ ಬಿಡ್ದು ಪೋಯಿ ನಂಜಿ ನ್ಯೂಸ್ ಕೇಂದ್ರ ಇವಕ್ಕ ಪೂರ ಕಾರ್ಯಕ್ರಮ ಕ್ಯಾನ್ಸಲ್ ಮಲ್ಪೋಡಾಂಡು. ಸೊ ಅಂಚದ ಯಾನು ಒಂಜಿ ಪದ ಇಂಕಲು ಐಲೆಸಡ್ ರಿಲೀಸ್ ಮಲ್ತಿನ ಒಂಜಿ ಸಾಂಗ್ ಒಂದು ಇತ್ತೆ ಮಲ್ತಿನ ಸಾಂಗ್ ಒಂಚೂರು ಜಾಸ್ತಿ ಜನ ಲೈಕ್ ಮಲ್ತೊಂದು ಒಂಜಿ ಸಾಂಗ್. ಎಂಕುಲು ಬೇತೆ ರಾಜ್ಯದ ಬೇತೆ ದೇಶದ ಹೊಸತ್ತು ಬರೆಪಿನಗಲೆ ನಾಡೊಂದು ಉಪ್ಪನಗ ಎಂಕಲಿಗೆ ಬೊಂಬ ಹಿಡಿದು ನಂದಳಿಕೆ ನಾರಾಯಣ ಶೆಟ್ಟಿ ಇನ್ಪಿನ ಒಂಜಿ ಬಾರಿ ಮೇಲೆ ರಂಗ ಕಲಾವಿದೆ ರಂಗ ಕರ್ಮಿ ಬೊಕ್ಕ ಸಾಹಿತಿ ಆದಿತ್ತಿನ ನಂದಳಿಕೆ ನಾರಾಯಣ ಶೆಟ್ರು ಒಂಜಿ ದುಂಬು ನಮ್ಮ ಒಂಜಿ ಗುತ್ತುದ ಇಲ್ಲು ಇನ್ಪಿನ ಏತು ಒಂಜಿ ಸಂಪತ್ತಿಡುತ್ತುಂಡು ಏತು ಒಂಜಿ ಗತ್ತುಗಾರಿಕೆ ಇಡುತ್ತುಂಡು. ನಮ್ಮ ದುಡ್ಡದ ಬೆತ್ತಡಿಪೋಯ ಕೃಷಿ ಸಂಪಾದನೆ ಗೋವು ಸಂಪತ್ತುಲೇನು ಮಾತ ಬುಡ್ದು ದುಡ್ಡದ ಬೆತ್ತಡಿಡು ಪೋಯ್ ಬೊಕ್ಕ ಆ ಗುತ್ತುದ ಇಲ್ಲು ಇನಿ ಎಂಚ ಉಂಡು ಅನ್ಪಿನ ಒಂಜಿ ಪೊರ್ಲದ ಪದೊಟ್ಟು ಕಟ್ಟಿಕೊಡ್ತಾರೆ. ಆ ಪದನು ಒಂಜಿ ಪಕ್ಕಿ ಬತ್ತದು ನಮ್ಮ ಇಲ್ಲಾಡು ದುಂಬು ಒಂಜಿ ಕ್ರಮತ್ತನಿಗೆ ಎಂಕೀತು ಪಕ್ಕಿಗೀತು ಪ್ರಾಣಿಗೀತು ನಂದು ಪಂಡದು ಗಿಡಟು ನಟ್ಟುನ ಕ್ರಮತ್ತನಿಗೆ ಅಂಚಿನ ಒಂಜಿ ಪಕ್ಕಿಡ ನನನಿಕ್ ಈ ಜಾಲಡು ಪೆಜಿತಿನೆರೆಗಲ ತಿಕ್ಕೂಜಿ ಇನ್ಪಿನ ಒಂಜಿ ಬೇನೆಯನ್ನು ಪಟ್ಟು ನಂಚಿನ ಪದ ರಾವೋ ಪಕ್ಕಿ ರಾವೋನೊಂದು ಅವೇನಿತೆ ರಮೇಶ್ ಅಣ್ಣನಿಗೆಲ್ಲ ಎದುರು ಪಂಡು ತೋಜ ಉಂಡುಲ್ಲೇರು. ರಮೇಶ್ ಅಣ್ಣನ ಒಂಜಿ ಬೊಕೊಂಜಿ ಆಸೆ ಎತ್ತನಿಗೆ ಆರು ಯಾನು ಪದ ಪನ್ಪಿನ ದಾಯಗಾವಡು ಅನ್ಪಿನ ಕೊಂಚ ಕಾರಣ ಕೊರ್ಪೇರು ಯಾನು ಹಿನ್ನೆಲೆ ಸಂಗೀತೆ ಗಾರೆ ದಾಯಗಾಯ ನನ್ನ ಮಾತೆರೆಗಲ ಒಂಜಿ ಆಸೆ ಪುಣ್ಗೆ ಬದುಕದಿತ್ತಿನಾತು ಸಮಯ ಏನನ್ನು ನೆನಪುಡು ಜನಕುಲು ಅನ್ಪಿನ ಮೆರ್ನ ಅವೇಡ್ಲ ಒಂಜಿ ಪಜ್ಜೆ ದುಂಬು ಯಾನು ದಾಂತಿನದಗಲ ಎನ್ನ ಸ್ವರನು ಜನಕುಲ್ಗೆ ನೋಡು. ಆ ಕಾರಣಕ್ಕೋಸ್ಕರ ಯಾನು ಹಿನ್ನೆಲೆ ಗಾಯಕ್ಕೆ ಅದು ಆಯ್ಕೆ ಮಲ್ತೊಂಡೆ ಎನ್ಪಿನ ಒಂಜಿ ಮಲ್ಲ ಆಸೆ. ಬಹುಶಃ ಇತ್ತದ ಈ ಮಟ್ಟಡರೇನು ತೂಂಡ ನನ್ನೊಂಜಿ ಒಂಜಿ 50 ವರ್ಷ ಅರ್ನ ಸ್ವರ ನಮ್ಮ ಕೆಬಿಕ್ ನನಾತ್ ಕೇನ್ಲ ಕಾಪುಣು ಅನ್ಪಿನ ಒಂಜಿ ಪ್ರಾರ್ಥನೆ ಏನು ಮಲ್ತೊಂದು ಈ ಸನ್ನಿಧಿಡು ದಿವ್ಯ ಸನ್ನಿಧಿಡು ಅರ್ನ ಆಸೆಲು ಖಂಡಿತವಾದ್ಲ ಈಡೇರೋಣ ನಂದು ಇನ್ನೊಂದು ಈ ಪದ್ಯ ನಿಗಲಿಗೋಸ್ಕರ. ಈ ಸಾಹಿತ್ಯದ ಸಂಗೀತ ಕೊರ್ನಾರ್ ನಮ್ಮ ದುಂಬುಡಲ್ಲೇರು ಪ್ರಮೋದ್ ಸಪ್ರೆ ಒಂಜಿ ನಿಮಿಷ ಅಂತಲೇ
ನಿಕ್ಕೆ ಹಿನ್ನೆಲೆ ಸಂಗೀತ ಕೊರ್ನಾರು ನಿಶಾಂತ್ ಕ್ಯಾಲಿಕಟ್. ಸೇರೆ ರಾವು ಪಕ್ಕಿರಾದ ದೂರ ಬಾನಗು ಸೇರೆ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ರಾವು ಪಕ್ಕಿರಾದ ದೂರ ಬಾನಗು ಸೇರೆ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ರಾವು ಪಕ್ಕಿರಾದ ದೂರ ಬಾನಗು ಸೇರೆ கண்ட படிலாண்டு மரக்காடு போராண்டு உண்டு தின்தினையில் சுடுகாடு பல்க புல்லை கண்ட படிலாண்டு மரக்காடு போராண்டு ಉಂಡು ತಿಂತಿನಯಿಲ್ಲ ಸುಡುಕಾಡು ಪಲ್ಕೆ ಊರೊರುಮೆ ಸೂತಕಗ ಮನಿ ಮಂಬುದಾಲಜ್ಜಿ ಊರೊರುಮೆ ಸೂತಕದ ಮನಿ ಮಂಬುದಾಲಜ್ಜಿ ಬಾರದಾಂತಿನ ಜಾಲ ವೀರ ಬೂರ್ದಿನ ಊರು ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಬೆಜಿತಿನರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ರಾವು ಪಕ್ಕಿರಾದ ದೂರ ಬಾನಗು ಸೇರೆ ಕಕ್ಕೆ ಕರೆ ಉಜಿಮೋಲು ಪೆತ್ತದರ ಬೈಯೋಲು ಇಲ್ಲ ಕಾಪುನ ನಾಯಿ ತೆಲಿದಾತೆ ಪೋಂಡು ಕಕ್ಕೆ ಕರೆ ಉಜಿಮೋಲು ಪೆತ್ತದರ ಬೈಯೋಲು ಇಲ್ಲ ಕಾಪುನ ನಾಯಿ ತೆಲಿದಾತೆ ಪೋಂಡು ಎಲಿ ಪೆರ್ಗುಡೆದರಾಪು ಇಲ್ಲದುಲೈಡು ಆಂಡು ಎಲಿ ಪೆರ್ಗುಡೆದರಾಪು ಇಲ್ಲದುಲೈಡು ಆಂಡು ಸಿರಿ ತುಪ್ಪೆದ ಜಾಲು
ಊರಿಗೆ ಪೋಂಡು ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ರಾವ ಪಕ್ಕಿರಾದ ದೂರ ಬಾನೊಗು ಸೇರೆ ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ನನ್ನ ಮೂಲದಾಲ ದೈವಲೆಗ್ ಪೂನೀರು ದೀಪಿನಾಗತಿದಾಂತೆ ಮನೆ ಮಂಚ ಉಡುಪೂರ ಉಡಲು ದಾರಸ್ಯಾಂಡು ದೈವಲೆಗ್ ಪೂನೀರು ದೀಪಿನಾಗತಿದಾಂತೆ ಮನೆ ಮಂಚ ಉಡುಪೂರ ಉಡಲು ದಾರಸ್ಯಾಂಡು ದಿಕ್ಕಿಲಿಡು ಕನಕಿಜ್ಜಿ ಬೇಪಾವುಗತಿಜ್ಜಿ ದಿಕ್ಕಿಲಿಡು ಕನಕಿಜ್ಜಿ ಬೇಪಾವುಗತಿಜ್ಜಿ ಪರಜೀವ ಪರಪಜೆಟ್ ನೆಲಪತದು ಪೋಟು ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ರಾವು ಪಕ್ಕಿರಾದ ದೂರ ಬಾನೊಗು ಸೇರೆ ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ಪೆಜಿತಿನೆರೆ ನಿಕ್ಕಿಜ್ಜಿ ನನ್ನ ಮೂಲದಾಲ ರಾವು ಪಕ್ಕಿರಾದ ದೂರ ಬಾನೊಗು ಸೇರೆ ದೂರ ಬಾನೊಗು ಸೇರೆ ದೂರ ಬಾನೊಗು ಸೇರೆ. ಥ್ಯಾಂಕ್ ಯು. ಮಾತ್ರೆಗಳ ಸೊಲ್ಮೇಲೆ ಇದಕ್ಕೆ ಸ್ಪಾನ್ಸರ್ ಮಲ್ತಿನಾರು ನಮ್ಮ ಐಲಸದ ಮೆಂಬರ್ ಶ್ರೀ ರಘು ಪೂಜಾರಿ ಕುವೈಟ್ ಬಕ್ಕ ಫ್ಯಾಮಿಲಿ. ಕಾಸರಗೋಡದ ಮಣ್ಣದ ಮಗೆ ತುಳುನಾಡದ ಹೆಮ್ಮೆದ ಸಾಧಕಿ ರಮೇಶ್ ಚಂದ್ರ ಬೆಂಗಳೂರು ಹಿನ್ನೆಲೆ ಗಾಯಕರಾದ 2 ಸರ್ತಿ ರಾಜ್ಯ ಪ್ರಶಸ್ತಿನ ಗೆತ್ತೊಂದಂಚಿನಾರು. ಈ ಪೊರ್ತುಡು ತುಳುನಾಡದ ರಾಜ್ಯ ಪ್ರಶಸ್ತಿಯಾದ ಪೂವೆಂಪು ಸಮ್ಮಾನ ನಮ್ಮ ಈ ವೇದಿಕೆಡು ಪಡೆಯೊಂದೇರು. ಒಟ್ಟುಗು ಆರ್ನ ಪೊರ್ಲ ಕಂಟದ ಸೊರನು ನಮ್ಮೊಟ್ಟುಗು ಪಟ್ಟೊಂದೇರು. ಈ ಪೊರ್ತುಡು ಅರೆಗು ಪೂವೆಂಪು ನೆಂಪು ಸಮಿತಿದ ಪರವಾದ ಎಂಕ್ಲೆ ನಿಕ್ಲೆ ಮಾತೆರ್ನ ಉಡಲೋರ್ಮೆದ ಸೊಲ್ಮೇನು ಸಂದಾಯಿತ ಮಲ್ತೊಂದುಲ್ಲ. ದುಂಬಗ್ ನಮ್ಮ ಈ ಲೇಸಡು ಮಲ್ಲ ಬಿನ್ನೆರಾದ ಪಾಲು ಪಡೆಯೊಂದಿಪ್ಪಿನಂಚಿನ ತುಳುವ ವಾಲ್ಮೀಕಿಯಿಂದ ಪುದರ್ ಪಡೆಯಿನಂಚಿನ ಮಂದಾರ ರಾಮಾಯಣವನ್ನು ಬರೆದು ತುಳುವ ವಾಲ್ಮೀಕಿ ಪಂಪಿನ ಪುದರ್ನ ಪಡೆಯಿನಂಚಿನ ಮಂದಾರ ಕೇಶವ ಭಟ್ರನ ಮೆಗ್ಯನ ಮಗೆಯಾಯಿನಂಚಿನ ಮಂದಾರ ಪ್ರತಿಷ್ಠಾನದ ಉಪಾಧ್ಯಕ್ಷರಾಯಿನಂಚಿನ ಡಾಕ್ಟರ್ ಮಂದಾರ ರಾಜೇಶ್ ಭಟ್ಟರು ನಮ್ಮೊಟ್ಟಿಗೂ ಸೇರಿದರು. ಈ ಪೊರ್ತಡು ತನ್ನೊಡಲ 2 ಪಾತೆರನ್ನು ನಮ್ಮೊಟ್ಟಿಗೂ ಪಟ್ಟನೋಡು ಪಂದು ಅರಿಡ ಭಿನ್ನೈತೊಂದುಲ್ಲೆ. ಯಾನು ಈ ವೇದಿಕೆಡು ಕನ್ನಡೋಡೆ ಪಾತ್ರೆ ಇಷ್ಟಪಡಪೆ. ವೇದಿಕೆಯ ಮೇಲಿರ್ತಕ್ಕಂಥ
ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಹಾಗೂ ಮಾಧ್ಯಮದಲ್ಲಿ ನೋಡ್ತಾ ಇರತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಇವತ್ತು ನನ್ನನ್ನು ಮಂದಾರ ಕುಟುಂಬದ ಪರವಾಗಿ ಇಲ್ಲಿ ಗುರುತಿಸಿದ್ದಾರೆ. ಇಲ್ಲಿ ನಾನು ಹೇಳಬೇಕಾಗಿರೋದು ಮುಖ್ಯ ಏನು ಅಂತಂದರೆ, ತುಳು ವರ್ಲ್ಡ್ ಇದರ ಅಧ್ಯಕ್ಷರು ರಾಜೇಶ್ ಆಳ್ವ ಮತ್ತು ಅವರ ತಂಡ ತುಳು ಭಾಷೆಗೆ ಸಂಬಂಧಿಸಿದ ಬಹಳಷ್ಟು ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ, ಆ ತಂಡ ಅಭಿನಂದನಾರ್ಹರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಎರಡನೇದಾಗಿ, ಮಂದಾರ ರಾಮಾಯಣ ಅಂದರೆ ತುಳು ವಾಲ್ಮೀಕಿ ಅಂತ ಹೆಸರು ಪಡೆದಂಥ ಮಂದಾರ ರಾಮಾಯಣ, ತುಳು ಮಂದಾರ ರಾಮಾಯಣ, ಮಂದಾರ ಕೇಶವ ಭಟ್ರೆ ಕನ್ನಡದಲ್ಲೂ ಬರೆದಿದ್ದಾರೆ. ಇವತ್ತು ನಾಡಿನಲ್ಲಿ ರಾಮಾಯಣವನ್ನು 2 ಭಾಷೆಯಲ್ಲಿ ಬರೆದಂಥ ಏಕೈಕ ವ್ಯಕ್ತಿ ಅದು ಮಂದಾರ ಕೇಶವ ಭಟ್ರು. ಅವರು ಬರೆದಂಥ ತುಳು ಮಂದಾರ ರಾಮಾಯಣ ಸಪ್ತಾಹವನ್ನು ನಿರಂತರವಾಗಿ ಕಳೆದ ಕೆಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರುವಂಥ ಕೆಲಸವನ್ನು ರಾಜೇಶ್ ಆಳ್ವ ಮತ್ತು ಅವರ ತಂಡ ಮಾಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ನಾನು ಇದೇ ವೇದಿಕೆಯಿಂದ ಮತ್ತೊಮ್ಮೆ ಧನ್ಯವಾದವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಇಲ್ಲಿ ಕುವೆಂಪು ಮತ್ತು ಮಂದಾರ ಕೇಶವ ಭಟ್ರ ಬಗ್ಗೆ ಹೇಳುವುದಾದರೆ, ಮಂದಾರ ಕೇಶವ ಭಟ್ರು ಶಿಕ್ಷಕರಾಗಿದ್ದರು, ಕುವೆಂಪು ಅವರು ಕೂಡ ಶಿಕ್ಷಕರಾಗಿದ್ದರು. ಮಂದಾರ ಕೇಶವ ಭಟ್ರು ಮಂದಾರ ರಾಮಾಯಣವನ್ನು ಬರೆದ್ರೆ, ಇವರು ಮಹಾಭಾರತವನ್ನು ಬರೆದರು. ಅದೇ ರೀತಿ ಬಹಳಷ್ಟು ಸಾಮ್ಯತೆಗಳಿದ್ದಾವೆ. ತುಳು ಸಾಹಿತ್ಯ ಅಕಾಡೆಮಿಯ ಪ್ರಥಮ ಪ್ರಶಸ್ತಿಯನ್ನು ಮಂದಾರ ಕೇಶವ ಭಟ್ರು ಪಡೆದರೆ, ಕೇರಳ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಥಮ ಅಧ್ಯಕ್ಷರಾಗಿ ಕುವೆಂಪು ಅವರಿದ್ದರು. ರಾಷ್ಟ್ರೀಯ ಭಾಷಾ ಸನ್ಮಾನ್ ಪುರಸ್ಕಾರ ಪ್ರಪ್ರಥಮವಾಗಿ ಮಂದಾರ ಕೇಶವ ಭಟ್ರಿಗೆ ಸಿಕ್ಕಿದರೆ, ರಾಷ್ಟ್ರಪತಿ ಪದಕವನ್ನು, ರಾಷ್ಟ್ರಪತಿಯಿಂದ ಪುರಸ್ಕಾರವನ್ನು ಕುವೆಂಪು ಅವರು ಪಡೆದರು. ಹೀಗೆ ಯಾವ ವಿಧದಲ್ಲಿ ನೋಡಿದರೂ ಕುವೆಂಪು ಮತ್ತು ಮಂದಾರ ಕೇಶವ ಭಟ್ರಿಗೆ ಸಾಮ್ಯತೆ ನನ್ನ ಮನಸ್ಸಿಗೆ ಕಾಣ್ತಾ ಇದೆ. ಯಾಕೆಂದರೆ ನಾನು ಯಾವುದೇ ತಯಾರಿ ಮಾಡಿ ಬಂದಿಲ್ಲ ಇಲ್ಲಿ ಬರುವಾಗ. ಈಗಷ್ಟೇ ಬಂದೆ, ನನ್ನ ಇಲ್ಲಿ ಬಂದು ಹೇಳಿದರು ಈ ಥರ ಬಂದಿದ್ದೀನಿ, ಇದಿಷ್ಟೇ ವಿಷಯ ನಂದು. ನಾನು ಬಂದಿದ್ದು ನನ್ನ ಪತ್ರಿಕಾ ಏನು ವರದಿಗಳಿದೆ ಅದನ್ನು ಮಾಡಲಿಕ್ಕಾಗಿ ಬಂದಿದ್ದೇನೆ. ನನ್ನನ್ನು ಇಲ್ಲಿ ಕರೆದಿದ್ದಾರೆ. ಅಭಿನಂದನೆಗಳು ನಿಮಗೆಲ್ಲರಿಗೂ, ಈ ಸಂಘಟಕರಿಗೆ. ಇನ್ನೊಂದು ಮುಖ್ಯವಾಗಿ ಮಂದಾರ ರಾಮಾಯಣ, ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ಪ್ರಸ್ತಾಪಿಸಬೇಕು. ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ದಯಾನಂದ ಕತ್ತಲ ಸರ್ ಅವರ ನೇತೃತ್ವದಲ್ಲಿ ಕಳೆದ ವರ್ಷ ಕುವೆಂಪು ನೆನಪು ನಡೆದಾಗಲೂ ನಾನು ಭಾಗವಹಿಸಿದ್ದೆ. ಇದು 2ನೇ ಕಾರ್ಯಕ್ರಮದಲ್ಲಿ ಇಲ್ಲಿ ನಡೀತಾ ಇರುವಾಗಲೂ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿದೆ. ಅದು ಸಂತೋಷದ ವಿಷಯ. ಅದೇ ರೀತಿ ಮಂದಾರ ರಾಮಾಯಣ ಮಾಡುವಾಗಲೂ ದಯಾನಂದ ಕತ್ತಲ್ ಸಾರ್ ಅವರು ಕಳೆದ ವರ್ಷ 7 ದಿನಗಳ ನಮ್ಮ ಕೊರೋನಾ ಸಂದರ್ಭದಲ್ಲಿ ಕೂಡ ಮಂದಾರ ರಾಮಾಯಣ ಮಾಡುವಾಗ ತುಳು ಸಾಹಿತ್ಯ ಅಕಾಡೆಮಿಯ ಚಾವಡಿಯಲ್ಲಿ ನಾವು ಮಾಡಿದ್ವಿ. ದಯಾನಂದ ಕತ್ತಲ್ ಸಾರ್ ಅವರು ನಮಗೆ ಆ ಸಂದರ್ಭದಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಸರ್, ನಾನು ಕುಟುಂಬದ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಈ ವರ್ಷ ಮೊನ್ನೆ ಒಂದು ಬಹಳ ಅದ್ಧೂರಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಜನರಿಗೆ ತುಳು ಮಂದಾರ ರಾಮಾಯಣ ಮುಗಿದು ಹೋಗಿದೆ, ಇನ್ನೇನು ಸಿಗ್ತಾ ಇಲ್ಲ, ಅದನ್ನು ಮತ್ತೆ ಮರುಮುದ್ರಣ ಮಾಡಿ ಜನರಿಗೆ ತಲುಪಿಸಬೇಕು ಅಂತ ಒಂದೆಡೆ ಮಂದಾರ ಪ್ರತಿಷ್ಠಾನ ಪ್ರಯತ್ನ ಪಡ್ತಾ ಇರುವ ಸಂದರ್ಭದಲ್ಲೇ, ಅದಕ್ಕೂ ಮುಂಚಿತವಾಗಿ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಸರ್ವೋತ್ತಮ ಶೆಟ್ಟರ ಆರ್ಥಿಕ ಸಹಕಾರದೊಂದಿಗೆ ಆ ಪುಸ್ತಕವನ್ನು ಮತ್ತೆ ಮರುಮುದ್ರಣಗೊಳಿಸಿ 3ನೇ ಆವೃತ್ತಿ ಹೌದು 1000 ಪ್ರತಿಯನ್ನು 3ನೇ ಆವೃತ್ತಿಯನ್ನು ಇವತ್ತು ಬಿಡುಗಡೆಗೊಳಿಸಿದಂಥ ಹಿರಿಮೆ ಕೂಡ ದಯಾನಂದ ಕತ್ತಲ್ ಸರ್ ಮತ್ತು ಸರ್ವೋತ್ತಮ ಶೆಟ್ಟರಿಗೆ ಸೇರ್ತದೆ. ನಾನು ಕುಟುಂಬದ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹೀಗೆ ಮಾತಾಡ್ತಾ ಹೋದರೆ ಬಹಳಷ್ಟು ವಿಚಾರಗಳು ಮಂದಾರ ಕೇಶವ ಭಟ್ರು ಮತ್ತು ಕುವೆಂಪು ಈ 2ರ ಮಧ್ಯೆ ಬರೋದರಿಂದ ಏನೇ ಇದ್ದರೂ ಉತ್ತಮವಾದಂಥ ಕಾರ್ಯಕ್ರಮವನ್ನು ರಾಜೇಶ್ ಆಳ್ವ ಮತ್ತು ಅವರ ತಂಡ ನಡೆಸ್ಕೊಂಡು ಬರ್ತಾ ಇದೆ. ಶುಭವಾಗಲಿ ಸರ್. ಇನ್ನೊಂದು ಮುಖ್ಯ ವಿಚಾರ ಅಂತಂದರೆ, ತುಳುವಿಗೆ ಸಂಬಂಧಿಸಿ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಇದ್ರೂ ಕೂಡ ಮಂದಾರ ಕುಟುಂಬ ಮತ್ತು ಮಂದಾರ ಪ್ರತಿಷ್ಠಾನ ನಿಮ್ಮ ಜೊತೆಗಿದೆ ಹೇಳತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತಂದರೆ, ತುಳುವಿಗಾಗಿ ಕೆಲಸ ಮಾಡಿದವರು ಮಂದಾರ ಕೇಶವ ಭಟ್ರು. ಆ ಮನೆತನದಿಂದ ನಾನು ಬಂದಿರೋದ್ರಿಂದ ತುಳುವಿಗಾಗಿ ತಾವುಗಳು ಯಾರು ಏನೇ ಕೆಲಸ ಮಾಡ್ತಾಯಿದ್ರು ನನ್ನ ಕೈಲಾದಂಥ, ನನ್ನ ಕುಟುಂಬದ ಕೈಲಾದಂಥ ಸಹಾಯವನ್ನು ಖಂಡಿತ ಮಾಡ್ತೇನೆ ಹೇಳತಕ್ಕಂಥ ಮಾತು. ಮತ್ತು
ಮಂದಾರ ಪ್ರತಿಷ್ಠಾನದ ಸದಸ್ಯನಾಗಿರೋದ್ರಿಂದ ಆ ಪ್ರತಿಷ್ಠಾನದ ಮುಖಾಂತರವು ತಮಗೆ ಏನು ಸಹಕಾರ ಬೇಕಿದ್ದರೂ ರಾಜೇಶ್ ಆಳ್ವರಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಹೇಳತಕ್ಕಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ರಿಗೂ ನಮಸ್ಕಾರ. ಮಂದಾರ ಕುಟುಂಬದ ಪರವಾದ ಈ ನಮ್ಮ ತುಳುತ್ತ ಕಜ್ಜಗು ಎಡ್ಡೆ ಪುನುಬಾಮಿನಂಚಿನ ಮಂದಾರ ಡಾಕ್ಟರ್ ರಾಜೇಶ್ ಭಟ್ ಪತ್ರಕರ್ತರು ಈ ಪೊರ್ತಡು ಎಂಕ್ಲ ಕುವೆಂಪು ನೆಂಪು ಸಮಿತಿದ ಪರವಾದ ಕಜ್ಜದ ಸರ್ವ ಗುರುಕಾರರಾಯನಂಚಿನ ಸರೋತ್ತಮ ಶೆಟ್ಟಿ ಅಬುದಾಬಿ ಆರು ನೆಂಪುದ ಕಾಣಿಕೆಯನ್ನು ಪಟ್ಟೊಂದುಲ್ಲೆರು ಡಾಕ್ಟರ್ ರಾಜೇಶ್ ಭಟ್ ಬಂದಾರ ಮೇರೆಗೆ ಉಡಲ್ದೆಂಜಿ ಸೊಲ್ಮೆನು ಸಂದೈತ ಮಲ್ತೊಂದುಲ್ಲ. ತುಳು ನಾಡು ಇಡೀಡು ತುಳು ಲಿಪಿನು ಪದರಾವನಂಚಿನ ಪೊರ್ಲ ಕಂಟದ ಕಜ್ಜನು ಮಲ್ತೊಂದಿಪ್ಪಿನಂಚಿನ ಜೈ ತುಳುನಾಡು ಸಂಘಟನೆದ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ವಿನೋದ ತುಳು ಲಿಪಿನು ಕಲ್ಪಾವನಂಚಿನ ಮಾಮಲ್ಲ ಬೇಲೆನು ಬೆನೊಂದುಲ್ಲೆರು ಈ ಪೊರ್ತಡು ಕುವೆಂಪು ನೆಂಪು ಸಮಿತಿದ ಪರವಾದ ಈ ಲೇಸಿಡ್ ಅಕ್ಲೆಗೆ ಮಾನಾದಿಗೆನೆ ಮಲ್ತೊಂದುಲ್ಲೆರು ಕುಡ್ಲ ಯೂನಿವರ್ಸಿಟಿದ ಉಪಕುಲಪತಿ ರಾಯನಂಚಿನ ಡಾಕ್ಟರ್ ಎಡಪಡಿ ತಯಾರಿ ಮೊಕ್ಕಲೆಗೆ ಈ ನೆಂಪುದ ಕಾಣಿಕೆನು ಪಟ್ಟಣಡು ಪಂದು ಅರಡ ಭಿನ್ನೈತೊಂದುಲ್ಲ. ಜಗನ್ನಾಥ್ ಕುಲಾಲ್, ಕಾರ್ತಿಕ್ ಕೆಎನ್, ಕುಶಾಲಾಕ್ಷಿ ವಿ ಕುಲಾಲ್, ವಿನೋದ ಪ್ರಸಾದ ರೈ, ಪೂರ್ಣಿಮಾ, ಶ್ರಾವ್ಯ ಮುಕ್ಲೆಗ್ ಈ ಪೊರ್ತಡು ಕುವೆಂಪು ನೆಂಪು ಈ ಲೇಸಿಡ್ ತುಳು ಲಿಪಿನ ಕಲ್ಪಾವುನ ಮಾಮಲ್ಲ ಕಜ್ಜಗು ಬೋಡಾದು ಆ ಬೇಲೆ ಬೆಂದಿನೈಕೆ ಬೋಡಾದು ಕೊರ್ಪುನ ನೆಂಪುದ ಕಾಣಿಕೆ. ಪ್ರೀತಿದ ಬಂಧುಲೆ, ಕುವೆಂಪು ನೆಂಪು ಈ ಒಂಜಿ ಲೇಸು ಅನಂತಪುರದ ಈ ಪರಮ ಪಾವನವಾಯಿನಂಚಿನ ಪುಣ್ಯ ಮಣ್ಣಿಡು ನಡಪುನಗ ಈ ಲೇಸುದ ಸರ್ವ ಗುರುಕಾರ್ಮೇನು ವಯಸ್ಸನೋಡು ಪಂದು ಎಂಕ್ಲ ಮಲ್ಲ ಮನಸ್ಸಿಡು ಪ್ರೀತಿಡು ಅರ್ತಿಡು ಕೇನೊಂದಿನಿ ಅಬುದಾಬಿದ ಮಲ್ಲನ್ನೆ ಮಾತೆರಿರ ಸರ್ವ ಸಾಧಕೆ ಶ್ರೀ ಸರೋತ್ತಮ ಶೆಟ್ಟಿ ಅಬುದಾಬಿ ಮೇರೆಡ ಅಬುದಾಬಿಡು ಅವೇತೋ ಸಂಘಟನೆಗಳಿಗೆ ತುಳು ಕನ್ನಡ ಸಂಘಟನೆಗಳಿಗೆ ಮಾರ್ಗದರ್ಶಕರಾದ ಸರೋತ್ತಮ ಶೆಟ್ಟಿ ಅಬುದಾಬಿ ಬೆನೊಂದುಲ್ಲೆರು ಕರಿನ ಬದಿಯಡ್ಕಡೆ ನಡತಿನಂಚಿನ ವಿಶ್ವ ತುಳುವೆರೆ ಆಯನದ ಸರ್ವಾಧ್ಯಕ್ಷರಾದಲ ಬೇಲೆ ಬೆಂದಿನಾರು ಅವೆಡ್ದ ಬುಕ ಯುಎಡ್ ತುಳುವೆರೆ ಆಯನ ಪಂಪಿನ ಮಮಲ್ಲ ಕಜ್ಜನು ನಡಪಾದು ತುಳುನಾಡದ ಈ ಪರಪೋಕುನು ಆ ಪರದೇಶಗಳ ಪಸರಿಸಿನಂಚಿನ ಮಮಲ್ಲ ವ್ಯಕ್ತಿತ್ವ ಶ್ರೀ ಸರೋತ್ತಮ ಶೆಟ್ಟಿ ಮೇರೆಡ ಈ ಪೊರ್ತಡು ಅರೆಗೆ ಕುವೆಂಪು ನೆಂಪು ಸಮಿತಿದ ಸರ್ವ ಸಮಿತಿದ ಪರವಾದ ಅರೆನು ಮಾನಾದಿಗೆ ಮಲ್ತೊಂದುಲ್ಲ. ಕುವೆಂಪು ನೆಂಪು ಸಮಿತಿದ ಸರ್ವ ಸದಸ್ಯರವರ ನಮ್ಮ ಮಿತ್ತ ಚಾವಡಿಗೆ ಬರಡು ಪಂದು ಮಾತೆರಡಲ ಕೇನೊಂದುಲ್ಲ. ಕುವೆಂಪು ನೆಂಪು ಸಮಿತಿದ ಸರ್ವ ಸಮಿತಿದ ಮಾತ ಸದಸ್ಯರಲ ದದೀದು ವೇದಿಕೆಗೆ ಬರಡು ಈ ಪೊರ್ತಡು ಅರೆಗೆ ಕುವೆಂಪು ನೆಂಪು ಕಜ್ಜದ ಗೌರವಾಧ್ಯಕ್ಷರಾಯಿನಂಚಿನ ಕವಿ ಶ್ರೀ ಕೃಷ್ಣಯ್ಯ ಅನಂತಪುರ ಅಂಚನೆ ಶಿವಳ್ಳಿ ಬ್ರಾಹ್ಮಣ ಸಭೆತ್ತ ಗುರ್ಖಾರ್ರಾಯಿನಂಚಿನ ಶ್ರೀ ಅರವಿಂದ ಅಲೆವುರಾಯ ಸೀತಾರಾಮ ಕುಂಜತ್ತಾಯ ತುಳು ಒಕ್ಕೂಟದ ಶ್ರೀ ಬಿಪಿ ಶೇಣಿ ಅಂಚನೆ ತುಳು ವಿಶ್ವ ತುಳುವೆರೆ ಆಯನ ಕೂಟದ ಮಾತ ಸಮಿತಿದ ಸದಸ್ಯರನ ಪರವಾದ ಕುವೆಂಪು ನೆಂಪು ಸರ್ವ ಸಮಿತಿದ ಪರವಾದ ಕೊರಪಿನಂಚಿನ ಮಾಮಲ್ಲ ಮಾನಾದಿಗೆ
ಸರೋತ್ತಮ ಶೆಟ್ಟಿ ಅಬುದಾಬಿ ಆರು ನಮ್ಮ ಈ ಲೇಸಿಗೆ ಕಾಸರಗೋಡದ ಅನಂತಪುರದ ಈ ಪುಣ್ಯ ಮಣ್ಣದ ಈ ಲೇಸಿಗೆ ಬತ್ತು ಸೇರ್ದೇರಿ ದೂರದ ಅಬುದಾಬಿ ಹಿಡಿದು ಮಲ್ಲ ಮನಸ್ಸು ಮಲ್ತದು ಬತ್ತು ಸೇರಿನಂಚಿನ ಶ್ರೀ ಸರೋತ್ತಮ ಶೆಟ್ಟಿ ಅಬುದಾಬಿ ಕರೆ ತುಳುನಾಡು ಅವೇತೋ ಕಾರ್ಯಕಜ್ಜಗಳು ನಡಪಡುನಾಂಡ ದೂರದ UA ಕುಲ್ಲೊಂದು ಅವಕ್ಕೆ ಬೋಡಾಪಿನಂಚಿನ ಮಾರ್ಗದರ್ಶನ ಕೊರಪಿನಂಚಿನ ಮಲ್ಲನ್ನೇ ಮಾಮಲ್ಲ ಮನಸ್ಸು ಮಲ್ತದು ಇನಿ ನಮ್ಮ ಈ ಲೇಸಿಡು ಬತ್ತು ಪಾಲು ಪಡೆಯೊಂದಿರು ಅರೆಗೆ ಈ ಪೊರ್ತುಡು ಕುವೆಂಪು ನೆಂಪು ಸಮಿತಿದ ಪ್ರಭಾದ ಕೊರಪಿನಂಚಿನ ಮಾನಾದಿಗನ್ನು ಮಲ್ಲ ಮನಸ್ಸುಡು ಸ್ವೀಕಾರ ಮಲ್ತಿನಂಚಿನ ಶ್ರೀ ಸರೋತ್ತಮ ಶೆಟ್ಟಿ ಅಬುದಾಬಿ ಅರೆಗೆ ಉಡಲ್ದಿಂಜಿ ಸೊಲ್ಮೆನು ಸಂದಾಯಿತ ಮಲ್ತೊಂದಿಲ್ಲ. ಪುಂಡೂರು ವೆಂಕಟರಾಜ ಪುಣಿಚಿತಾಯ ತುಳುಕು ಕೊರ್ನಂಚಿನ ಮಾಮಲ್ಲ ಕಾಣಿಕೆದ ಈ ಲೇಸು ಆ ಲೇಸನ್ನು ಪಟ್ಟೊನ್ನ ಪೊರ್ತುಡು ಇಂದತ ಸರ್ವ ಗುರುಕಾರರಾದ ಆಯ್ಕೆ ಆಯ್ನಾರು ಶ್ರೀ ಸರೋತ್ತಮ ಶೆಟ್ಟಿ ಅಬುದಾಬಿ ಈ ಪೊರ್ತುಡು ಆರು ತನ್ನ ಉಡಲ ಪಾತೆರ್ನು ಎಂಕಲ್ನೊಟ್ಟಿಗೆ ಪಟ್ಟೊನಡು ಪಂದು ಆರಿಡ ಭಿನ್ನೈತೊಂದುಲ್ಲ. ಸೊಲ್ಮೆದು ಮಾತ್ರ ಇಲ್ಲ, ಸುರೂತೆ ಎನ್ನ ಪ್ರಶ್ನೆ ದೂರದ ಊರುಡುತ್ತನೆ ಏನನ್ನು ಈ ಸರ್ವಾಧ್ಯಕ್ಷರಾದ ನಿಗಳು ದಾಯಗ ಆಯ್ಕೆ ಮಲ್ದರು ಪಂಪಿನ ಪ್ರಶ್ನೆ. ನಮ್ಮ ತುಳುನಾಡು ಬೋಡ್ತನಾತ್ ಜನಕುಲ್ಲೇರು ತುಳು ಕೆಲಸ ಮಲ್ನಗುಲು ಮಸ್ತ್ ಜನ ಉಳ್ಳೇರು, ಮೂಲ ವೇದಿಕೆಡೆ ಉಳ್ಳೇರು ಮಸ್ತ್ ಜನ ಅಂಡಲ ದಾಯಗ ದುಬೈ ಅಬುದಾಬಿ ನಿಗಳು ನೆನಪು ಮಲ್ತಾರೆ. ರಾಜೇಶ್ ಆಳ್ವೆರ ಎನ್ನ ಪ್ರಶ್ನೆ ವೇದಿಕೆ ಎಡುತ್ತಿನ ಮಾಮಲ್ಲ ಬಿಂಜೇರು ಡಾಕ್ಟರ್ ಎಡಿಪಡಿತ್ತಾಯ ನಮ್ಮ ಕುಡ್ಲ ಮಂಗಳೂರು ಯೂನಿವರ್ಸಿಟಿದ ಉಪಕುಲಪತಿ ಒಂಜಿ ತುಳುಟು ಏತೊಂಜಿ ಅಭಿಮಾನರಿಗೆ ತುಳುತ ಬಗ್ಗೆ ಆರು ಇದಾದ ಮಾತ್ರ ನಮ್ಮ ಎದುರು ಪಂಡೇರು ಇಂಚಿನ ಮಾತ್ರ ವ್ಯಕ್ತಿಲು ಯೂನಿವರ್ಸಿಟಿ ಉಪಕುಲಪತಿ ಅದು ಪರ ನಮ್ಮ ಭಾಷೆಗೆ ದಾಯಕ ಮಾನ್ಯತೆ ತಿಕ್ಕುಜಿ ಡಾಕ್ಟ್ರೇ ಅರೆ ನಾನು ಮೂಲ ಮಾತ್ರ ತುಪ್ಪಿನತ್ತು ಆರು ದುಬೈ ಅಬುದಾಬಿ ಬನ್ನಾಗಲ್ಲ ಎಂಕಾರ್ನ ಪರಿಚಯ ಇತ್ತಂಡು ಡಾಕ್ಟರ್ ಎಡಿಪಡಿತರಾಯರೆ ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾಯನ ದಯಾನಂದ್ ಕತ್ತಲ್ ಸರ್ ಎನ್ನ ಮೌಖ್ಯದ ಐಲೆಸ ತಂಡದ ರುವಾರಿ ಐಲೆಸ ಕಟ್ಟನೆ ಇಟ್ಟು ಎನ್ನಲ ಒಂಜಿ ಪರ್ಸೆಂಟ್ ಭಾಗ ಯಾನ್ಲ ಉಲ್ಲಾಯ ಪನ್ಪನೆ ಕೊಂಜಿ ಮನಸ್ಸು ಸಂತೋಷ ಇನಿ ಖುಷಿ ಕೊರ್ಪುಂಡು ಐತ ರುವಾರಿ ಆಯ್ನ ರಮೇಶ್ ಚಂದ್ರಣ್ಣ ಅದಕ್ಕೆ ಸನ್ಮಾನ ಅಂಡು ಈ ಕಡೆ ಮಸ್ತ್ ಜನ ಕುಲ್ದರು ಭಟ್ರು ಕುಲ್ದರು ಶ್ರೀನಾಥ್ ಉಲ್ಲೇರು ಅಕ್ಕ ಉಲ್ಲೇರು ಅಗುಲ್ ಮತ ತುಳುತ ಭಂಡಾರ ಆರು ಅಂಚನೆ ಶ್ರೀವಳ್ಳಿ ಅಕ್ಕ ಅವನ್ಪು ಜನರೇನು ಜನ ಮಸ್ತ್ ಎಲ್ಲಿ ಆರು ಅಮೆರಿಕದಂಚಿನ ಫ್ಲೋರಿಡಾ ಊರುಡು ತುಳುಕೂಟ ಕಟ್ಟೊಂದುಲ್ಲೇರಾರು ಅಮೆರಿಕದ ಫ್ಲೋರಿಡಾಡು ಅವಳು ಅಮೆರಿಕದ ಮಾತ ಸಂಘಟನೆಗಳು ತುಳುಕೂಟಲು ಒಟ್ಟಾದು ಆಲ್ ಅಮೆರಿಕಾ ತುಳು ಒಕ್ಕೂಟ ತುಳುಕೂಟ ಆಟ ಪಂಪಿನ ಒಂದು ಸಂಸ್ಥೆಯನ್ನು ಉಂಡು ಮಲ್ತನಲ್ಲಿ ರಗುಲು ಮತ ಆಲ್ ಅಮೆರಿಕಾ ತುಳುವರ ಅಸೋಸಿಯೇಷನ್ ಆಟ ಅಖಿಲ ಅಮೆರಿಕದ ತುಳುವರ್ನ ಅಂಗಣ ಪಣದು ಆಟ ಪಂಪಿನೆಯನ್ನು ಕಟ್ಟೊಂದು ಅಮೆರಿಕದಂಚಿನ ಊರುಡಾಗುಲು ಮೆರೆ ಒಂದುಳ್ಳೇರು ಮಗ ವೇದಿಕೆ ಇಡ್ತಾನ ಮಾತ ಗಣ್ಯರಿಗೆ ನಮಸ್ಕಾರ ಮಲ್ತೊಂದು ಪುದರ್ ಪಂಡ್ರಾಪುಜಿ ಆರು ವಾಣೆಕ್ಕ ಭಾರಿ ಸೋಕುಡೆ ವಿಮರ್ಶೆ ಮಲ್ತೇರು ನಮ್ಮ ಸರ್ನು ಕುವೆಂಪು ಸರ್ನು ಭಾರಿ ಖುಷಿಯಾಂಡು ಅದರ ಬಗ್ಗೆ ಹೆಂಗೆ ಕೇನಂದಿನಗಳ ಮತ ವಿಷಯ ಇರು ಪಂಡಾರು ತುಂಬ ಒಳ್ಳೆಯದು ಮಾತಾಡಿದ್ರಿ ನೀವು. ಸಭೆಯ ಕೆಳಗಿರುವ ಸಭಾಂಗಣದಲ್ಲಿರುವ ಎಲ್ಲ ನನ್ನ ಸಭ್ಯರಿಗೆ ತುಳು ಸಭ್ಯರಿಗೆ ನಮಸ್ಕಾರವನ್ನು ಮಾಡುತ್ತಾ ನಮಸ್ಕಾರ ಮಲ್ತೊಂದು ರಡ್ಡು ಕಾರ್ಯಕ್ರಮ
ಒಂಜಿನದಾದ ಬದಿಯಡ್ಕ ಕಾಸರಗೋಡು ತುಳುವರ ಆಯೋನ ಮಲ್ತೇರು ರಾಜೇಶ್ ಆ ಸಮಯಡ್ಲ ನಾನು ಸರ್ವಾಧ್ಯಕ್ಷ ಮಲ್ತಿತ್ತೇರಾರು ಆ ಕಾರ್ಯಕ್ರಮದ ಉದ್ಘಾಟನೆ ಮತ್ತೆ ನಾವು ಆಸ್ಕರ್ ಫರ್ನಾಂಡಿಸ್ ಬಕ ರಮಣತ್ ರೈಗುಲು ಏನಡ ಕೇಂದ್ರ ಬರೆಟುತ್ತನ ಈತೊಂದು ತುಳುವರ ಮೂಲುಲ್ಲೇರ ಇಷ್ಟೊಂದು ತುಳುವರು ಇಲ್ಲಿದ್ದಾರಾ ಎಂಬ ಪ್ರಶ್ನೆ ನನಗೆ ಮಾಡಿದರು. ಆಗ ಅಂದರೆ ಕಿಂಜ ಸಭೆತ್ತು 80,000 ಜನ ಕೂಡಿದಿರು ರಾಜೇಶ್ ಓಲರ್ 80,000 ಉದ್ಘಾಟನೆ ಟೈಮ್ಡು ಕಾಸರಗೋಡು ಬದಿಯಡ್ಕ ಪೂರ ಒಟ್ಟಾದನೋಲು ಯಾನ್ ಐಕ್ ಆಸ್ಕರ್ ಫರ್ನಾಂಡಿಸ್ ಪಂಡೆ ಮೂಲು ಎರೆಗೆ ತುಳು ಬರ್ಪುಂಡು ಆಗಲೇ ಮಲಯಾಳಿ ಬರ್ಪುಂಡು ಎರೆಗೆ ಮಲಯಾಳಿ ಬರ್ಪುಂಡು ಆಗಲೇ ತುಳು ಬರ್ಪುಂಡು ರಡ್ಡು ಭಾಷೆల ಪಾತ್ರನ ಜನಕುಲು ಮೂಲು లేరు ಅಂಚಾದ ನಂಗೆ ತುಳುಟ್ಲ ನೆರ್ರೆ ಅಪ್ಪುಜಿ ಮಲಯಾಳ್ಲ ನೆರ್ರೆ ಅಪ್ಪುಜಿ ಪಂಡೇನು ಆತಮಲ್ಲ ಸಭೆ అని ಇಂಚಿನ ಒಂಜಿ ಸಭೆ ಮಲ್ದಿನಾರು ರಾಜೇಶ್ ಆಳಿಯವರು ಆಂಧ್ರನಟ್ಟು ಭಾರಿ ಅಡ್ಡ ಕಾರ್ಯಕ್ರಮ ರಡ್ಡನೇ ಸಭೆ ಯಾನು ಧರ್ಮಸ್ಥಳದ ವಿಶ್ವ ತುಳು ಸಮ್ಮೇಳನ ಪೊದುತ್ತೆ ಮುಲ್ಕಿಡ್ ನಮ್ಮ ಶಶಿ ನಮ್ಮ ತುಳು ವಾರ್ತೆ ಆರ್ಲ ಮಲ್ತಿರ್ತಾರೆ ಐಕಲ ಹೋದುತ್ತೆ ಅವತ್ತಂದೆ ನಮ್ಮ ಕುಡಂಜಿ ತುಳು ಸಮ್ಮೇಳನ ಓಲೈನಿ ರಾಜೇಶ್ ಕುಡಂಜಿ ತುಳು ಸಮ್ಮೇಳನ ನಮ್ಮ ಅಡ್ಡಾರ್ ಗಾರ್ಡನ್ ಹತ್ತು ಅಡ್ಡಾರ್ ಗಾರ್ಡನ್ ಆಪೋಸಿಟ್ ಆ ಕಾಲೇಜ್ ಗ್ರೌಂಡ್ ಉಡಾಯಿನಿ ಸಹ್ಯಾದ್ರಿ ಕಾಲೇಜ್ ಉಡಾಯಿನಿ ಎಟ್ಟು ಪೋಯಿನಲ್ಪ ಈತ ಮಾತ ವಿಶ್ವ ತುಳು ಸಮ್ಮೇಳನ ಪಣ್ಣಂದುಲೇರು ಆ ವಿಶ್ವ ತುಳು ಸಮ್ಮೇಳನ ಇತ್ತಿನ ಯಾನು ಒರಿ ಮಾತ್ರ ದುಬೈದೈ ಬೇತ ಏರ್ಲ ವಿಶ್ವದಗುಲು ತಿಯರು ಅಂಚದು ಪನಗ ಯಾನವುಲು ಪಂಡೆ ವಿಶ್ವ ತುಳು ಸಮ್ಮೇಳನ ವಿಶ್ವ ಪಂಡ ಕಾಲಿ ದುಬೈ ಅಬುದಾಬಿ ಕುವೈಟ್ ಬಹ್ರೈನ್ ಮಾತ್ರ ಅತ್ತು ವಿಶ್ವ ಪಂಡ ಅಮೆರಿಕ ಉಂಡು UK ಉಂಡು ಸಿಂಗಾಪುರ ಉಂಡು ಮಲೇಷ್ಯಾ ಉಂಡು ಆಸ್ಟ್ರೇಲಿಯಾ ಉಂಡು ಜಪಾನ್ ಉಂಡು ಈತ ಮಾತ ಕೋಡಿಡು ಪನಗ ವಿಶ್ವ ಪಂಡ ಮಾತ ವಿಶ್ವದಾಗ ಲೆಪ್ಪೋಡು ಪಂಪಿನ ಒಂಜಿ ದೃಷ್ಟಿಡಿ ಯಾನು ಪಾತೆರ್ದು ಬರ್ಪಿನ ವಿಶ್ವ ತುಳು ಸಮ್ಮೇಳನ ಯಾನು ದುಬೈಡು ಮಲ್ಪ ಪಂಪಿನ ಪಾತ್ರ ಕೊಡ್ದು ಬೈದೇನು ಅಂಚದು ಪನಗ ಸಾಯಿಗೆ ತಕ್ಕ ಇತ್ತರ ಗೊತ್ತು ಜಂಕ್ ಬಟ್ ಯಾನು ಅವಳು ಪಂತೆ ಯಾನು ಎಂಕ್ ಒಂಚೂರು ಪಾತ್ರನ ಅವಕಾಶ ಸಿಕ್ಕ ಅದಾಗ ಪಂತೆ ಆ ಪ್ರಯುಕ್ತವಾದ ಎಂಕ್ ಬೆಂಗಳೂರು ತುಳುಕೂಟದಗುಲು ಎಂಕಲ ಜಸ್ಟಿಸ್ ಹೆಗ್ಗಡ್ರಗಲ ತೌಳವ ಶ್ರೀ ಪ್ರಶಸ್ತಿ ಬೆಂಗಳೂರು ತುಳುಕೂಟ ಕೊರಿಯರು ಆ ಟೈಮೋಡು ಯಾನು ಸಿಕ್ಕಿನ ನಮ್ಮ ದೇವಾಡಿಗರು ಅಖಿಲ ಭಾರತ ತುಳು ಒಕ್ಕೂಟಗಳ ಅಧ್ಯಕ್ಷರು ದೇವಾಡಿಗರು ನಮ್ಮ ಎಸಿ ಭಂಡಾರರು ಬೊಕ್ಕ ತೀರ್ಪೋಯಿನ ನಮ್ಮ ನಿತ್ಯ ಶಶಿಧರಣ್ಣೆ ಮೊಗಲ್ಡ ಪಾತಿರ್ದು ಬರ್ಪಿನ ವಿಶ್ವದೂರ ಸಮ್ಮೇಳನ ದುಬೈಡ್ ಮಲ್ಪುಗನ ಕೆಂಡೆ ಐಟ್ ಒಪ್ಪಿಯರು ಅಗಲು ಮೂವೆಲ್ಲ ಒಪ್ಪಿಯರು ನಾನು ಇಮ್ಮಿಡಿಯೇಟ್ ಒಂಜೇ ವಾರದಲ್ಲಿ ಪಿರಲೆತ್ತರು ಧರ್ಮಸ್ಥಳ ಹೆಗ್ಗಡ್ರಣ್ಣೆ ಪೋದು ಎಂಕುಲು ಅರಣ ಒಂಜಿ ದುಂಬತ್ತ ಆಶೀರ್ವಾದಕ್ಕೆ ತಂದು ಅರ್ನ ದಿನಕ್ಕೂ ಅನುಗುಣವಾದ ನಮ್ಮ ವಿಶ್ವ ತುಳು ಸಮ್ಮೇಳನ ದುಬೈಡ್ ಮಲ್ತಿನ ಆ ವರ್ಷ 2014 ಇಸಿಬಿಡು ನಿಗುಲು ನಂಬಾಯರು ಯಾನು ಎಣ್ಣೆ ಪಣ್ಣಕ್ಕನೆ ಬದಿಯಡ್ಕ ಕಾಸರಗೋಡು ಇಂಚ 80,000 ಜನ ಕೂಡ್ಯಾರ ಯಾನು ಎನ್ನಿದ ದುಬೈದ ಕತ್ತಿನ ಆ ನೀರು ದಾಂತಿನ ಊರುಡು ಮಣ್ಣು ದಾಂತಿನ ಊರುಡು ಮರಳ ರಾಶಿಡು 7,000 ಜನ ತುಳುವರು ಉಪ್ಪುವೇರು ಪಣ್ಣನೆಗೆ ನಿಗಲು ತಂಬೋರ ರಮೇಶ್ ಇತ್ತರೇಟ್ ನಮ್ಮ ಮೇರ್ಲತ್ತೆರು ಮಾತ ಇತ್ತಾರೆ ಮೂಲ ಕೆಲವು ಜನರು ಉತ್ತರ ವಿಷಯ ಲ್ಯಾಂಡ್ ಸರ್ ಆರು ನಿರೂಪಣೆ ಮತ್ತು ಮಲ್ತೊತ್ತೇರು ಒಂಜಿ ಸಬ್ಜೆಕ್ಟ್ ವಿಷಯ ಪಾತ್ರದೇರು ಅಂಚಿನ ಒಂಜಿ ಊರುಡು ನೀರು ದಾಂತಿನ ಊರುಡು ಮಣ್ಣು ದಾಂತಿನ ಊರುಡ್ಲ ತುಳುವೇರು 2,000 ಮಿತ್ತು ಒಟ್ಟು ಬಣ್ಣಗ ಈತ್ತು ಖುಷಿಯಾಂಡಾನಿ ಭಾರಿ ಸೋಕದ ಒಂಜಿ ಕಾರ್ಯಕ್ರಮ ಆಂಡು ಯಾನು నేను దేనిగಳ್ದ పండ ಬಣ್ಣಗ ತುಳುತ ಮಿತ್ತು ಜನಕುಲಿಗೆ ಪ್ರೀತಿ ತುಳುತ ಮಿತ್ತು ಜನಕುಲಿಗೆ ಮೋಕೆ ಏತ್ತು ಮೋಕೆ ಬಣ್ಣಗ ಈ ಸಂಘಟನೆ ಮಲ್ಪನೆ ಮಸ್ತ್ ಯಾನು ಬಂಗಬೋದೆ ಇವನು ದುಬೈ ಅಬುದಾಬಿಲ್ಲ ಮಸ್ತ್ ಬಂಗಬೋದೆ ಒರಿ ಟೆಲಿಫೋನ್ಡು ಗಂಟೆಗಟ್ಟಲೆ ಪಾತ್ರ ಹೋಗ್ತೆ ತುಳುಟು ಯಾನು ಕಾತುಗುದ್ದೆ ಅವು ಏರಿಂದ ತೆರೆಯರಿಗೆ ಅರ್ನ ಅಡ್ರೆಸ್ಗೆ ತಂದ್ರೆ ಅರ್ನ ಟೆಲಿಫೋನ್ ನಂಬರ್ಗೆ ತಂದ್ರೆ ಕಾತುಗುದ್ದೆ ಆ ಜನ ಅರ್ಧ 3/4 ಗಂಟೆ ಪಾತ್ರ ಇರ್ಬೇಕ ಟೆಲಿಫೋನ್ ಕಟ್ಟು ಮಲ್ತೀರು ಏಮಂಡೆ ಇರು ಏರು ತುಳುಟು ಪಾತ್ರ ರೈಕೆ ಅನ್ ಕಾತಂದಿಲ್ಲ ಇರ್ನ ಪರಿಚಯಕ್ಕೇನ್ರಿ 6 ಅವಲುಪ್ಪುನು ಅರ್ನ ಬುಡೇದಿ ಬೊಂಬೈ ಸೈಂಡುಪ್ಪನ್ಗೆ 6 ಬುಡದಿಡ ಪಾತ್ರನು ಹೆಂಗೆ ಗೊತ್ತು ಬುಡದಿಡ 3/4 ಗಂಟೆ 1 ಗಂಟೆ ಪಾತ್ರ ಭಾರಿ ಮೋಕೆಡು 1 ಗಂಟೆ 3/4 ಗಂಟೆ ಬುಡದಿಡ ಪಾತ್ರನುಲ್ಲೇರು ನಂದ ಪೂಜಾರಿ ಬಣದು ಅರ್ನ ಪುದರ್ಲ ಬನ್ಪೇನ್ ಅರ್ನ ಟೆಲಿಫೋನ್ ನಂಬರ್ ಅಡ್ರೆಸ್ ಗೊತ್ತು ಎನ್ನ ಮೊಬೈಲ್ಡು ಎನ್ನ ಟೆಲಿಫೋನ್ ಲಿಸ್ಟ್ ಪಾಡ್ಯ ಅಂಚ ತುಳುವರೆಯನ್ನು ಒಟ್ಟು ಮಲ್ದಾನು ಅಂಚ ಕನ್ನಡಿಗರನ್ನು ಒಟ್ಟು ಮಲ್ದಾನು ಕನ್ನಡಿಗದ ಇತ್ತೆತ್ತುವರೆ ಬರಲಿ ಎನ್ನ ವಾಟ್ಸಪ್ ಗ್ರೂಪ್ ಉಂಡು 24 ಕನ್ನಡ ಗ್ರೂಪ್ ಉಂಡು 16 ಬನ್ಸ್ ಗ್ರೂಪ್ ಉಂಡು 17 ತುಳು ಗ್ರೂಪ್ ಉಂಡು
ಒಟ್ಟು ಎನ್ನ ಮೊಬೈಲ್ಡ್ ಅವಳುತ್ತಿನ ಮೊಬೈಲ್ಡ್ 350 ಹೆಚ್ಚು ಗ್ರೂಪ್ಸ್ ಉಂಡು ಯಾನ್ ಮಲ್ದಿನ ಬೇತೆ ಬೇತೆ ಮಂದಿ ಎರಡು ಮಲ್ತಾರೆ ಏಕೆ ನನ್ನ 350 ಗ್ರೂಪ್ ಉಂಡು. ಈ ಗ್ರೂಪ್ಸ್ ಪೂರ ಎಂಕು ಒಂಜಿ ಮೆಸೇಜ್ ಬರ್ತನೆ 350 ಗ್ರೂಪುಲ ಪಾಡುವೆನು ನಿಗ ತುಳು ಭಾಷೆದ ವಿಷಯ ಇಡುತ್ತೆ ರಾಜೇಶ್ ಆಳ್ವೇರ್ ಮಲ್ದಿನ ಈ ಒಂಜಿ ವಿಷಯ ಈ ಒಂಜಿ ಎಲ್ಲ ನಾನು ಮಾತಾಕೊಡಿಲ್ಲ ಅವೇನು ಕಳಪುಡ್ದೆ ಪೂರಗಳೆಲ್ಲ ಕಳಪುಡ್ದೆ ಆರು ಜಸ್ಟ್ ಎಂಗೆ ಫೋನ್ ಮಲ್ತಕೇನಿ ಸರದಮಣ್ಣ ಇಂಚ ಮಲ್ತನಲ್ಲ ಕುವೆಂಪು ನೆಂಪು ಪನ್ಪಿನ ನಮ್ಮ ತುಳು ಲಿಪಿದ ದಿನಾಚರಣೆ ಮಲ್ತನಲ್ಲ ಐಕೆ ಈ ಸರ್ವಾಧ್ಯಕ್ಷರು ಬರೋಡು ಪನ್ಕಿನ ಯಾನು ತುಂಬ ಮನಸ್ಸಿಡು ಅರಿಗೆ ಒಪ್ಪಿಗೆ ಕೋರಿ ಬರ್ಪೆ ಪಣದು ಆನಿ ಯಾನು ಬಾರಿ ಶಿಸ್ತುಡು ಬರ್ಪೆವಂತೆ ಉಮೇದುಡು ಬರ್ಪೆವಂತೆ ಕೋಡಮರಳಿ ಹಿಂಗೆ ಮಂಡೆ ಬೆಚ್ಚಾವು ಯಾನು ಇಂಚಿನಗೆ ಮೇರೆ ಬರ್ಪೆವಂತ ನೆಕ್ಕಸರಾದ ನಾಳೆ ಪೋಡತ್ತ ಪನ್ಪಿನ ಒಂಜಿ ಯಾನು ಪಂತಾಡ ಮಂಡೆ ಬೆಚ್ಚ ಬತ್ತ ಐಕಾಸರ ಬರ್ತೀನಿ ನಾನು ನೆಕ್ಕಸರೇ ಬರ್ತೀನಿ ನಾಳೆ ಇನಿ ನಮ್ಮ ಒಂಚೂರು ಪ್ರಾಬ್ಲಮ್ ಆಂಡು ಮೂಲ ಮತ್ತು ಆ ಪ್ರಾಣಿ ಅದು ಅವು ನಮ್ಮ ದೇವರು ಇನ್ನು ಬಬಿಯ ಅರ್ನ ಆತ್ಮಗೂ ಶಾಂತಿ ತಿಕ್ಕಾಡು ಬೊಕ್ಕ ಸದ್ಗತಿ ತಿಕ್ಕಾಡು ಪಣದು ಆ ದೇವರ ಪ್ರಾರ್ಥನೆ ಮಲ್ತೊಂದು ಥ್ರೂಟು ಅನಂತ ಪದ್ಮನಾಭ ದೇವರನ್ನ ಕಾರುಗು ಅರ್ನ ಪಾದಗು ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ನಮ್ಮ ಕುವೆಂಪು ಡಾಕ್ಟರ್ ಪುಣಿತಾಯ ಮೆರ್ನ ಬಗ್ಗೆ ಅರ್ನ ಬಗ್ಗೆ ಇನ್ನು ನಮ್ಮ ದಿನ ಅರ್ನ ಜನ್ಮ ದಿನವನ್ನು ನಮ್ಮ ಆಚರಣೆ ಮಲ್ತೊಂದಿಲ್ಲ ಐಲೇಸದಗುಲು ಮಲ್ದಿನ ಎಂಕ ಅದಮುಟ್ಟ ಕುವೆಂಪುನ ಸತ್ಯನಾರಾಯಣ ಎಂಕಲ ಆತ ಪರಿಚಯ ಐತುಜಿ ಐಲೇಸದಗುಲು ಶಾಂತರಾಮಣ್ಣೆ ರಮೇಶ್ ನಾರಾಯಣ ಒಟ್ಟುಗೂಡು ಕುವೆಂಪು ನೂತ್ತ ಒಂಜಿ ನೆಂಪು ಪನ್ಪಿನ ಪುಸ್ತಕ ಪದಗೊಂಚಲು ಪಿದೆ ಕಾಣುತ್ತೇರು ಆ ಪದಗೊಂಚಲು ತೂನಾಗ ಐತ ವಿಷಯ ಮತ್ತು ತೆರಿಯನಾಗ ಎಂಕ ಕುವೆಂಪು ಏರು ಪನ್ಪಿನ ಸ್ಪಷ್ಟವಾಯಿನ ಆ ಟೈಮುಡು ಐಲೇಸದ ಮುಖಾಂತರ ಐಲೇಸ ಮಸ್ತ್ ಕೆಲಸ ಮಲ್ದನು ಐಲೇಸ ತುಳುಟ್ಲ ಕೆಲಸ ಮಲ್ದನು ಕನ್ನಡ ಕೆಲಸ ಮಲ್ದನು ರಮೇಶ್ ನಾರಾಯಣ ಆಯ್ತಾ ಪೂರ ಕ್ರೆಡಿಟ್ ಡೇರಬಹುದು ಐಲೇಸ ಇಂಚಿನ ಮತ್ತು ಕೆಲವು ಮತ್ತು ಕೆಲಸ ಮಲ್ದನು 2,000 ವರ್ಷ ನಮ್ಮ ಇಲ್ಲಡು ಕುದೊಂದು ಪನಗ ಬೊಡ್ತಿನಾತ್ ಕೆಲಸ ಆನ್ಲೈನ್ ಮಲ್ತದ್ದು ತುಳುವೆರನ್ನು ಕನ್ನಡಿಗರನ್ನು ಒಟ್ಟು ಮಲ್ತೋತನ ಒಂಜಿ ಸಂಸ್ಥೆ ಪಂಡ ಅವು ನಮ್ಮ ಐಲೇಸ ಅವು ಕೊಂಚ ಮಲ್ಲ ಚಪ್ಪಾಳೆಗಳು ಚಂದ್ರಮಣ್ಣ ಚಂದ್ರಮಣ್ಣ ಒಲ್ಲೇರು ಚಂದ್ರಮಣ್ಣ ವಿಜಯರು ಐಟು ಮಾತ ಉಲ್ಲೇರು ಶ್ರೀವಲ್ಲಿ ಅಕ್ಕೆಲ್ಲ ಆ್ಯಕ್ಟಿವ್ ಇಲ್ಲೇರು ಮೇರ್ಲ ಸಾಯಿಗತಕ್ಕೆಲ್ಲ ಆ್ಯಕ್ಟಿವ್ ಇಲ್ಲೇರು ಪೂರಗುಲ್ಲ ಆ್ಯಕ್ಟಿವ್ ಇಲ್ಲೇರು ಐಲೇಸಾಡು ಐಲೇಸ ಒಲೆ ಅವಳು ಶಾಂತರಮಣ್ಣಿ ಮಣ್ಣ ಭಜನ ಶಾಂತರಮಣ್ಣ ಮಣ್ಣ ಅರ್ನ ಗುರ್ತಾ ಇಲ್ಲ ಎಂಕ ಐಲೇಸಾಳಿ ಸತ್ಯವನ್ಪ ಅರ್ನ ಗುರ್ತಾ ಐಲೇಸ ಟೈಮ್ ಎಂಕ ಮಗಳು ಫೋನ್ ಮಲ್ತೇರು ಆ ಟೈಮ್ ಫೋನ್ ಸರದ ಮಣ್ಣ ನಮ್ಮ ಒಂದು ಸಂಘ ಸಂಸ್ಥೆ ಮಲ್ತಲ್ಲ ಎಂಕ ಗರ್ವವಾಸ ಸಂಕಟ ಆದಾಗ ಎತೋ ಜನಕ್ಕೆ ಅವ್ರು ಇಲ್ಲಿಜ್ಜಿ ಉಂತಾರೆ ಎತೋ ಜನಕ್ಕೆ ಒಣಸಜ್ಜಿ ಎತೋ ಜನಕ್ಕೆ ಕೆಲಸಜ್ಜಿ ಆ ಕೊರೋನಾ ಟೈಮ್ಡು ಎಂಕಲು ಲಡಾಯಿ ಮಲ್ತನಲ್ಲ ಸದಾನಂದ ಗೌಡರಿ ಎನ್ನ ಫೋನ್ ಗತ್ತು ತಗದೇರು ಅರಡ ಲಡಾಯಿ ಮಲ್ತದ್ದು ಅಂಚಿನ ಸಂದರ್ಭಡು ಶಾಂತರಾಮಣ್ಣ ಫೋನ್ ಮಲ್ಪನ ಯಾನಿಗೆಲ್ಲ ವಾಸಂಗೆ ವಾಸಂಸೆ ಬಿಳ್ಳೆ ಅಂಚೆ ಜೋರು ಮಲ್ತದ್ದು ಯಾನು ಫೋನ್ ಬಂದು ಮಲ್ತದೆ ಬೊಕ್ಕ ಹಿಂಗೆ ಬೇಜಾರದು ಕೂಡ ಫೋನ್ ಮಲ್ತಾನು ಸಾರಿ ಏನು ತಪ್ಪಾಂಡು ಏನಾದ ಮಂಡೆ ಬೆಚ್ಚಿಡುತ್ತೆ ಏತೋ ಜನಕ್ಕೆ ಒಣಸು ಮಲ್ಪರೆ ಒಣಸು ನುಪ್ಪುಜ್ಜಿ ಏತೋ ಜನಕ್ಕೆ ಇಲ್ಲಿಜ್ಜಿ ಏತೋ ಜನ ಕೆಲಸಜ್ಜಿ ಏತೋ ಜನಕ್ಕೆ ಪಿರಬರ್ರೆಗೆ ಫ್ಲೈಟ್ ಇಜ್ಜಿ ಕೇರಳಗೂ 32 ಫ್ಲೈಟ್ ಕೊರ್ನಾಗ ನಂಗೆ ಕರ್ನಾಟಕ ಕೊಡ್ತೀನಿ ಬ್ಯಾಂಗ್ಳೂರು 2 ಫ್ಲೈಟ್ ಮಂಗಳೂರಿಗೂ 2 ಫ್ಲೈಟ್ ಕೇರಳಗೂ 32 ಫ್ಲೈಟ್ ಕೊಡ್ತಾರೆ ಈ ವಿಷಯ ಎಂಕು ಲಡಾಯಿ ಮಲ್ತದ್ದು ಸದಾನಗೌಡ ಲಡಾಯಿ ಮಲ್ತದ್ದು ಎನ್ನ ಫೋನ್ ಒಯ್ದು ದಕ್ಕದೇರಾರು ಎನ್ನ ಬುಡದಿ ಬಂಡಲು ಇದನ್ನು ಏರ್ಪೋರ್ಟ್ ಉಂತ ಇರುತ್ತಲ್ಲ ನಾನು ಫೋನ್ ಅಂದೆಲು ಅದಕ್ಕೆ ಆ ಬಂಡೆ ಅಗಲರ ಉಂತ ತೂವಾಡು ಬಕ್ಕ ಯಾನ್ ತೂಪೆ ಅಂದೆ ದಗಿನಾಗ ಕುಡಂಜಿ ಇನ್ಸಿಡೆಂಟ್ ಆಂಡು ಫಸ್ಟ್ ಫ್ಲೈಟ್ ಬತ್ತಿನಿಟ್ಟು ಏರ್ಪೋರ್ಟ್ ಮಲ್ಲ ಪ್ರಾಬ್ಲಮ್ ಆಂಡು ಏರ್ಪೋರ್ಟ್ ಜತ್ತದು ಬತ್ತದು ಒಂಜಿ ಕುಡ್ಲಾಡು ಒಂಜಿ ಕೋಟಿ ಇಲ್ಲಾಡು ಆಗಲಿ ಮತ್ತು ಉಂತದೇರು ಒಂಜಿ ಫ್ಲ್ಯಾಟ್ 3-4 ಜನ ಫ್ಲ್ಯಾಟ್ 3-4 ಫ್ಲ್ಯಾಟ್ ಉಂತದೇರು ಆದಾಗ ಅವೇ ಲೊಕೇಶನ್ನಗಳು ಸ್ಟ್ರೈಕ್ ಮಲ್ತೇರು ದುಬೈಡ್ ಬೋದ್ನಗಲಿ ಮೂಲ ಉಂತಾರ ಬಲಿನೆಗುಲ್ಲು ಮಾಡೋದು ಸ್ಟ್ರೈಕ್ ಮಲ್ತೇರು ಅದಾಗ ಏತಿನಗಲೆಗೆ ಬೆಚ್ಚಾವು ಏತಿನಗಲೆಗೆ ಗರ್ವ ಬರು ದುಬೈಡ್ ಬೋದಿನಗಲೆಗೆ ದುಬೈಲ ದೊಡ್ಡ ಬೋರ್ಡು ಮಗಲೇ ದುಬೈಲ ಬಂಗಾರ ಬೋರ್ಡು ಮಗಲೇ ದುಬೈಲ ವಸ್ತು ಬರ ಬೋರ್ಡು ಸೆಂಟ್ ಕಣ್ಣಲೆ ಅವು ಕಣ್ಣಲೆ ಪನ್ಪೇರು ದುಬೈದಾಗ ಬಂದಾಗ ಆಂಡ ಕೊರೋನಾ ಟೈಪುಡು ಎಂಕಲೆ ಊರು ಬತ್ತಿನಗಲೆಗೆ ಇಲ್ಲಡ ಉಂತಾನೆಗೆ ಮಗಳು ಸ್ಟ್ರೈಕ್ ಮಲ್ತೇರು ಒಂದು ಮಾತ ತೆರೆದು ಆ ಬೆಚ್ಚೊಡುತ್ತಿನ ಟೈಮುಡು ಐಲೇಸ ಪುಟ್ಟುಂಡು ಐಲೇಸ ಪುಟ್ಟುದು 42 ದೇಶದಗಳನ್ನು ಒಟ್ಟು ಮಲ್ತದ್ದು ಐಲೇಸ ಇನ್ನು ಫಂಕ್ಷನ್ ಮಲ್ತೊಂದುಂಡು ಮಾತಾಡ ಒಟ್ಟು ಕೊಡೋದು ತುಳು ಕನ್ನಡ ರಡ್ಡು ಭಾಷೆಗಳ ಇಂಪಾರ್ಟೆನ್ಸ್ ಕೊಟ್ಟು ಆ ಸಂಸ್ಥೆ ಕೆಲಸ ಮಲ್ತೊಂದು ಪಂಡ್ರೆ ಎಂಗೆ ಭಾರಿ ಸಂತೋಷ ಆಪುಂಡು ಶಾಂತರಾಮಣ್ಣ ಎಲ್ಲ ರಮೇಶ್ ಚಂದ್ರಣ್ಣೆ ಬೊಕ್ಕ ಮೂಲು ಗೋಪಾಲ್ ಪಟ್ಟೆ ಬೊಕ್ಕ ಕೂಡ ಮಸ್ತ್ ಜನ ಉಳ್ಳೇರು ವಿವೇಕಾನಂದ್ ಸೂರ್ಯ ಮಾರ್ನಾಡು ಅರ್ನ ವಾಯ್ಸ್ ಎಂಚಿನ ಸೂರ್ಯ ಮಾರ್ನಾಡ್ನ ಅಮಿತಾಬ್ ಬಚ್ಚನ್ಲ ಸೈತೆ ಅಂಚಿನ ಒಂಜಿ ವಾಯ್ಸ್ ಸೂರ್ಯ ಮಾರ್ನಾಡ್ನ
ಅಂಚಿನ ಒಂಜಿ ವಾಯ್ಸ್ ಕೊರ್ಪಿನ ಸೂರ್ಯಮಾರನಡು ಐಲಸ್ ಸಂಸ್ಥೆ ಉಳ್ಳೇರು ಕುವೆಂಪು ನೂತ ಒಂಜಿ ನೆಂಪು ಅರ್ನ ಬಗ್ಗೆ ಪನ್ಪಿನ ಮಸ್ತ್ ಉಂಡು ಯಾನೊಂಜಿ ಕೆಲವು ಪಾಯಿಂಟ್ಸ್ ಮಾತ್ರ ನೋಟ್ ಮಲ್ತೊಂದೆ ಮೇರು ಶಾಂತರಾಮಣ್ಯ ಒಂಜಿ ವಾಟ್ಸಪ್ ಮೆಸೇಜ್ಗಳು ಬರ್ದೇರು ಕನ್ನಡಗೂ ಇಂಚ ಮಾಸ್ತಿ ಕನ್ನಡದ ಆಸ್ತಿ ಆ ಥರ ಅಂಚೆನೆ ತುಳುಕು ಕುವೆಂಪು ನಮ್ಮ ಆಸ್ತಿ ಪನ್ಪಿನ ಒಂಜಿ ಮೆಸೇಜ್ ಆರು ಕೊಡ್ತೇರು ಅವತ್ತಂದೆ ತುಳು ದಾಶದ ಆಲತ್ತು ತುಳು ಲಿಪಿ ಇಜ್ಜಿ ತುಳು ಸಾಹಿತ್ಯಂಡು ತುಳು ದಾಲ ಪ್ರಜಂದ ಅಂತಿನ ಇಂಚ ಮಾತ ಅಪಸ್ವರಲು ಕೇನದು ಬಂದಾಗ ಐಕೊಂಜ ಮಾನ್ಯತೆ ಕೊರ್ಪೈನಾರು ನಮ್ಮ ಕುವೆಂಪು ಪನ್ಪಿನಲ್ಲ ಯಾನ್ ಕೇಂದ್ರೆ ಅವತ್ತಂದೆ ಸುರೂತ ಕೇರಳ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯೆ ಮೊಕ ಅಧ್ಯಕ್ಷೆ ಆಯ್ತಾ ಸುರೂತ ಅಧ್ಯಕ್ಷೆ ಪಂಡಲ ಯಾನ್ ಕೇಂದ್ರೆ ಅವತ್ತಂದೆ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ್ಲ ಸದಸ್ಯ ಆದಿತ್ಯರಿಗೆ ಆ ಭಾಗ್ಯ ಈ ವರ್ಷ ಎಂಕೆಲ ತರ್ಪಡೋದು ಕೊರಿಯರು ಮೇರೆ ನಮ್ಮ ಅಧ್ಯಕ್ಷರು ಕತ್ತಲ್ ಸರ್ನ ಬಗ್ಗೆ ಒಂಜಿ ವಿಷಯ ಪನ್ಪ್ಯಾನಿಗಳಿಗೆ ಅರ್ನ ಬಿಡ್ರೆ ಅಪ್ಪಜಿ ಇದೇ ಗೊತ್ತುಂಡೆ ಯಾನ್ ಈತು ವರ್ಷ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸಭೆಗೆ ಪೋತೆ ಭಾಷಣಕ್ಕೆ ಎಂದೆ ಪ್ರಚಾರ ತೂತೆ ಅಂಡ ಮೇರೊಂಜಿ ಅಧ್ಯಕ್ಷರಾಯಿ ಬಕ್ಕ ಆ ತುಳುಕುತ್ತಿನ ಮಾನ್ಯತೆ ಆ ತುಳುಕುತ್ತಿನ ಒಂಜಿ ಪವರ್ ವಾ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆ ನೋಡ್ಲ ಬೊಯ್ಜಿ ದೇಗನಾಗ ಪೋಯಿ ಪನಾಲ ಪಾತ್ರನ ತುಳುಟೆ ರಾತ್ರಿ ಬುಡದಿರ ಕನ್ನಡ ಪಾತ್ರನ ತುಳುಟೆಗೆ ಅವರು ಯಾಕಂದ್ರೆ ಪನೋತ್ತೀರಿ ಅಲ್ಲ ಬಂದಾಗ ನನಗೆ ಬುಡದಿರ ಪಾತ್ರನ ತುಳುತ್ತಾರೆ ಅರ್ನ ಎರರ್ನ ಕರ್ಕೊಂಡು ಬುಡದಿರಿಗೆ ಪುನು ಯಾಕಂದ್ರೆ ಫೋನ್ ಪಾತ್ರ ನಾನು ದೇಗ ಬುಡದಿರ ಅಂಚ ಪಾತ್ರವರು ಅತ್ತು ಅಲ್ಲಿಗೆ ಭಾಷೆ ಅಜ್ಜಿ ಅಲ್ಲಿ ಭಾಷೆ ಆರ್ಪುಜಿ ಅಲ್ಲಿ ಎನ್ನ ಬುಡದಿಲ್ಲ ಭಾಷೆ ಆರ್ಪುಜಿ ಏಕೆ ಬುಡದಿರ ದೇ ಬೆಚ್ಚಾಪಾರ ಬಂಡೆ ಈತ ಅವಳು ಬದಿಟ್ಟು ಡಾಕ್ಟರ್ ಕುದಂದೇರು ಅರಡಲ ಪಾತ್ರನ ತುಳುತ್ತ ವಿಷಯ ಹಂಗೆ ಏನೊಂದಿಲ್ಲ ಡೆಲ್ಲಿ ಬರುತ್ತೆ ಅವ್ಲು ಇಂಚ ಅವ್ಲು ಬೆರ್ಪಿತರಿ ಬೋನ ಏನಲ್ಲ ಸೋಲೆ ನಗ ಈ ಒಂಜಿ ತುಳುತ ಮಿತ್ತು ಕಾಲ ಜೊತ್ತಿನ ಒಂಜಿ ಅಧ್ಯಕ್ಷ ಇದಮುಟ್ಟ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೈಜರು ಪಂಡ್ರೆ ಹೆಂಗೆ ಪಣದಿಲ್ಲ ಅಂಚಿನ ದಯಾನಂದ ಕತ್ತಲ್ ಸರ್ ಅರಲ ಕತ್ನಗಳು ಅಧ್ಯಕ್ಷರಲ್ಲಿ ಬರಳು ಅರೆಗೆ ನನೊಂಜಿ ಟರ್ಮುಲ ಅಧ್ಯಕ್ಷರಾದ ನಮ್ಮ ಸರ್ಕಾರ ಅರೆ ನೇಮಕ ಮಲ್ಪಡು ಪಂಪಿನ ವಿಷಯ ಹೊಸದು ಪಂಡದು ನಾನು ಇಡಗಿಲೆತ್ತದು ಎರಡು ಪಾತ್ರ ಅವಕಾಶ ಮಲ್ತಿನ ರಾಜೇಶ್ ಆಳ್ವೇರು ಹೆಂಗೆ ಗೊತ್ತುಂಡು ಆರು ತುಳುಕು ಎತ್ತು ಮತ್ತು ಕೆಲಸ ಮಲ್ಪರಿಂದು ಅರೆಗಳ ಇಲ್ಲಾಡು ಪೆಟ್ಟು ಬರೋನುಂಡು ಆರು ಈತ ಮಾತ ಯಾನು ಬದಿಯಾಟ ಕಳ್ಳ ತೂತು ಯಾರನ್ನ ಬುಡೇದಿ ಜೋಕ್ಲೇನು ತೂತಾರ ಅವ್ರು ಇಲ್ಲ ಬೋದು ಹೆಂಗೆ ಒಣಸ್ಬಾರ್ದೇರು ಅವ್ರನ್ನ ಇಲ್ಲ ಬೆಳೆಸಲು ಆ ಬುಡೇದಿ ಜೋಕ್ಲೇನು ತೂಯಿನಿ ಯಾನು ಇಲ್ಲಡೆ ಈತ ಮಲ್ಲ ಕಾರ್ಯಕ್ರಮ ಅಲ್ದೇರು ಯಾನು ಬುಡೇದನ್ನು ತೂತಾನೆ ಅವಲೇ ತೂಯಿನಿ ಇನ್ನು ಬುಡೇದಿ ಜೋಕ್ಲು ಬೈದಾರ ಇಜ್ಜತೆ ಬೊಜ್ಜತೆ ಬುಡೇದಿ ಜೋಕ್ಲು ಒಡೆಲ್ಲ ಪೋಪಿನ ಹೆಜ್ಜಿ ಎನ್ನ ಪೋಡಿಗೆಗೆ ಎನ್ನ ಬುಡ ಜೋಕುಲು ಎನ್ನ ಬೆರಿಯ ಬರ್ತೀನಿ ಅವಳು ಪ್ರತಿಯೊಂದು ಕಾರ್ಯಕ್ರಮ ಎನ್ನ ಬುಡ ಜೋಕುಲು ನನ್ನ ಕಾರ್ಯಕ್ರಮ ಸೋಪೆ ಎಂಕು ಪೋಡಿದು ಯಾನು ಜಂಡು ಇಲ್ಲಾಡು ಪಿರಿ ಅನ್ಪೆ ಕುಡಂಜಿ ವಿಷಯ ತುಳುಟು ಕೆಲಸ ಮಲ್ದಿನಿ ಕೇಶವ ಭಟ್ರು ಈತ ಅರ್ನ ಮಾಗೇಬೂರ್ನಾರು ಮಂದಾರ ಕೇಶವ ಭಟ್ರು ಎಂಕು ಇತ್ತು ಖುಷಿ ಆತನ ಆರಾಮಿತ್ತು ಯಾನು 7 ದಿನದ ಕಾರ್ಯಕ್ರಮ ಕತ್ತಲ್ ಸರ್ ಅಣ್ಣ ಮಲ್ದರ ತೀರು ಇಲ್ಲಾಡು ದಿನೋಲ್ಲ ಬುಡಂದೆ ಎನ್ನ ಆಫೀಸ್ ಪೋಂದೆ 7 ದಿನದ ಕಾರ್ಯಕ್ರಮ ಯಾನು ತೂತೆ ಒಂಜಿ ರಾಮಾಯಣ ಬಂಡ ಹೆಂಚಿನ ರಾಮಾಯಣ ಅವಲಾತನು ಮೂಲಾತನು ಶ್ರೀಲಂಕಾಡತನು ಪೆಟ್ಟಾತನು ಬಿಡಾತನು ಈ ರಾಮಾಯಣ ಮೇಲೆ ಬರೆದಿ ನಮ್ಮ ಇಲ್ಲದ ಜಾಲಡೆ ಆತನನ್ನು ಬರೆದಿದ್ದಾರೆ ನಮ್ಮ ಇಲ್ಲದ ಜಗಲಿಡ ಆತನನ್ನು ಬರೆದಿರು ಈ ಹೊರ್ಕು ಈ ಒರ್ಕು ಈ ತೊಡಮೆ ಈ ಪುಣಿ ಈ ಪಜಿರ್ ಈ ತುದೆ ಈ ತೋಡು ಇಂಚಿನ ಮಾತ ವರ್ಡ್ ಯೂಸ್ ಮಲ್ತದು ನಮ್ಮ ಇಲ್ಲದ ಜಾಲ್ಡೇ ರಾಮಾಯಣ ಆವೊಂದುಂಡು ಅಂಚಿನ ಒಂಜಿ ಫೀಲಿಂಗ್ಸ್ ಎಂಕಿ ಬೈದುಂಡು ಅರ್ನ ಮಂದಾರ ಕೇಶವ ಮಂದಾರ ಭಟ್ರನ ಒಂಜಿ ರಾಮಾಯಣ ತೂದು ಕಡೆಯತ್ತ ಒಂಜಿ ದಿನ ಪನ್ಪೆ ನಾನು ಜಾಸ್ತಿ ಪಾತರುಜಿ ಒಂದು ಕಡೆ ಇದಕ್ಕೆ ಮುಗಿಪೇನು ಕಡೆಯತ್ತ ಒಂಜಿ ದಿನ ಪನ್ಪೆ ಪ್ರೊಫೆಸರ್ ಜೋಶಿ ನಮ್ಮ ಅರ್ನ ಬಾರಿ ಮಲ್ಲ ಆತ್ಮ ಮಿತ್ರೆ ಈನ ಜೋಶಿ ಯಾರು ಪ್ರಭಾಕರ್ ಜೋಶಿ ಆರನ್ನ ಗುರು ಸಮಾನ ಅರ್ಲ ದುಬೈ ಬೋದಿರು ಯಕ್ಷಗಾನ ಪಸಂದು ಅರ್ನ ಯಕ್ಷಗಾನ ಎಂಗುಲು ಮಲ್ಪದ ಅರ್ಲ ಗುರು ಸಮಾನ ಏನಾರು ಅರ್ನ ಒಂಜಿ ಭಾಷಣ ಏನು ಕೇಂಡೆ ಆ್ಯಸ್ ಎ ಫ್ರೆಂಡ್ ಅರ್ನ ಬಾರಿ ಒಂಜಿ ದೋಸ್ತಿ ಆದ ಮಂದಾರ ಕೇಶವ ಭಟ್ರು ಬೋದಿನ ಬಂಗ ಅರ್ನ ಇಲ್ಲಡು ಉಪ್ಪನ ಬಂಗ ಅದಕ್ಕೆ ಜನಕುಲು ನೆರ್ಪಿನ ತೂಂಡ ಒಂದು ಮಾತ ತೂದು ಕಡೆಕಾರ್ ಪಂಡೇರು ಇಂಚೆಂಚ ಆತಂಡು ಆತು ಬಂಗುಂಡು ಅರ್ನ ಆಸ್ತಿ ಪಾಸ್ತಿ ಯಾರ ಊರು ತಗೊಳು ತಿಂದು ಆ ಆಸ್ತಿ ಪಾಸ್ತಿ ಊರು ತಗೊಳು ತಿಂದು ಪಾಡ್ನೇನು ಪ್ರಭಾಕರ್ ಜೋಶಿ ಕೋರ್ಟ್ಗೆ ಬೋದು ಅವೇನು ತಿಕ್ಕುಲಕ್ಕ ಮಲ್ದಿನಾರು ಪ್ರಭಾಕರ್ ಜೋಶಿ ಇಂಚಿನ ಮಾತು ಕೆಲವು ಸನ್ನಿವೇಶ ಕೇಂದ್ರ ಒಂಜಿ ಪಾಪದ ಒಂಜಿ ಸಾಹಿತಿ ತುಳು ಆವಡು ಕನ್ನಡ ಆವಡು ಏರಾವಡು ಈ ನಮೂನಿ ಬಂಗ ಬರ್ರ ಬಲ್ಲಿ ಅರೆ ಬಂಗ ತೋದು ಎಂಕು ಬಾರಿ ಬೇಜಾರಾಣಿ ನಾನು ಪಂಡೆ ಫೋನ್ ಮಲ್ತ ಪಂತೆ ಎಂಕು ಬಾರಿ ಬೇಜಾರಾಂಡು ಇರ್ನ ಒಂಜಿ ಭಾಷಣ ಕೇಂದ್ರ ಅವತ್ತಂದ ಬಂಡೇರು ಅರ್ನ ಬುಕ್ಕು ಮುಗ್ಗೆಂದು ಬೈದುಂಡು ನಾನು ಆ ಬುಕ್ಕು ಪ್ರಿಂಟ್ ಮಲ್ಪಲಕ್ಕಲ್ಲ ಅಜ್ಜಿ ಏರ್ಲ ದುಂಬರ್ ಪುಜೇರು ಪಂಕಿನ ಅರಡಲ ಪಂಡೆ ರಾಜೇಶ್ ಹೇಳ ಪಂಡೆ ಭಾಸ್ಕರ ಕುಕ್ಕುವಳ್ಳ ಪಂಡೆ ಮೇರಡ ದಯಾನಂದ ಕತ್ತಲ್ ಸರಳ ಪಂತೆ ಅವನು ಯಾನು ಪ್ರಿಂಟ್ ಮಲ್ತು ಕೊರ್ಪೆ ಪಡೆದು ಯಾನು
ಪಣದು 1,000 ಪ್ರಿಂಟ್ ಆದತ್ತೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಜಗಲ್ಗೆ ಬರ್ತದೆ ಅಲ್ತ ಸ್ಟೋರ್ಗೆ ಬರ್ತದೆ ಬೂರ್ದುಂಡು ಅದಕ್ಕೆ ಹೆಂಗೆ ಮಸ್ತ್ ಸಂತೋಷ ಪಣು ನಿಗುಲು ಫ್ಯಾಮಿಲಿ ಅವತ್ತನ್ನ ಮರಣಿ ಹೆಂಗೆ ಭಾರಿ ಖುಷಿ ಅನ್ನೋ ವಿಷಯ ಏನು ಗೊತ್ತುಂಡೆ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಕಡಾಯತ ಸಭೆ ಪ್ರಶಸ್ತಿ ಪ್ರದಾನ ಸಮಾರಂಭಡು ಮಂದಾರ ಕೇಶವ ಭಟ್ರನ ಮಗಲೇನ ಲೆತ್ತದ ಸನ್ಮಾನ ಮಲ್ದರು ಅವೊಂಜಿ ಭಾರಿ ಮಲ್ಲ ಒಂಜಿ ಕೆಲಸ ಮಲ್ದರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮುಂದೆ ನಾನು ಹೊಸದು ಪಣದು ಅವತ್ತಂದೆ ಸುರೂತ ರ್ಯಾಂಕ್ಗೆ ತನ್ನ ಎಮ್ಮೆಡು ತುಳು ಮಣಿ ವಿಜಯಲಕ್ಷ್ಮಿ ಶೆಟ್ಟಿ ಬಕ್ಕ ಮಣಿ ಮನಮೋಹನ್ ರಾಯ್ ಮೇರನ ಕಸಿನ್ ಆರು ಮಣಿ ಮೇರನ ಕಸಿನ್ನ ಬುಡದಿ ಆರು ದುಬೈಡ್ತೇರು ನಮ್ಮ ಕನ್ನಡದ ಬೊಕ್ಕ ತುಳುತ ಮಾತ ಕಾರ್ಯಕ್ರಮ ನಿರೂಪಣೆ ಮಲ್ತೋತ್ತೇರು ಮಣಿ ಮನಮೋಹನ್ ರಾಯ್ ಬೊಕ್ಕ ವಿಜಯಲಕ್ಷ್ಮಿ ಶೆಟ್ಟಿ ಆರ್ಲ ನಮ್ಮ ಒಟ್ಟು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿನ ಸದಸ್ಯದಿ ಅಗಲೆ ತಿಕ್ಕಿನ ಬಾರಿ ಮಲ್ಲ ಒಂಜಿ ಸಂತೋಷ ಸಂಗತಿ ಗೌರವ ಸಂಗತಿ ನಿಗಲೆ ಮಾತ ದೇವರು ಎಡ್ಡೆ ಮಲ್ಪಾಡು ಪಣದು ಎನ್ನ ಪಾತ್ರನ ಮುಕ್ತದು ಎನ್ನ ಪಾತ್ರಗೂ ಮುಗಿತಲ್ಲ ಶುಕ್ಕ ಕೊರ್ಪೆ ಜೈ ತುಳುನಾಡು. ನಿಜಕ್ಕೂ ಹೃದಯ ತಟ್ಟಿದಂತಹ 3 ಮಾತುಗಳು, ಮುಕ್ತಾಯದ 3 ಮಾತುಗಳು ಎಂಬ ನೆಲೆಯಲ್ಲಿ ಸರ್ವಾಧ್ಯಕ್ಷರಾದಂತಹ ಬಿ ಸರ್ವೋತ್ತಮ ಶೆಟ್ಟರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅಬುದಾಬಿಯಿಂದ ಅನಂತಪುರದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬೇಕಾಗಿಯೇ ನಿನ್ನೆ ಮಂಗಳೂರಿಗೆ ಆಗಮಿಸಿ ಅಲ್ಲಿಂದ ಈ ವೇದಿಕೆಗೆ ಬಂದವರು. ತುಳುವಿನ ಮೇಲಿನ ಅವರ ಅಭಿಮಾನ, ಕಾಳಜಿ, ಮಮತೆ, ಪ್ರೀತಿ ಅವರ ಮಾತುಗಳಿಂದ ಅಭಿವ್ಯಕ್ತವಾಗಿದೆ. ಎಲ್ಲರ ಪರವಾಗಿ ತುಂಬು ಹೃದಯದ ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆಗಳು ಸರ್ ತಮಗೆ ಅಭಿಮಾನಪೂರ್ವಕವಾಗಿ ಬಂಧುಗಳೇ. ನಿಜಕ್ಕೂ ಅತ್ಯಂತ ಒಂದು ಮೌಲ್ಯಯುತವಾದಂತಹ ವೇದಿಕೆ ಅಂತಲೇ ಹೇಳಬೇಕು ಈ ವೇದಿಕೆಯನ್ನು. ಬಂಧುಗಳೇ, ಒಂದು ಮಾತಿದೆ, ದೀಪ ಮಾತಾಡುವುದಿಲ್ಲ, ಅದರ ಬೆಳಕು ದೀಪದ ಪರಿಚಯ ನೀಡುತ್ತದೆ ಅಂತ. ವೆಂಕಟರಾಜ ಪುಣಿಚಿತಾರ್ ಹಾಗೆ ಅವರು ಮಾತಾಡೋದು ಕಡಿಮೆ, ಆದರೆ ವೆಂಕಟರಾಜ ಪುಣಿಚಿತಾರ್ ಏನು ಅಂತ ಆ ಬೆಳಕು ನಮಗೆ ಪರಿಚಯ ನೀಡುತ್ತದೆ ಅಂತ. ಓದು ದೊಡ್ಡದೇ, ಓದು ಪುಣಿಚಿತಾರ್ ಓದು ಕೂಡ ತುಂಬ ವಿಸ್ತಾರವಾದ ಓದು ದೊಡ್ಡದೇ. ಆದರೆ ಮನುಷ್ಯ ಓದಿ ಕಲಿಯುವುದಕ್ಕಿಂತ ಸುತ್ತಲ ಬದುಕನ್ನು ನೋಡಿ ಕಲಿಯುತ್ತಾನೆ, ತಾನೇ ಬದುಕಿ ಕಲಿಯುತ್ತಾನೆ ಅಂತ. ಅವರು ತುಂಬ ಕಷ್ಟಮಯ ಸನ್ನಿವೇಶದಲ್ಲಿ ಬದುಕಿ ಕಲಿತಂಥವರು. ಆದ ಕಾರಣ ಅವರ ಕವನಗಳು ಅಷ್ಟು ಸಶಕ್ತವಾಗಿದೆ ಅಂತ. ಪುಣಿಚಿತಾಯರ ಬಗ್ಗೆ ಇಷ್ಟು ಮಾತ್ರ ಹೇಳ್ತಾ, ಈ ಬಹಳ ಒಂದು ಔನ್ನತ್ಯದ ಸಮಾರಂಭ ಅಂತಲೇ ಹೇಳಬೇಕು. ಶಬ್ದ ಬಿದ್ದಿದೆ ಸರ್, ಡಾಕ್ಟರ್ ಹತ್ರ ಹೋಗಿ ಬಂದದ್ದು. ಈಗ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಂಥ ಸಮಾರಂಭ. ಈ ದಿನದ ವಿಶೇಷತೆ ಗೊತ್ತು, ಬಬ್ಬಿಯ ಇಲ್ಲ ಅಂತ ಹೇಳುವಂಥ ಬೆಳಗಿನಿಂದ ನಡಿಬೇಕಾಗಿದ್ದ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಮಾಡಿದರೂ ಕೂಡ ಇಷ್ಟು ಹೊತ್ತು ಒಂದು ಪಿನ್ ಪಾಯಿಂಟ್ ಸೈಲೆಂಟ್ ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ನಮ್ಮ ಜೊತೆಗೆ ಸಹಕರಿಸಿದ್ದೀರಿ. ವಂದನೆಗಳು. ಡಾಕ್ಟರ್ ಸಾಯಿ ಗೀತಾ ಅವರಿದ್ದಾರೆ, ನಿಟ್ಟೆ ವಿಶ್ವವಿದ್ಯಾನಿಲಯದ. ದಯಾನಂದ ಕತ್ತಲ್ ಸರ್ ಅವರು ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷರು. ಜಯಾನಂದ ಇಬ್ಬರು ಕೂಡ ಇದ್ದರು. ಅದೇ ರೀತಿ ರಮೇಶ್ ಚಂದ್ರ ಬೆಂಗಳೂರು ಅವರಿಗೆ ಅವರು 2 ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಗಳಿಸಿದಂಥವರು. ಓ ಮಲ್ಲಿಗೆ ಎನ್ನುವಂಥ ಪದ್ಯಕ್ಕೆ 95ರಲ್ಲಿ ಅಂಥ ರಮೇಶಣ್ಣ ಇಲೇಸದ ಕುವೆಂಪು ನೂತೊಂಜಿ ನೆನಪು ಅಂತೇಳಿ ಕಳೆದ ವರ್ಷ 101 ಅವರೇ ಆ ಸಂಗೀತಕ್ಕೆ ಧ್ವನಿ ನೀಡಿ ದೇಶ ವಿದೇಶಗಳಲ್ಲಿ ಆ ಕುವೆಂಪು ಕೆಲವೊಮ್ಮೆ ಕುವೆಂಪು ಅಂತ ಬಂದರೂ ಕೂಡ ಅದು ಕುವೆಂಪು ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯ. ಆ ಒಂದು ಕುವೆಂಪು ಅವರ ನೆನಪನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದಂತಹ ಟೀಮ್ ಐಲೇಸ ಮೂಲಕ ಪಸರಿಸಿದಂತಹ ರಮೇಶಣ್ಣ ಇದ್ದಾರೆ. ಅವ್ರದ್ದು ಓ ಮಲ್ಲಿಗೆ. ಅದೇ ರೀತಿ ಕಡಲ ತೆರೆಗಳು ಸರ್ ಅಲ್ಲ, 2000ರಲ್ಲಿ ಕಡಲ ತೆರೆಗಳು ರಾಜ್ಯ ಪ್ರಶಸ್ತಿ. ಬಹುಶಃ ನನಗೆ ಕಾಣೋದವರು ಯೇಸುದಾಸ್ ಜೊತೆಗೆ ಹಾಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಹಾಡಿದ್ದಾರೆ, ಅದೇ ರೀತಿ SPB ಜೊತೆಗೆ ಹಾಡಿದ್ದಾರೆ. ಅಂಥವರು ಅದ್ಭುತ ಪ್ರತಿಭೆ. ಕೆಲವೊಮ್ಮೆ ಪತ್ರಿಕೆಗಳಲ್ಲಿ ರಮೇಶ್ ಚಂದ್ರ ಬೆಂಗಳೂರು ಅಂತ ಬರ್ತದೆ, ರಮೇಶಣ್ಣ ಕಾಸರಗೋಡಿನವರು ಗೊತ್ತಿರ್ತದೆ. ಆದರೂ ಮತ್ತೆ ಹೇಳ್ತಾ ಇದ್ದಾನೆ, ಯಾಕೆಂತ ಹೇಳಿದರೆ ನಾವೆಲ್ಲರೂ ಅವರ ಅಭಿಮಾನಿಗಳು, ಅವರ ಸಂಬಂಧಿಕರು ಅಂತ ನಾವು ತೋರಿಸಬೇಕಲ್ವ. ಅದಕ್ಕೆ ಅಂಥ ಮಹತ್ ವ್ಯಕ್ತಿ ಇದ್ದಾರೆ ವೇದಿಕೆಯಲ್ಲಿ. ಎಡಪಡಿತಾರು ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದಲೇ ಪದವಿ ಪಡೆದು ಗೋಲ್ಡ್ ಮೆಡಲಿಸ್ಟ್ ಅವರು, ಚಿನ್ನದ ಪದಕದೊಂದಿಗೆ ಪದವಿ ಪಡೆದವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ಪ್ರಾಧ್ಯಾಪಕರಾಗಿದ್ದಂಥ ಒಬ್ಬ ವ್ಯಕ್ತಿ ಅದರದ್ದೇ ಉಪಕುಲಪತಿ ಆದದ್ದು ಬಹುಶಃ ಅವರು ಮಾತ್ರ ಇರಬೇಕು ಸರ್.
ಅದು ಅದು ದೊಡ್ಡದು. ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕೆಲವೊಮ್ಮೆ ನಾವು ಅದೇ ಕಡೆಯಲ್ಲಿ ನಮಗೆ ಸಿಗುವುದಿಲ್ಲ, ಆದರೂ ಕೂಡ ಅವರ ವಿದ್ವತ್ತನ್ನು, ಅವರ ಸಾಮರ್ಥ್ಯವನ್ನು, ಸಂಘಟನಾತ್ಮಕ ಬಲವನ್ನು, ಅವರ ಜ್ಞಾನವನ್ನು ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ PS ಎಡಪಡಿ ತಯಾರಿದ್ದಾರೆ. ಅದೇ ರೀತಿ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರ ಒಂದು ಉಪಸ್ಥಿತಿ ನಮ್ಮ ಈ ಸಮಾರಂಭದ ಘನತೆ, ಗೌರವವನ್ನು ಹೆಚ್ಚಿಸಿದೆ ಅಂತ ಮಾತ್ರ ಹೇಳ್ತಾ, ನಾವು ಅಧ್ಯಕ್ಷರ ಉಪಸಂಹಾರ ಭಾಷಣದೊಂದಿಗೆ ಧನ್ಯವಾದ ಹೇಳಬೇಕು ಅಂತ ಲೆಕ್ಕ. ನಮ್ಮ ಗೌರವಾಧ್ಯಕ್ಷರಿದ್ದಾರೆ. 2 ಮಾತುಗಳನ್ನು ಶ್ರೀಕೃಷ್ಣಯ್ಯ ಅನಂತಪುರ ಗೌರವಾಧ್ಯಕ್ಷರು ಎನ್ನುವ ನೆಲೆಯಲ್ಲಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಸರ್, ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸ್ಮರಣಿಕೆ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಕೊನೆಯದಾಗಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಅಹೋರಾತ್ರಿ ದುಡಿದಂಥ, ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಇದೆ. ಎಲ್ಲರೂ ಸಹಕರಿಸಬೇಕು. ಇದೀಗ ನಮ್ಮ ಗೌರವಾಧ್ಯಕ್ಷರಿಂದ 2 ಮಾತು. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಮತ್ತು ಪರಿವಾರ ದೇವತೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಕಡಿಮೆ ಮಾತಾಡಬೇಕಂತ ಹೇಳಿದ್ದಾರೆ, 4 ಮಾತಲ್ಲಿ ಮುಗಿಸ್ತೇನೆ. ಮಹಾನ್ ಸಾಹಿತಿಗಳು, ಕಲಾವಿದರು, ಸಾಹಿತಿಗಳು ಜನಿಸಿ ಬರುವುದು ಜನರ ಭಾಗ್ಯದಿಂದ, ಮಹಾನ್ ಕೃತಿಗಳು ಹುಟ್ಟಿ ಬರುವುದು ಭುವನದ ಭಾಗ್ಯದಿಂದ ಅಂತ ಹೇಳ್ತಾರೆ. ನಿಜ. ಶ್ರೀಯುತ ವೆಂಕಟರಾಜ ಪುಂಚಿತಾಯರು ಜನಿಸಿ ಬಂದದ್ದು ಕಾಸರಗೋಡಿನ ಜನರ ಭಾಗ್ಯದಿಂದ. ಅದೇ ರೀತಿ ಅವರ ಕೃತಿಗಳು ಹುಟ್ಟಿ ಬಂದದ್ದು ಈ ಮಣ್ಣಿನ ಭಾಗ್ಯದಿಂದ ಅಥವಾ ಭುವನದ ಭಾಗ್ಯದಿಂದ. ಈ ಭಾಗ್ಯವನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಆಗಿದೆ. ಸಾವಿಲ್ಲದವರು ಯಾರು? ಸಾಧಕರಿಗೆ ಮಾತ್ರ ಸಾವಿಲ್ಲ. ಇಂಥ ಸಾಧಕರ ಸಾಲಿಗೆ ಶ್ರೀಯುತ ಪುಂಚಿತಾಯರು ಸೇರಿದ್ದಾರೆ ಎಂಬುದು ನಮಗೆ ಹೆಮ್ಮೆಯ ವಿಚಾರ. ಪುಂಚಿತಾಯರನ್ನು ತುಳು ಸಾಹಿತ್ಯ, ತುಳು ಭಾಷೆಗೆ ಸೀಮಿತಗೊಳಿಸಬೇಕಾಗಿಲ್ಲ. ಕನ್ನಡ, ತುಳು, ಸಂಸ್ಕೃತ, ಮಲಯಾಳದಲ್ಲಿ ಅನೇಕ ಉತ್ತಮ ಕೃತಿಗಳನ್ನು ರಚಿಸಿದ್ದಾರೆ. ಅನೇಕ ಶಿಲಾಶಾಸನಗಳನ್ನು ಅಭ್ಯಾಸ ಮಾಡಿದ್ದಾರೆ. ಓಲೆಗರಿಗಳನ್ನು ಅಭ್ಯಾಸ ಮಾಡಿದ್ದಾರೆ. ಇವರನ್ನು ಬಹುಮುಖಿ ಪ್ರತಿಭಾವಂತ ಎನ್ನುವುದೇ ಸರಿ. ಕರ್ನಾಟಕದ ಕುಪ್ಪಳ್ಳಿಗೊಬ್ಬ ಕುವೆಂಪು, ಕಾಸರಗೋಡಿನ ಪುಂಡೂರಿಗೊಬ್ಬ ಕುವೆಂಪು. 2007ರಲ್ಲಿ ಪುಂಚಿತಾಯರಿಗೆ ತುಳುರತ್ನ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಇವರು ಕೇವಲ ತುಳುರತ್ನ ಮಾತ್ರ ಅಲ್ಲ, ಕನ್ನಡದ ಮಾಣಿಕ್ಯವೂ ಹೌದು ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಅವರು ಆರಂಭದಲ್ಲಿ ಅಧ್ಯಯನ ಮಾಡಿದಂತಹ ಒಂದು ತುಳು ಶಾಸನ ಅನಂತಪುರದಲ್ಲಿದೆ. ಇಂದು ತುಳು ಲಿಪಿ ದಿನ. ಇಂದು ಅನಂತಪುರದಲ್ಲಿ ಈ ಕುವೆಂಪು ನೆಂಪು ಎಂಬ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಅತ್ಯಂತ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ನನಗೂ ಶ್ರೀಯುತ ಪುಂಚಿತಾಯರಿಗೂ ಒಂದು ಆತ್ಮೀಯವಾದ ಸಂಬಂಧ ಇತ್ತು. ಜೀವತಂತಿಯ ಮೀಟಿ ಎಂಬ ನನ್ನ ಮೊದಲ ಕವನ ಸಂಕಲನಕ್ಕೆ ಸೊಗಸಾದ ಮುನ್ನುಡಿ ಬರೆದು ಹರಸಿದವರು ಶ್ರೀಯುತ ಪುಂಚಿತಾಯರು. ಶ್ರೀಯುತ ಪುಂಚಿತಾಯರು ಸಾವಿನ ದವಡೆಯಲ್ಲಿರುವಾಗಲೂ ಸಾಹಿತ್ಯ ರಚಿಸಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿಲ್ಲ. ಪಾರಿಜಾತದ ಪೂವು ಮನ್ಪಡ ಏನನ್ನು, ಬಹುಕಾಲ ಬದುಕೋನು ಏನು, ಕೃಷ್ಣ ನಿನ್ನ ಪುರಳುಂಜಿ ಸೊರಪಿದಾಡಾಡು, ಇಂತಹ ಭಾವಗೀತೆಗಳು ಧ್ವನಿ ಸುರುಳಿಯಾಗಿ ಬಂದಂತಹ ಸಂದರ್ಭ. ನನಗೆ ಆ ಧ್ವನಿ ಸುರುಳಿ ಇರುವಂತಹ ಪದ್ಯಗಳ ಸಾಹಿತ್ಯ, ರಾಗ ಸಂಯೋಜನೆ, ಗಾಯನ ಎಲ್ಲ ಇಷ್ಟ. ಆದ್ದರಿಂದ ಪುಂಚಿತಾಯರಿಗೆ ಫೋನ್ ಮಾಡಿ ಒಂದು ಅಭಿನಂದನೆ ಹೇಳೋಣ ಅಂತ ಹೊರಟೆ. ಮಾತಾಡ್ತಾ ಪುಂಚಿತಾಯರೇ, ಪಾರಿಜಾತ ಪೂ ಮನ್ಪಡ ಏನನ್ನು
ಬಹುಕಾಲ ಬದುಕೋನಯ್ಯ ಅಂತ ಒಂದು ಪದ್ಯ ಬರೆದಿದ್ದೀರಲ್ಲ ನೀವು, ಒಂದು ಭಾವಗೀತೆ. ಇದಕ್ಕೆ ಏನು ಸ್ಫೂರ್ತಿ, ಇದು ಹೇಗೆ ಹುಟ್ಟಿಕೊಂಡಿತು ಅಂತ ಒಂದು ಕುತೂಹಲಕ್ಕಾಗಿ ಕೇಳಿದ ಪ್ರಶ್ನೆ. ನಾನು ಸಾವಿನ ದವಡೆಯಲ್ಲಿರುವಾಗ ಅಥವಾ ಸಾವಿನ ಹಾಸಿಗೆಯಲ್ಲಿರುವಾಗ ಹುಟ್ಟಿಕೊಂಡ ಭಾವಗೀತೆ ಶ್ರೀಕೃಷ್ಣಯ್ಯ ಇದು ಅಂತ ಹೇಳಿಬಿಟ್ರು. ನನ್ನ ಮೈಯೆಲ್ಲ ಜುಮ್ಮನಿಸಿಬಿಟ್ರು. ಆ ಕತೆ ಹೀಗಿದೆ. ಪುಣ್ಯತಾಯರು ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಬೇಕಾಗಿ ಬಂತು. ಕೆಲವು ದಿನ ಕಳೆದರೂ ಕೂಡ ಅವರು ಚೇತರಿಸಿಕೊಳ್ಳಿಲ್ಲ. ಇನ್ನಷ್ಟು ಕಾದರು ಇಲ್ಲ, ಮತ್ತು ಅವರು ಚೇತರಿಸಿಕೊಳ್ಳೋ ಯಾವುದೇ ಲಕ್ಷಣಗಳು ಅವಳಿಗೆ ಕಂಡು ಬಂದಿಲ್ಲ. ಅವರು ತುಂಬ ನಿರಾಶರಾಗಿಬಿಟ್ರು, ತುಂಬ ಹೆದರಿಬಿಟ್ರು. ಇಲ್ಲ, ನನಗಿನ್ನು ಬದುಕುವ ಆಸೆ ಇಲ್ಲ, ನಾನು ಖಂಡಿತವಾಗಿಯೂ ಇಲ್ಲಿಂದ ಚೇತರಿಸಿಕೊಂಡು ಮನೆಗೆ ಹೋಗುವುದಿಲ್ಲ ಎಂಬ ಒಂದು ಭಾವನೆ ಅವರ ಮನಸ್ಸಿಗೆ ಬಂತು. ಅಷ್ಟರಲ್ಲಿ ಅವರಿಗೆ ಕಣ್ಣೆದುರು ಬಂದದ್ದು ಭಗವಂತನ ರೂಪ. ಆಗ ನೋಡಿ ಹುಟ್ಟಿಕೊಂಡದ್ದು ಪಾರಿಜಾತ ಹೂ ಮನ್ಪಡಯನನ್ನು ಬಹುಕಾಲ ಬದುಕೋನಯ್ಯನು. ಪಾರಿಜಾತ ಬಹಳ ಸುಂದರ ಹೂ, ಆದರೆ ಆಯುಷ್ಯ ಬಹಳ ಕಡಿಮೆ, ಕೆಲವೇ ಗಂಟೆಗಳಲ್ಲಿ ಉದುರಿ ಹೋಗುವಂಥ ಒಂದು ಹೂವು ಅದು. ಅದನ್ನು ಇವರು ಹೇಳ್ತಾರೆ, ಪರಮಾತ್ಮ ಪಾರಿಜಾತದ ಹೂವನ್ನಾಗಿ ನಾನು ಮಾಡಬೇಡ, ನಾನು ಬಹುಕಾಲ ಬದುಕಿಕೊಳ್ತೇನೆ. ಬಹುಶಃ ಪರಮಾತ್ಮನಿಗೆ ಅವರ ಮೊರೆ ಕೇಳಿರಬೇಕು. ತಥಾಸ್ತು ಅಂದುಬಿಟ್ರು. ಅಲ್ಲಿಂದ ಅವರು ಚೇತರಿಸಿಕೊಂಡು ಮತ್ತೆ ಮನೆಗೆ ಬಂದರು. ಇಂದು ಕೂಡ ಆ ಭಾವಗೀತೆಗಳು ಜನಮಾನಸದಲ್ಲಿ ನಲಿದಾಡ್ತಾ ಇವೆ. ಮತ್ತೆ ಮತ್ತೆ ಆ ಪದ್ಯಗಳನ್ನು ಹಾಡಿ ಕೇಳಿ ಜನ ಸಂತೋಷ ಪಡ್ತಾ ಇದ್ದಾರೆ. ಸತ್ತ ಸಾಧಕನೊಬ್ಬ ಬದುಕಿ ಬರುವ ಬಗೆಯನ್ನು ನಾವಿಲ್ಲಿಂದು ಕಾಣ್ತಾ ಇದ್ದೇವೆ. ಯಶಸ್ವಿ ವ್ಯಕ್ತಿಗಳು ತಾವು ಮಾಡುವ ಕೆಲಸದ ಬಗ್ಗೆ ಚಿಂತೆ ಮಾಡೋದಿಲ್ಲಂತೆ. ಅದನ್ನು ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ತಾ ಹೋಗ್ತಾರೆ. ಅದಕ್ಕೆ ತಕ್ಕ ಪ್ರತಿಫಲ ಬಂದೇ ಬರ್ತದೆ. ಇದಕ್ಕೂ ಕೂಡ ಪುಣ್ಯಚಿತ್ತ ಇರೋ ಒಂದು ಸಾಕ್ಷಿ. 10 ಜನ ಮಾಡಬೇಕಾದ ಕೆಲಸವನ್ನು ಇವರೊಬ್ಬರೇ ಮಾಡಿದ್ದಾರೆ. ಯಾವ ಪ್ರಶಸ್ತಿಯ ಆಸೆಗೂ ಅಲ್ಲ, ಯಾವ ಬಹುಮಾನದ ಆಸೆಗೂ ಅಲ್ಲ, ಯಾವುದೇ ನಿರೀಕ್ಷೆ ಇಟ್ಟುಕೊಂಡು ಅವರು ಮಾಡಿದ್ದಲ್ಲ. ಅವರ ಬದುಕಿನ ಕೊನೆಯ ದಿನಗಳಂತೂ ಬಹಳ ಬಹಳ ಬೇಸರ ಸಂಗತಿ ಆಗ್ತದೆ ಗ್ರಹಿಸುವಾಗ. ನನಗೆ ತೀರಾ ಅನಾರೋಗ್ಯ ಪೀಡಿತರಾಗಿದ್ದರು. ಅವರು ಹಾಗಲಿರೋಳು ಮತ್ತು ಕೆಲಸ ಮಾಡ್ತಲೇ ಇದ್ದರು. 4 ಮಂದಿ ಆರೋಗ್ಯವಂತರಿಗೆ ಮಾಡಲಿಕ್ಕಾಗದ ಕೆಲಸ ಪುಣ್ಯಚಿತ್ತರು ಅನಾರೋಗ್ಯ ಪೀಡಿತರಾಗಿದ್ದಾಗ ಅವರ ಕೊನೆಯ ದಿನಗಳಲ್ಲಿ ಮಾಡಿದ್ದಾರೆ. ಇಂತಹ ಸಾಧನೆಯನ್ನು ಮಹಾಸಾಧನೆಯಿಂದ ಪ್ರತಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಸ್ವಾಮಿ? ನಿಜಕ್ಕೂ ಇದು ಮಹಾಸಾಧನೆ. ಮಹಾಸಾಧಕರು ಜನರ ಭಾಗ್ಯದಿಂದ ಹುಟ್ಟಿ ಬರ್ತಾರೆ ಅಂತ ಹೇಳೋದು 100ಕ್ಕೆ 100 ಸರಿ. ಒಂದು ಮಾತು ಹೇಳಿ ಮುಗಿಸಿಬಿಡ್ತಾರೆ. ತುಳು ಮತ್ತು ಕನ್ನಡ ಇವು ಎರಡು ನಮಗೆರಡು ಕಣ್ಣುಗಳಿದ್ದಂತೆ. ಯಾವುದು ಮೇಲೆ ಯಾವುದು ಕೆಳಗೆ ಅಂದರೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಣ್ಣು ಹೋದರೂ ಒಂದು, ಈ ಕಣ್ಣು ಹೋದರೂ ಒಂದು, ಎರಡೂ ಕಣ್ಣು ನಮಗೆ ಬೇಕು. ನಾನು ನನ್ನನ್ನು ಹೆತ್ತದ್ದು ತುಳು ತಾಯಿ, ಸಾಕಿದ್ದು ಕನ್ನಡದ ತಾಯಿ ಅಂತ ದಿವಂಗತ ಕೈಯಾರ ಕಿಞ್ಞಣ್ರಯ್ಯಗಳು ಹೇಳೋ ಮಾತನ್ನು ನಾವು ಎಲ್ಲರೂ ಕೇಳಿದ್ದೇವೆ. ಇದು ಸತ್ಯವಾದ ಮಾತು. ಈ ಮಾತು ನಮಗೆ ಎಲ್ರಿಗೂ ಒಪ್ಪಿಗೆ ಆಗಬೇಕು. ಯಾಕಂದರೆ ತುಳು ಭಾಷೆಗೆ ಕನ್ನಡ ಭಾಷೆ ಬಲ, ಕನ್ನಡ ಭಾಷೆಗೆ ತುಳು ಭಾಷೆ ಬಲ. ಇದನ್ನು ಯಾವತ್ತೂ ಬೇರ್ಪಡಿಸಿ ನೋಡುವುದು ಸರಿಯಲ್ಲ. ಅಣ್ಣ ತಮ್ಮಂದಿರು, ಒಂದೇ ತಾಯ ಮಕ್ಕಳು. ಯಾರಾದರೂ ಈ ಎರಡು ಭಾಷೆಗಳ ಮಧ್ಯೆ ಕಂದಕವನ್ನು ಏರ್ಪಡಿಸಿ ಬೇರ್ಪಡಿಸಲು ಪ್ರಯತ್ನ ಪಟ್ಟರೆ ಅದನ್ನು ನಾವು ತೀವ್ರವಾಗಿ ಖಂಡಿಸಬೇಕು, ಪ್ರತಿಭಟಿಸಬೇಕು. ಯಾವತ್ತೂ ಈ ಭಾಷೆ ಮತ್ತು ತುಳು ಭಾಷೆ ಮತ್ತು ಕನ್ನಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು. ಇದು ನನ್ನ ಆಸೆ. ನನ್ನ ಮನೆ ಮಾತು ತುಳು. ಆದರೆ ನಾನು ತುಳುವನ್ನು ಎಷ್ಟು ಪ್ರೀತಿಸ್ತೇನೋ, ಎಷ್ಟು ಗೌರವಿಸ್ತೇನೋ, ಅಷ್ಟೇ ನಾನು ಕನ್ನಡವನ್ನು ಪ್ರೀತಿಸ್ತೇನೆ, ಕನ್ನಡವನ್ನು ಗೌರವಿಸ್ತೇನೆ.
ಆದ್ದರಿಂದ ನೋಡಿ ಇಲ್ಲಿ ನೋಡಿ, ಎಲ್ಲ ಭಾಷೆಯವರು ಸೇರಿದ್ದಾರೆ. ಕನ್ನಡ, ತುಳು, ಮಲಯಾಳ, ಮರಾಠಿ, ಕರಾಡ, ಕೊಂಕಣಿ ಎಲ್ಲ ಭಾಷೆನಾಡರು ಈ ವೆಂಕಟರಾಜ ಪುಣಿತಾರ ಮೇಲೆ ಪ್ರೀತಿ ಅಭಿಮಾನದಿಂದ ಸೇರಿದ್ದಾರೆ. ಇದು ನಮಗೆ ಬೇಕು, ಈ ಭಾಷಾ ಸೌಹಾರ್ದ ನಮಗೆ ಬೇಕು. ಹಾಗಂತ ನಮ್ಮ ಭಾಷೆಯ ಮೇಲಿನ ಅಭಿಮಾನ ಪ್ರೀತಿಯನ್ನು ನಾವು ಕಡಿಮೆ ಮಾಡಲೂಬಾರ್ದು. ಒಟ್ಟಿಗೆ ನಾವು ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿದರೆ ಇದೇ ನಮಗೆ ಬಲ. ನಾವು ಯಾವತ್ತು ಬೇರ್ಪಡ್ತೇವೆ ಅಲ್ಲಿ ನಾವು ನಿಶ್ಶಕ್ತ ಆಗ್ತೇವೆ. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಕಬ್ಬಿಣ ಮೃದುವಾದಾಗ ಆಯುಧ ಆಗ್ತಾನಂತೆ, ಚಿನ್ನ ಮೃದುವಾದಾಗ ಒಳೆದೇ ಆಗ್ತಾನಂತೆ, ಮಣ್ಣು ಮೃದುವಾದಾಗ ಬಿತ್ತನೆಗೆ ಯೋಗ್ಯವಾಗ್ತಾನಂತೆ. ಮನುಷ್ಯ ಮೃದುವಾದಾಗ ಏನಾಗ್ತಾನೆ? ಮನುಷ್ಯ ಮೃದುವಾದಾಗ ಎಲ್ಲರ ಹೃದಯದಲ್ಲೂ ಶಾಶ್ವತವಾದ ಸ್ಥಾನವನ್ನು ಪಡ್ಕೊಳ್ತಾನೆ. ಇದಕ್ಕೆ ನಮ್ಮ ಪ್ರೀತಿಯ ಶ್ರೀಯುತ ವೆಂಕಟರಾಜ ಪುಣಿಚಿತ್ತಾಯರ ಸಾಕ್ಷಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಮಾತುಗಳಿಗೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಬಂಧುಗಳೇ, ವೇದಿಕೆಯಲ್ಲಿದ್ದವರು ಗಣ್ಯರು, ಮುಂಭಾಗದಲ್ಲಿದ್ದವರು ಗಣ್ಯಾತಿ ಗಣ್ಯರು ಅಂತ ಹೇಳುವಂಥ ದೊಡ್ಡ ಸಮಾರಂಭ. ನಿಜಕ್ಕೂ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕಾದಂಥ ಅರ್ಹತೆ ಇರುವವರೇ ಮುಂಬದಿಯಲ್ಲಿ ಕುಳಿತವರು ಅಂತ. ಅದೇ ರೀತಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕುಳಿತುಕೊಳ್ಬೇಕಾಗಿದ್ದವರು ಇನ್ನೂ ಅವರು ಸಭಿಕರ ಸಾಲಿನಲ್ಲೇ ಕುಳಿತಿದ್ದಾರೆ. ಕಾಸರಗೋಡಿನಲ್ಲಿ 3 ಅಕ್ಷರದಲ್ಲಿ ಕರೆದ್ರ ಅವರ ಹೆಸರು ಎಲ್ಲರಿಗೂ ಚಿರಪರಿಚಿತ. ಶ್ರೀಯುತ ಟಿ ವಿ ಗಂಗಾಧರನ್. ಲೋಕ ಎಲ್ಲ ಸುತ್ತಿ ಈ ಲೋಕ ವೃತ್ತಾಕಾರವಾಗಿದೆ ಅಂತ ಹೇಳುವುದಕ್ಕಿನ್ನು ಸಾಬೀತುಪಡಿಸಿ ಪುನಃ ಅವರ ತಾಯಿನಾಡಲ್ಲಿ ಬಂದು ಅನಂತಪುರದಲ್ಲಿ ಬಂದು ನೆಲೆಸಿದಂತಹ TVG ಅವರು ನಾಟಕ ರಂಗದಲ್ಲಿ, ಚಲನಚಿತ್ರ ರಂಗದಲ್ಲಿ ಹೆಸರು ಮಾಡಿದಂಥವರು. ಸಹಕಾರಿ ರಂಗದಲ್ಲಿ, ಕೋಪರೇಟಿವ್ ರಂಗದಲ್ಲಿ ಅವರು ದೊಡ್ಡ ಸಾಧನೆಯನ್ನು ಮಾಡಿದಂಥವರು. ಈಗ ಯಾರ ಸದ್ದು ಗದ್ದಲವಿಲ್ಲದ ಅನಂತಪುರದಲ್ಲಿ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದಾರೆ ಶ್ರೀಯುತ TV ಗಂಗಾಧರನ್. ನಾವು ಕರೆದಿದ್ದೇವೆ, ಆದರೆ ಅವರು ವೇದಿಕೆಗೆ ಬರಲಿಲ್ಲ. ಅವರು ಮಾತಾಡುವುದಿಲ್ಲ, ಮಾತಾಡಿದರೆ 1 ಗಂಟೆ ಬಿಡುವುದೂ ಇಲ್ಲ. ಆದ ಕಾರಣ ಅವರನ್ನು ಮಾತಾಡಲಿಕ್ಕೆ ಕರೆಯುವುದಿಲ್ಲ. ಅವರನ್ನು ಈ ಸಂದರ್ಭದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಶಾಲು ಹೊದಿಸಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಹೃತ್ಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಶ್ರೀಯುತ TV ಗಂಗಾಧರನ್ ಒಂದು ಕಾಲದಲ್ಲಿ ಕಾಸರಗೋಡು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ರಾಜಕೀಯ ಪಕ್ಷದಿಂದ ಸ್ಪರ್ಧಿಸುವಷ್ಟು ಮಟ್ಟಿಗೆ ಬೆಳೆದಂಥ, ಮಾರಾಟ ತೆರಿಗೆ ಕನ್ಸಲ್ಟೆಂಟ್ ಆಗಿ ದುಡಿಯುವಂಥ ಅಡ್ವೊಕೇಟ್ TV ಗಂಗಾಧರನ್ ಅನಂತಪುರದವರು. ಧನ್ಯವಾದಗಳು. ಮುಂದೆ ನಮ್ಮ ಜೊತೆಗೆ ಸಹಕರಿಸಿದಂಥ ಕೆಲವಾರು ಬಂಧುಗಳು, ಶ್ರೀತ ವಿಜಯರಾಜ ಪುಣಿಚಿತ್ತಾಯರ ಸುಪುತ್ರ, ನೇಪಥ್ಯದಲ್ಲೇ ಇದ್ದವರು, ನಮ್ಮ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ನಮ್ಮೊಂದಿಗೆ ತೊಡಗಿಸಿಕೊಂಡಂಥ ವಿಜಯರಾಜ ಪುಣಿಚಿತ್ತಾಯರು, ಸಾಕ್ಷಾತ್ ವೆಂಕಟರಾಜ ಪುಣಿಚಿತ್ತಾಯರ ಸುಪುತ್ರ ಏಕಮಾತ್ರ ಸುಕುಮಾರ ವಿಜಯಣ್ಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರ ಸಹಕಾರ ಅತ್ಯಮೂಲ್ಯವಾಗಿತ್ತು. ಅದರ ಸೇವಾ ಪ್ರತಿನಿಧಿಗಳಾದ ಶ್ರೀಮತಿ ಲತಾ, ಯಶೋಧ, ಶ್ರೀಮತಿ ಅರುಣಾ ಶೆಟ್ಟಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತೇನೆ ಗೌರವಪೂರ್ವಕವಾಗಿ. ಶ್ರೀಮತಿ ಲತಾ, ಶ್ರೀಮತಿ ಯಶೋಧ, ಅರುಣಾ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಈ ಕಿರು ಕಾಣಿಕೆಯನ್ನು, ಪುಟ್ಟ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ತಮ್ಮ ದೊಡ್ಡ ಸೇವೆಗೆ ನಮ್ಮ ಸಣ್ಣ ಉಪಹಾರ. ಶ್ರೀಯುತ ರಾಮಪ್ಪ ಮಂಜೇಶ್ವರ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ದೊಡ್ಡ ತುಳು ಅಭಿಮಾನಿ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಮ್ಮೊಂದಿಗೆ ಯಾವಾಗಲೂ ಚರ್ಚಿಸುವಂಥ, ನಮ್ಮ ಜೊತೆಗೆ ಸೇರಿಕೊಂಡಿರುವಂತಹ ಸಂಘಟಕ ರಾಮಪ್ಪ ಮಂಜೇಶ್ವರ. ಈ ಒಂದು ವೇದಿಕೆ ಸೇರಿ ಸೊಬಗನ್ನು ನಾವು ನೋಡಿದ್ದೇವೆ. ಅದನ್ನು ಮಾಡಿದಂತಹ ಮಡಲಲ್ಲಿ ಆ ಪ್ರಕೃತಿಯ ಒಂದು ವೇದಿಕೆಯನ್ನು ಪ್ರಕೃತಿಯ ಮಡಲಿನಲ್ಲಿ
ಮಾಡಿದಂತಹ ಶ್ರೀಯುತ ಶಂಕರ್ ಸ್ವಾಮಿ ಕೃಪಾ ಜಾನಪದ ಕಲಾವಿದರು, ಜಾನಪದ ಹಾಡುಗಾರರು ಶಂಕರ್ ಸ್ವಾಮಿ ಕೃಪಾ ತಾವು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅಭಿಮಾನಪೂರ್ವಕವಾಗಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಶ್ರೀಯುತ ಐತಪ್ಪ ಕುಲಾಲ್ ನಾರಾಯಣಮಂಗಲ ತಾವು ಕೂಡ ವೇದಿಕೆ ಬಂದು ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಮತಿ ಪ್ರಭಾವತಿ ಕೆದ್ಲಾಯ ನಮ್ಮ ಸಂಪೂರ್ಣ ಕಾರ್ಯಕ್ರಮದ ಮತ್ತೋರ್ವ ಯಶಸ್ಸಿನ ಕೇಂದ್ರ ಬಿಂದು ಪ್ರಭಾವತಿ ಕೆದ್ಲಾಯ ಟೀಚರ್ ಅವರು ಕೂಡ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಶ್ರೀಕೃಷ್ಣಯ್ಯ ಅನಂತಪುರ ನಮ್ಮ ಗೌರವಾಧ್ಯಕ್ಷರ ಧರ್ಮಪತ್ನಿ. ಹಾಗೆ ಕೊಡುವುದಲ್ಲ, ಅವರು ನಮಗೆ ಎಲ್ಲ ರೀತಿಯಲ್ಲಿ ಮೊದಲಿನಿಂದ ನಮ್ಮ ಎಲ್ಲ ಸಭಾ ಕಾರ್ಯಕ್ರಮಗಳು ನಾವು ಇದರ ಪೂರ್ವಭಾವಿ ಸಿದ್ಧತೆಯಲ್ಲಿ ಬಂದು ನಮಗೆ ಸಂಪೂರ್ಣ ಸಲಹೆಯನ್ನು ನೀಡಿದವರು. ಮೇಡಮ್ ಈ ಕಾರ್ಯಕ್ರಮದ ಯಶಸ್ವಿನ ರೂವಾರಿ. ಶ್ರೀಯುತ ಐತಪ್ಪ ಕುಲಾಲ್ ನಾರಾಯಣಮಂಗಲಂ, ಶ್ರೀಯುತ ಮಾಧವ ಭಂಡಾರಿ ಅವರು ಕೂಡ ನಮ್ಮ ಜೊತೆಗೆ ಸಂಪೂರ್ಣ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕರಿಸಿದವರು. ಸ್ಮರಣಿಕೆಯನ್ನು ನೀಡಿ ಶಾಲೆ ಹೊದಿಸಿ ಗೌರವಿಸ್ತಾ ಇದ್ದೇವೆ. ಮಾಧವ ಭಂಡಾರಿ ಅವರು ತಾವು ಕೂಡ ವೇದಿಕೆಗೆ ಬಂದು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಸುಂದರ ಬಾರಡ್ಕ ತುಳು ಕವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶಕ್ತಿ ಮೀರಿ ಶ್ರಮಿಸಿದಂಥ ಮತ್ತೋರ್ವ ಸಂಘಟಕ, ಕವಿ, ಸಾಹಿತಿ ಸುಂದರ ಬಾರಡ್ಕ ಪದ್ಯಡ್ಕ ಶ್ರೀನಿವಾಸ ಆಳ್ವ ಕಳತ್ತೂರು ತಾವು ಕೂಡ ವೇದಿಕೆಗೆ ಬಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಬಂಧುಗಳೇ, ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಮಾತು ಮುಖ್ಯ. ಅದಕ್ಕಿಂತಲೂ ಒಳ್ಳೆ ರುಚಿಕರವಾದಂತಹ ಆಹಾರ ನಮಗೆ ಎಲ್ಲಿ ಕೂಡ ಲಘು ಉಪಹಾರ ಅದನ್ನು ನೀಡಿದಂತಹ ನಮ್ಮ ಅಡುಗೆ ಭಟ್ರು ಗೋಪಾಲಕೃಷ್ಣ ಕಾರಂತರು ಬಹಳ ರುಚಿಯಾದಂತಹ ಅಡುಗೆಯನ್ನು ಮಾಡಿ ನೀಡಿದಂತಹ ಗೋಪಾಲಕೃಷ್ಣ ಕಾರಂತರನ್ನು ಕೂಡ ಈ ಸುಂದರ ವೇದಿಕೆಯಲ್ಲಿ ನಾವು ಪುಟ್ಟ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಗೋಪಾಲಕೃಷ್ಣ ಕಾರಂತರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗೋಪಾಲ ಪಟ್ಟೆಯವರು ತಾವು ಕೂಡ ವೇದಿಕೆಗೆ ಬಂದು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಗೋಪಾಲ ಪಟ್ಟೆ, ಶ್ರೀಯುತ ಶಾಂತಾರಾಮ್ ಶೆಟ್ಟಿ, ಶ್ರೀಮತಿ ಗೀತಾ ಎಂಬಟ್ ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ಳಿ. ದೊಡ್ಡ ನಮ್ಮ ಯೋಚನೆ ಎಲ್ಲ ದೊಡ್ಡದಿತ್ತು. ಅನೇಕ ಮಂದಿ ಇದರ ಹಿಂದೆ ಕೆಲಸ ಮಾಡಿದ್ರು. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸಲೇಬೇಕಾಗಿದೆ. ನ್ಯಾಯವಾದಿ ಉದಯಗಟ್ಟಿಯವರು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಸರ್. ಈ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಉದಯಗಟ್ಟಿಯವರು
ಇವರನ್ನು ಗೌರವಿಸಿ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವ ಕೂಡ ಬೇಕು ಅಂತ ಬಯಸ್ತಾ ಇದ್ದೇವೆ. ಬಹಳ ಉತ್ತಮ ರೀತಿಯಲ್ಲಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಒದಗಿಸಿದಂಥ ಲೈಟ್ ಆ್ಯಂಡ್ ಸೌಂಡ್ಸಿಗೆ ಸಂಬಂಧಪಟ್ಟವರು. ನ್ಯಾಯವಾದಿ ಉದಯ್ ಕುಮಾರ್ ಗಟ್ಟಿ, ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು. ಈ ಸುಂದರ ವೇದಿಕೆಯನ್ನು, ಈ ಸುಂದರ ವ್ಯವಸ್ಥೆಯನ್ನು, ಈ ಪರಿಸರವನ್ನು ನಮಗೆ ಕೊಡಮಾಡಿದಂಥ ನ್ಯಾಯವಾದಿ ಉದಯ ಗಟ್ಟಿಯವರು, ಅವರನ್ನು ಈ ಸಂದರ್ಭದಲ್ಲಿ, ಈ ಸುಂದರ ಸಮಾರಂಭದಲ್ಲಿ ಗೌರವಿಸ್ತಾ ಇದ್ದೇವೆ. ಪುಟ್ಟ ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಖ್ಯಾತ ಸಂಗೀತ ತಜ್ಞ ನಿರ್ದೇಶಕ ಶ್ರೀಯುತ ಪ್ರಮೋದ್ ಸಪ್ರೆ ಅವರು ಕೂಡ ವೇದಿಕೆಗೆ ಬಂದು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣೇಶ್ ಕಾಸರಗೋಡು, ಶ್ರೀ ತಾರನಾಥ ಗಂಗೆ ಇಬ್ಬರು ಕೂಡ ಬರಬೇಕು ಸರ್. ತಮ್ಮ ಇದು ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ಅನೇಕ ಕೈಗಳಿಂದ ಸಹಕಾರ ಸಿಗಬೇಕು. ಆ ರೀತಿಯಲ್ಲಿ ಎಲ್ಲರ ಸಹಕಾರ ಕೂಡ ಇದಕ್ಕೆ ಅಗತ್ಯ. ಆ ರೀತಿಯಲ್ಲಿ ತಮ್ಮ ಮೀಡಿಯಾದ ನೆರವನ್ನು ನೀಡಿದಂಥ ಗಣೇಶ್ ಕಾಸರಗೋಡು ಅವರು, ತಾರನಾಥ ಗಂಗೆ, ಶ್ರೀಮತಿ ಸುಶೀಲಾ ಪದ್ಯಾಣ ಮೇಡಮ್ ತಾವು ಕೂಡ ವೇದಿಕೆ ಬಂದು ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಈ ವೇದಿಕೆಯನ್ನು, ಈ ಸಭಾಂಗಣವನ್ನು ಸಜ್ಜೀಕರಿಸಿದಂಥ ಸೀತಂಗೋಳಿ ಸಂತೋಷ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್, ಇದರ ಪದಾಧಿಕಾರಿಗಳಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಸಂತೋಷ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ವೇದಿಕೆ ಸಭಾಂಗಣವನ್ನು ಸಜ್ಜುಗೊಳಿಸಿದಂಥವರು. ಸಂತೋಷ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ರೂವಾರಿ ಕುವೆಂಪು ನೆಂಪು ಸಮಿತಿಯ ಕೋಶಾಧಿಕಾರಿ ನ್ಯಾಯವಾದಿ ಥೋಮಸ್ ಡಿಸೋಜಾ ತಾವು ಕೂಡ ಈ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಅಡ್ವೊಕೇಟ್ ಥೋಮಸ್ ಡಿಸೋಜಾ. ತುಳು ಸಂಘಟಕ, ನಿರೂಪಕ, ಈ ಕಾರ್ಯಕ್ರಮದ ಅರ್ಧ ಭಾಗವನ್ನು ಬಹಳ ಅರ್ಥಪೂರ್ಣವಾಗಿ ಸುಂದರವಾಗಿ ನಿರೂಪಿಸಿದಂಥ ಶ್ರೀಯುತ ಜಯ ಮಣಿಯಂಪಾರೆ ತಾವು ಕೂಡ ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜಯಣ್ಣ, ಜಯ ಮಣಿಯಂಪಾರೆ. ಸವಿ ಹೃದಯದ ಕವಿ ಮಿತ್ರರು ಎನ್ನುವಂಥ ಸಂಘಟನೆಯ ರೂವಾರಿ ಸಂಘಟಕ ಜಯಮಣಿಯಂಪಾರೆ ನಮ್ಮೊಂದಿಗೆ ಸಂಪೂರ್ಣ ಸಹಕರಿಸಿದಂಥ ಓರ್ವ ಅದ್ಭುತ ಸಂಘಟಕ. ರವಿ ನಾಯ್ಕ ಅವರಿಗೂ ಕೂಡ ಗೌರವಿಸಬೇಕಾಗಿ ವಿನಂತಿ. ಪತ್ರಕರ್ತರಾದ ಅಂಚನೆ ಗಡಿನಾಡದ ಸಾಹಿತಿಯಾದ ಒಟ್ಟಿಗೂ ಈ ಕುವೆಂಪು ನೆಂಪು ಸಂಘಟಕ ಸಮಿತಿದ ಪದಾಧಿಕಾರಿಯಾದ ಈ ಲೇಸು ಪೊರ್ಲುಡು ನಡಪುಡುನಾಡ ರವಿ ನಾಯಕನ ಒಂಜಿ ಬೇಲೆ ಅವು ಮಾಮಲ್ಲನೆ ಈ ಪೊರ್ತುಡು ಅರೆಗೆ ನಮ್ಮ ಮಾತೆರ್ನ ಪರವಾದ ಉಡಲರ್ಮೆ ಸನ್ಮೇನು ಸಂದೈತ ಮಲ್ತೊಂದುಲ್ಲ.
ಇನಿತ ಈ ಲೇಸಿಡು ಮಲ್ಲ ಬಿನ್ನೆರಾದು ನಮ್ಮೊಟ್ಟಿಗೂ ಸೇರಿನಾರು ಶಿವಳ್ಳಿ ಬ್ರಾಹ್ಮಣ ಸಭಾದ ಗುರುಕಾರರಾಯನಂಚಿನ ಶ್ರೀ ಅರವಿಂದ ಅಲೆವರಾಯ ನಿವೃತ್ತ ಶಿಕ್ಷಣ ಅಧಿಕಾರಿಯಾದ ಕಾಸರಗೋಡದ ಜಿಲ್ಲೆಡು ಶಿಕ್ಷಣಗ್ ಶೈಕ್ಷಣಿಕ ಮಟ್ಟಡು ಅಂಚನೆ ಧಾರ್ಮಿಕ ಸಾಂಸ್ಕೃತಿಕ ಮಟ್ಟಡು ಸೇವೆಯನ್ನು ಕೊರೊಂದಿಪ್ಪಿನಂಚಿನ ಶ್ರೀ ಅರವಿಂದ ಅಲೆವರಾಯ ಮೇರೆಗೆ ಈ ಪೊರ್ತಡು ಕುವೆಂಪು ನೆಂಪು ಸಮಿತಿದ ಪರವಾದ ಈ ಲೇಸಡು ಕೊರಪಿನಂಚಿನ ಮಾನಾದಿಗೆ ದೂರದ ಅಮೇರಿಕ ಫ್ಲಾರಿಡಾದ ಬತ್ತಿನಂಚಿನ ನಮ್ಮ ಪೆರ್ಮೆದ ಅಕ್ಕೆ ಶ್ರೀವಲ್ಲಿ ಮೇಡಮ್ ಮೇರೆಗೆ ಈ ಪೊರ್ತಡು ಅರ್ನ ಮಲ್ಲ ಮನಸ್ಸಿಗೆ ಒಟ್ಟುಗು ನಮ್ಮ ತುಳು ಸಂಘಟನೆಗೆ ಕೊರ್ತಿನಂಚಿನ ಮಮಲ್ಲ ಸೇವೆಗೆ ಕೊರಪಿನಂಚಿನ ಅನಾದಿಗೆ ಈ ನೆಂಪುದ ಕಾಣಿಕೆನು ಶ್ರೀ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಅಂಚನೆ PS ಎಡಪಡಿತಾಯರಿ ಕೊರಡು ಪಂದು ಬಿನಯ್ ತುಂದುಲ್ಲ ಕುವೆಂಪು ನೆಂಪು ಕಜ್ಜ ಈತ ಪೊರ್ಲುಡು ನಡಪಡುಂದಾಂಡ ಈ ಸಂಘಟನಾ ಸಮಿತಿನಿ ರೂಪೀಕರಣ ಮಲ್ತದು ಮುಂದೆತ ಮುಂದಾಲಿಗೆಯನ್ನು ವಹಿಸಿನಾರು ನಮ್ಮೋರ್ದ ಪೆರ್ಮೆದ ನ್ಯಾಯಾಧೀಶರು ನ್ಯಾಯವಾದಿಗಳು ಶ್ರೀ ಅಡ್ವೊಕೇಟ್ ಥಾಮಸ್ ಡಿಸೋಜಾ ಈ ಪೊರ್ತಡು ಆರೋಗ್ಯ ಕೊರಪಿನಂಚಿನ ಮಾನಾದಿಗೆ ನಮ್ಮ ಈ ಲೇಸಿಡ್ ಒಟ್ಟಿಗೂ ಸೇರೊಂದೇರು ತುಳುವೇರೆ ಆಯನಕೂಟದ ಗುರುಕಾರೆ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಮುಂದಾಳು ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲು ಅರೆಗು ಈ ಪೊರ್ತಡು ಈಗಲ ಮಾಂತೆರ್ನ ಪರವಾದ ಈ ಲೇಸಿಡ್ ಕೊರಪಿನಂಚಿನ ಕಿರು ಕಾಣಿಕೆನು ಅರು ದೆತ್ತನಡು ಪಂದು ಬಿನೈತೊಂದುಲ್ಲ ಚತುರ್ಭಾಷಾ ಕವಿಗೋಷ್ಠಿಡು ಇನಿ ಭಾಗವಹಿಸೊಡಿತ್ತಿನಂಚಿನ ಕುವೆಂಪು ಮೇರ್ನ ಸಂಸ್ಕೃತ ಕವನನ ವಾಚನ ಮಲ್ಪಡಿತ್ತಿನ ಆಂಡ ಕಾರ್ಯಕ್ರಮದ ಒತ್ತಡದವರ ನಮ್ಮೊಟ್ಟಿಗೂ ಸೇರೊಂದಿರೋ ಈ ಪೊರ್ತುಡು ಜ್ಯೋತ್ಸ್ನಾ ಕಡೆಂದೇಲು ಸಂಸ್ಕೃತ ಕವನ ವಾಚನ ಮಲ್ಪೆರ ಬತ್ತಿನಂಚಿನ ಶ್ರೀಮತಿ ಜ್ಯೋತ್ಸ್ನಾ ಟೀಚರ್ ಪೆರಡಾಲ ಶಾಲೆದ ಶಿಕ್ಷಕಿಯಾದ ಅಂಚನೆ ತುಳು ಕನ್ನಡ ಸಾಹಿತ್ಯಡು ಸೇವೆ ಕೊರಪಿನಂಚಿನ ಶ್ರೀಮತಿ ಜ್ಯೋತ್ಸ್ನಾ ಕಡೆಂದೇಲು ಮೇರೆ ಕೊರಪಿನಂಚಿನ ಕಿರು ಮಾನಾದಿಗೆ ಅಂಚನೆ ನಮ್ಮೊಟ್ಟಿಗೆ ಸೇರಿನಂಚಿನ ಶ್ರೀಮತಿ ಸಾಯಿ ಗೀತಾ ನಮ್ಮ ಈ ಕುವೆಂಪು ನೆಂಪು ಕಜ್ಜಗು ಒಟ್ಟು ಸೇರಿನಂಚಿನ ಶ್ರೀಮತಿ ಸಾಯಿ ಗೀತಾ ಮೇರೆಗೆ ಈ ಪೊರ್ತಡು ಸ್ವಲ್ಪ ಸಂದಾಯಿತ ಮಲ್ತೊಂದುಲ್ಲ ಒಟ್ಟುಗು ತುಳುಕೂಟ ಕಾಸರಗೋಡು ಒಂದೆತ ಕಾರ್ಯತ್ತರಾಯಿನಂಚಿನ BP ಶೇಣಿ ಅಂಚನೆ ಇನಿತ ಈ ಲೇಸಿನ ಪೊರ್ಲು ಮಲ್ಪೆರ ನಮ್ಮೊಟ್ಟಿಗೂ ಸಹಾಯ ಕೊರನಂಚಿನ ಜೈ ತುಳುನಾಡು ಕಾಸರಗೋಡು ಹೊಂದಿತ ಗುರುಕಾರರಾಯನಂಚಿನ ಶ್ರೀ ಹರಿಕಾಂತ ಕಾಸರಗೋಡು ಈ ಲೇಸಿಡ್ ಮಲ್ಲ ಬಿನ್ನೆರಾತ ನಮ್ಮೊಟ್ಟಿಗೂ ಪಾಲು ಪಡೆಯನಂಚಿನ ಕಾಸರಗೋಡು ಜಿಲ್ಲಾ ಶಿವಳ್ಳಿ ಬ್ರಾಹ್ಮಣ ಸಭಾದ ರಕ್ಷಾಧಿಕಾರಿ ಶ್ರೀ ಸೀತಾರಾಮ ಕುಂಜತ್ತಾಯ ಮೇರೆಗೆ ಈ ಲೇಸಿಡ್ ಕೊರಪುನಂಚಿನ ಕಿರು ಕಾಣಿಕೆ ಕುವೆಂಪು ನೆಂಪು ಕಾರ್ಯಕ್ರಮಗೂ ಪೊರ್ಲು ಪೊಳಿಗೆಡು ಬೆಳಗೋಡು ತಿರಂಚಿನ ಧ್ವನಿವರ್ಧಕ ಬೊಕ್ಕ
ಬೊಲ್ಪುದ ಸಂಯೋಜನೆ ಮಲ್ತಿನಂಚಿನ ಸಬರಿ ಸೌಂಡ್ಸ್ ನಾಯ್ಕಾಪು ಈ ಪೊರ್ತುಡು ನಮ್ಮ ಈ ಲೇಸಿನ ಪೊರ್ಲು ಮೆಲ್ತೆ ಕೊರಿನಂಚಿನ ಸಬರಿ ಸೌಂಡ್ಸ್ ನಾಯ್ಕಾಪು ಅಂಚನೆ ನಮ್ಮ ಈ ಇನಿತ ಕಾರ್ಯಕ್ರಮನು ಊರೊರ್ಮಿಗ್ ಪಸರೈನಂಚಿನ ತುಳು ವರ್ಲ್ಡ್ ಲೈವ್ ತುಳು ವರ್ಲ್ಡ್ ಮೀಡಿಯಾದ ಲೈವ್ ಮಲ್ತಂದಿತ್ತಿನಂಚಿನ ಸಂತೋಷ್ ಸಜೀಪ ಒಟ್ಟುಗು ಚಂದ್ರೇಶ್ ಮಾನ್ಯ ಛಾಯಾಚಿತ್ರನು ನಮ್ಮೊಟ್ಟಿಗೂ ಸಕಾಯ ಕೊರ್ನಂಚಿನ ಶ್ರೀ ಮುರಳಿ ಭಟ್ ಉಪ್ಪಂಗಳ ಶ್ರೀ ಮುರಳಿ ಭಟ್ ಉಪ್ಪಂಗಳ ಮೇರೆ ಛಾಯಾಚಿತ್ರಗ್ರಹಣುಡು ನಮ್ಮೊಟ್ಟಿಗೂ ಸಹಾಯ ಕೊರ್ನಂಚಿನ ಮೇರೆಗೆ ಕೊರಪಿನಂಚಿನ ಕಿರು ಮಾನಾದಿಗೆ ನಿವೃತ್ತ ಶಿಕ್ಷಕರು ಅಂಚನೆ ಸಂಘಟಕರಾಯಿನಂಚಿನ ಶ್ರೀ ವಿಶಾಲಾಕ್ಷ ಪುತ್ರಕಲಾ ನಮ್ಮೊಟ್ಟಿಗೂ ಈ ಲೇಸಿಡಿ ಒಟ್ಟು ಸೇರೊಂದಿರು ಅರೆಗೆ ಈ ಪೊರ್ತುಡು ಅರೆ ಮಿತ್ತ ಚಾವಡಿಗೆ ಬರಡು ಅರೆ ಕೊರಪಿನಂಚಿನ ಕಿರು ಮಾನಾದಿಗೆನೆ ಸ್ವೀಕಾರ ಮಲ್ಪಡು ಬಂದು ಅರೆಡ ಭಿನ್ನೈತಂದುಲ್ಲ ಶ್ರೀ ವಿಶಾಲಾಕ್ಷ ಪುತ್ರಕಲಾ ಯಕ್ಷಗಾನದ ಬಾಲ ಪ್ರತಿಭೆ ಶ್ರೀ ಕಿಶನ್ ಅಗಿತ್ತಾಯ ಈ ಪೊರ್ತುಡು ನಮ್ಮ ಇನಿತ ಲೇಸಿಡು ಆರು ಯಕ್ಷಗಾನ ಪ್ರದರ್ಶನ ಮಲ್ಪೆರೆತ್ತಿನ ಅಂಡ ಕಾರಣಾಂತರಡು ಅವಿಡ್ದು ಅವು ನಡಪಾಯರ ತೀರ್ಥಜಿ ಈ ಪೊರ್ತುಡು ಅರೆ ಕೊರುಪುನಂಚಿನ ಮಾನಾದಿಗೆ ಶ್ರೀ ಕಿಶನ್ ಅಗಿತ್ತಾಯ ಯಕ್ಷ ಬಾಲ ಪ್ರತಿಭೆ ದೂರದ ಬ್ಯಾಂಗ್ಳೂರುಡ್ದು ನಮ್ಮ ಈ ಪೂವೆಂಪು ನೆಂಪು ಕಜ್ಜಗು ಒಟ್ಟು ಸೇರಿದಿನಂಚಿನ ಶ್ರೀ ಶರಣ್ ಬ್ಯಾಂಗ್ಳೂರು ಅರ ದಯದಿದು ಮಿತ ಚಾವಡಿಗೆ ಬರಡು ಪಂದು ಭಿನ್ನೈತೊಂದುಲ್ಲ ಆತ್ಮೀಯ ಬಂಧುಲೆ ಪೂವೆಂಪು ನೆಂಪು ಈ ಒಂಜಿ ಕಜ್ಜ ಮೂಲು ಈತು ಪೊರ್ಲುಡು ನಡಪೊಡುಂದ ಅಂಡ ಇಂದಕ್ಕೆ ಕರ್ನ ರಡ್ಡು ತಿಂಗೊಳ್ಳುಡಿದಿಂಚಿ ಉಂದತ್ತ ಬೆರಿ ಬೆಂದಿನಾರು ಶ್ರೀ ಭಾಸ್ಕರ್ ಕಾಸರಗೋಡು ಎಡ್ಡೆ ರೀತಿದ ಸಂಘಟನೆ ಒಟ್ಟುಗು ಪತ್ರಕರ್ತೆ ಪತ್ರಿಕಾ ಮಾಲೀಕರಾದ ಬೆನೊಂದಿತ್ತಿನಂಚಿನ ನಮ್ಮ ತುಳು ಕನ್ನಡಗು ಅವೇತೋ ಕೊಡುಗೆನು ಕೊರನಂಚಿನ ಶ್ರೀ ಭಾಸ್ಕರ್ ಕಾಸರಗೋಡು ಮೇರೆಗೆ ಈ ಪೊರ್ತುಡು ಕೊರಪನಂಚಿನ ಕಿರು ಮಾನಾದಿಗೆ ನಿಖಿಲ ಮಾತೆರ್ನ ಸಾಕ್ಷಿಡು ಈ ಪೊರ್ತುಡು ನಮ್ಮ ಕೊರೊಂದುಲ್ಲ ಶ್ರೀ ಭಾಸ್ಕರ್ ಕಾಸರಗೋಡು ತುಳುನಾಡದ ಅವೇತೋ ಪ್ರತಿಭೆಗುಲೆಗೆ ತನ್ನ ಮಾಧ್ಯಮದ ಮೂಲಕ ಬೊಲ್ಪುನು ಪಸರೈಸಿನಂಚಿನ ಪ್ರತಿ ಸೂರ್ಯ ಪತ್ರಿಕೆದ ಮೂಲಕ ಸಮಾಜಗೂ ಎಡ್ಡೆಪ್ಪುನು ಬಯಕಿನಂಚಿನ ಶ್ರೀ ಭಾಸ್ಕರ್ ಕಾಸರಗೋಡು ಮೇರೆ ಈ ಪೊರ್ತುಡು ಪೂವೆಂಪು ನೆಂಪು ಈ ಲೇಸು ಅನಂತಪುರಡು ನಡಪಡು ನಾಡ ಬಾರಿ ಪೊರ್ಲುಡು ನಮಕ್ ಸಹಾಯ ಕೊಡ್ತೇರು ಈ ಪೊರ್ತುಡು ಮೇರೆ ಕೊರ್ಪನಂಚಿನ ಕಿರು ಮಾನಾದಿಗೆ ನಮ್ಮ ಲೇಸಿಡು ಮಾಮಲ್ಲ ಬಿನ್ನೆರಾದ ನಮ್ಮೊಟ್ಟಿಗೆ ಸೇರಿನಾರು ನಂಗೆ ಮಾತೆರೆಗಳ ಪೆರ್ಮೆ ಪುಟ್ಟಾವು ನಂಚಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರೆ ತುಳುವ ಸಾಧಕೆ ಶ್ರೀ ದಯಾನಂದ ಕತ್ತಲ್ ಸರ್ ದಯದೀದು ಎದುರು ಮೈಗೆ ಬರುಡು ಬಂದು ಭಿನ್ನೈತೊಂದುಲ್ಲ
ಗಣ್ಯಾತಿ ಗಣ್ಯರ್ನ ಸಮಕ್ಷಮಡು ಕೊರುಪಿನಂಚಿನ ಕಿರು ಮಾನಾದಿಗೆನು ಪೂವೆಂಪು ನೆಂಪು ಸಮಿತಿದ ಪರವಾದು ಸ್ವೀಕಾರ ಮಲ್ಪೊಡು ಪಂದು ಅರಡ ಭಿನ್ನೈತೊಂದುಲ್ಲ. ಊರೊರ್ಮೆಡುಪಿನ ತುಳುನಾಡದ ಶಕ್ತಿನು ಭಾಷೆನು ಅಂಚನೆ ಅವೆನು ಪಸರಿಸಿನಂಚಿನ ಶ್ರೀ ದಯಾನಂದ ಕತ್ತಲ ಸಾರ್ ಈ ಪೊರ್ತಡು ಈರೆಗೆ ಕೊರುಪಿನಂಚಿನ ಮಾನಾದಿಗೆ ಅಂಚನೆ ದೂರದ ಕುಡ್ಲಡ್ದು ನಮ್ಮೊಟ್ಟಿಗೂ ಸೇರಿದಿನಂಚಿನ ಕುಡ್ಲ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಂಚಿನ ಡಾಕ್ಟರ್ PS ಎಡಪ್ಪಡಿತಾಯ ತುಳು ಕನ್ನಡ ಸಂಘಟನೆಗೆ ಅಂಚನೆ ಸಮಾಜಗೂ ಕೊರುಪಿನಂಚಿನ ಅವೇತೋ ಸಾಧನೆಗೆ ಬೋಡದು ನಮ್ಮ ಈ ಪೊರ್ತಡು ಅರೆಗೆ ಕೊರುಪಿನಂಚಿನ ಕಿರು ಕಾಣಿಕೆ ಪೂವೆಂಪು ನೆಂಪು ಸಮಿತಿದ ಪರವಾದ ಶ್ರೀ ಡಾಕ್ಟರ್ PS ಎಡಪಡಿತಾಯ ಮೇರೆಗೆ ಮಾನಾದಿಗೆ ಮಲ್ತೊಂದುಲ್ಲೇರೆ ಶ್ರೀ ಈ ಪೂವೆಂಪು ಕಜ್ಜದ ಸರ್ವ ಗುರಿಕಾರೆ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಕರ್ನ ರಡ್ಡೆ ವರ್ಷೊಡ್ದಿಂಚಿ ಕಾಸರಗೋಡದ ಮಣ್ಣದ ಮಗೆ ಅವೇತೋ ತುಳು ಕಜ್ಜಗುಲೆನು ನಮ್ಮ ಕಾಸರಗೋಡು ಅತ್ತಂದೆ ಕುಡ್ಲ ಅಂಚನೆ ಬೇತೆ ಬೇತೆ ಕೋಡಿಗಲೆಡು ನಡಪಾಯಿನಂಚಿನ ಡಾಕ್ಟರ್ ರಾಜೇಶ್ ಆಳ್ವಾ ಈ ಪೊರ್ತುಡು ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯ ಅರ್ನ ಕುಟುಂಬನು ಈ ಲೇಸಿಡು ಪಾಲು ಪಡೆಪಾವಂದು ಒಟ್ಟುಗು ಪೂವೆಂಪು ನೆಂಪು ಅಭಿಮಾನಿಲಿನ ಸಮಿತಿನಿ ಮಲ್ತೊಂದು ತುಳು ವರ್ಲ್ಡ್ ರಿಜಿಸ್ಟರ್ಡ್ ಕುಡ್ಲ ಉಂದೆತ್ತಂದಿಲೆಟ್ಟು ನಡಪಾಯಿನಂಚಿನ ಪೂವೆಂಪು ನೆಂಪು ಕಜ್ಜಡು ಉಂದೆತ ಸಂಘಟಕರೈನಂಚಿನ ಡಾಕ್ಟರ್ ರಾಜೇಶ್ ಆಳ್ವಾ ಮೇರೆಗೆ ಸರ್ವ ಗಣ್ಯರೇ ಉಪಸ್ಥಿತಿ ಕೊರುಪಿನಂಚಿನ ಮಾನಾದಿಗೆ ಕುವೆಂಪು ನೆಂಪು ಕಜ್ಜ ಉಂದೆತ್ತ ಅನಂತಪುರ ಈ ಮಣ್ಣಡು ಆವಡುಂದಾಂಡ ಐಕ್ ಮುಖ್ಯ ಕಾರಣಕರ್ತರಾಯಿನೇಟು ವರಿಯೇ ಶ್ರೀ ಪ್ರೊಫೆಸರ್ ಎ ಶ್ರೀನಾಥ್ ಕೊಲ್ಲಂಗಾನ ಈ ಪೊರ್ತಡು ಅರೆಗೆ ನಮ್ಮ ನಿಖಲ ಮಾತೆರ್ನ ಪರವಾದ ಜೋರಾಯಿನ ಕೈತಾಟಿದ ಒಟ್ಟುಗು ಅರೆಗೆ ಕೊರ್ಪುನಂಚಿನ ಮಾನಾದಿಗೆ ಪ್ರೊಫೆಸರ್ ಎ ಶ್ರೀನಾಥ್ ಕೊಲ್ಲಂಗಾನ ಕಾಸರಗೋಡು ಸರ್ಕಾರಿ ಕಾಲೇಜಿದ ನಿವೃತ್ತ ಉಪನ್ಯಾಸಕರು ವಿಶ್ರಾಂತ ಜೀವನಡುಪಿನಂಚಿನ ಶ್ರೀ ಪ್ರೊಫೆಸರ್ ಎ ಶ್ರೀನಾಥ್ ಅರೆ ನಮ್ಮೊಟ್ಟಿಗೂ ಬೇರೆ ಒಂದು ತುಳು ಕನ್ನಡ ಅಂಚನೆ ಬೇತೆ ಬೇತೆ ರೀತಿದ ಸಂಘಟನೆಗೆ ಮಾರ್ಗದರ್ಶಕರಾದ ನಮ್ಮ ಹಿರಿಯರಾದ ನಮ್ಮೊಟ್ಟಿಗೂ ಇಪ್ಪನಂಚಿನ ಪ್ರೊಫೆಸರ್ ಎ ಶ್ರೀನಾಥ್ ಕೊಲಂಗಾನ ಮೇರೆನ ಸೇವೆಯನ್ನು ಮಾನಿತದು ನಂಗೆ ಕೊರನಂಚಿನ ಆ ಕೊಡುಗೆಯನ್ನು ಮಾನಿತದು ಕೊರಪಿನಂಚಿನ ಕಿರು ಕಾಣಿಕೆನೆ ಪ್ರೊಫೆಸರ್ ಎ ಶ್ರೀನಾಥ್ ಕೊಲಂಗಾನ ಆರು ಪಡೆಯೋಡು ಪಂದು ಭಿನ್ನೈತುಂದುಲ್ಲ ಪುಂಡೂರು ವೆಂಕಟರಾಜ ಪುಣಿಚಿತ್ತಾಯರ್ನ ಬದುಕದ ಬಗ್ಗೆ ಅಂಜನೆ ಅರ್ನ ನಿಕಟ ವರ್ತಿಯಾದ ಒಟ್ಟುಗು ಗುರುತಿಸಿನ ಪ್ರೊಫೆಸರ್ ಎ ಶ್ರೀನಾಥ್ ಆರ್ ಅನಂತಪುರದ ಈ ಪುಣ್ಯ ಮಣ್ಣಡು ಪುಂಡೂರು ವೆಂಕಟರಾಜನ ಪುಣಿಚಿತ್ತಾಯರ್ನ ನೆಂಪು ಕಜ್ಜ ನಡಪಡುಂದಾಂಡ ಐತ ಗೌರವಾಧ್ಯಕ್ಷರಾದ ನಮ್ಮೊಟ್ಟಿಗೆ ಸೇರಿದಿನಾರು ಶ್ರೀಕೃಷ್ಣಯ್ಯ ಅನಂತಪುರ ಈ ಪೊರ್ತುಡು ಶ್ರೀಕೃಷ್ಣಯ್ಯ ಅನಂತಪುರ ದಂಪತಿಗಳು ದಯದೀದು ವೇದಿಕೆಗೆ ಬರಡು ಕವಿಕುಲಾತ್ ಅಂಚನೆ ಗೀತ ಗಾಯಕರಾದ ಗೀತ ಸಂಯೋಜಕರಾದ ಅವೇತೋ ಕುಡುಲಿನ ಕನ್ನಡ ತುಳು ಸಾರಸ್ವತ ಲೋಕ ಕೊರ್ನಂಚಿನ ಶ್ರೀಕೃಷ್ಣಯ್ಯ ಅನಂತಪುರ ಒಟ್ಟುಗು ಆರ್ನ ಧರ್ಮಪತ್ನಿ ಜಯಶ್ರೀ ಅನಂತಪುರ ದಯದೀದು ವೇದಿಕೆಗೆ ಬರಡು ಪಂದು ಭಿನ್ನೈತೊಂದುಲ್ಲ ಕವಿಕುಲಾತ್ ತುಳು ಕನ್ನಡದ ಸಂಘಟನೆದ ಮಾರ್ಗದರ್ಶಕರಾದ ಅಂಜನೆ ಉದಯೋನ್ಮುಖ ಪ್ರತಿಭೆಗಳಿಗೆ ಪ್ರೋತ್ಸಾಹಕರಾದ ಈ ದಂಪತಿಗಳು ಕೊರಪುನಂಚಿನ ಸೇವೆ ಅವು ನಮಕ್ ಮಾತೆರೆಗಳ ಗೌರವದವು ಈ ಪೊರ್ತುಡು ಅಗಲೆ ಕೊರಪಿನಂಚಿನ ಕಿರು ಮಾನಾದಿಗೆ
ದೂರದ ಕುಡ್ಲಾಡ್ದು ನಮ್ಮೊಟ್ಟುಗು ಇನಿತ ಮಲ್ಲ ಬಿನ್ನೆರಾತು ಪಾಲ್ಪಡೆಯಿನಾರು ಶ್ರೀ ಲೋಕೇಶ್ ಶೆಟ್ಟಿ ದಯದೈದು ವೇದಿಕೆಗೆ ಬರಡು ಪಂದು ಭಿನ್ನಯಿತೊಂದುಲ್ಲ. ಲೋಕೇಶ್ ಮೇರೆ ಕೊರಪಿನಂಚಿನ ಕಿರು ಮಾನಾದಿಗೆ ಲೋಕೇಶ್ ಕುಡ್ಲ ಈ ಪೊರ್ತಡು ನಮ್ಮೊಟ್ಟಿಗೂ ಮಲ್ಲ ಬಿನ್ನೇರಾದ ನಮ್ಮ ಈ ಲೇಸು ನಡಪಡಿಯರ ನಂಗೊಟ್ಟಿಗೂ ಸೇರ್ದಿರು ಈ ಪೊರ್ತಡು ಕೊರಪಿನಂಚಿನ ಕಿರು ಮಾನಾದಿಗೆ ದದಿದು ಈ ಲೇಸಿದ ಪಾಲ್ಪಡಿನ ಮಾತೆರ್ಲ ಹೊರ ಮಿತ ಚಾವಡಿಗೆ ಬರಡು ನಮ್ಮ ಇನಿತ ಗಣ್ಯಾತಿ ಗಣ್ಯರನ ಒಟ್ಟಿಗೂ ನೆಂಪುಗು ಬಾಡಾದು ನಿಖಲ ಮಾತೆರ್ನ ಒಂಜಿ ಹೊರನು ನಮ್ಮ ಛಾಯಾಚಿತ್ರಡು ಸಂಗ್ರಹ ಮಲ್ಪಡು ಪನ್ಪಿನ ಬಯಕದ ಒಟ್ಟಿಗೂ ಮಾತೆರ್ಲ ದಯದಿದು ಮಿತ ಚಾವಡಿಗೆ ಬರಡು ಪಂದು ಭಿನ್ನೈತೊಂದುಲ್ಲ. ಅನಂತಪುರ ಕ್ಷೇತ್ರದ ಪ್ರಬಂಧಕರಾಗಿರುವಂಥ ಶ್ರೀ ಲಕ್ಷ್ಮಣ ಹೆಬ್ಬಾರ್ ಅವರಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿರುವಂಥ ಶ್ರೀ ಸರೋತ್ತಮ ಶೆಟ್ಟಿ ಅಬುದಾಬಿ ಅವರು ಅನಂತಪುರ ಕ್ಷೇತ್ರದ ಪ್ರಬಂಧಕರಾಗಿರುವಂಥ ಶ್ರೀ ಲಕ್ಷ್ಮಣ ಹೆಬ್ಬಾರ್ ಅವರಿಗೆ ಕಿರು ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮ ಇಂದು ಅತ್ಯಂತ ಸಾಂಗವಾಗಿ ನಡೀಲಿಕ್ಕೆ ನಮಗೆ ಸಹಕಾರ ಕೊಟ್ಟಂತ ಈ ಕ್ಷೇತ್ರದ ಪ್ರಬಂಧಕರಾಗಿರುವಂತಹ ಶ್ರೀ ಲಕ್ಷ್ಮಣ ಹೆಬ್ಬಾರ್ ಅವರಿಗೆ ನಮ್ಮ ಕುವೆಂಪು ನೆಂಪು ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು, ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ತುಳು ವರ್ಲ್ಡ್ ಕುಡ್ಲಲ ಕುವೆಂಪು ನೆಂಪು ಸಮಿತಿ 2022 ಕಾಸರಗೋಡದತ್ತ ಜಂಟಿ ಆಶ್ರಯಲ ಅವೇ ರೀತಿ ಕಾಸರಗೋಡದ ಬೇತೆ ಬೇತೆ ತುಳು ಸಂಘ ಸಂಸ್ಥೆಗಳ ಸಹಕಾರ ಇನಿ ಪುಂಡೂರು ವೆಂಕಟರಾಜ ಪುಣಜಿ ತಾಯರ್ನ ಈ ಒಂಜಿ ನೆಂಪು ಕಾರ್ಯಕ್ರಮದ ಐತ ಸೊಲ್ಮೆಲ್ ಸಂದವನಂಚನ ಈ ಕಾರ್ಯಕ್ರಮಟು ಈ ಚಾವಡಿ ಹಿಡಿತನಂಚನ ಮಾಂತ ಬಿನ್ನೆರಳಿಗೆ ಒಂಜೇ ಪಾತ್ರೆಡು ಸೊಲ್ಮೆಲ್ ಸಂದವಂತುಲ್ಲೆ ಅವೇ ರೀತಿ ಕಾಂಟೆ 9 ಗಂಟೆ ಹಿಡಿದು ಬಯ್ಯ 7 ಗಂಟೆ ಬಿಟ್ಟ 10-16 ಗಂಟೆ ಪೋರ್ತುದ ಕಾರ್ಯಕ್ರಮನು ಎಂಗ್ಲ 2-3 ಗಂಟೆ ಪೋರ್ತುಡು ಒಟ್ಟು ಕಾರ್ಯಕ್ರಮ ಮಲ್ತು ಮುಗಿತ ಆ ಕಾಂಟೆ 9 ಗಂಟೆಗೆ ಶುರುವಾಪನ 7-8 ಗಂಟೆ ಬಿಡ್ದ ಕಾರ್ಯಕ್ರಮದ ಲೆಕ್ಕನೆ ಈ ಒಂಜಿ ಕಾರ್ಯಕ್ರಮ ಆತಂಡು ಇಂದೇನು ಮಾಂತ ಪೊರ್ಲು ರೀತಿ ಮಲ್ತನ ತಂದಿಕ್ಲೆ ಮಾಂತೆಲ್ಲ ಸೊಲ್ಮೆಲ ಸಂದಾವಂತು ಮೂಲ ಬತ್ತಿನ ಬಿನ್ನೆರೆಗೆ 7ನೇ ಪುದರ್ವನ್ ಪೂಜಿ ಮಾಂತ ಬಿಂದರೆಗಳ ಒಂಜೇ ಪಾತೆರಡು ಸೊಲ್ಮೆಲ ಸಂದವಂತು 40 ವರ್ಷ ಈ ಕಾರ್ಯಕ್ರಮ ಎಡನೀರು ಮಠೌಟು ನಡುಪೆರೆ ಉಂಡು ಈ ಸಂದರ್ಭ ಇತ್ತನೆ ಪಣ್ಣೊಂದುಲ್ಲ ಮಂತೆಲ್ಲ ಸಹಕಾರ ನಲವಕ್ಕೆ ಏನೊಂದುಲ್ಲ ಸೊಲ್ಮೆಲು 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 ಪ್ರತ್ಯೇಕವಾದ ಅನಂತಪುರ ಶ್ರೀ ಸನ್ನಿಧಿ ಈ ಕಾರ್ಯಕ್ರಮ ಅಲ್ಪದ ಪದಾಧಿಕಾರಿಗಳ ಮ್ಯಾನೇಜಿಂಗ್ ಟ್ರಸ್ಟ್ಗಳ ಎಂಗ್ಲ ಸೊಲ್ಮೆಲು ಸಂದವಂತುಲ್ಲ ಕಾರ್ಯಕರ್ತನಗಳು ಚೇರ್ನ ಒಂಜಿ ರಾಷ್ಟ್ರೀಯ ದೀಪಾಂಜನ ಕೆಲಸ ಮಾಡ್ಪಡು ನಮ್ಮ ಕಾರ್ಯಕರ್ತಗಳು ಚೇರ್ನ ದೀತ್ ದಯಮಾಲ್ತ ಒಂಜಿ ಸಹಕಾರ ಮಾಡ್ಪಡೋದು ಕೇಳೋದಿಲ್ಲ